ಎಲ್ಲರಿಗೂ ನಮಸ್ಕಾರ. ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ಸಾಹಿತ್ಯ ಸದನದಲ್ಲಿ ಈ ದಿನ ನಾವೆಲ್ಲ ಇವತ್ತು ವಿಶೇಷವಾಗಿ ಇಲ್ಲಿ ಸೇರಿದ್ದೇವೆ. ಪರಮೇಶ್ವರಿ ಲೋಕೇಶ್ವರ್ ಇವರ ಸಾಹಿತ್ಯಾವಲೋಕನ ಹಾಗೂ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ನಾವಿಂದು ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಮೊದಲ ಗೋಷ್ಠಿಯಲ್ಲಿ ಅಥವಾ ಉದ್ಘಾಟನೆಯ ಸಮಾರಂಭದಲ್ಲಿ ಯಶಸ್ವಿಗೊಳಿಸಲು ವೇದಿಕೆಗೆ ಉದ್ಘಾಟನಾ ಭಾಷಣ ಮಾಡಲಿರುವಂಥ ಶ್ರೀಮತಿ ಎ ಪಿ ಮಾಲತಿ ಇವರು ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನಾಡಲಿರುವ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್ ಇವರು, ಸ್ವಾಗತ ಭಾಷಣ ಮಾಡಲಿರುವ ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿ ಹಾಗೂ ಇವರನ್ನು ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ತಾವೆಲ್ಲರೂ ಬಂದು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಜ್ಯೋತಿ ಚೇಳಿಯಾರು ಮೇಡಮ್ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಬವಣೆಯ ಕುಲುಮೆ ಎಂದರಿತೂ ಮಾನವನು ಬದುಕಲೆಳಸುವ ಚೂತ್ಯ ಚಕಿತವಪ್ಪುದು ನೋಡ ಶಿವಶಂಕರ ಎಂಬ ಅನುಭವದ ಮಾತುಗಳಿಗೆ ಬರಹದ ರೂಪ ನೀಡಿ ಬಹುಧಾನ್ಯದಿಂದ ಬಹುಧಾನ್ಯದವರೆಗೆ 60 ಪೂರ್ಣ ಸಂವತ್ಸರಗಳು, ಅದರ ಮೇಲೆ ಮತ್ತೆ 12 ವರ್ಷಗಳ ಪೂರ್ಣ ಬದುಕನ್ನು ಸಿಹಿ ಕಹಿಗಳ ಮೂಲಕ ಅನುಭವಿಸಿರುವ ನಮ್ಮ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಅಭಿಮಾನಿ ಬಂಧುವಾದ ಶ್ರೀಮತಿ ಪರಮೇಶ್ವರಿ ಲೋಕೇಶ್ವರ್ ಅವರು ಭೌತಿಕವಾಗಿ ಇಂದು ನಮ್ಮೊಂದಿಗಿಲ್ಲ. ಆದರೆ ಅವರ ಬದುಕಿನ ಅನುಭವ ಕಥನಗಳು, ಚಿಂತನೆಗಳು, ಬದುಕಿದ ರೀತಿ, ಬದುಕಿನ ಸವಾಲುಗಳು, ಬದುಕಿನ ಸಾಹಸಗಾಥೆಗಳು, ಒಟ್ಟಿನಲ್ಲಿ ಒಂದು ಸಾರ್ಥಕ ಬದುಕಿನ ತಾಜಾ ಚಿತ್ರಣಗಳನ್ನು ತಮ್ಮ ಕೃತಿಗಳ ಮೂಲಕ ಸಾಹಿತ್ಯ ಲೋಕಕ್ಕೆ ನೀಡಿ ತಮ್ಮ ಹೆಸರನ್ನು ಶಾಶ್ವತವಾಗಿ ಉಳಿಸಿರುವ ಶ್ರೀಮತಿ ಪರಮೇಶ್ವರಿ ಲೋಕೇಶ್ವರ್ ಅವರ ಸಾಹಿತ್ಯಾವಲೋಕನ ಕಾರ್ಯಕ್ರಮದಲ್ಲಿ ನಾವಿಂದು ಸೇರಿದ್ದೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪರಮೇಶ್ವರಿ ಲೋಕೇಶ್ವರ್ ಅವರು ಬರೆದಂತಹ ಒಂದು ಆಶಯ ಗೀತೆಯನ್ನು ನಮ್ಮ ಮುಂದೆ ಹಾಡಲಿದ್ದಾರೆ. ಆಕೃತಿ ಭಟ್ ಇವರು. ಈ ಮನ ಕಳುಕಿರದೋ ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಎಲ್ಲಿ ಮನ ಕಳುಕಿರದೋ ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಎಲ್ಲಿ ಮನೆಯೊಕ್ಕಟ್ಟು ಸಂಸಾರ ನೆಲೆಗಟ್ಟು, ಎಲ್ಲಿ ಮನೆಯೊಕ್ಕಟ್ಟು ಸಂಸಾರ ನೆಲೆಗಟ್ಟು, ಧೂಳೆಡೆಯುವುದು ತಾನ ನಾಡಿನಲ್ಲಿ, ಧೂಳೆಡೆಯದಿಯುವುದು ತಾನ ನಾಡಿನಲ್ಲಿ, ಎಲ್ಲಿ ಮನ ಕಳುಕಿರದೋ ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಎಲ್ಲಿ ಸತ್ಯದ ಗಾಢ ನೆಲೆಯಿಂದ ಸವಿ ಮಾತು, ಸಲ್ಲಲಿತ ನಡೆಯಿಂದ ಮುಂಬರಿಯುವುದಲ್ಲಿ, ಎಲ್ಲಿ ಸತ್ಯದ ಗಾಢ ನೆಲೆಯಿಂದ ಸವಿ ಮಾತು, ಸಲ್ಲಲಿತ ನಡೆಯಿಂದ ಮುಂಬರಿಯುವುದಲ್ಲಿ, ಎಲ್ಲಿ ದಣಿವಿರದ ಸಾಧನೆಯ ಸಫಲತೆಯೆಡೆಗೆ, ಎಲ್ಲಿ ದಣಿವಿರದ ಸಾಧನೆಯ ಸಫಲತೆಯೆಡೆಗೆ ತೋಳ ನೀಡುವುದೋ ತಾನ ನಾಡಿನಲ್ಲಿ, ತೋಳ ನೀಡುವುದೋ ತಾನ ನಾಡಿನಲ್ಲಿ, ಎಲ್ಲಿ ಮನ ಕಳುಕಿರದೋ ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಎಲ್ಲಿ ಸುವಿಚಾರ ನಿರ್ಮಲ ಜಲದೊಸರು ಹರಿದು ಕಾಳ ರೂಢಿಯ ಮರಳೊಳಿಂಗಿ ಕೆಡದಲ್ಲಿ, ಎಲ್ಲಿ ಸುವಿಚಾರ ನಿರ್ಮಲ ಜಲದೊಸರು ಹರಿದು ಕಾಳ ರೂಢಿಯ ಮರಳೊಳಿಂಗಿ ಕೆಡದಲ್ಲಿ, ಎಲ್ಲಿ ನೀನೆಮ್ಮ ಚಿಂತನವಾನುದ್ಯಮವ, ಎಲ್ಲಿ ನೀನೆಮ್ಮ ಚಿಂತನವಾನುದ್ಯಮವ, ಸುವಿಶಾಲತೆಯ ಪೂರ್ಣತೆಗೆ ಮುನ್ನಡೆಸುವಲ್ಲಿ, ಸುವಿಶಾಲತೆಯ
ವಿಶಾಲತೆಯ ಪೂರ್ಣತೆಗೆ ಮುನ್ನಡೆಸುವಲ್ಲಿ ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಅಲ್ಲಿಯೂ ಬಂಧನ ರಹಿತ ಸುಖದ ಸ್ವರ್ಗದಲ್ಲಿ, ಅಲ್ಲಿಯೂ ಬಂಧನ ರಹಿತ ಸುಖದ ಸ್ವರ್ಗದಲ್ಲಿ ಪಾಲಿಸೈ ಪಿತ ನಮ್ಮ ನಾಡೆಚ್ಚರಿರಲಿ, ಪಾಲಿಸೈ ಪಿತ ನಮ್ಮ ನಾಡೆಚ್ಚರಿರಲಿ, ನಾಡೆಚ್ಚರಿರಲಿ, ನಾಡೆಚ್ಚರಿರಲಿ. ಭಾವನೆಗಳೇ, ಅದರಲ್ಲಿರುವಂಥ ಚಿಂತನೆಗಳೇ ಪರಮೇಶ್ವರ ಲೋಕೇಶ್ವರ ಅವರ ಒಂದು ಮೂರ್ತ ರೂಪವನ್ನು ನಮ್ಮ ಕಣ್ಣ ಮುಂದೆ ತಂದಿಟ್ಟ ಹಾಗಾಯಿತು. ಬಂದಂತಹ ಎಲ್ಲ ಅತಿಥಿಗಳನ್ನು ಈಗ ಸ್ವಾಗತಿಸಲಿದ್ದಾರೆ ನಮ್ಮ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿ ಇವರು. ಆತ್ಮೀಯರೇ, ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಬಹಳ ದೊಡ್ಡ ಕಾರ್ಯಕ್ರಮ. ಯಾಕೆ ಹೇಳಿದರೆ, ನಮ್ಮ ಹಿರಿಯರಾದ ಪರಮೇಶ್ವರಿ ಲೋಕೇಶ್ವರ್ ಇವರ ಸಾಹಿತ್ಯ ಅವಲೋಕನ. ಪರಮೇಶ್ವರಿಯವರನ್ನು ನೋಡುವಾಗ ಯಾವಾಗಲೂ ಅವರನ್ನು ಭಾಳ ಖುಷಿಯಾಗೋದು ಹೇಳಿದರೆ, ಒಂದು ಕಾಡಿಗೆ ಹಾಕಿಕೊಂಡು ಬಿಳಿ ಬಣ್ಣವರದ್ದು ನಗಿ ಮುಖ, ಅವರು ಯಾವಾಗಲೂ ತಪ್ಪದೆ ಹೆಚ್ಚಾಗಿ ಕರಾವಳಿಯ ಕಾರ್ಯಕ್ರಮಕ್ಕೆ ಬರ್ತಿದ್ದರು ಹಿರಿಯರು. ಅವರು ಈಗಾಗಲೇ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, 1 ವರ್ಷ ಆಯಿತು. ಆ ಒಂದು ನೆನಪಿಗಾಗಿ ಅವರ ಒಂದು ಸಾಹಿತ್ಯ ಅವಲೋಕನದ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರು ಹಿರಿಯ ಲೇಖಕಿ, ಅದರೊಟ್ಟಿಗೆ ನಾಟಕಕಾರರು, ಆತ್ಮಕಥನ, ವೈಚಾರಿಕ ಕಥೆಗಳು, ಲೇಖನಗಳು, ಸಣ್ಣ ಕಥೆಗಳು, ಹಾಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಮೈಗೂಡಿಸಿಕೊಂಡು ಸದಾ ಮಂದಸ್ಮಿತೆಯಾಗಿ ಕರಾವಳಿ ಲೇಖಕಿ ವಾಚಕಿಯರ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದ ನಮ್ಮ ಹಿರಿಯರು ಇಂದು ನಮ್ಮೊಂದಿಗಿಲ್ಲ. ಅವರ ಈ ಒಂದು ಸಂಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಉದ್ಘಾಟನೆ ಮಾಡಲಿಕ್ಕಿರುವವರು ನಮ್ಮೆಲ್ಲರ ಆತ್ಮೀಯರು ಶ್ರೀಮತಿ AP ಮಾಲತಿಯವರು. ಇವರು 20ಕ್ಕಿಂತಲೂ ಅಧಿಕ ಕಾದಂಬರಿಗಳು, 3ಕ್ಕಿಂತಲೂ ಅಧಿಕ ಕಥಾ ಸಂಕಲನಗಳು, ಅದೇ ರೀತಿ ವೈಚಾರಿಕ ಲೇಖನಗಳನ್ನು ರಚಿಸಿದ್ದಾರೆ. ಇವರು ಖ್ಯಾತ ಲೇಖಕಿಯಾದ ಇವರು ಮಹಿಳಾ ಸಾಹಿತ್ಯ ಸಮ್ಮೇಳನ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಧ್ಯಕ್ಷತೆ ವಹಿಸಿದ ಹಿರಿಮೆ ಇವರದ್ದು. ಅದಕ್ಕಿಂತಲೂ ಹೆಚ್ಚಾಗಿ ಇವರು ನಮ್ಮ ಕಲೇವಾ ಸಂಘದ ಮಾಜಿ ಅಧ್ಯಕ್ಷರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಇವರಿಗೆ ಸಂದಿದೆ. ಅವರನ್ನು ನಾನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸುಜಾತ ಕೊಡ್ಮಾನ್ ನಮ್ಮ ಜೊತೆ ಕಾರ್ಯದರ್ಶಿ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡವರು ನಮ್ಮ ಕಲೇವಾ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜ್ಯೋತಿ ಚೇಳ್ಯಾರ್. ಅವರ ಬಗ್ಗೆ ಹೇಳಬೇಕಾಗೇ ಇಲ್ಲ. ತುಂಬ ಚಟುವಟಿಕೆಯಿಂದ ತುಂಬ ಕಾರ್ಯಕ್ರಮಗಳು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಾರದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ನಮ್ಮನ್ನೆಲ್ಲ ಒಂದು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸುವಂತೆ ನಮ್ಮನ್ನೆಲ್ಲ ಚಟುವಟಿಕೆಯಿಂದ ಇಡುವವರು ಹಿರಿಯ ಲೇಖಕಿ, ಅದರೊಟ್ಟಿಗೆ ಸಂಶೋಧನಾ ಮಾಡುವವರು, ಅದೇ ರೀತಿ ಒಳ್ಳೆಯ ವಾಗ್ಮಿ, ವಿಚಾರ ಮಂಡನೆ ಮಾಡೋದ್ರಲ್ಲಿ ಅವರು ಪ್ರಮುಖರು, ಎಲ್ಲ ವಿಷಯಗಳಲ್ಲೂ ತಜ್ಞರಾದ ನಮ್ಮ ಡಾಕ್ಟರ್ ಜ್ಯೋತಿ ಚೇಳ್ಯಾರ್ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ರೂಪಕಲಾ ಆಳ್ವ ಇವರು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನುಡಿ ಆಡುವವರು ವಿಜಯಲಕ್ಷ್ಮಿ ಶಾನ್ಭಾಗ್, ಪರಮೇಶ್ವರಿ ಲೋಕೇಶ್ವರರ ಮಗಳು. ಅವರು ಈ ಕಾರ್ಯಕ್ರಮವನ್ನು ಬಹಳ ಒಂದು ಆತ್ಮೀಯತೆಯಿಂದ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇವರು ಕವನ ಸಂಕಲನ, ಚಾರಿತ್ರಿಕ ಕುಡ್ಲು ಮನೆತನದ ಕೃತಿ ರಚನೆ, ಆಕಾಶವಾಣಿ ನಾಟಕ ಕಲಾವಿದೆಯಾಗಿಯೂ ಹಾಗೂ ನಾಟಕ ರಚನಾಕಾರರಾಗಿಯೂ ಎಲ್ಲರಿಗೂ ಚಿರಪರಿಚಿತರು. ವಿಜಯಲಕ್ಷ್ಮಿ ಶಾನ್ಭಾಗ್ ತಮ್ಮ ತಾಯಿಯ ಸಂಸ್ಮರಣೆಯನ್ನು ಕರಾವಳಿ ಬಳಗದೊಂದಿಗೆ ಆಚರಿಸಲು ಯೋಚಿಸಿದ್ದು ಅವರ ಅಮ್ಮನ ಮೇಲಿನ ಹಾಗೂ ಕರಾವಳಿ ಲೇಖಕಿ ಸಂಘದ ಮೇಲಿಟ್ಟ ಅವರ ಅಮ್ಮನ ಅಭಿಮಾನ ಹಾಗೂ ಇವರು ತಾಯಿಯ ಮೇಲಿಟ್ಟ ಆದರ, ಪ್ರೀತಿ, ಗೌರವವನ್ನು ತೋರಿಸ್ತದೆ. ಈ ರೀತಿ ಅವರು ಅಮ್ಮನನ್ನು ಈ ರೀತಿ ಒಂದು ನಮ್ಮ ಒಟ್ಟಿಗೆ ಬಳಗದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ರಂಜಿನಿ ಶೆಟ್ಟಿಯವರು ಬಂದು ಹೂಗೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಮದ ನಿರೂಪಣೆ ಮಾಡಿದ ನಮ್ಮೆಲ್ಲರ ಆತ್ಮೀಯರಾದ ಡಾಕ್ಟರ್ ಸುಜಾತ ತೆಕ್ಕಮೂಲೆ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನು
ಈ ಕಾರ್ಯಕ್ರಮ ಇನ್ನು ಮುಂದುವರಿಸಲಿಕ್ಕಿದೆ. ಕಾರ್ಯಕ್ರಮ ಇದು ಉದ್ಘಾಟನೆ ಆದ ನಂತರ ಸಹ ಕಾರ್ಯಕ್ರಮ ಮುಂದುವರಿಸಲಿಕ್ಕಿದೆ. ಅದರಲ್ಲಿ ನಮಗೆ ಅವರ ಬಗ್ಗೆ ನಾವು ಅನೇಕ ವಿಷಯಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಪ್ರವಾಸ ಸಾಹಿತ್ಯ, ಮೀನಾಕ್ಷಿ ರಾಮಚಂದ್ರ ಇವರು ವಿಶ್ರಾಂತಿ ಪ್ರಾಧ್ಯಾಪಕರು ಹಾಗೂ ಲೇಖಕಿ, ನಾಟಕಕಾರರು, ಎಲ್ಲದರಲ್ಲೂ ಆಸಕ್ತರು. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮಗೆ ಆತ್ಮಕಥೆಯ ಬಗ್ಗೆ ವಿಚಾರವನ್ನು ಮಂಡಿಸಲಿಕ್ಕಿದ್ದಾರೆ ಡಾಕ್ಟರ್ ಶೈಲಜಾ, ಉಪನ್ಯಾಸಕರು. ಇವರು ಸೈಂಟ್ ಆಗ್ನೆಸ್ ಕಾಲೇಜಿನ, ಅದರೊಟ್ಟಿಗೆ ಒಳ್ಳೆಯ ಸಂಘಟಕಿ. ಯಾಕೆ ಹೇಳಿದರೆ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ತುಂಬ ಕೆಲಸ ಮಾಡಿ ಆ ಒಂದು ಯಶಸ್ವಿಯಾಗಲಿಕ್ಕೆ ಶ್ರಮಿಸಿದವರು. ಅವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ವೈಚಾರಿಕ ಲೇಖನಗಳನ್ನು ಅದರ ಬಗ್ಗೆ ವಿಚಾರ ಮಂಡನೆ ಮಾಡಲಿಕ್ಕಿರುವವರು ನಮ್ಮ ಹಿರಿಯ ಲೇಖಕಿ, ಸಂಶೋಧಕಿ, ನಮ್ಮೆಲ್ಲರ ಆತ್ಮೀಯರು ಹಾಗೂ ಹಿರಿಯರು ಆದ ಶ್ರೀಮತಿ BM ರೋಹಿಣಿಯವರು. ಅವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಸಣ್ಣ ಕತೆ, ಅದರ ಬಗ್ಗೆ ನಮಗೆ ವಿಷಯವನ್ನು ಮಂಡನೆ ಮಾಡಲಿಕ್ಕಿರುವವರು ವಿಶ್ರಾಂತ ಪ್ರಾಂಶುಪಾಲರಾದ ಮತ್ತು ಲೇಖಕಿಯಾದ ಶ್ರೀಮತಿ ಸುಶೀಲಾ R ರಾವ್ ಅವರು ಉಡುಪಿಯಿಂದ ಬಂದಿದ್ದಾರೆ. ಅವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಕವಿತೆಗಳ ಗಾಯನವನ್ನು ಹಾಡಲಿಕ್ಕೆ ನಮ್ಮ ಕರಾವಳಿ ಬಳಗ ಸದಸ್ಯರಿದ್ದಾರೆ. ಆಕೃತಿ, ಅದರೊಟ್ಟಿಗೆ ಇನ್ನೂ ಹಲವರು ಇದ್ದಾರೆ ಮತ್ತು ಗಾಯನ ಹಾಡಲಿಕ್ಕೆ. ಅವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ನುಡಿ ನಮನವನ್ನು ಸಲ್ಲಿಸಲಿಕ್ಕಿರುವವರು ಶ್ರೀಮತಿ ಚಂದ್ರಕಲಾನಂದ ಅವರು, ಹಿರಿಯ ಲೇಖಕಿ, ನಿವೃತ್ತ ಪ್ರಾಂಶುಪಾಲರು. ಅವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರಾದ ಶ್ರೀಮತಿ ರೂಪಕಲಾ ಆಳ್ವ, ಇವರು ಕವಯಿತ್ರಿ, ಚಿಂತಕಿ, ವಾಗ್ಮಿ, ಎಲ್ಲ ವಿಷಯದಲ್ಲೂ ತಜ್ಞರು. ಅವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀಕಲಾ ಉಡುಪ, ಇವರು ಒಳ್ಳೆಯ ನಾಟಕ ಹವ್ಯಾಸಿ, ಹಾಗೆ ನಮ್ಮ ಸಾಹಿತ್ಯ ಸದನದಲ್ಲಿ ಯಾವಾಗಲೂ ಬರುವವರು. ಅವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ನೀವೆಲ್ಲ ಹಿರಿಯರು ಇವತ್ತು ಆಗಮಿಸಿದ್ದೀರಿ. ನಾಟಕದ ಬಗ್ಗೆ ನಮಗೆ ವಿಚಾರ ಮಂಡನೆ ಮಾಡಲಿರುವವರು ಹಿರಿಯರಾದ ಶ್ರೀಮತಿ ಇಂದಿರಾ ಹಾಲಂಬಿ, ಇವರು ಪ್ರಕಾಶಕರು ಹಾಗೂ ಲೇಖಕಿ. ಇವರು ಬಂದಿದ್ದಾರೆ ಉಡುಪಿಯಿಂದ. ಈಗ ಉಡುಪಿಯಲ್ಲಿ ಇದ್ದೀರಾ? ಅವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಆಮೇಲೆ ಇವತ್ತು ನಮ್ಮ ಆಮಂತ್ರಣ ಪತ್ರಿಕೆ ಹೋಗೊಟ್ಟು ಅನೇಕ ಹಿರಿಯರು ಬಂದಿದ್ದೀರಿ. ನಿಮ್ಮೆಲ್ಲರನ್ನು, ಅದೇ ರೀತಿ ನಮ್ಮ ಕರಾವಳಿಯ ಸದಸ್ಯರನ್ನು ಮತ್ತು ವಿಜಯಲಕ್ಷ್ಮಿ ಶಾನ್ಭಾಗ್ ಇವರ ಆತ್ಮೀಯ ಸಂಬಂಧಿಕರು, ಹಿತೈಷಿಗಳು ಬಂದಿದ್ದೀರಿ. ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಅವಲೋಕನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿರುವಂಥ ಎಲ್ಲ ಗಣ್ಯರನ್ನು ಹಾಗೂ ಇನ್ನು ಬರಲಿರುವಂತಹ ಗಣ್ಯರನ್ನು ಕೂಡ ಸ್ವಾಗತಿಸಿ ತಮ್ಮ ಗೌರವಾದರಗಳನ್ನು ಸಲ್ಲಿಸಿದಂಥ ವಿಜಯಲಕ್ಷ್ಮಿ B ಶೆಟ್ಟಿಯವರಿಗೆ ಧನ್ಯವಾದಗಳು. ಅವರು ಈಗಾಗಲೇ ಪ್ರಾಸ್ತಾವಿಕ ಮಾತುಗಳಲ್ಲಿ ತಿಳಿಸಿದ ಹಾಗೆ ಪರಮೇಶ್ವರಿ ಲೋಕೇಶ್ವರ್ ಬಹುಶಃ ನಾನಿಲ್ಲಿ ಸ್ವಲ್ಪ ಈಗ ಕಡಿಮೆ ಬರುವಂಥದ್ದು, ಆದರೂ ಬಂದಾಗಲೆಲ್ಲ ಆ ಒಂದು ವ್ಯಕ್ತಿತ್ವವನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ತುಂಬ ಅವರು ಬಂದು ತಮ್ಮ ಮಗಳ ಜೊತೆಗೆ ಸಾವಧಾನದಿಂದ ಬಂದು ಶಾಂತಚಿತ್ತತೆಯಿಂದ ಕೂತ್ಕೊಂಡು ಆ ಸಭೆಗೆ ಇಲ್ಲಿ ಕೂತ್ಕೊಂಡ ತಕ್ಷಣ ಸಭೆಗೆ ಬರುವಂಥ ಒಂದು ಗಂಭೀರವಾದ ಕಳೆ ಅದು ಈಗಲೂ ಕೂಡ ನನ್ನ ಕಣ್ಣ ಮುಂದೆ ಕಾಣ್ತಾ ಇದೆ. ಈಗ ಅವರ ಬಗ್ಗೆ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಬಗ್ಗೆ ಮತ್ತು ಅವರ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ ಅವರ ಮಗಳಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್. ಬಹುಶಃ ಅಮ್ಮನನ್ನು ಹತ್ತಿರದಿಂದ ಕಾಣುವಂಥದ್ದು ಯಾವಾಗಲೂ ಕೂಡ ಮಗಳೇ. ಆ ಮಗಳು ಚಿತ್ರಿಸುವಂಥ ಒಂದು ರೂಪ ಅಮ್ಮನದ್ದೇನಿದೆ ಅದನ್ನು ಬೇರೆಯವರಿಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅವರು ನನಗೆ ಫೋನ್ ಮಾಡಿ ಹೇಳಿದರು, ಹೀಗೊಂದು ಕಾರ್ಯಕ್ರಮ ಇದೆ, ನೀವು ನಿರೂಪಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ ನಾನು ಒಪ್ಪಿಕೊಂಡೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಮ್ಮ ಅನೇಕ ಒತ್ತಡಗಳ ಮಧ್ಯೆ ಇಂಥ ಒಂದು ಕಾರ್ಯಕ್ರಮವನ್ನು ಒಪ್ಪಿಕೊಂಡಾಗ ಯಾಕೋ ಬರಲಿಕ್ಕೆ ಆಗ್ತದಾ ಇಲ್ವಾ ಇಂಥ ಚಿಂತನೆಗಳು ಏನಿರಲಿ, ಡೇಟ್ ಯಾವುದೇ ಇರಲಿ, ನಾನು ಕೂಡಲೇ ಒಪ್ಪಿಕೊಂಡೆ. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೂಡ ಕೊಟ್ಟಿದ್ದೀರಿ. ಅದಕ್ಕೆ ನಾನು ವಿಜಯಲಕ್ಷ್ಮಿ ಶಾನ್ಭಾಗ್ ಅವರ ಬಂಧುಗಳಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಸಾಹಿತಿಯು ಸಾಹಿತ್ಯಾಭಿಮಾನಿಯೂ ಆದಂತಹ ನನ್ನ ತಾಯಿಯವರ ಸಾಹಿತ್ಯಾವಲೋಕನ ಕಾರ್ಯಕ್ರಮವನ್ನು ಈ ಸಾಹಿತ್ಯ ಸದನದಲ್ಲಿ ನಡೆಸ್ತಾ ಇರೋದಕ್ಕೆ ಸಾಧ್ಯವಾಗುವಂತಹ ಈ ಕ್ಷಣ ನನ್ನ ಬದುಕಿನ ಒಂದು ಸಾರ್ಥಕ ಕ್ಷಣ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನನಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಮಾತು ನೆನಪಾಗ್ತದೆ. ಜನ ಓದುವುದಕ್ಕೆ ಬೇಕಾಗಿ ಏನಾದರೂ ಬರೆದಿಟ್ಟು ಹೋಗಿ, ಇಲ್ಲ ಅಂತಂದರೆ ಜನ ಬರೆಯುವುದಕ್ಕೆ ಪ್ರೇರಣೆಯಾಗೋ ಹಾಗೆ ಏನಾದರೂ ಒಂದು ಕಾರ್ಯ ಮಾಡಿಟ್ಟು ಹೋಗಿ ಅಂತ. ಈ ಮಾತು ನನಗೆ ಯಾಕೆ ನೆನಪಾಗ್ತಾ ಇದೆ ಅಂತ ಹೇಳಿದರೆ, ನಮ್ಮ ತಾಯಿಯವರ ಮಟ್ಟಿಗೆ ಹೇಳುವುದಾದರೆ ಅವರು ಎರಡೂ ಕೂಡ ಮಾಡಿದಂಥ ವ್ಯಕ್ತಿ, ಎರಡೂ ಕೂಡ ಮಾಡಿದ್ದಾರೆ ಅವರು.
ಅಂದರೆ ಅವರು ಜೀವನದಲ್ಲಿ ಕಂಗೆಟ್ಟು ಹೋದವರಿಗೆ ದಾರಿ ದೀಪವಾಗಬಹುದಾದಂತಹ ಅನೇಕ ಬರಹಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಹಾಗೆ ಅವರ ಬಗ್ಗೆ ಬರೀಲಿಕ್ಕೆ ಪ್ರೇರಣೆಯಾಗುವ ಹಾಗೆ, ಬದುಕಲಿಕ್ಕೆ ಪ್ರೇರಣೆಯಾಗುವ ಹಾಗೆ, ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ಹಾಗೆ ಅವರು ಕೆಲವು ಕಾರ್ಯಗಳನ್ನು ಮಾಡಿಟ್ಟು ಹೋಗಿದ್ದಾರೆ. ಬದುಕಿನಲ್ಲಿ ಕಷ್ಟ ಕೋಟಲೆ ಜಂಜಾಟಗಳು ಇದ್ದರೂ ಕೂಡ ಸಾಹಿತ್ಯಾಭಿಮಾನ ಅನ್ನುವುದು ಅವರ ಧಮನಿಯಲ್ಲಿ ಹರಿತಾ ಇತ್ತು. ಅವರದ್ದು ಒಂದು ರೀತಿಯಲ್ಲಿ ಆರೋಗ್ಯಪೂರ್ಣವಾದಂತಹ ಸಾಹಿತ್ಯಾಸಕ್ತಿ. ಇಲ್ಲಿ ನಾನು ಆರೋಗ್ಯಪೂರ್ಣವಾದಂತಹ ಅಂತ ಒತ್ತಿ ಹೇಳಲಿಕ್ಕೆ ಕಾರಣ ಅಂತ ಹೇಳಿದರೆ, ಅವರು ಓದ್ತಾ ಇದ್ದರು. ಹಾಗೆ ಇತರರ ಬರಹವನ್ನು ಅವರು ಓದ್ತಾ ಇದ್ದರು, ಇತರರನ್ನು ಓದ್ತಾ ಇದ್ದರು. ಹಾಗೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಹೇಳುವುದರ ಜೊತೆಗೆ ಅವರಿಗೆ ಮತ್ತೂ ಕೂಡ ಬರೆಯುವುದಕ್ಕೆ ಇವರು ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಭರವಸೆಯನ್ನು ತುಂಬುತ್ತಾ ಇದ್ದರು. ಇದು ಅವರಲ್ಲಿ ಮೆಚ್ಚಬೇಕಾದಂತಹ ಗುಣ. ಇದರಿಂದಾಗಿ ಅವರು ಎಲ್ಲ ಬರಹಗಾರರಿಗೂ ಇಷ್ಟವಾಗುತ್ತಿದ್ದರು. ಹೀಗೆ ಅವರು ಒಂದು ಮನೆಯನ್ನೇ ಒಂದು ಸರಸ್ವತಿ ಮಂದಿರ ಮಾಡ್ಕೊಂಡು ಬಿಟ್ಟಿದ್ರು. ಎಲ್ಲಿ ನೋಡಿದರೂ ಪುಸ್ತಕಗಳೇ, ಕಪಾಟಿನಲ್ಲಿ ಕಿಕ್ಕಿರಿದ ಪುಸ್ತಕಗಳು, ಟೀಪಾಯ್ ಮೇಲೆ, ಮೇಜಿನ ಮೇಲೆ, ಹಾಗೆ ಎಲ್ಲ ಕಡೆಗೆ ಸೆಲ್ಫಿನಲ್ಲಿ ಎಲ್ಲಿ ನೋಡಿದರೂ ಪುಸ್ತಕಗಳ ಅಟ್ಟಿಯನ್ನು ನೀವು ನೋಡಬಹುದು. ಹಾಗೆ ಇದರಲ್ಲಿ ಕೆಲವು ಅವರು ಖರೀದಿ ಮಾಡಿದ ಪುಸ್ತಕಗಳು, ಹಾಗೆ ಇನ್ನೂ ಹಲವು ಪುಸ್ತಕಗಳು ಲೇಖಕರೇ ಅವರಿಗೆ ಪ್ರೀತಿಯಿಂದ ಕೊಟ್ಟಿದ್ದು. ಇಷ್ಟೆಲ್ಲ ಪುಸ್ತಕಗಳಿದ್ದರೂ ಕೂಡ ಅವರಿಗೆ ಅನಾರೋಗ್ಯ, ಹಾಗೆ ಅವರಿಗೆ ಬಿಡುವಿಲ್ಲದ ಕೆಲಸಗಳು, ಇವೆಲ್ಲವುಗಳ ಮಧ್ಯೆ ಅವರು ಕಿಂಚಿತ್ತಾದರೂ ಸಮಯ ಮಾಡಿಕೊಂಡು ಆ ಪುಸ್ತಕಗಳನ್ನೆಲ್ಲ ಓದಿ, ಅವರಿಗೆ ಪುಸ್ತಕಗಳನ್ನು ಕಳಿಸಿದ ಎಲ್ಲ ಲೇಖಕರಿಗೂ ಆ ಪುಸ್ತಕದ ಬಗೆಗಿನ ತಮ್ಮ ಅಭಿಪ್ರಾಯ, ಅನಿಸಿಕೆಯ ಜೊತೆಗೆ ಪ್ರೋತ್ಸಾಹದ ನುಡಿಯನ್ನು ಬೆರೆಸಿ ಎಲ್ಲರಿಗೂ ಪತ್ರ ಬರಿತಾ ಇದ್ದರು. ಇದರಿಂದಾಗಿ ಎಲ್ಲ ಬರಹಗಾರರಿಗೂ ಅವರು ಅಚ್ಚುಮೆಚ್ಚಾಗಿ ಬಿಟ್ಟಿದ್ದರು. ಹಾಗೆ ಅವರು ಈ ರೀತಿಯಲ್ಲಿ ಅವರ ಸಾಹಿತ್ಯ ಸಂಸಾರ ಒಂದು ವಿಸ್ತೃತವಾಯಿತು ಅಂತ ಹೇಳಬಹುದು. ಇನ್ನು ನನ್ನ ತಾಯಿಯವರಾಗಿ ಅವರ ಬಗ್ಗೆ ಹೇಳೋದಾದರೆ, ನನಗೆ ಏನಂತ ಹೇಳಿದರೆ, ಅವರು ತಾಯಿಯವರೆಲ್ಲ ಇರುವಂತಹ ಸಾಹಿತ್ಯಾಸಕ್ತಿ ನನ್ನಲ್ಲಿ ಸ್ವಲ್ಪ ಹರಿದು ಬಂದಿದೆ. ಹಾಗಾಗಿ ನಾವು ತಾಯಿ ಮಗಳು ಮಾತನಾಡುವಾಗ ನಮ್ಮ ಸುತ್ತಲಿನ ಪರಿಸರದಲ್ಲಿ ಯಾರಿಗೆ ಮದುವೆ ಆಯಿತು, ಯಾರಿಗೆ ಮಕ್ಕಳಾಯಿತು, ಯಾರು ಹೆತ್ತರು, ಯಾರು ಸತ್ತರು, ಈ ಮುಂತಾದಂಥ ಲೋಕಾಭಿರಾಮದ ಮಾತಿನಿಗಿಂತ ಹೆಚ್ಚಾಗಿ ಸಾಹಿತ್ಯದ ವಿಷಯವೇ ಮುನ್ನೆಲೆಗೆ ಬರ್ತಾಯಿತ್ತು. ಈ ವಿಷಯ ಅಂತ ಹೇಳಿದರೆ, ಅವರು ಯಾವುದೇ ಪುಸ್ತಕವನ್ನು ಓದಲಿ ಅದರ ಸಾರಾಂಶವನ್ನು ನನ್ನ ಹತ್ರ ಹೇಳ್ತಾಯಿದ್ರು. ಹಾಗೆ ಅದರ ಬಗ್ಗೆ ವಿಚಾರ ವಿಮರ್ಶೆ ಮಾಡ್ತಾಯಿದ್ರು. ಇದರಿಂದ ನನಗಾದ ಲಾಭ ಏನಂತ ಹೇಳಿದರೆ, ನಾನು ಆ ಪುಸ್ತಕವನ್ನೇ ಓದದೇ ಇದ್ದರೂ ಕೂಡ ನನಗೆ ಅದರ ಹೂರಣ ನನಗೆ ಗೊತ್ತಾಗ್ಬಿಡ್ತಿತ್ತು. ಹೀಗಾಗಿ ನಾವು ನಮ್ಮ ತಾಯಿ ಮಗಳ ಮಾತುಕತೆ ಅಂತ ಹೇಳಿದರೆ ಅದು ಒಂಥರ ಹಾಳು ಹರಟೆ ಆಗಿರದೆ ಒಂದು ಸಣ್ಣ ಸಾಹಿತ್ಯ ಚರ್ಚೆಯೇ ಆಗಿರ್ತಾ ಇತ್ತು. ಅವರಿಗೆ ಏನಂತ ಹೇಳಿದರೆ, ಮನೆಗೆ ಅತಿಥಿಗಳು ಬಂದರೆ ಬಹಳ ಸಂತೋಷ. ಅತಿಥಿಗಳು ಬಂದರೆ ಆದರಾತಿಥ್ಯದಲ್ಲಿ ಎತ್ತಿದ ಕೈ. ಹಾಗೆ ಅವರು ಚೆನ್ನಾಗಿ ಅಡುಗೆ ಕೂಡ ಮಾಡ್ತಾಯಿದ್ರು. ಯಾರಾದರೂ ಮನೆಗೆ ಬಂದರೆ ಅವರಿಗೆ ಕಾಫಿ ಜ್ಯೂಸು ಇಂಥದ್ದೆಲ್ಲ ಕೊಡೋದ್ರ ಜೊತೆಗೆ ತಿಂಡಿ ಕೊಡಲೇಬೇಕು. ಅದು ಅವರು ತಯಾರಿಸಿದ ತಿಂಡಿಯೇ ಆಗಬೇಕು. ಹಾಗಾಗಿ ಅವರು ನಿಜವಾಗಿ ಅವರು ತಿಂಡಿ ತಯಾರು ಮಾಡೋದೇ ಬೇರೆಯವರಿಗೋಸ್ಕರ. ಅಂದರೆ ಅವರೆಲ್ಲ ತಿಂದು ಖುಷಿಪಟ್ಟರೆ ಇವರಿಗೆ ತುಂಬ ಸಂತೋಷ ಆಗ್ತಾಯಿತ್ತು, ತಾನೇ ತಿಂದಷ್ಟು ಸಂತೃಪ್ತಿ. ಹಾಗೆ ಅಷ್ಟು ಆದರಾತಿಥ್ಯವನ್ನು ಅವರು ಮಾಡ್ತಾಯಿದ್ರು. ಇಲ್ಲಿಯೂ ಕೂಡ ಕೆಲವರು ಅವರ ಆದರಾತಿಥ್ಯದ ಸವಿಯನ್ನು ಕಂಡವರು ಇಲ್ಲಿಯೂ ಕೂಡ ಇದ್ದಾರೆ. ನಮ್ಮ ಡಾಕ್ಟರ್ ಸುಲತಾ ಅವರು ಮೊನ್ನೆ ಹೇಳ್ತಾಯಿದ್ರು, ನಿಮ್ಮ ತಾಯಿಯವರ ಬಡಿಸಿದಂತಹ ಊಟದ ಸಾರಿನ ಪರಿಮಳ ಇನ್ನೂ ನನ್ನ ಕೈಯಲ್ಲಿ ಗಮಗಮಿಸ್ತಾ ಇದೆ ಅಂತ. ಹಾಗೆ ಅವರ ಇದು ಅಡಿಗೆಯಲ್ಲಿ ಕೂಡ ಅವರು ತುಂಬ ಆದರಾತಿಥ್ಯದಲ್ಲಿ ಅವರು ಬಹಳ ಒಂದು ಆಸಕ್ತಿಯನ್ನು ಇಟ್ಕೊಂಡಿದ್ದರು ಅಂತ ಹೇಳಿದರೆ, ಅವರಿಗೆ ತುಂಬ ದೈವಭಕ್ತಿ ಇತ್ತು. ಅವರು ಬೆಳಿಗ್ಗೆ ಎದ್ದು ಕಾಫಿ ತಿಂಡಿ ಆದ ನಂತರ ದಿನಪತ್ರಿಕೆಗಳನ್ನು ಓದಿದ ನಂತರ ಅವರು ಸ್ನಾನ ಮಾಡ್ತಾಯಿದ್ರು. ಸ್ನಾನ ಆಗಿ ಅವರು ಪೂಜೆ ಮತ್ತು ಪಾರಾಯಣ ಆಗದೆ ಒಂದು ನೀರನ್ನು ಕೂಡ ಮುಟ್ತಾ ಇರಲಿಲ್ಲ. ಪೂಜೆ ಪಾರಾಯಣ ಆದ ನಂತರವೇ ಅವರು ಏನಾದರೂ ಆಹಾರವನ್ನು ತಗೊಳ್ತು. ಆ ಥರ ಒಂದು ಕಟ್ಟುನಿಟ್ಟಾಗಿ ಅವರ
ಅತ್ತೆ ಮಾವ ಅಜ್ಜಿ ಹಾಗೆ ನಮ್ಮ ಅಜ್ಜ ಇವರೆಲ್ಲರ ಒಂದು ಸಾಂಪ್ರದಾಯಿಕ ವಾತಾವರಣದಲ್ಲಿ ಅವರು ಬೆಳೆದು ಅವರ ಸಾಂಪ್ರದಾಯಿಕ ನಂಬಿಕೆಗಳು ಧಾರ್ಮಿಕ ಆಚರಣೆಗಳು ಇವುಗಳೆಲ್ಲ ಅವರಿಗೆ ಒಂದು ಚಾಚೂ ತಪ್ಪದೆ ಅವರು ಅದನ್ನು ಪಾಲಿಸ್ತಾ ಇದ್ದರು. ಹಾಗೆ ಅವರು ಪೂಜೆ ಮಾಡ್ತಾ ಇರುವಾಗ ನಾವು ಅವರನ್ನು ಮುಟ್ಟಬಾರ್ದು, ಯಾಕೆಂದರೆ ಅವರು ಮಡಿಯಲ್ಲಿರ್ತಾಯಿದ್ರು. ಹಾಗೆ ಹೀಗೆ ಮಡಿ, ಮೈಲಿಗೆ, ಮುಸುರೆ, ಹಾಗೆ ಅನ್ನ ಮುಟ್ಟಿದ ಪಾತ್ರವನ್ನು ಬೇರೆ ಪಾತ್ರಕ್ಕೆ ಮುಟ್ಟಿಸಬಾರ್ದು, ಇಂಥದ್ದೆಲ್ಲ ತುಂಬ ಕಟ್ಟುನಿಟ್ಟಿತ್ತು. ಮಕ್ಕಳು ಮೊಮ್ಮಕ್ಕಳೆಲ್ಲ ಈ ವಿಷಯದಲ್ಲಿ ಅವ್ರ ಹತ್ರ ತುಂಬ ಬೈಗಳ ತಿಂತಾಯಿದ್ರು. ಯಾಕಂದರೆ ಅವರು ಇದನ್ನು ಪಾಲಿಸಲಿಕ್ಕೆ ಅವರಿಗೆ ಇದು ಒಂದು ಯಾಕೆ ಸುಮ್ಮನೆ ಯಾಕೆ ಹಾಗೆ ಮಾಡಬೇಕು ಅಂತ. ಆದರೆ ಅವರಿಗೆ ಅದನ್ನು ಚಾಚು ತಪ್ಪದೆ ಮಾಡಬೇಕು, ಕಟ್ಟುನಿಟ್ಟಾಗಿ ಪಾಲಿಸ್ತಾಯಿದ್ರು. ಹಾಗೆ ಇದು ಊಟದಲ್ಲಿ ಅರ್ಧಕ್ಕೆ ಎದ್ದು ಹೋಗಬಾರ್ದು ಗಂಡಸರು ಅನ್ನುವಂಥ ಒಂದು ನಂಬಿಕೆ. ಅದು ಹೋದರೆ ಅವರು ತುಂಬ ಬೈತಾಯಿದ್ರು, ಯಾಕೆ ಹಾಗೆ ಮಾಡೋದು, ಹಾಗೆ ಮಾಡಬಾರ್ದು ಅಂತ. ಹಾಗೆ ಇನ್ನೊಂದು ಈ ಧಾರ್ಮಿಕ ಆಚರಣೆಗಳಲ್ಲಿ ಅವರ ವಿಷಯದಲ್ಲಿ ಹೇಳಬೇಕಂತಂದರೆ, ಒಂದು ಈಗ ಹಳೆಯ ನಂಬಿಕೆ, ಹೆಂಡತಿ ಗಂಡನ ಹೆಸರು ಹೇಳಬಾರ್ದು, ಹೆಂಡತಿ ಗಂಡನ ಹೆಸರು ಹೇಳಬಾರ್ದು ಅನ್ನುವ ಒಂದು ನಂಬಿಕೆ ಆಚರಣೆ ಮೊದಲಿಂದ ಬಂದದ್ದು. ಅದನ್ನು ನಮ್ಮ ಅಮ್ಮ ಚಾಚು ತಪ್ಪೆ ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸ್ತಾಯಿದ್ರು. ಯಾಕೆಂದರೆ ಅವರು ನನ್ನ ತಂದೆಯವರ ಹೆಸರನ್ನು ಹೇಳುವುದೇ ಇಲ್ಲ, ಬಾಯಲ್ಲಿ ಬಿಟ್ಟು ಹೇಳಿದ್ದೇ ಇಲ್ಲ. ನಾವು ಪ್ರಯತ್ನ ಪಟ್ಟೆವು, ಕೊನೆಗಾದರೂ ಅವ್ರ ಹತ್ರ ನನ್ನ ತಂದೆಯವರ ಹೆಸರನ್ನು ಅವರ ಬಾಯಿಂದ ಬರ್ತದ ನೋಡುವ ಅಂತ ಏನು ಮಾಡಿದರೂ ಹೇಳ್ತಿರ್ಲಿಲ್ಲ. ಆಗ ನಿನ್ನ ಅಪ್ಪನ ಹೆಸರಿನವರು ಅಲ್ಲಿದ್ದಾರೆ ಅಂತ ಅವ್ರ ಹೆಸರಿನವ್ರು ಬೇರೆಯವರಿದ್ದರೂ ಕೂಡ ಅವ್ರ ಹೆಸರು ಹೇಳೋದಿಲ್ಲ. ಹಾಗೆ ಅವರಿದ್ದಾರೆ, ಅದು ಯಾಕೆ ನಿಮಗೆ ಹೆಸರು ಹೇಳ್ಬೋದಲ್ಲ ನಿಮಗೆ ಅಂತ ಹೇಳಿದ್ರು, ಕೇಳುವುದೇ ಇಲ್ಲ. ಹಾಗೆ ಅದು ನಾನು ನಂಬಿಕೊಂಡು ಬಂದಂಥ ಧರ್ಮ, ಅದಕ್ಕೆ ನೀವು ಒತ್ತಾಯ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಹಾಗೆ ಅವರು ಅದನ್ನೆಲ್ಲ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಾಯಿದ್ರು. ಸಂಪ್ರದಾಯ, ಮಡಿ, ಮೈಲಿಗೆ, ವ್ರತ, ಉಪವಾಸ ಇದನ್ನೆಲ್ಲ ತುಂಬ ಅನೂಚಾನವಾಗಿ ನಡೆಸಿಕೊಂಡು ಬಂದವರು. ಇವರು ತುಂಬ ಸ್ವಾಭಿಮಾನಿಯಾಗಿದ್ದರು. ಸ್ವಾಭಿಮಾನಕ್ಕೆ ಒಂದು ಸ್ವಲ್ಪ ಪೆಟ್ಟು ಬಿದ್ದರೂ ಸಹ ತುಂಬ ನೊಂದುಕೊಂಡು ಬಿಡ್ತಾಯಿದ್ರು. ಹಾಗೆ ಅವರು ಖುಷಿ ಪಡುವುದಾಗಲಿ ಅಥವಾ ಬೇಸರ ಪಡುವುದಾಗಲಿ, ಸಣ್ಣ ಸಣ್ಣ ವಿಷಯಕ್ಕೆ ಅವರು ಖುಷಿ ಪಡ್ತಾಯಿದ್ರು. ಹಾಗೆ ಸಣ್ಣ ಸಣ್ಣ ವಿಷಯಕ್ಕೆ ಬೇಸರ ಕೂಡ ಮಾಡ್ಕೊಳ್ತಾಯಿದ್ರು. ನಮ್ಮ ಮನೆಯಲ್ಲಿ ಬಂದು ನಮ್ಮ ವರಾಂಡದಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಅವರು ಹೊರಗೆ ನಮ್ಮ ಗಾರ್ಡನ್ನಲ್ಲಿರುವಂತಹ ಹೂವುಗಳು ಮತ್ತು ಹಕ್ಕಿಗಳ ಕಲರವನ್ನು ಆಸ್ವಾದಿಸುವ ರೀತಿ ನೋಡಬೇಕಿತ್ತು. ಅವರು ನಾನು ಒಳಗಿದ್ದರೆ ಸಹ ನನ್ನನ್ನು ನೋಡು ವಿಜಯ್, ಅಲ್ಲಿ ಆ ಒಂದು ಸಣ್ಣ ಪುಟ್ಟ ಹಕ್ಕಿ ಆ ಸಣ್ಣ ಹೂವಿನ ಮೇಲೆ ಹೇಗೆ ಕೂತಿದೆ ನೋಡು, ಅದನ್ನು ಆ ಹೂವಿಗೆ ಭಾರ ಆಗಲೇ ಇಲ್ಲಲ್ಲ, ಅದೊಂಚೂರು ಬಗ್ಲೇ ಇಲ್ಲ, ಎಂಥ ಪ್ರಕೃತಿಯ ವಿಸ್ಮಯ ಅಲ್ವಾ ಅಂತ ಹೀಗೆ ಪ್ರಕೃತಿ ವೀಕ್ಷಣೆ ಮಾಡೋದ್ರಲ್ಲಿ ತುಂಬ ಸಂತೋಷ ಪಡ್ತಾಯಿದ್ರು ಅವರು. ಅವರ ಒಂದು ಖುಷಿಗಾಗಲಿ ಅಥವಾ ಅವರ ಬೇಸರಕ್ಕಾಗಲಿ ದೊಡ್ಡ ದೊಡ್ಡ ಕಾರಣಗಳು ಬೇಕಾಗಿಲ್ಲ, ಸಣ್ಣ ಪುಟ್ಟ ಕಾರಣಗಳು ಸಾಕಾಗ್ತಾಯಿತ್ತು. ಹಾಗೆ ಅವರು ಇದು ಭಾಷಾಭಿಮಾನಿಯಾಗಿದ್ದರು. ತುಂಬ ಕನ್ನಡ ಅಧ್ಯಾಪಕಿಯಾಗಿ ಅವರು ಕನ್ನಡದ ಮೇಲೆ ತುಂಬ ಅಭಿಮಾನವನ್ನು ಇಟ್ಕೊಂಡಿದ್ರು, ಕನ್ನಡ ಭಾಷೆಯ ಮೇಲೆ ಬಹಳ ಅಭಿಮಾನ ಇಟ್ಕೊಂಡಿದ್ರು. ಅದಕ್ಕಾಗಿ ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಕೆಲವು ಸಲ ಅವರನ್ನು ಛೇಡಿಸೋದುಂಟು. ದಿನಪತ್ರಿಕೆ ಅಂತ ಯಾಕೆ ಹೇಳೋದು, ಪೇಪರ್ ಅಂತ ಹೇಳಿದರೆ ಏನಾಗ್ತದೆ, ಹಾಗೆ ಕಿತ್ತಳೆ, ಸೇಬು ಅಂತೆಲ್ಲ ಯಾಕೆ ಹೇಳಬೇಕು, ಆರೆಂಜ್ ಆ್ಯಪಲ್ ಅಂತ ಹೇಳ್ಬೋದಲ್ಲ ಅಂತೆಲ್ಲ ಅವರನ್ನು ಛೇಡಿಸುವಾಗ ಅವರಿಗೆ ತಿಳಿ ಹೇಳ್ತಾಯಿದ್ರು, ನೋಡು ನಮ್ಮ ಭಾಷೆಯಲ್ಲಿ ನಾವು ಮಾತಾಡಿದರೆ ಬೇರೆ ಯಾರು ಮಾತಾಡಬೇಕು, ನಾವು ನಮ್ಮ ಭಾಷೆಯನ್ನು ಮಾತಾಡಬೇಕು, ಬೇರೆಯವ್ರ ಭಾಷೆಯಲ್ಲಿ ನಾವು ಮಾತಾಡಿದರೆ ಆ ಭಾಷೆ ಬೆಳೀತದೆ, ನಮ್ಮ ಭಾಷೆ ಹಾಗೇ ಉಳಿದುಕೊಳ್ತದೆ ಅಲ್ವಾ ಅಂತೆಲ್ಲ ಅವರು ಮಕ್ಕಳಿಗೆ ತಿಳಿ ಹೇಳ್ತಾಯಿದ್ರು. ಹೀಗೆ ಅಮ್ಮ ಅಂತ ಹೇಳಿದರೆ, ನಾನು ಮಗಳಾಗಿ ಹೇಳೋದಾದರೆ, ನಮ್ಮ ಅಮ್ಮ ಒಂದು ಪ್ರೀತಿ ಮಮತೆಯ ಕೊಡವನ್ನೇ ಹೊತ್ತ ಒಂದು ತ್ಯಾಗಮಯಿ. ಮಕ್ಕಳಾದ ನಾನು ನನ್ನಣ್ಣ ಇಬ್ಬರು ಮಕ್ಕಳು. ಹಾಗೆ ನಮ್ಮ ಮಕ್ಕಳಾದ ನಮ್ಮ ಶ್ರೇಯೋಭಿವೃದ್ಧಿಗಾಗಿ ಅವರ ಬದುಕಿನ ಎಲ್ಲ ಸುಖವನ್ನು ತ್ಯಾಗ ಮಾಡಿದರು. ನಾನು ಚಿಕ್ಕವಳಿರುವಾಗಲೇ ನಮ್ಮ ತಂದೆ ತೀರಿ ಹೋಗಿರುವಾಗ ನಾನಿನ್ನೂ ಚಿಕ್ಕ ಮಗು, ಅವರಿಗೆ 22 ವರ್ಷ ಆಗಿತ್ತಷ್ಟೇ. ಇಂಥ ಒಂದು ಕೆಲಸದಲ್ಲಿ ಮತ್ತೆ ಅವರು ಇಂಥ ಒಂದು ಆಘಾತ ಆದ ನಂತರ ಅವರು ಮತ್ತೆ ಟ್ರೈನಿಂಗ್ ಎಲ್ಲ ಆಗಿ ಮತ್ತೆ ಕಲಿತು ಕಣ್ಣೀರಿನ ಅಕ್ಷರದಲ್ಲಿ ಕಲಿತು ಅವರು ಅಧ್ಯಾಪಕಿಯಾಗಿ ಮತ್ತು ನಮ್ಮ ಮಕ್ಕಳಾದ ನಮಗೆ ಆಧಾರ ಚಕ್ರವಾಗಿ ನಿಂತಹ ಕಥೆಯ ಹಲವು ಮಜಲುಗಳನ್ನು ನೀವು ಅವರ ಬಹುಧಾನ್ಯದ ಪುಟಗಳಲ್ಲಿ ನೋಡಬಹುದು. ಅವರೊಂದು ಅಗರಬತ್ತಿ ಇದ್ದ ಹಾಗೆ, ಊದ್ಬತ್ತಿ, ಹಾಗೆ ತಾನೇ ಸುಟ್ಟುಕೊಂಡು ಬೇರೆಯವರಿಗೆ ಪರರಿಗೆ ಪರಿಮಳ ಬೀರುವಂತಹ ವ್ಯಕ್ತಿತ್ವ ಅವರದ್ದು. ಹಾಗೆ ಅವರ ಮಗಳಾಗಿ ನಾನು ಹೇಳೋದಾದರೆ, ನನ್ನ ಅಣ್ಣ ಆದರೂ ಸ್ವಲ್ಪ ಕಷ್ಟಪಟ್ಟಿದ್ದಾನೆ.
ಅಣ್ಣನಿಗೆ ಸ್ವಲ್ಪ ಅವರ ಕಷ್ಟದ ಬಿಸಿ ಅವನಿಗೆ ತಾಗಿತ್ತು. ಅವನು ಒಬ್ಬನೇ ದೂರದಲ್ಲಿ ಏಕಾಂಗಿಯಾಗಿದ್ದು ಕಲಿಯುವಾಗ ಸ್ಕಾಲರ್ಶಿಪ್ನಲ್ಲೇ ಕಲ್ತಿದ್ದು, ಅವನಿಗೆ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಎದುರಾಗಿದ್ದು, ತುಂಬ ಸಮಸ್ಯೆಗಳೆಲ್ಲ ಇತ್ತು. ಹಾಗೆ ಅದನ್ನೆಲ್ಲ ಅವನಾದರೂ ಆದರೆ ನನ್ನ ಬಾಲ್ಯದಲ್ಲಿ ನನಗೆ ಯಾವ ಕೊರತೆಯೂ ಆಗದ ಹಾಗೆ ನಮ್ಮ ಅಮ್ಮ ನನ್ನನ್ನು ಬೆಳೆಸಿದ್ದಾರೆ. ಹಾಗೆ ಅದರ ಬಗ್ಗೆ ನನಗೆ ನಮ್ಮ ಅಮ್ಮನ ಬಗ್ಗೆ ತುಂಬ ಹೆಮ್ಮೆ ಆಗ್ತದೆ. ಯಾಕೆಂತೇಳಿದರೆ ಅವರು ಅಧ್ಯಾಪಕಿಯಾಗಿದ್ದರೂ ಕೂಡ ನನ್ನ ಇಡೀ ವಿದ್ಯಾರ್ಥಿ ಜೀವನದಲ್ಲಿ ಯಾವತ್ತೂ ನಾನು ಅವರ ಶಾಲೆಯಲ್ಲಿ ಅವರ ಶಿಷ್ಯಳಾಗಿದ್ದಿಲ್ಲ. ಯಾಕೆಂತಂದರೆ ಅವರಿಗೆ ಅಧ್ಯಾಪಕಿಯಾಗಿ ಊರಿಂದ ಊರಿಗೆ ವರ್ಗಾವಣೆ ಆಗ್ತಾಯಿತ್ತು. ಹಾಗೆ ಅವರಿಗೆ ಬೇರೆ ಬೇರೆ ಶಾಲೆಗಳಿಗೆ ವರ್ಗಾವಣೆ ಆಗ್ತಾಯಿತ್ತು. ಹೀಗೆಲ್ಲ ಆದಾಗ ಪ್ರತಿ ಸರ್ತಿಯೂ ಏನಾಗ್ತಿತ್ತು ಅಂತ ಹೇಳಿದರೆ, ನಾವು ಇದ್ದ ಮನೆಯಿಂದ ಅವರು ಕೆಲಸ ಮಾಡ್ತಿದ್ದ ಶಾಲೆ ತುಂಬ ದೂರ ಇರ್ತಿತ್ತು. ಒಂದು 2-3 ಕಿಲೋಮೀಟ್ರ್ ಆದರೂ ದೂರ ಇರ್ತಿತ್ತು. ಅಷ್ಟು ದೂರ ಅವರಿಗೆ ನಡ್ಕೊಂಡು ಹೋಗಬೇಕು. ಈ ಮನೆ ಕೆಲಸಗಳನ್ನೆಲ್ಲ ಮಾಡಿ ಅಷ್ಟೆಲ್ಲ. ಆವಾಗ ಅಡುಗೆ ಕೆಲಸ ಆದರೂ ಸುಲಭ ಇತ್ತಾ? ಅದು ಇಲ್ಲ. ಆ ಅಡುಗೆ ಕೆಲಸಕ್ಕೆ ಈಗಿನ ಹಾಗೆ ಗ್ಯಾಸ್ ಇಲ್ಲ, ಸೌದೆ ಒಲೆ, ಹಾಗೆ ಈಗಿನ ಹಾಗೆ ಟ್ಯಾಪಿನ ನೀರಿಲ್ಲ, ಬಾವಿಯಿಂದ ನೀರು ತೆಗೆದು ಅದರಿಂದ ಅಡುಗೆ ಮಾಡಬೇಕು. ಇಷ್ಟೆಲ್ಲ ಕಷ್ಟ ಇದ್ದರೂ ಇಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಮಾಡಿ ಟಿಫಿನ್ ತಗೊಂಡು ಅವರು 2-3 ಕಿಲೋಮೀಟ್ರು ನಡೆದು ಹೋಗಬೇಕಿತ್ತು. ಹಾಗೆ ನಡ್ಕೊಂಡು ಬರಬೇಕಿತ್ತು. ಅದಕ್ಕೆ ನನಗೆ ಆದ ಕಷ್ಟ ಮಗಳಿಗೆ ಆಗೋದು ಬೇಡ ಅಂತ ನನ್ನನ್ನು ಯಾವಾಗಲೂ ಮನೆಗೆ ಹತ್ತಿರವಿದ್ದ ಶಾಲೆಗೆ ಸೇರಿಸ್ತಾ ಇದ್ದರು. ಹಾಗೆ ನನಗೆ ಶಾಲೆ ಹತ್ತಿರ, ಅವರಿಗೆ ಅಷ್ಟು ದೂರ ನಡ್ಕೊಂಡು ಹೋಗೋದು. ಮತ್ತು ಕಾಲೇಜಿಗೆ ಆಗುವಾಗ ಕೂಡ ಹಾಗೆ. ನನ್ನ ಕಾಲೇಜಿಗೆ ಬೇಕಾಗಿ ಅವರು ಕುಂದಾಪುರಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು. ಆಗಲೂ ಇದೇ ಕತೆ. ಕಾಲೇಜಿನ ಹತ್ತಿರ ಮನೆ, ನನಗೆ ಹತ್ತಿರ ಹೂಗಳತ್ತೆ ಎಷ್ಟು ಹತ್ತಿರಕ್ಕೆ ಕಾಲೇಜು, ಅವರಿಗೆ 2-3 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗುವ ಅಂಕದ ಕಟ್ಟೆ ಶಾಲೆಯಲ್ಲಿ ಅವರಿಗೆ ಕೆಲಸ ಆಯ್ತಲ್ಲ. ಹೀಗೆಲ್ಲ ಆಗಿ ಅವರು ಇದು ಏನು ಮಾಡ್ತಾಯಿದ್ರು ಅಂತೇಳಿ ಯಾವಾಗಲೂ ನನಗೆ ಏನು ಕಷ್ಟ ಆಗದಾಗೆ ಅವ್ರು ನೋಡ್ಕೊಂಡಿದ್ದಾರೆ. ಹಾಗೆ ನನಗೆ ಆಗ ಅದರ ಕಷ್ಟದ ಅರಿವು ಅಷ್ಟಾಗಿ ನನಗೆ ಆಗ್ತಾ ಇರಲಿಲ್ಲ. ಇದರ ಮಹತ್ವ ಅಷ್ಟಾಗಿ ಗೊತ್ತಾಗ್ತಿರಲಿಲ್ಲ. ಮತ್ತೆ ನನಗನ್ನಿಸ್ತು, ಈ ಪ್ರೀತಿ ಮತ್ತು ತ್ಯಾಗ ಎರಡು ಒಂದೇ ನಾಣ್ಯದ ಮುಖಗಳು ಎನ್ನುವುದನ್ನು ಅವರ ಬದುಕಿನ ಮೂಲಕ ಪ್ರಾತ್ಯಕ್ಷಿಕೆಯಲ್ಲಿ ತೋರಿಸಿದರು. ಅವರ ಬದುಕೇ ಒಂದು ಪ್ರಾತ್ಯಕ್ಷಿಕೆಯಾಗಿ ಈ ಒಂದು ತತ್ವವನ್ನು ಪ್ರತಿಪಾದಿಸ್ತು ಅಂತ ನನಗೆ ಮತ್ತೆ ಅನ್ನಿಸ್ತಾ ಇತ್ತು. ಹಾಗೆ ಅವರು ಆದರ್ಶ ಅಧ್ಯಾಪಕಿಯಾಗಿದ್ದರು. ಅವರಿಗೆ ಸರ್ಕಾರದಿಂದ ಯಾವುದೇ ಪ್ರಶಸ್ತಿ ಸಿಕ್ಕಿರಲಿಲ್ಲ, ಸರ್ಕಾರದಿಂದ ಸಿಕ್ಕಿರಲಿಲ್ಲ. ಆದರೆ ಅವರ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರಿಗೆ ಮೇಲಿನ ಪ್ರೀತಿ, ಅಭಿಮಾನ, ಗೌರವದಿಂದ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದರು. ಈಗ ಡಾಕ್ಟ್ರೋ, ಇಂಜಿನಿಯರೋ ಅಥವಾ ಅಧ್ಯಾಪಕರ ಇನ್ಯಾವ್ಯಾವುದೋ ಉದ್ಯೋಗವನ್ನು ಅಲಂಕರಿಸಿ ಬೇರೆ ಬೇರೆ ವಿದೇಶಗಳಲ್ಲಿ ಹರಡಿದಂತಹ ಅವರ ವಿದ್ಯಾರ್ಥಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಈ ಭೂಮಿ ಗೋಳವಾಗಿದೆ ಅನ್ನೋ ಹಾಗೆ ಅವರೆಲ್ಲ ಒಂದೊಂದು ಸಲ ಅವರಿಗೆ ಅಕಸ್ಮಾತ್ತಾಗಿ ಸಿಗ್ತಾಯಿದ್ರು. ಆಗ ಆ ವಿದ್ಯಾರ್ಥಿಗಳೇ ಇವರನ್ನು ಗುರುತಿಸ್ತಾಯಿದ್ರು. ಇವರಿಗೆ ಗುರ್ತ ಸಿಗ್ತಾ ಇರಲಿಲ್ಲ, ಯಾಕೆಂದರೆ ಚಿಕ್ಕದಿರುವಾಗ ನೋಡಿದ್ದಲ್ವ. ಹಾಗೆ ದೊಡ್ಡದಾದ ನಂತರ ಅವರ ಗುರ್ತ ಸಿಗ್ತಿರಲಿಲ್ಲ. ಅವರೇ ಹೇಳ್ತಾಯಿದ್ರು, ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ ಟೀಚರ್, ನಾನು ಇಂಥ ಊರಿನ ಇಂಥ ಶಾಲೆಯ ಇಂಥ ಬೆಂಚಿನಲ್ಲಿ ನಿಮ್ಮ ಪಾಠಗಳನ್ನು ಕೇಳ್ತಾ ಇರ್ತಿದ್ದೆ ಅಂತ ಎಲ್ಲರೂ ಅವರ ಪರಿಚಯವನ್ನು ಹೇಳ್ಕೊಂಡ ನಂತರ, ನಮ್ಮ ಅಮ್ಮ ಅದನ್ನು ನೆನಪು ಮಾಡಿಕೊಂಡ ನಂತರ ಅವರೆಲ್ಲ ಹೇಳ್ತಿದ್ದ ಒಂದೇ ಮಾತು ಏನಂತ ಹೇಳಿದರೆ, ಟೀಚರ್, ನಿಮ್ಮಷ್ಟು ಒಳ್ಳೆ ಟೀಚರ್ ನಮಗೆ ಮುಂದೆ ಇಡೀ ವಿದ್ಯಾರ್ಥಿ ಜೀವನದಲ್ಲಿ ಸಿಕ್ಕಲಿಲ್ಲ. ಸಾಕಲ್ಲ, ಒಬ್ಬ ಅಧ್ಯಾಪಕಿ ಇದಕ್ಕಿಂತ ಹೆಚ್ಚಿನ ಪ್ರಶಸ್ತಿ ಯಾವುದು ಬೇಕು? ಹೀಗೆ ಅವರು ಹೇಳಬೇಕಾದ್ರೆ ಅವರ ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರಿರ್ಬೋದು ಎನ್ನುವ ಅರಿವು ಬರ್ತದೆ. ಅವರು ಯಾವಾಗಲೂ ಕ್ಲಾಸ್ನಲ್ಲಿ ಬುದ್ಧಿವಂತ ವಿದ್ಯಾರ್ಥಿಗಳಿಗಿಂತ ದಡ್ಡ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾಯಿದ್ರು. ಹೆಚ್ಚಾಗಿ ಈ ದಾರಿ ತಪ್ಪಿ ಹೋಗುವಂತಹ ಎಷ್ಟೋ ವಿದ್ಯಾರ್ಥಿಗಳನ್ನು ಅವರು ಸನ್ಮಾರ್ಗಕ್ಕೆ ಎಳೆಸಿದ್ದಿದೆ. ಅವರು ಹೊಡಿತಾ ಇರಲಿಲ್ಲ ಅಥವಾ ಬೈತಾ ಇರಲಿಲ್ಲ, ಕೇವಲ ಮಾತಿನಿಂದಲೇ ಅವರ ಮನಪರಿವರ್ತನೆ ಮಾಡುವಂತಹ ಒಂದು ಅದ್ಭುತವಾದಂಥ ಶಕ್ತಿ ಅವರಿಗಿತ್ತು. ಹಾಗಾಗಿ ನಾನು ಚಿಕ್ಕವಳಿರುವಾಗ ಒಮ್ಮೆ ನನಗೆ ನೆನಪಿಗೆ ಬರ್ತಾಯಿದೆ. ಏನಂತಂದರೆ, ಒಬ್ಬ ಉದ್ದಟ ವಿದ್ಯಾರ್ಥಿಯ ತಂದೆ ತಾಯಂದಿರು ಕಣ್ಣೀರು ತುಂಬಿಕೊಂಡು ನಮ್ಮ ಅಮ್ಮನ ಹತ್ರ ಬಂದು ಹೇಳ್ತಾ ಇದ್ದದ್ದು ನಾನು ಕೇಳಿದ್ದೀನಿ. ಟೀಚರ್, ನೀವು ನಮ್ಮ ಮಕ್ಕಳ ಪಾಲಿಗೆ ಮಾತ್ರ ಟೀಚರ್ ಅಲ್ಲ, ನಮ್ಮ ಪಾಲಿಗೆ ದೇವರು. ನೀವು ಇಲ್ಲದೇ ಇದ್ದರೆ ನನ್ನ ಮಗ ರೌಡಿಯಾಗಿ ನನ್ನ ಕೈ ತಪ್ಪಿ ಹೋಗ್ತಾ ಇದ್ದ, ನೀವು ಅವನನ್ನು ಒಳ್ಳೆ ಹುಡುಗನನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ದು ಈಗಲೂ ನನ್ನ ಕಿವಿಯಾರ ಕೇಳಿದ ನೆನಪು ಈಗಲೂ ಇದೆ. ಹಾಗೆ ಈಗ ಬಾಲ್ಯದ ಸಂಕಷ್ಟದ ದಿನಗಳು, ಯೌವನದ
ವ್ಯವಸ್ಥಿತ ಆದರೂ ಏನೋ ಒಂದು ಗೊಂದಲಮಯವಾದಂತಹ ದಿನಗಳು, ಹಾಗೆ ಬದುಕಿನಲ್ಲಿ ಕಷ್ಟ ನಷ್ಟ ಜಂಜಾಟಗಳ ನಡುವೆ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರೇಯಸ್ಸಿಗಾಗಿ ಅವರನ್ನು ಒಂದು ಚೆನ್ನಾಗಿ ಸತ್ಪ್ರಜೆಯನ್ನಾಗಿ ಮಾಡಬೇಕು ಎನ್ನುವ ಒಂದು ಉದ್ದೇಶದಿಂದಾಗಿ ಅವರಿಗೆ ಈ ಎಲ್ಲ ಜವಾಬ್ದಾರಿಗಳ ಮಧ್ಯೆ ಅವರಲ್ಲಿರುವಂತಹ ಸುಪ್ತವಾಗಿರುವಂತಹ ಸಾಹಿತ್ಯ ಪ್ರತಿಭೆ ಹೊರಗೆ ಬರಲಿಕ್ಕೆ 60 ವರ್ಷಗಳೇ ಬೇಕಾಯಿತು. 60 ವರ್ಷದ ನಂತರ ಅವರಿಗೆ 60 ವರ್ಷ ಆದ ನಂತರ ಅವರು ನಿವೃತ್ತರಾದ ನಂತರ ಅವರ ಮಗ ಅಮೇರಿಕಾದಲ್ಲಿರುವ ಮಗನ ಮನೆಗೆ ಅವರ 6 ತಿಂಗಳು ಹೋದಾಗ ಅವರ ಸಾಹಿತ್ಯ ಪ್ರತಿಭೆ ಎನ್ನುವಂಥದ್ದು ಹೊರಗೆ ಬಂತು. ಆಗ ಅವರ ಲೇಖನಿ ಮಾತನಾಡಲಿಕ್ಕೆ ಪ್ರಾರಂಭಿಸಿತು. ಆಗಲೇ ಅವರ ಆತ್ಮಕಥೆ ಅರಳಿದ್ದು, ಪ್ರವಾಸ ಲೇಖನ ಹರಿದಿದ್ದು, ಮುಂದಿನ ವರ್ಷಗಳಲ್ಲಿ ಅವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಬರೆದು ಒಂದು ಅತ್ಯುತ್ತಮವಾದಂತಹ ಸಾರ್ಥಕ ಸಾಹಿತ್ಯಿಕ ಬದುಕನ್ನು ಬಾಳಿದ್ದಾರೆ. ಹೀಗೆ ಇವರ ಬಗ್ಗೆ ಹೇಳ್ತಾ ನನ್ನ ಅನುಭವವನ್ನು ಹೇಳ್ತಾ ಹೋದರೆ ವಾರಗಟ್ಟಲೆ ಹೇಳಿದರೂ ಮುಗಿಲಿಕ್ಕಿಲ್ಲ, ಎಷ್ಟು ಹೇಳಿದರೂ ಮುಗಿಲಿಕ್ಕಿಲ್ಲ. ಅದು ಅನಂತವಾದಂಥ ಅನುಭವ, ಅದು ನಿರಂತರವಾಗಿ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಂತಿದೆ. ಅಂತಹ ಒಂದು ಸಂದರ್ಭ ಹೀಗೆ ಆಗಾಗ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಆದರೆ ಸಮಯ ಅವಕಾಶ ಕಡಿಮೆ ಇರುವುದರಿಂದ ನಾನು ಇಷ್ಟನ್ನು ನಿಮ್ಮಂದರೆ ಹೇಳಿದ್ದೇನೆ. ಇಂಥ ಒಂದು ಆದರ್ಶ ಮಾತೆಯು ಆದರ್ಶ ಶಿಕ್ಷಕಿಯೂ ಆದಂತಹ ನನ್ನ ತಾಯಿಯವರ ಸಾಹಿತ್ಯಾವಲೋಕನ ಕಾರ್ಯಕ್ರಮವನ್ನು ಈ ಒಂದು ಕರಾವಳಿ ಲೇಖಕಿಯರ ಸಂಘದವರು ಇಲ್ಲಿ ನಡೆಸ್ತಾ ಇರೋದಕ್ಕೆ ನನಗೆ ನನ್ನ ತಾಯಿಯ ಮೇಲಿರುವ ಹೆಮ್ಮೆ ಹಾಗೂ ಸಂಘದ ಮೇಲಿರುವ ಪ್ರೀತಿ ಇದು ಹೆಚ್ಚಾಗಿದೆ. ಈಗ ಈ ಸಂದರ್ಭದಲ್ಲಿ ಅದು ನನಗೆ ಹೆಚ್ಚಾಗಿದೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ನಾನು ಆಲೋಚನೆ ಮಾಡಿ ಇವರ ಹತ್ರ ಸಂಘದ ಅಧ್ಯಕ್ಷೆ ಆದಂತಹ ಜ್ಯೋತಿ ಚೇಳ್ಯಾರವರ ಹತ್ರ ಇದನ್ನೆಲ್ಲ ಹೇಳುವಾಗ ಅವರು ಅವರ ಸಮಗ್ರ ಸಹಕಾರವನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಗಳನ್ನು ಮಾಡಿ ಸಹಕರಿಸಿದ ಜ್ಯೋತಿ ಚೇಳ್ಯಾರವರಿಗೆ ನಾನು ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಕಡಿಮೆ. ಹಾಗೆ ಈ ಕಾರ್ಯಕ್ರಮವನ್ನು ಹೇಗೆ ಆಯೋಜಿಸೋದು, ಯಾವ ರೀತಿಯಲ್ಲಿ ಮಾಡೋದು, ಇದರ ಉದ್ಘಾಟನೆ ಯಾರು ಮಾಡಬೇಕು, ಹಾಗೆ ಇದರ ಬಗ್ಗೆ ಕೃತಿಯ ಬಗ್ಗೆಲ್ಲ ಯಾರು ಮಾತಾಡೋದು, ಇದರ ಬಗ್ಗೆಲ್ಲ ಯಾರ ಹತ್ರ ಕೇಳೋದು ಅಂತೆಲ್ಲ ಆಲೋಚನೆ ಮಾಡಿ ಎಲ್ಲರ ಹತ್ರ ಕೇಳುವಾಗ ಎಲ್ಲರೂ ಕೂಡ ತುಂಬು ಹೃದಯದಿಂದ ತುಂಬು ಮನಸ್ಸಿನಿಂದ ಇದಕ್ಕೆ ಒಪ್ಪಿಕೊಂಡಿದ್ದಾರೆ. ನಮ್ಮ ಉದ್ಘಾಟನೆ ಮಾಡಲಿಕ್ಕಿರುವಂಥ AP ಮಾಲತಿಯವರಾಗಲಿ, ರೋಹಿಣಿ ಮೇಡಮ್ ಆಗಲಿ, ಶೈಲಜಾ ಆಗಲಿ, ಹಾಗೆ ಮೀನಾಕ್ಷಿಯವರಾಗಲಿ, ರೂಪಕಲಾ ಆಗಲಿ, ಎಲ್ಲರೂ ಸುಶೀಲಾರಾವ್, ಇಂದಿರಾ ಹಾಲಂಬಿಯವರು ಎಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಇದಕ್ಕೆ ಒಪ್ಪಿಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ನಮ್ಮ ಅಮ್ಮನ ಮೇಲಿರುವಂತಹ ಈ ಅವರ ಪ್ರೀತಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮೀನಾಕ್ಷಿ ಅವರಿಗೆ ನಿಜವಾಗಿ ಇವತ್ತು ಮತ್ತು ನಾಳೆ ಅವರಿಗೆ ಹೋಗಲೇಬೇಕಾದಂಥ ಅವರ ಶೈಕ್ಷಣಿಕ ಕಾರ್ಯಕ್ರಮ ಒಂದಿತ್ತು. ಅದನ್ನು ಅವರು ಏನು ಮಾಡಿದ್ರು, ಅಯ್ಯೋ ನನಗೆ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಮಾಡೋದು, ನನಗೆ ಅದು ಹೋಗಲೇಬೇಕಾದ ಕಾರ್ಯಕ್ರಮ, ಇದನ್ನು ನನಗೆ ಬಿಡಲಿಕ್ಕೆ ಮನಸ್ಸಿಲ್ಲ, ಏನು ಮಾಡೋದು ಅಂತ ಕಡೆಗೆ ಅವರು ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಗಳಿಗೆ ಅದು ನಾನು ಬಂದೇ ಹೋಗ್ತೇನೆ ಅಂಥೇಳಿ ಅವರು ಬಂದಿದ್ದಾರೆ. ಮೀನಾಕ್ಷಿ ಮೇಡಮ್ ಅವರೇ, ನಿಮಗೆ ಅಮ್ಮನ ಮೇಲಿರುವಂತಹ ಈ ಪ್ರೀತಿ ಅಭಿಮಾನಕ್ಕೆ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ಹಾಗೆ ಎಲ್ಲರೂ ಕೂಡ ನಮ್ಮ ನಿರೂಪಣೆ ಮಾಡ್ತಾ ಇರುವಂತಹ ಸುಜಾತ ತೆಕ್ಕಮೂಲೆಯವರಾಗಲಿ, ರೂಪಕಲಾ ಮೇಡಮ್ ಆಗಲಿ, ಶ್ರೀಕಲಾ ಅವರಾಗಲಿ, ಹಾಗೆ ಇಲ್ಲಿರೋ ಎಲ್ಲರೂ ಕೂಡ, ವಿಜಯಲಕ್ಷ್ಮಿ ಮೇಡಮ್ ಆಗಲಿ, ಎಲ್ಲರೂ ಕೂಡ ನಮ್ಮ ಅಮ್ಮನ ಪ್ರೀತಿಯನ್ನು ಉಂಡವರೇ. ಹಾಗೆ ಇವೆಲ್ಲರಿಗೂ ಕೂಡ ನಾನು ನನ್ನ ಹೃದಯದ ಭಾಷೆಯಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇದರಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಇದರ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ವಿರಮಿಸ್ತೀನಿ. ಆದರ್ಶ ಮಾತೆಯಾಗಿ, ಆದರ್ಶ ಶಿಕ್ಷಕಿಯಾಗಿ ಹಾಗೂ ಆರೋಗ್ಯಪೂರ್ಣ ಸಾಹಿತಿಯಾಗಿ ತನ್ನ ಅಮ್ಮನನ್ನು ಅತ್ಯಂತ ಭಾವಪೂರ್ಣವಾಗಿ ತಮ್ಮ ಮಾತುಗಳಲ್ಲಿ ಹಿಡಿದಿಟ್ಟಂತಹ ಶ್ರೀಮತಿ ವಿಜಯಲಕ್ಷ್ಮಿ ಶಾನುಭೋಗಿ ಅವರಿಗೆ ಧನ್ಯವಾದಗಳು. ಅವರಿಗಾಗಲೇ ಮಾತನಾಡ್ತಾ ಹೇಳಿದರು, ಅವರ ಒಂದು ಆತಿಥ್ಯ, ನಾವು ಹೆಣ್ಮಕ್ಳಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೇಯ್ನಾಗಿ ನಾವು ಗಮನಿಸುವಂಥದ್ದು ಮನೆಗೆ ಹೋದಾಗ ಯಾವ ರೀತಿ ಆತಿಥ್ಯ ನೀಡ್ತಾರೆ ಅಂತ ಹೇಳುವಂಥದ್ದು. ಅದನ್ನು ನಾನು ಕಣ್ಣಾರೆ ಕಂಡವಳು. 1-2 ಸಲ ಅವರು ಮನೆಗೆ ಹೋಗಬೇಕಾಗಿ ಬಂದಂಥ ಸಂದರ್ಭದಲ್ಲಿ ಒಬ್ಬರೇ ಇದ್ದರು. ಅವರು ಬಾಯಿ ತುಂಬ ಮಾತನಾಡಿ ಕಳಿಸಿಕೊಟ್ರು. ಹಾಗೆ ಅವರು ಮನೆಯಲ್ಲಿ ಮಾಡಿದಂಥ ಒಬ್ಬರೇ ಇದ್ದರೂ ಕೂಡ ಅಷ್ಟಮಿಗೆ ಉಂಡೆ, ಚಕ್ಕುಳಿ ಇತ್ಯಾದಿಗಳನ್ನೆಲ್ಲ ಮಾಡಿ ಹೊಟ್ಟೆ ತುಂಬ ತಿನ್ನಿಸಿ ಕಳಿಸಿದಂಥ ಆ
ಅದರ ಆತಿಥ್ಯಗಳ ಚಿತ್ರಣ ಇವತ್ತು ಅವರು ಮಾತಾಡುವಾಗ ನನ್ನ ಕಣ್ಣ ಮುಂದೆ ಹಾಗೆ ಬರ್ತಾ ಹೋಯಿತು. ಮುಂದಿನ ಪ್ರಧಾನ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಈಗ ನಡೀಲಿಕ್ಕಿದೆ. ಇಲ್ಲಿನ ಜ್ಯೋತಿ ಬೆಳಗಿ ಅವರು ಬರೆದಂತಹ ಕೃತಿಗಳನ್ನು ಅನಾವರಣಗೊಳಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಬೇಕು ಅಂತ ನಮ್ಮ ಹಿರಿಯರಾದಂಥ ಶ್ರೀಮತಿ AP ಮಾಲತಿ ಮೇಡಮ್ ಇವರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಕಟಿತ ಕೃತಿಗಳನ್ನು ಮತ್ತೊಮ್ಮೆ ಅನಾವರಣ ಮಾಡಿದ್ದಾರೆ. ಈಗ ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ಶ್ರೀಮತಿ AP ಮಾಲತಿ ಮೇಡಮ್ ಇವರಲ್ಲಿ ಕೇಳಿಕೊಳ್ತಾರೆ. ಪರಮೇಶ್ವರಿ ಲೋಕೇಶ್ವರರ ಸಂಸ್ಮರಣೆ ಮತ್ತು ಅವರ ಸಾಹಿತ್ಯ ಅವಲೋಕನಕ್ಕೆ ಆಗಮಿಸಿದಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯ ಮಹನೀಯರಿಗೆ, ಮಹಿಳೆಯರಿಗೆ, ಸಂಘದ ಸದಸ್ಯರಿಗೆ ಆದರದ ವಂದನೆಗಳು. ಇವತ್ತು ಅವರ ಪರಮೇಶ್ವರಿಯವರ ಹುಟ್ಟುಹಬ್ಬದ ಸಂಸ್ಮರಣಾ ಕಾರ್ಯಕ್ರಮ ಜೊತೆಗೆ ಅವರು ರಚಿಸಿದಂಥ ಎಲ್ಲ ಸಾಹಿತ್ಯದ ಅವಲೋಕನ ಕೂಡ ಹೌದು. ಬಹುಧಾನ್ಯದ ಸಂವತ್ಸರದ 1939ರಲ್ಲಿ ಹುಟ್ಟಿದ ಪರಮೇಶ್ವರಿ 60ನೇ ವರ್ಷಕ್ಕೆ ಬರುವಂಥ ಇನ್ನೊಂದು ಬಹುಧಾನ್ಯ ಸಂವತ್ಸರದವರೆಗಿನ ಆ ಬದುಕಿನ ನಂತರವೂ 60ರ ನಂತರವೂ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದರು. ಈಗ ಅವರಿಗೆ ಇರ್ತಿದ್ರೆ ಪ್ರಾಯಶಃ 84ನೇ ವರ್ಷ ಆಗ್ತಿತ್ತು ಇದ್ದಿದ್ದರೆ. ಆದರೆ ಏನು ಮಾಡಿದ್ವಿ, ಬದುಕು ಶಾಶ್ವತ ಅಲ್ಲ. ಕಳೆದ 6 ತಿಂಗಳಲ್ಲೇ ಅವರು ಭೌತಿಕವಾಗಿ ನಮ್ಮ ಮುಂದೆ ಇಲ್ಲ. ಹಾಗಿದ್ದರೂ ಈ ನಿಜ ಸಂಗತಿಯನ್ನು ಒಪ್ಪಿಕೊಂಡು ಸಾಹಿತ್ಯ ಆಸಕ್ತರಾದಂಥ ನಾವೆಲ್ಲರೂ ಇವತ್ತಿಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಇದು ನಾವು ಅವರಿಗೆ ಕೊಡುವಂಥ ಒಂದು ಗೌರವ, ಒಂದು ನಮನ, ಒಂದು ಪ್ರೀತಿಯ, ನಮ್ಮ ಎಂಥದ್ದು ಅಂತರಾತ್ಮದ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಕೂಡ ಹೇಳ್ಬೋದು. ತಮ್ಮ ಆತ್ಮಕಥನ, ಪ್ರವಾಸ ಕಥನ, ಸಂಕಲನ, ನಾಟಕ ಹೀಗೆ ಹಲವಾರು ಕೃತಿಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಅಚ್ಚಳಿಯದಂಥ ಗುರುತನ್ನು ಮೂಡಿಸಿದ್ದಾರೆ. ನನಗೆ ಅವರು ಪರಿಚಯವಾದದ್ದು ಇದೇ ಸಾಹಿತ್ಯ ಸದನದಲ್ಲಿ ಸುಮಾರು 10-15 ವರ್ಷಗಳ ಹಿಂದೆಯೇ. ಆ ವೇಳೆಗೆ ಅವರ ಮಗನಿಗೂ ಮದುವೆ ಆಗಿತ್ತು, ಮಗಳಿಗೂ ಮದುವೆ ಆಗಿತ್ತು, ಮೊಮ್ಮಕ್ಕಳು ಕೂಡ ಹುಟ್ಟಿಯಾಗಿತ್ತು. ಯಾವ ಜವಾಬ್ದಾರಿ ಇದ್ದಂತೂ ಸುಖವಾದ ಜೀವನ. ನಮ್ಮ ಹೊರಮಟ್ಟಿನ ಒಟ್ಟಿಗಂತೂ ಅವರು ಅವರು ಹಾಗೇ ಇದ್ದರು, ನಿರ್ಲಿಪ್ತರಾಗಿ ಅಂಥ ಒಂದು ಸುಖಿಯಾದ ಜೀವನ. ನನಗಿಂತ 6 ವರ್ಷಕ್ಕೆ ಹಿರಿಯರಾದ ಅವರು ಹುಟ್ಟಿದ್ದು ಕುಮಟಾದ ಬಾಡದಲ್ಲಿ, ಮದುವೆಯಾಗಿ ಹೋದದ್ದು ಗೋಕರ್ಣದಲ್ಲಿ. ಅವರ ಅನುಭವ ಎಷ್ಟು ವಿಶಾಲವಾಗಿತ್ತು ಅಂತ ಹೇಳಿದರೆ, ಕುಮಟಾದಿಂದ ಗೋಕರ್ಣ, ಈ ಮತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಇಲ್ಲಿಯ ಹಲವಾರು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಕೆಲವು ಸ್ವತಂತ್ರ ಶಾಲೆಗಳಲ್ಲಿ ಹೀಗೆ ಅವರು ತಮ್ಮ ಶಿಕ್ಷಕ ವೃತ್ತಿಯನ್ನು ಮಾಡಿದರು. ಅಲ್ಲಿಯೇ ಬೇಕಾದಷ್ಟು ಅವರು ಪ್ರೀತಿಪೂರ್ವಕವಾದ ಮಕ್ಕಳನ್ನು ಕೂಡ ಸಂಪಾದನೆ ಮಾಡಿದರು. 1996ರಲ್ಲಿ ಅವರಿಗೆ ನಿವೃತ್ತಿ ಆಯಿತು. ನಿವೃತ್ತಿ ಆದ ನಂತರ ಸ್ವಲ್ಪ ಸಮಯ ಕೋಟೇಶ್ವರದ ಹತ್ರ ಸ್ವಂತ ಮನೆ, ಅಂದರೆ ಈ ಮಗಳು ಮತ್ತು ಮಗ ಸೇರಿ ಆ ಒಂದು ಮನೆಯನ್ನು ಅವರಿಗೆ ಮಾಡಿಕೊಟ್ಟಿದ್ದರು. ಅಲ್ಲಿದ್ದರು. ಈ ಒಂದು ಕಿರುಕುಳ ಉಂಟಲ್ಲ, ಯಾರು ಒಬ್ಬರೇ ಇದ್ದರೆ ಕಿರುಕುಳ ಕೊಡಲಿಕ್ಕೆ ಬೇಕಾದಷ್ಟು ಮಂದಿ ಹಿಂದೆ ಮುಂದೆ ಇರ್ತಾರೆ.
ಅಲ್ಲೊಂದು ಬಾವಿ ವಿಷಯಕ್ಕೋ ಇನ್ಯಾವುದೋ ವಿಷಯಕ್ಕೋ ಒಟ್ಟು ಸದಾಕಾಲ ಮನಃಶಾಂತಿ ಇಲ್ಲ ಅಂಥೇಳಿ ಆ ಮನೆಯನ್ನು ಮಾರಾಟ ಮಾಡಿ ಅವರಿಲ್ಲಿ ಮಂಗಳೂರಿನ ಹತ್ರ PVSನಲ್ಲಿ ಒಂದು ಮನೆ ಅವರ ಮಗಳು ಖರೀದಿ ಮಾಡಿ ತಾಯಿಯನ್ನು ಅಲ್ಲಿ ತಂದು ಕೂರಿಸಿದ್ರು. ಅವರಂದರೆ ಅಲ್ಲಿಟ್ಟಿದ್ರು, ಅಂದರೆ ತಾಯಿ ಒಂದು ಸಂತೋಷವಾಗಿರಲಿ ಅಂತೇಳಿ. ಹಾಗಾಗಿ ಅವರ ನಿವೃತ್ತ ಬದುಕು ಆ ಒಂದು ಮನೆಯಲ್ಲಿ ಭಾಳ ಖುಷಿಯಲ್ಲಿ ಕಳೀತಾ ಇತ್ತು. ಅವರು ಇಲ್ಲಿ ಸಾಹಿತ್ಯ ಸದನಕ್ಕೆ ಬಂದಾಗ ಅಥವಾ ನಾನು ಸಾಹಿತ್ಯ ಸದನ ಕಾರ್ಯಕ್ರಮಕ್ಕೆ ಬಂದಾಗ ನಾವಿಲ್ಲಿ ಒಟ್ಟಾಗಿರ್ತಿದ್ದೆವು. ಎಷ್ಟೋ ಬಾರಿ ಅವರ ಮನೆಗೆ ಅಲ್ಲಿ ಹೋಗಿ ಇವರು ಹೇಳಿದಾಗ ಅವರ ಆತಿಥ್ಯವನ್ನುಂಡು ಅವರ ಪ್ರೀತಿಯನ್ನು ಅನುಭವಿಸಿ ಅಲ್ಲಿ ಒಂದು ಸ್ವಲ್ಪ ಮಾತಾಡಿ ಮನೆಗೆ ಬರ್ತಿದ್ದೆವು. ಹಾಗೆ ನೋಡಿದರೆ ಅಲ್ಲಿ ಬರೀ ಮೊಮ್ಮಗ ಮಾತ್ರ, ಅಜ್ಜಿ ಮಾತ್ರ ಇದ್ದದ್ದು. ನನಗಂತೂ ಇವರು ಹೇಳಿದಾಗ ಮನೆ ತುಂಬ ಪುಸ್ತಕ, ಏನು ಖುಷಿಯಪ್ಪ ಅಂತ. ಆಗ ಕೂಡ ಮನಸ್ಸಿಗಿದ್ದರೆ ನನ್ನ ಮನಸ್ಸು ಬೇರೆ ನೋವನ್ನು ಹೇಳ್ತಿತ್ತು, ಅದು ಮತ್ತಿಂದು. ಯಾವಾಗಲೂ ಶುಭ್ರ ವಸ್ತ್ರ ಅವರದ್ದು, ಬಿಳಿ ಅಂದರೆ ಈಗ ತಾನೇ ಸ್ನಾನ ಮಾಡಿ ಅವರಿಗೆ ಬಂದಿದ್ದಾರೋ ಅಂತ ಹೇಳಬೇಕು. ಉದ್ದದ ಜಡೆ, ನಾನು ನೋಡುವ ಬಹುಶಃ ಇಷ್ಟ ಆಗಿತ್ತು ಜಡೆ, ಅದವರಿಗೆ ಅವರ ಪ್ರಾಯದ ಕಾಲದಲ್ಲಿ ಸೋದರತೆ ಹಾಗೆ ತುಂಬ ಉದ್ದದ ಜಡೆ ಇತ್ತು. ಒಂದು ಗಂಭೀರ, ಎಲ್ಲವನ್ನೂ ತಾನು ತಿಳಿಬೇಕು ಅನ್ನೋಂಥ ಒಂದು ಕುತೂಹಲ ಕೂಡ ಅವರಿಗಿತ್ತು. ಅವರು ಮನೆಗೆ ಹೋದಾಗಲೂ ಅಷ್ಟೇ, ಸಾಹಿತ್ಯದ ಹೊರತಾಗಿ ನಮಗೆ ಬೇರೆ ಮಾತೇ ಇಲ್ಲ, ಆ ಸಲ್ಲಾಪ ಮಾತ್ರ. ಅವರು ಹಿಂದಿಂದ ಏನೂ ಹೇಳ್ತಿರಲಿಲ್ಲ, ಆದರೆ ತನ್ನ ಬರವಣಿಗೆ ಹೇಗೆ ನಾನು ರೂಢಿಸಿಕೊಂಡೆ ಅಥವಾ ಯಾವ ರೀತಿ ನನಗೆ ಪ್ರೋತ್ಸಾಹ ನನ್ನ ಜೀವನದಲ್ಲಿ ಕೊಟ್ಟಿತು ಅದರ ಬಗ್ಗೆ ಹೇಳ್ತಿದ್ರು. ಆಮೇಲೆ ತಾನು ಶಿಕ್ಷಕಿಯಾಗಿದ್ದಾಗ ಮಕ್ಕಳ ಒಟ್ಟಿಗೆ ಬೇರೆ ಬೇರೆ ಶಾಲೆಗಳಲ್ಲಿ ಅವರು ಮಕ್ಕಳನ್ನು ನೋಡುವಾಗ ಇವರು ಹೇಳಿದಾಗ ದೊಡ್ಡ ಮಕ್ಕಳನ್ನು ಮೊದಲು ಮುಂದೆ ತರ್ತಿದ್ರಂಥವ್ರು. ಅವರು ದೊಡ್ಡರೋ ಹೆಡ್ರೋ ಒಟ್ಟು ಅವರಲ್ಲಿರುವ ಪ್ರತಿಭೆಯನ್ನು ಮುಂದೆ ತರಬೇಕು, ಅವರು ಕೂಡ ಚೆನ್ನಾಗಿ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿಸ್ಬೇಕು ಅವರಿಗೆ ಅಂಥೇಳಿ ಅವರಿಗೋಸ್ಕರ ನಾಟಕವನ್ನು ಬರೀತಿದ್ರು, ಅವರಿಗೋಸ್ಕರ ರಂಗಭೂಮಿಯಲ್ಲಿ ಆಡಿಸುವಂಥ ಒಂದು ನೃತ್ಯವನ್ನು ಇದು ಮಾಡ್ತಿದ್ರು. ಒಟ್ಟು ಅವರನ್ನು ಮಕ್ಕಳ ಪ್ರತಿಭೆಯನ್ನು ಹೊರಗೆ ತರಬೇಕು, ತನ್ನ ಮೂಲಕ ತನ್ನ ಪ್ರತಿಭೆಯನ್ನು ಹೊರಹೊಮ್ಮಿಸಬೇಕು, ಈ ರೀತಿ ಒಂದು ಅವರಿಗೊಂದು ತುಡಿತ ಇತ್ತು. ಹಾಗಾಗಿ ಅದ್ರ ಜೊತೆಯಲ್ಲಿ ಅದು ಅವರೇ ಆ ಬಾಡ, ಆಚೆ ಕಡೆ ಗೋಕರ್ಣ ಮತ್ತು ಸುಮಾರು ಕಡೆ ಎಲ್ಲ ಅಂಥದ್ದು ಅದೆಲ್ಲ ನಾನು ಚಿಕ್ಕವಳಿದ್ದಾಗ ನಾನು ಓಡಾಡಿದ ಊರೇ. ಪ್ರಾಯಶಃ ನನ್ನದು ಪರಮೇಶ್ವರೊಟ್ಟಿಗೆ ಒಂದು ಆತ್ಮೀಯತೆ ಬೆಳೀಲಿಕ್ಕೆ ಚಿಕ್ಕ ಪ್ರಾಯದಿದ್ದಾಗ ನಾವೆಲ್ಲ ಒಟ್ಟಿಗೆ ನಾವು ಅವರೊಟ್ಟಿಗೂ ನಾನು ಎಲ್ಲೂ ಓಡಾಡಲಿಲ್ಲ. ನಾನು ಓಡಾಡಿದ ಜಾಗದಲ್ಲೆಲ್ಲ ಅವರಿದ್ದರು, ಅವರು ಓಡಾಡಿದ ಜಾಗದಲ್ಲೆಲ್ಲ ನಾನಿದ್ದೆ. ಹಾಗಾಗಿ ಅಲ್ಲಿರುವ ಮಹಿಳೆಯರಿಗೆ, ಗ್ರಾಮೀಣ ಮಹಿಳೆಯರಿಗೆ ಅರಿವು ಮೂಡಿಸುವಂಥ ಲಾವಣಿ ಪದ್ಯಗಳನ್ನು ಮತ್ತು ಹಾಡುಗಳನ್ನು ಇವರು ಪ್ರೋತ್ಸಾಹ ಕೊಡ್ತಿದ್ರಂತೆ. ಹಾಗೆ ನೋಡಿದರೆ ನಮ್ಮಿಬ್ಬರಲ್ಲಿ ಪತ್ರವ್ಯವಹಾರ ತುಂಬ ಕಡಿಮೆ, ಇಲ್ಲ ಅಂತಲೇ ಹೇಳ್ಬೋದು. ಇವರು ಹೇಳಿದ್ರು ತುಂಬ ಜನಕ್ಕೆ ಅವರು ಪತ್ರ ಬರೀತಾ ಇದ್ರು ಅಂತ. ಪ್ರಾಯಶಃ ನಾನು ಸ್ವಲ್ಪ ಹಿಂದೆ ಪತ್ರ ಬರೀಲಿಕ್ಕೆ, ಹಾಗೆ ಶುಭಾಶಯದ ಹೊರತಾಗಿ ನಮ್ಮಲ್ಲಿ ಪತ್ರವ್ಯವಹಾರ ಇದ್ದದ್ದೇ ಕಡಿಮೆ. ಆದರೆ ಮಾತಿಗೇನು ಸೋಲಿರಲಿಲ್ಲ. ಅದು ಅಂಚೆ ಡಬ್ಬಿ ಇದು ಬರುವಾಗ, ಟೆಲಿಫೋನ್ ಬರುವಾಗ ಫೋನಲ್ಲಾಯಿತು, ಮೊಬೈಲ್ ಬಂದಮೇಲೆ ಮೊಬೈಲ್ನಲ್ಲಾಯಿತು. ಮಾತಾಡಲಿಕ್ಕೆ ಕೂತ್ರೆ ಸಮಯವೇ ಇಲ್ಲ. ಅದು ಬೇರೆ ಯಾವ ಒಂದು ನೋವಿನ ಸುದ್ದಿ ಆಗಲಿ, ಕಷ್ಟದ ಸುದ್ದಿ ಆಗಲಿ ಇಂಥದ್ದೇನಿಲ್ಲ. ಆದರೆ ನನಗೆ ಎಷ್ಟೋ ಬಾರಿ ಈಗ ಅನಿಸ್ತದೆ, ಯಾವಾಗಲೂ ನಾವು ಪತ್ರವನ್ನು ಲೇಖಕಿಯರು ಬರೆದುಕೊಳ್ಬೇಕು. ಬರೀ ಮೊಬೈಲು ಅಥವಾ ವಾಟ್ಸಪ್ ಸಾಲದು. ವಾಟ್ಸಪ್ ಆದರೂ ಸ್ವಲ್ಪ ದಾಖಲೆಗಳನ್ನು ನೀಡ್ತದೆ, ಆದರೆ ಬರೀ ಮೊಬೈಲ್ ಫೋನು ಏನೂ ದಾಖಲೆಯನ್ನು ನೀಡೋದಿಲ್ಲ, ಏನೊಂದು ಮಾತನ್ನು ದಾಖಲೆ ಇಡೋದಿಲ್ಲ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಅನುಪಮ ನಿರಂಜನರು 70-80ರ ದಶಕದಲ್ಲಿ ಬರೆದಂಥ ಅನೇಕ ಎಷ್ಟೊಂದು ಸಣ್ಣ ಒಂದು ಇಷ್ಟು ದಪ್ಪ ಇರ್ಬೋದು ಅವರ ಕಾಗದಗಳು, ಇವತ್ತಿಗೂ ಕೂಡ ನನ್ನ ಪೆಟ್ಟಿಗೆಯಲ್ಲಿ ಭದ್ರಾಗಿ ಉಂಟು. ಅದನ್ನು ಎತ್ತಿಕೊಂಡ್ರೆ ನನಗೆ ಆ ಹಿಂದಿನ ದಿನಗಳು ಅವರು ಮಾತಾಡಿದ್ದು, ಅವರ ವಿಷಯ ಅಥವಾ ನಾವು ಅವರೊಟ್ಟಿಗೆ ಮಾತಾಡಿದ್ದು ಎಲ್ಲ ನಮಗೆ ಸಿನಿಮಾದಂತೆ ನಮ್ಮ ಕಣ್ಣೆದುರಿನಲ್ಲಿ ಬರ್ತದೆ. ಹಾಗಾಗಿ ಅಂಥದ್ದು ಇರಬೇಕಿತ್ತು. ಇರಲಿ ಬಿಡಿ, ಕಾಲಕ್ಕೆ ನಾವು ಬದಲಾವಣೆಯನ್ನು ಒಪ್ಪಿಕೊಳ್ಳೇಬೇಕು. ಆಗ ನಾನು ಹೇಳಿದಾಗ ಅವರದ್ದು ಶುಭ್ರವಾದ ಬಿಳಿ ಬಟ್ಟೆ ಇದ್ದಾಗೆ ಅವರ ಮನಸ್ಸು ಕೂಡ ತುಂಬ ನಿಷ್ಕಲ್ಮಶ. ಒಂದು ದಿನವೂ ಕೂಡ ನಾನು ಯಾವಾಗ ಬೇಕಾದ್ರೂ ಅವರಲ್ಲಿ ಹೋಗಲಿ, ಅವ್ರ ಮಾತಿಗಿರಲಿ, ತನ್ನ ಗತ ಜೀವನದ ಒಂದೇ ಒಂದು ಕಷ್ಟ, ನೋವು, ಅವಮಾನ, ಬಡತನ, ಅನಾಧಾರ, ಪತಿ ವಿಯೋಗ, ಪ್ರೀತಿ ಪಾತ್ರರ ಅಗಲಿಕೆ, ತಾನು ಶಿಕ್ಷಣಕ್ಕಾಗಿ ಕಷ್ಟಪಟ್ಟದ್ದು ಒಂದನ್ನು ಕೂಡ ಅಲ್ಲದೆ ವಿಧಿ ತನ್ನ ಮೇಲೆ ಮಾಡಿದಂಥ ಕ್ರೂರ ಅಟ್ಟಹಾಸ, ಇದು ಯಾವುದನ್ನು ಅವರು ಹೇಳಿಕೊಂಡವರಲ್ಲ. ಯಾರು ಒಮ್ಮೆಯೂ ಅವರ ಮಾತಿನ ಸುಳಿಯಿಲ್ಲ. ಒಮ್ಮೆ ಮಾತ್ರ ಅವರ ಪತಿ ಇವರ ಕೂತ ಬುಡದಲ್ಲೇ ತೀರಿ ಹೋದಾಗ ಅತ್ತೆಯೂ ಇದ್ದರು, ಅತ್ತೆಗೂ ಮಗ ಕಳ್ಕೊಂಡು, ಇವರು ಗಂಡನನ್ನು ಕಳ್ಕೊಂಡಾಗ ಇದ್ದು ಬಿದ್ದ ಹಾಗೆ ಅವರ ಗಂಡನನ್ನು ಅಲ್ಲಿ ಬಿಟ್ಟು ಓಡಿದ್ರಂತೆ ಬಾವಿಗೆ ಹಾರಲಿಕ್ಕೆ. ಆ ಒಂದು ಕ್ಷಣಿಕ, ಆಗ ಯಾರೋ ತಡೆದಿರಬೇಕಲ್ಲಿ, ಆ ಒಂದು ಕ್ಷಣಿಕ ಉದ್ವೇಗ ಅಂದರೆ ಯಾರಿಗೂ ಬರುವಂಥದ್ದು, ಅದು ಬಿಟ್ಟರೆ ಜೀವನದ ಎಲ್ಲ ನೋವನ್ನು, ಕಹಿಯನ್ನು, ತನ್ನ ಮೇಲೆ ಏನು ಬೇಕಾದ್ರೂ ಅತ್ಯಾಚಾರ ಅನಾದರ ಆದದ್ದನ್ನು ಪೂರ್ಣ ಸಹಿಸಿಕೊಂಡು
ನಗನಗತಾ ಬಾಳಿದವರು, ಯಾವ ವಿಧಿಯನ್ನು ಕೂಡ ಅವರು ಶಪಿಸದೆ. ಅದನ್ನು ನೋಡಿದಾಗ ನನಗೆ ನೆನಪಾದದ್ದು ಅವರದ್ದೊಂದು ನನಗಿದು ಗೊತ್ತಿತ್ತು ಮಾತ್ರ. ಅವರು ಏನು ಹೇಳದೇ ಇದ್ದರೂ ಅವರ ಜೀವನ ನನಗೆ ತೆರೆದಿಟ್ಟ ಪುಸ್ತಕದಾಗೆ ಗೊತ್ತಿತ್ತು. ಯಾಕೆಂತೇಳಿದರೆ ಅವರದ್ದು ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ ಅವರು ಇಡೀ ಅದರಲ್ಲಿ ಬರೆದಿದ್ದಾರೆ. ಹಾಗಂತ ನೀವು ಹೀಗೆ ಬರೆದಿದ್ರಿ ಅಂಥೇಳಿ ನಾನೆಂದೂ ನೋಯಿಸ್ಲಿಕ್ಕೆ ಹೋಗಲಿಲ್ಲ. ಆದರೆ ಆ ಪುಸ್ತಕ ಓದುವಾಗೆಲ್ಲ ಪರಮೇಶ್ವರಿ ನನ್ನ ಕಣ್ಣೆದುರಲ್ಲಿ ನಿಂತಾಗೆಲ್ಲ ನನಗೆ ನೆನಪಾಗ್ತಿದ್ದದ್ದು MK ಇಂದಿರಾ ಅವರ ಪಣಿಯಮ್ಮನ ಹಾಗೆ ಅವರಿಗೆ 2 ಜನ ಸೋದರತಿರಿದ್ರು. ಆ ಸೋದರತಿರು ಎಷ್ಟು ಒಳ್ಳೆ ಸೋದರತಿರು ಅಂತ ಹೇಳಿದ್ರೆ ಇವರಿಗಾಗಿ ಏನನ್ನೂ ಮಾಡಲಿಕ್ಕೂ ತಯಾರಿದ್ದರು. ಆದರೆ ಒಬ್ಬಳು ಬಾಲವಿಧವೆ, 9-10ನೇ ವರ್ಷದಲ್ಲಿ ಇಷ್ಟುದ್ದ ಕೂದಲಿತ್ತಂತೆ ಆ ಮಗುಗೆ. ಅದು ಎಷ್ಟು ನೋವಿನ ಸಂಗತಿಯನ್ನು ಅವರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಅಂತ ಹೇಳಿದರೆ, ಆ ಕ್ಷೌರಿಕ ಬಂದು ಆ ಮಗುವಿನ ಈ ಬುಡದಿಂದ ಕೂದಲನ್ನು ಕತ್ತರಿಸಿ ಅದನ್ನೆಲ್ಲ ಗಂಟೆ ಕಟ್ಟಿ ನನಗಿದು ಇದಕ್ಕಾಯಿತು ಅಂಥದ್ದು ಸ್ತ್ರೀ ವೇಷ ಯಕ್ಷಗಾನದಲ್ಲಿ ಕುಣಿಲಿಕ್ಕೆ ಅಂಥೇಳಿ ಕಟ್ಟಿಕೊಂಡು ಹೋದಂತೆ. ಆಮೇಲೆ ಇನ್ನೊಬ್ಬಳು 13-14 ವರ್ಷಕ್ಕೆ ಆಗಿರ್ತಾರೆ, ಇದು ವಿಧವೆ ಆದವಳು, ಅವಳಿಗೂ ಬಹುಶಃ ಕೂದಲು ತೆಗೆದಿರ್ತಾರೆ. ಆದರೆ ಇವರೆಲ್ಲ ಒಲೆ ಬೂದಿಗಂತಲೂ ಬೇಡ ಅನ್ನೋ ಹಾಗೆ ಕುಟುಂಬದಲ್ಲಿ ಅನಾಧಾರಕ್ಕೆ ಒಳಗೋದವರು. ಅಂದರೆ ಇವರಾಗೆ ಅದು ಯಾಕೆ ಅಂತ ಹೇಳಿದರೆ ಅವರಿಗೆ ಒಂದು ಕಣ್ಣಿನ ನೋವಿತ್ತು, ಕಾಣ್ತಿರ್ಲಿಲ್ಲ ಆ ಸೋದರತೆಗೆ. ಇವರು ಹೇಳ್ತಾರೆ ಪರಮೇಶ್ವರಿ, ಯಾರೋ ಒಬ್ಬ ನಾಟಿ ಅವನಿಗೆ ಡೋಂಗಿ ವೈದ್ಯ ಅವನು ತಾನು ಕಣ್ಣು ರಿಪೇರಿ ಮಾಡ್ತಾನಂತೆ. ಸೌಟು ತಗೊಂಡು ಕಬ್ಬಿಣ ತಗೊಂಡು ಅದನ್ನು ಪೂರ ಒಕ್ಕಿ ಕಣ್ಣನ್ನು ಹಾಳು ಮಾಡಿ ಕಣ್ಣಿಗೆ ಮತ್ತೆ ಕುರುಡೆ ಆಯಿತು. ಇದೆಲ್ಲ ಯಾಕಾಯಿತು ನಮ್ಮ ಹೆಂಗಸರಿಗೆ? ಆ ಕಾಲಕ್ಕೆ ಯಾವ ಸಂಪ್ರದಾಯ ಇತ್ತು ಅದ್ರ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಅದು ದೊಡ್ಡ ಪುರಾಣ ಆಗ್ಬೋದು. ಯಾಕಂದರೆ ನಾವೆಲ್ಲ ಅಂಥದ್ದನ್ನು ನಾನು ಕಣ್ಣೆದುರಲ್ಲಿ ನೋಡಿಕೊಂಡು ತುಂಬ ಜನರನ್ನು ಬಂದಿದ್ದೇನೆ. ಹಾಗಾಗಿ ನನಗೆ ಅದು ತಟ್ಟಿದ್ದು ಯಾಕೆ ಅಂತ ಹೇಳಿದರೆ ಆಗಿನ ಅಜ್ಞಾನ, ಬಡತನ, ಸಂಪ್ರದಾಯ, ಗಂಡಸರು ಹೇಳಿದ್ದನ್ನು ಧಿಕ್ಕರಿಸಿ ಯಾವ ಹೆಣ್ಣು ಮಕ್ಕಳು ವಿಧವೆಯರು ಹೊರಗೆ ಹೋಗಲಿಕ್ಕಿಲ್ಲ. ಅವರಿಗೆ ಯಾವ ಆರ್ಥಿಕ ಜವಾಬ್ದಾರಿಯನ್ನು ಕೊಡಲಿಲ್ಲ. ಆರ್ಥಿಕವಾಗಿ ನಿನಗೇನು ಕಷ್ಟ ಆಯಿತು, ನಿನಗೇನಾದರೂ ನೋವು ಬಂತ, ನಿನಗೇನಾದರೂ ಆಯ್ತು ಅಂತ ಕೇಳುವ ಮಂದಿಯೂ ಇಲ್ಲ. ಒಳಗೊಳಗೆ ಹೆಂಗಸು ನಾವದಂತಂತನ್ನು ಮಾಡಿಕೊಳ್ಬೇಕು. ಇಂಥದ್ದು ಪರಮೇಶ್ವರಿ ನೋಡ್ತಾ ನೋಡ್ತಾ ಅವರ ಮನಸ್ಸಿನ ಒಳಗೆ ಕೆಲವು ವಿಷಯ ಗಟ್ಟಿ ಆಗ್ತಾ ಬಂತು. ಏನೇ ಆಗಲಿ ಜೀವನದಲ್ಲಿ ನನಗೆ ಏನೇ ಸಂಕಷ್ಟ ಬರಲಿ ನಾನು ಅದನ್ನೆಲ್ಲ ಎದುರಿಸಿ ನಿಲ್ಲಬೇಕು, ಗಟ್ಟಿಯಾಗಿ ಮುಂದೆ ಹೋಗಬೇಕು ಅಂಥೇಳಿ ಪತಿ ತೀರಿ ಹೋದ ಮೇಲೂ ಅವರಿಗೆ ಸ್ವಲ್ಪ ಕಷ್ಟವೇ ಆಗಿದೆ. ಅದು ತೀರಿ ಹೋದ ಸಂದರ್ಭದಲ್ಲಿ ಬೇರೆ ಎಲ್ಲ ಅದನ್ನೆಲ್ಲ ಮೆಟ್ಟಿ ನಿಂತು ತನ್ನ ಕಾಲ ಮೇಲೆ ತಾನು ನಿಂತು ಅಂತ ಧೈರ್ಯಿಸಿದೆ. ಹಾಗೆ ನೋಡಿದರೆ ಎಳೆ ಶಿಶುವಿನಿಂದ ಕೂಡ ಅವರು ಬೆಂಕಿಯಲ್ಲಿ ಅರಳಿದ ಹೂವು. ಆದರೂ ಕೂಡ ಒಂದು ಸ್ಥಿತಪ್ರಜ್ಞೆಯನ್ನು ಅವರು ಬೆಳೆಸಿಕೊಂಡಿದ್ದರು. ಅದು ಮಾತ್ರ ಅಗಾಧವಾದಂಥದ್ದು. ಅಂದರೆ ಹಾಗೆ ಬೆಳೆಸಿಕೊಳ್ಳೋದು ಕಷ್ಟ, ಅದರೊಟ್ಟಿಗೆ ದೈವಭಕ್ತಿಯು ಕೂಡ ಇತ್ತು ಅವರಿಗೆ. ಅಂದರೆ ಏನೇ ಇದ್ದರೂ ದೇವರೊಬ್ಬ ನೋಡಿಕೊಳ್ತಾನೆ, ಅವನ ಹಾಗೆ ನಾವು ನಡೀತೇವೆ ಅಂಥೇಳಿ ಆ ಒಂದು ಮನಸ್ಥಿತಿ ಅವರಲ್ಲಿತ್ತು. ಮಾನವ ಜನ್ಮಕ್ಕೆ ಕಷ್ಟ, ನಮ್ಮ ಮಾನವ ಜನ್ಮ ತುಂಬ ದೊಡ್ಡದು, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತದೇನು ಎನ್ನುವ ಅವರ ಜೀವನೋತ್ಸಾಹ, ಜೀವನ ಪ್ರೀತಿ, ಸ್ವಾಭಿಮಾನ, ಛಲ, ನೋವು ನುಂಗಿ ನಗುತ್ತಾ ಬದುಕುವ ಕಲೆ ಅವರನ್ನೊಂದು ಸಮರ್ಥ ಮಹಿಳೆಯನ್ನಾಗಿ ರೂಪಿಸಿದೆ. ಬಾಯದಲ್ಲಿ ಅಂಜಿಕೆ, ಕೀಳರಿಮೆ ಕಂಡರೂ ಕೂಡ ಆಂತರ್ಯದಲ್ಲಿ ಈಕೆ ಗಟ್ಟಿಯಾದ ಮಹಿಳೆ. ತನ್ನ ಗುರಿ ಸಾಧನೆಗೆ ಯಾರೇ ಅಡ್ಡ ಬರಲಿ ಅದನ್ನು ಸೆಡ್ಡು ಹೊಡೆದು ಮುಂದಕ್ಕೆ ನಡೆಸಲಿಕ್ಕೆ ಅವರ ಆತ್ಮಸ್ಫೂರ್ತಿಯೇ ಕಾರಣ. ಯಾಕಂದರೆ ಅವರ ಬದುಕಿನುದ್ದಕ್ಕೂ ಅಲ್ಲಿ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ, ಬದುಕಿನುದ್ದಕ್ಕೂ ವಿಶ್ವಾಸ ದ್ರೋಹಿಗಳು, ವಂಚಕರು, ಮನೆ ಹಾಳುಗರ ಮಧ್ಯೆ ಕುಚ್ ಖೋಯ ಕುಚ್ ಪಾಯ ಎನ್ನುವಂತೆ ಒಳ್ಳೆಯವರು, ಪರೋಪಕಾರಿಗಳು, ಉದಾರಿಗಳು, ನಿಷ್ಕಲ್ಮಶವಾಗಿ ಸಹಾಯ ಮಾಡಿದವರನ್ನು ನೆನಪಿಸುವ ಪರಮೇಶ್ವರಿ ವಿಧಿಯ ಅಟ್ಟಹಾಸದಲ್ಲೂ ಕೂಡ ವಿಧಾತನನ್ನು ಮರೆಯಲಿಲ್ಲ. ಈಗೊಂದು ಸಣ್ಣ ನಾನು ಉದಾಹರಣೆ ಹೇಳ್ತೇನೆ. ಇವತ್ತು ನೀವು ಫೇಸ್ಬುಕ್ ತೆಗೆದು ನನಗದು ಮನಸ್ಸಿಗೆ ಎಷ್ಟು ತಟ್ಟಿತ್ತು ಅಂತ ಹೇಳಿದರೆ, ಇವತ್ತು ನೀವು ಫೇಸ್ಬುಕ್ ತೆಗೆದು ಪರಮೇಶ್ವರಿ ಲೋಕೇಶ್ವರಿ ಅಂತ ಇಷ್ಟೇ ಹಾಕಿ ನಿಮಗೊಂದು ಅದ್ಭುತವಾದ ಅದರಲ್ಲಿ ಕಾಣ್ತೀರಿ. ಹಾಗೆ ಮಾತ್ರ ಬರ್ತದೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದರೆ ನಾನು ಸ್ವಲ್ಪ ದೇವರನ್ನು ನಂಬೋದ್ರಿಂದ 5 ಜನ ಪರಮೇಶ್ವರಿಯರು ಈ ಆಸುಪಾಸಿನಲ್ಲಿರೋ ದೇವರ ಫೋಟೋಗಳುಂಟು. ಅದರಲ್ಲಿ ಒಂದು ಮಧ್ಯದಲ್ಲಿ ಲೋಕೇಶ್ವರಿ ಪರಮೇಶ್ವರಿ, ಅದರ ಆಚೆಗೆ ಮತ್ತಿಬ್ಬರು ದೇವರ ಫೋಟೋಗಳುಂಟು. ನನಗೆ ಅಗಾಧ ಒಂದು ಬಹುಶಃ ಅವರಿಗೆ ಸಾಯುಜ್ಯ ಸಿಕ್ಕಿದ್ದಿದ್ದರೆ ಅಲ್ಲಿಯೇ ಸಿಗ್ತದೆ, ಬೇರೆ ಎಲ್ಲೂ ಇಲ್ಲ. ಇಲ್ಲಿಯೂ ಕೂಡ ಅವರಿಗೆ ಕೊನೆಯ ದಿನದಲ್ಲಿ ಸ್ವಲ್ಪ ಹಾಯಾಗಿ ಕಳೆಯೋಣ ಅಂತ ಮನಸ್ಸಿಗೆ ಬಂದಿತ್ತು. ಮನುಷ್ಯನಿಗೆ ಮನುಷ್ಯ ಮಾಡುವ ಕಷ್ಟಗಳು, ಕೊಡುವ ನೋವುಗಳು ಇದು ಎಲ್ಲ ಬೇರೆಯೇ, ಅದು ಮನುಷ್ಯನ ಪ್ರವೃತ್ತಿ. ಆದರೆ ವಿಧಿಗೆ ಯಾಕೆ ಇಷ್ಟೊಂದು ಕ್ರೂರ ಅಟ್ಟಹಾಸ? ಎಷ್ಟೋ ಬಾರಿ ನನಗನ್ನಿಸಿದ್ದುಂಟು, ಇನ್ನೇನೆಲ್ಲ ಆಯಿತು, ನಾನೊಂದು ಸುಖವಾಗಿರೋಣ,
ಅನ್ನುವಾಗ ದೈಹಿಗೆ ಕಾಯಿಲೆ ಬಂತು. ಬಹಳಷ್ಟು ಕಷ್ಟಪಟ್ಟರು ಅವರದರಲ್ಲಿ. ಆದರೆ ಅದನ್ನು ಒಂದು ದಿನವೂ ತೋರಿಸಲಿಲ್ಲ. ಒಮ್ಮೆ ಮಾತ್ರ ಆಪ್ರೇಷನ್ ಆದಾಗ ಹೇಗಿದ್ದೀರಿ ಅಂತ ಕೇಳಿದಾಗ ಇದ್ದೇನೆ ಚೆನ್ನಾಗಿ, ನೀವು ಹೇಗಿದ್ದೀರಿ ಆಯ್ತಲ್ಲ, ಅವರಿನ್ನೂ ಆಸ್ಪತ್ರೆಯಲ್ಲಿದ್ದಾರೆ, ಕೇಳೋದು ಮಾತ್ರ ಅವರು ಹಾಗೆ. ಆದರೆ ಕೊನೆಗೆ ಅದವರು ತುಂಬ ಕಷ್ಟಪಟ್ಟರು. ಆದರೂ ಫೋನ್ ಮಾಡ್ತಾ ಇದ್ದಾಗ ಮಾತಾಡ್ತಾ ಇದ್ದೆ, ಒಮ್ಮೆ ನೋಡಿ ಬರಬೇಕು ಇನ್ನೊಮ್ಮೆ ಆದರೂ ಕೂಡ. ಅವರು ಇವರ ಮನೆಯಲ್ಲಿದ್ದರು. ಕೊನೆಗೆ ಬಂದದ್ದು 4 ದಿನ ಮೊದಲು ಮಧ್ಯರಾತ್ರಿ 2:30 ಗಂಟೆಗೆ. ಅರೆ ಇದೇನಪ್ಪ ಪರಮೇಶ್ವರಿ ಫೋನು ಅಂತ ಎತ್ತಿದರೆ ಏನೋ ಮಾತಾಡಿದರು. ಪ್ರಾಯಶಃ ನನಗೆ ಗೊತ್ತು, ಬಹುಶಃ ಅಂತಿಮ ದಿನ ಬಂತು ಅಂತ ಕಾಣ್ತದೆ ಅಂತ. ಮತ್ತೆ 2-3 ದಿನದ ಸುದ್ದಿ ಬಂತು. ಆದರೆ ಅಂತಕನೇ ಇದಕ್ಕೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದರಿಂದ ಏನಾಯಿತು ಅಂತ ಹೇಳಿದರೆ, ಪರಮೇಶ್ವರಿಯನ್ನು ಕಳ್ಕೊಂಡು ಅವರು ಹೇಳಿದರು ನಿವೃತ್ತಿ ಜೀವನದಲ್ಲಿ ಅವರಿಗೆ ತುಂಬ ಸಾಹಿತ್ಯ ಬರೆಯುವಂಥದ್ದು, ಪುಸ್ತಕ ಬರೆಯುವಂಥ ಗೀಳು, ಅಂದರೆ ಎಲ್ಲ ತಾನು ಹೇಳಿಕೊಳ್ಬೇಕು. ಇದರಿಂದ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ನಷ್ಟ ಆಯಿತು. ನನ್ನ ಮಟ್ಟಿಗಾದರೆ ಓರ್ವ ಆತ್ಮೀಯ ಸ್ನೇಹಿತೆಯನ್ನು ನಾನು ಶಾಶ್ವತವಾಗಿ ಅಗಲಿದ್ದಂತೂ ಸತ್ಯವೇ ಹೌದು. ನಿಜ, ಯಾರ ಬದುಕು ಕೂಡ ಶಾಶ್ವತ ಅಲ್ಲ. ಈ ಬದುಕಿನಲ್ಲಿ ನಾವು ಹೇಗೆ ಬಾಳ್ವೆ ನಡೆಸ್ತೇವೆ ಅದು ಮುಖ್ಯ. ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ ಅಯ್ಯೋ ನನಗೇನಿಲ್ಲ, ನಂದಿದು ಬರಡು ಜೀವನ, ನನಗೇನೂ ಕೂಡ ಇಲ್ಲ, ಇನ್ನೊಬ್ಬರಲ್ಲಿ ಒಳಿತನ್ನು ಕಾಣೋದಕ್ಕೂ ಕೂಡ ಹೇಸುವ ಬೇಡ, ಅವರ ಒಳಿತನ್ನು ನಾನು ನೋಡಲಿಕ್ಕಿಲ್ಲ, ಅಥವಾ ನನಗಿದು ಏನೂ ನನಗೆ ಒದಗಿ ಬರಲಿಲ್ಲ ಅಂತ ದಿನನಿತ್ಯ ಹಲುವ, ಅಥವಾ ತೆಗಳುವ, ಕೀಳರ ಮೇಲೆ ಬಳಲುವ, ಆತ್ಮಹತ್ಯೆಗೆ ಯೋಚನೆಗೆ ಸಜ್ಜಾಗುವಂಥ ಯುವ ಪೀಳಿಗೆಗೆ ಮತ್ತು ನಮ್ಮ ಯುವತಿಯರಿಗೆ ಇವರ ಕೃತಿಗಳು ಒಂದು ಆದರ್ಶ ಆಗಬೇಕು, ಇವರ ಬದುಕೊಂದು ಪ್ರೇರಣೆ ಆಗಬೇಕು. ಸತ್ಯಕ್ಕಾದರೆ ಈ ಕಾರ್ಯಕ್ರಮಕ್ಕೆ ತುಂಬ ಕಾಲೇಜ್ ಹುಡುಗಿಯರು ಅಥವಾ ಯುವತಿಯರು ಬರಬೇಕಿತ್ತು. ಕಾರಣಾಂತರದಿಂದ ಇವತ್ತು ತುಂಬ ಸಭೆಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದದ್ರಿಂದ ಪ್ರಾಯಶಃ ಇಷ್ಟೇ ಜನ ಇಲ್ಲಿ ಬಂದಿದ್ದಾರೆ. ಆದರೆ ಇದು ಇಲ್ಲಿಗೆ ಮುಗಿಲಿಲ್ಲ. ಇನ್ನು ಮುಂದಕ್ಕಾದರೂ ಇವರ ಸಾಹಿತ್ಯದ ಅವಲೋಕನ ಅಥವಾ ಇವರ ಜೀವನದ ಬಗ್ಗೆ, ಇವರು ಹೇಗೆ ಈ ಬದುಕನ್ನು ಇಡೀ ನೋವನ್ನು ನುಂಗಿ ಇಡೀ ಜೀವನವನ್ನು ಯಾವ ರೀತಿ ಧೈರ್ಯದಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ಅವರು ತೋರಿಸಿಕೊಟ್ಟ ರೀತಿ ನಮ್ಮ ಈ ಪೀಳಿಗೆಗೆ ಮಾದರಿಯಾಗಬೇಕು. ಅವರದ್ದು ಪಠ್ಯಗಳಾಗಾದರೂ ಅದನ್ನು ತೋರಿಸಬೇಕು. ಬರೀ ಇದೀಗ ಅವರದ್ದು ಬಹುಧಾನ್ಯ ತುಳುವಿಗೂ ಮಾತ್ರ ಅನುವಾದ ಆಗಿದೆ. ಅದು ಇಂಗ್ಲೀಷಿಗೆ ಅನುವಾದ ಆದರೆ ಪ್ರಾಯಶಃ ಇನ್ನೂ ಹೆಚ್ಚದಕ್ಕೆ ಓದುಗರು ಸಿಗ್ಬೋದು, ಪ್ರಸಾರ ಆಗ್ಬೋದು. ಯಾರಾದರೂ ಇಂಗ್ಲೀಷ್ ಬಲ್ಲವರು ಅದನ್ನು ಮಾಡಿದರೆ ಅದರಿಂದ ಇಂದಿನ ಪೀಳಿಗೆ ಪ್ರಯೋಜನ ಆಗ್ತದೆ. ಹಾಗಾಗಲಿ ಇನ್ನು ಮುಂದಿನ ಸಾಹಿತ್ಯ ಅವಲೋಕನ ಕೂಡ ಚೆನ್ನಾಗಿ ನಡೀಲಿ, ಇದರಿಂದ 4 ಜನಕ್ಕೆ ಪ್ರಯೋಜನ ಆಗಲಿ ಅಂಥೇಳಿ ಹಾರೈಸ್ತಾ, ಇಂಥದ್ದೊಂದು ನಾವು ಮನಸ್ಸಿನಲ್ಲಿದ್ದದ್ದು ಕೆಲವೊಮ್ಮೆ ಆಗ್ತದೆ ಅನ್ನೋದಕ್ಕೆ ಪರಮೇಶ್ವರಿ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರುವ ಯೋಗ ಸಿಕ್ಕಿದೆ. ಅದು ಒಂದು ಸುಯೋಗ ಅಂತಲೇ ಗ್ರಹಿಸ್ತೇನೆ. ಹಾಗಾಗಿ ಇದನ್ನು ಒದಗಿಸಿಕೊಟ್ಟಂಥ ಕರಾವಳಿಯ ಅಧ್ಯಕ್ಷರಿಗೂ ಅವರ ಮಗಳಿಗೂ ಇನ್ನೊಮ್ಮೆ ನನ್ನ ಧನ್ಯವಾದವನ್ನು ಹೇಳಿಸ್ತಾ ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಪರಮೇಶ್ವರಿ ಲೋಕೇಶ್ವರ್ ಅವರ ಭಾವಚಿತ್ರಕ್ಕೆ ಜ್ಯೋತಿ ಹಚ್ಚುವ ಮೂಲಕ ಅದು ಉದ್ಘಾಟನೆಗೊಳಿಸಿ, ಹಾಗೆ ಅವರ ಸಾಹಿತ್ಯ ಅಚ್ಚಳಿಯದೆ ಉಳಿದ ಬರಹಗಳು, ಸಾಹಿತ್ಯ ಕೃತಿಗಳನ್ನು ಅನಾವರಣಗೊಳಿಸಿ, ಸಾಹಿತ್ಯ ಸದನದ ಹಾಗೂ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಬಹು ದೀರ್ಘಕಾಲದ ಒಡನಾಟದೊಂದಿಗೆ ತಮ್ಮ ಮತ್ತು ಪರಮೇಶ್ವರಿ ಲೋಕೇಶ್ವರ್ ಅವರ ಒಂದು ಒಡನಾಟ, ಆ ಬದುಕಿನ ಚಿತ್ರಣ, ಇವುಗಳನ್ನೆಲ್ಲ ಸವಿಸ್ತಾರವಾಗಿ ನಮ್ಮ ಮುಂದೆ ಉದ್ಘಾಟನಾ ಭಾಷಣದಲ್ಲಿ ನೀಡಿದಂತಹ ಶ್ರೀಮತಿ AP ಮಾಲತಿ ಮೇಡಮ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಂದಿನ ಭಾಗ ಅಧ್ಯಕ್ಷೀಯ ನುಡಿಗಳು ಡಾಕ್ಟರ್ ಜ್ಯೋತಿ ಚೇಳಿ ಅವರು ಇವರಿಂದ. ಪರಮೇಶ್ವರಿ ಲೋಕೇಶ್ವರ್ ಅವರು ನಮ್ಮ ಸಂಘದ ಜೊತೆಗಿನ ಒಡನಾಟ, ಕಾರ್ಯಕಾರಿ ಸಮಿತಿಗೆ ತಾಯಿ ಮಗಳು ಇಬ್ಬರು ಜೊತೆಯಾಗಿ ಬರುವಂತಹ ಕ್ಷಣಗಳು ನಮಗೆಲ್ಲ ಇನ್ನೂ ಹಸಿರು. ಯಾವಾಗಲೂ ಹೇಗಿದೆ ಜ್ಯೋತಿ ಅಂತ ಕೇಳ್ತಾನೆ, ಬಹಳ ಅಕ್ಕರೆಯಿಂದ ವ್ಯವಹರಿಸ್ತಾ ಇದ್ದ. ಅವರ ಕೃತಿಯೊಂದಕ್ಕೆ ತುಳುವಿನ ಬಹುಧಾನ್ಯ ತುಳು ಅಂಕಣ ಬರಹಕ್ಕೆ ತುಳುವಿನಲ್ಲಿ ಅಂಕಣ ಬರೆದಾಗ ಬಹಳ ಸಂಭ್ರಮಿಸಿದ ಕ್ಷಣವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕರಾವಳಿ ಬೇರೆ ಬೇರೆ ನೆಲೆಯ ಬಂಧುತ್ವಗಳನ್ನು ಬೆಳೆಸ್ತಾ ಬಂದಿದೆ. ಕರಾವಳಿಯ ಬಳಗದ ಒಳಗಡೆ ತಾಯಿ ಮಗಳು, ಗುರು ಶಿಷ್ಯರು ನಮ್ಮ ಸದಸ್ಯರಾಗಿ ಬಂಧುತ್ವವನ್ನು ಬೆಳೆಸಿದವರಿದ್ದಾರೆ. ಹಾಗಿಲ್ಲದೆ ಯಾವುದೇ ರಕ್ತ ಸಂಬಂಧಗಳಿಲ್ಲದೆಯೂ ಕೂಡ ಕರಾವಳಿಗೆ ಬಂದು ತಾಯಿ ಮಗಳು, ಗುರು ಶಿಷ್ಯರು, ಸಹೋದರಿಯರು, ಗೆಳತಿಯರು ಆದಂತಹ 100 ಜನ ಇಲ್ಲಿ ನಮ್ಮ ಮಧ್ಯೆ ಇದ್ದಾರೆ.
ಅಂತಹ ಬಂಧುತ್ವವನ್ನು ಬೆಸೆದಂತಹ ಮತ್ತು ಅಂತಹ ಬಂಧುತ್ವವನ್ನು ಕಾಪಿಟ್ಟಂತಹ ಒಂದು ಚೈತನ್ಯ ಪರಮೇಶ್ವರಿಯವರು. ಆ ಚೈತನ್ಯಕ್ಕೆ ನಮಿಸ್ತಾನೆ, ಅವರನ್ನು ಗೌರವದಿಂದ ಆದರದಿಂದ ಸ್ಮರಿಸ್ತಾನೆ. ನಿನ್ನೆ ತಾನೇ ಅವರ ಜನ್ಮದಿನಾಚರಣೆ, ನಾವು ಈ ಕಾರ್ಯಕ್ರಮವನ್ನು ನಿನ್ನೆ ಆಚರಿಸಬೇಕಾಗಿತ್ತು. ಆದರೆ 4ನೆಯ ಶನಿವಾರ ಅನ್ನುವ ಕಾರಣಕ್ಕಾಗಿ ಈ ದಿನ ಅದನ್ನು ಸಂಯೋಜನೆ ಮಾಡಿಕೊಂಡು ಆ ಮೂಲಕ ಹಿರಿಯ ಲೇಖಕಿಯೊಬ್ಬರನ್ನು ನಾವು ಕರಾವಳಿಯ ಸದಸ್ಯರು ಮತ್ತೆ ಮತ್ತೆ ಓದಿಕೊಳ್ಳಬೇಕಾದ ಅವಶ್ಯಕತೆಯನ್ನು ನಾವು ಗಮನಿಸಿಕೊಳ್ಬೇಕಾಗಿದೆ. ಯಾಕೆಂತಂದರೆ ತನ್ನ ನಿವೃತ್ತಿಯ ನಂತರ ಅವರು ಬರೀಲಿಕ್ಕೆ ಆರಂಭಿಸಿದರು ಅಂತ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲ ಲೇಖಕಿಯರ ಸಾಲಿನಲ್ಲಿ ಗುರುತಿಸಿಕೊಳ್ಳದೆ ಆದರೂ ಅಕ್ಷರ ಜಗತ್ತಿನಲ್ಲಿ ಮೊದಲಿಗೆ ದಾಖಲಾಗಿ ತನ್ನ ವೈಯಕ್ತಿಕವಾದ ನೋವು, ಯಾತನೆ, ಹಿಂಸೆ ಇವುಗಳನ್ನೆಲ್ಲ ಮುಚ್ಚಿಟ್ಟು ಕಾಪಿಟ್ಟು ತನ್ನ ಸೃಜನಶೀಲತೆಯನ್ನು ಮರೆಯದೆ ಅದನ್ನು ಕಾಯ್ದುಕೊಂಡಂತಹ ಹಿರಿಜೀವ ಅವರದು. ಆ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ಕವಿತೆ ಹೆಣ್ಣು, ನನ್ನವರ ಎಲ್ಲ ಸುಮಾರು ಬರಹಗಳನ್ನು ಓದ್ಕೊಂಡಿದ್ದೇನೆ. ವೈಚಾರಿಕ ಲೇಖನಗಳಿರ್ಬೋದು, ಕಥಾ ಸಂಕಲನಗಳಿರ್ಬೋದು, ಕವನ ಸಂಕಲನಗಳಿರ್ಬೋದು, ಆತ್ಮಕಥೆ ಇರ್ಬೋದು. ಒಂದು ಕವನದ 4 ಸಾಲನ್ನು ನನಗೆ ಓದಬೇಕು ಅಂತ ಅನಿಸಿದೆ. ಒಂದು ಕವಿತೆ, ಅದರಲ್ಲಿ ಹೆಣ್ಣು. ಹೆಣ್ಣಿನಿಂದಲೇ ನಲಿವು, ಹೆಣ್ಣೆಂದಲೇ ಒಲವು, ಹೆಣ್ಣಿಲ್ಲದಾದರೆ ಬದುಕೆಲ್ಲ ಬರಡು. ಹೆಣ್ಣಿದ್ದ ಮನೆ ಚಂದ, ಹೆಣ್ಣಿದ್ದ ಮರ ಅಂದ, ಹೆಣ್ಣು ಹಣ್ಣುಗಳೆರಡು ಉತ್ಪತ್ತಿ ಕೇಂದ್ರ. ಹೆಣ್ಣಿಗಾಗಿಯೇ ಬವರ, ಹೆಣ್ಣಿಗಾಗಿಯೇ ಸಮರ, ಹೆಣ್ಣು ಮಣ್ಣುಗಳೆರಡು ಆಶಯಾಲಯವು. ಆದರೂ ಹೆಣ್ಣೆಂಬ ಕೀಳರಿಮೆ, ಗಂಡೆಂಬ ಹೆಗ್ಗಳಿಕೆ, ಜಗದಗಲ ಹರಡಿರುವ ವೈಪರೀತ್ಯ. ಹೆಣ್ಣು ಹೃದಯದ ಅಳಲು ಹರಿದರದೆ ದಾವಾಗ್ನಿ, ದಹಿಸದೆ ಧರೆಯನ್ನು ಉಳಿಸಬಹುದೇ? ದಶರಥನ ಸುತನರಸಿ ದೃಪದನ ಅಕ್ಕರೆ, ಸುತೆಯ ಶೋಕದಲ್ಲಿ ಧರೆಯಾಯಿತು ನೆತ್ತರಿನ ಹೊಳೆಯು. ಹೆಣ್ಣು ಹೊನ್ನು ಮಣ್ಣು ಪ್ರಕೃತಿ ಮಾತೆಯ ವರವು ಎಂದರಿತು ಅವುಗಳನ್ನು ಆಧರಿಸಿ ಗೌರವಿಸಿ ಸ್ವೀಕರಿಸು ಮನುಜ. ಹೆಣ್ಣಿನ ಬಗ್ಗೆ ಇಷ್ಟು ಸೊಗಸಾಗಿ ಮತ್ತು ಎಷ್ಟು ಸರಳವಾಗಿ ಮತ್ತು ಇಷ್ಟು ಆಳವಾಗಿ ನಿರೂಪಿಸುವಂಥ ಹೆಣ್ಣಿನ ಬಗ್ಗೆ ಬಹಳ ಜನ ಬರೆದಿದ್ದಾರೆ. ಆದರೆ ಹೆಣ್ಣನ್ನು ಒಬ್ಬಳು ಹೆಣ್ಣುಮಗಳು ತನ್ನೊಳಗಿನ ಲೋಕವನ್ನು ಕಂಡುಕೊಳ್ಳುವಂತಹ ಅಂಶ ಬಹಳ ಹಿರಿದಾದದ್ದು. ಅವರ ಕವನ ಸಂಕಲನದ ಒಳಗಡೆ ಅವರು ಬಳಸಿದ ಕುಂದಾಪುರ ಕನ್ನಡ ಇರ್ಬೋದು, ಅವರು ನಿರೂಪಣೆ ಮಾಡಿದ ಕಥನ ಕವನದ ಮಾದರಿಗಳಿರ್ಬೋದು, ಯಾವುದೇ ಒಂದು ಘಟನೆಗಳಿಗೆ ಅವರು ತಕ್ಷಣಕ್ಕೆ ಸ್ಪಂದಿಸಿದ ರೀತಿ ಇರ್ಬೋದು. ಯಾಕಂದರೆ ಕವಿಯಾದವನಿಗೆ ಮಾತ್ರ ಅದು ಸಾಧ್ಯ. ಯಾವಾಗ ಭಾವಾಭಿವ್ಯಕ್ತಿ ಅತ್ಯಂತ ತೀವ್ರ ಆಗ್ತದೋ ಆವಾಗ ಅವನಿಗೆ ತನ್ನ ವಿಚಾರಗಳನ್ನು ಮಂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತನ್ನೊಳಗಿನ ಅಡಗುತಾಣಗಳನ್ನು ಕವಿತೆಗಳ ಮೂಲಕ ತೆರೆದಿಡ್ತಾನೆ. ಬೇರೆ ಬೇರೆ ನೆಲೆಯ ಕವನಗಳನ್ನು ಅವರು ಬರೆದಿದ್ದಾರೆ. ಅದನ್ನು ಮುಂದಕ್ಕೆ ಪರಿಚಯಿಸುವರು ಅದರ ಬಗ್ಗೆ ಮಾತನಾಡ್ತಾರೆ. ಆದರೆ ನಾನು ಅವರ ವೈಚಾರಿಕ ಲೇಖನಗಳ ಸಂಕಲನವನ್ನು ಕೂಡ ಓದಿದೆ. ಅದರಲ್ಲಿ ಒಂದು ಪ್ರಶ್ನೆ, ಒಂದು ಸಣ್ಣ ಲೇಖನ ಇದೆ, ಹೆಣ್ಣು ಅಬಲೆಯೇ ಅಂತ ಪ್ರಶ್ನೆ ಮಾಡ್ತಾನೆ. ಹೆಣ್ಣು ಅಬಲೆಯೇ ಅನ್ನುವುದನ್ನು ಕೇಳ್ತಾನೆ. ಹೆಣ್ಣಿನ ಕುರಿತಾದಂತಹ ಸಾರ್ಥಕ್ಯವನ್ನು, ಹೆಣ್ಣಿನ ಕುರಿತಾದಂತಹ ವಿಚಾರಗಳನ್ನು ಅವರಲ್ಲಿ ಮಂಡಿಸ್ತಾ ಹೋಗ್ತಾರೆ. ಕಥೆಗಳನ್ನು ಓದಿದರೆ ಎಲ್ಲ ಕಥೆಗಳಲ್ಲೂ ಕೂಡ ಸಾಮಾನ್ಯವಾಗಿ ನಮ್ಮಲ್ಲಿ ಯಾವ ಮನಸ್ಥಿತಿ ಇರ್ತದೆ ಅಂತಂದರೆ, ಲೇಖಕಿಯೊಬ್ಬಳು ಬರಹವನ್ನು ಬರೆದ ತಕ್ಷಣ ಅದರಲ್ಲಿ ಅವಳನ್ನು ಹುಡುಕುವ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಆದರೆ ಅವರ ಕಥೆಗಳನ್ನು ನೀವು ಗಮನಿಸಿದರೆ ವೈಯಕ್ತಿಕವಾಗಿ ಅವರೇ ಹೇಳಿಕೊಂಡ ಹಾಗೆ, ಅದರ ಮುನ್ನುಡಿಯಲ್ಲಿ ಅವರೇ ಹೇಳಿಕೊಂಡ ಹಾಗೆ ತನ್ನ ಬದುಕಿನ ಬವಣೆಯನ್ನು ಹೇಳಿಕೊಳ್ಳುವುದರ ಜೊತೆಗೆ ವರ್ತಮಾನದ ಜಗತ್ತಿಗೆ ಸ್ಪಂದಿಸುವಂತಹ ನೆಲೆಯ ಬರಹಗಳು ಕೂಡ ಇವೆ. ಅದರಲ್ಲಿ ಮೊಮ್ಮಗನ ಜೊತೆಗೆ ಒಂದು ಮಾತನಾಡುವಂತಹ ಒಂದು ಸಂಭಾಷಣೆಯ ಒಂದು ಕಥಾ ಸಂಕಲನ ಇದೆ, ಕಥೆ ಇದೆ. ಆ ಕಥೆಯಲ್ಲಿ 2 ತಲೆಮಾರಿನ
ಸಮುದಾಯಗಳು ಹೇಗೆ ತಮ್ಮನ್ನು ತಾವು ಸಂಪರ್ಕಿಸಿಕೊಳ್ಬೇಕು, ಹೇಗೆ ಸಂವಹನ ಮಾಡಿಕೊಳ್ಬೇಕು ಮತ್ತು ಕಳೆದು ಹೋಗುವ ಮೌಲ್ಯಗಳನ್ನು ನಾವು ಹೇಗೆ ಉಳಿಸಿಕೊಳ್ಬೇಕು ಅನ್ನುವ ಕಾಳಜಿಯನ್ನು ಅವರು ಬಹಳ ಸೊಗಸಾಗಿ ಮಂಡಿಸ್ತಾ ಹೋಗಿದ್ದಾರೆ. ಇನ್ನು ಅವರ ಆತ್ಮಕಥೆಯನ್ನು ಗಮನಿಸಿದರೆ, ಆತ್ಮಕಥೆಗೆ ಅಂಕಣ ಬರೀತಾ ನಾನೊಂದು ಪ್ರಶ್ನೆಯನ್ನು ಕೇಳಿಕೊಂಡೆ. ನಮ್ಮಲ್ಲಿ ಹೆಣ್ಮಕ್ಳು ಆತ್ಮಕಥೆ ಬರೆಯುವುದು ಬಹಳ ಕಷ್ಟದ ಕೆಲಸವೇ. ಒಂದು ವೇಳೆ ತುಳುವಲ್ಲಿ ಆತ್ಮಕಥೆ ಬಂದದ್ದಿದ್ರೆ ಅದು ಮೊದಲ ಬಾರಿಗೆ ಪರಮೇಶ್ವರಿಯವರ ಆತ್ಮಕಥೆ ಅಂತ ಹೆಗ್ಗಳಿಕೆ ಅವರದ್ದು. ಕನ್ನಡದಲ್ಲಿ ಬಂದದ್ದನ್ನು ತುಳುವಲ್ಲಿ ಅದು ಅನುವಾದ ಆಗಿ ಬಂದಿದೆ, ಮೂಲದಲ್ಲಿ ಅದು ಆತ್ಮಕಥೆಗಳು ಇಲ್ಲ. ಆಗ ನನಗೊಂದು ಯೋಚನೆ ಬಂದಿತ್ತು, ಹಾಗಾದರೆ ತುಳುವಿನ ಮೂಲ ಆತ್ಮಕಥೆ ಯಾವುದದ್ದಿರ್ಬೋದು? ನಮ್ಮಲ್ಲಿ ಸಿರಿಯ ಕಥೆಯನ್ನು ನಾವೆಲ್ಲರೂ ಕೇಳ್ತಾ ಬಂದಿದ್ದೇವೆ. ಹಾಗಾಗಿ ಸಿರಿಯ ಕಥೆಯೇ ತುಳುವಿನ ಮೊದಲ ಆತ್ಮಕಥೆ ಇದ್ದಿದ್ದಿರಬಹುದೇ? ಅದು ಅವಳ ಆತ್ಮಕಥೆಯ, ಅಥವಾ ಅದು ಅವಳ ಚರಿತ್ರೆಯ, ಅಥವಾ ಹೆಣ್ಣಿನ ಲೋಕದ ಚರಿತ್ರೆಯ? ಯಾಕೆಂತಂದರೆ ಬಹು ಧಾನ್ಯದಿಂದ ಬಹುಧಾನ್ಯಕ್ಕೆ, ಬಹುಧಾನ್ಯಡ್ದು ಬಹುಧಾನ್ಯಗೂ ಅಂತ ಹೇಳಿ ಅದು ಶಾರದಾ ಶೆಟ್ಟಿಯವರು ಅದನ್ನು ತುಳುವಿಗೆ ಅನುವಾದ ಮಾಡುವಾಗ ಭಾಳ ಅದ್ಭುತವಾದ ಅನುವಾದ, ಭಾಳ ಸೊಗಸಾಗಿ ಓದಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಆಗುವಂಥ ನೆಲೆ. ಆದರೆ ಇಡೀ ಅವರ ಬದುಕು, ಅವರ ಬರಹ, ಅವರ ಬದುಕಿನ ತಾತ್ವಿಕತೆ ಮತ್ತು ಅವರ ಬರಹಗಳ ತಾತ್ವಿಕತೆ ಇವೆಲ್ಲವನ್ನು ನಾವು ನೋಡ್ತಾ ಹೋದಾಗ ಎರಡನ್ನೂ ಕೂಡ ಸಮತೂಕದ ನೆಲೆಯಲ್ಲಿ ಕಾಪಾಡಿಕೊಂಡು ಬಂದವರವರು. ಸರಳತೆ, ಸಜ್ಜನಿಕೆ ಮತ್ತು ಸದ್ಗುಣತೆ ಅದು ಅವರ ಬರಹಗಳಲ್ಲಿ ಕೂಡ ಕಾಣೋದಕ್ಕೆ ಸಾಧ್ಯ ಇದೆ. ಆದರೆ ಎಷ್ಟೋ ಸಾರಿ ನನಗನ್ಸಿದ್ದು, ಅವರ ಆತ್ಮಕಥೆಯನ್ನು ಓದ್ತಾ 22ನೆಯ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡ ಚೆಲುವೆಯಾದ ಹೆಣ್ಣೊಬ್ಬಳು ಸಮಾಜದಲ್ಲಿ ಬದುಕುವಾಗ ಎದುರಿಸಿದ ಕಂಟಕಗಳು ಯಾವುದಿದ್ದಿರ್ಬೋದು? ಅದು ಮತ್ತೆ ಅಡಗುತಾಣಗಳಿಗೆ ಸೇರ್ತಾನೆ ಅದನ್ನು ಅಲ್ಲಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ದಾರೆ ಹೊರತು ಎಲ್ಲೂ ಅದನ್ನು ಗೋಳಿನ ಕಥೆಯಾಗಿಸದೆ, ತನ್ನ ಗೋಳಿನ ಕಥೆ ಅಂತ ಹೇಳಿ ಆಗದ ಹಾಗೆ ಅದು ಧಾನ್ಯದ ಕಥೆಯಾಗುವ ಹಾಗೆ ಮಾಡಿದ್ದಾರೆ. ಯಾಕೆಂತಂದರೆ ಧಾನ್ಯ ಒಂದು ಬೀಜ 2 ಆಗುವುದು, 2 4 ಆಗುವುದು, 4 8 ಆಗುವುದು, ಅದು ಸೃಷ್ಟಿಯ ನಿಯಮ. ಹೆಣ್ಣು ತನ್ನ ನೋವನ್ನು ನುಂಗಿ ಅಳುನುಂಗಿ ಬದುಕುವ ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದಾರ ನನ್ನ ತಿರುಗಿ ನಾ ಹೆಂಗೆ ನೋಡಲಿ ನಿನ್ನ ಅಂತ ಬೇಂದ್ರೆ ಹೆಂಡತಿಯ ದುಃಖವನ್ನು ಮಗು ಸತ್ತಾಗ ಹೇಗೆ ಹಾಡಿದ್ರು, ಹಾಗೆ ತನ್ನ ಆತ್ಮಕಥೆ ಗೋಳಿನ ಕಥೆಯಾಗದ ಹಾಗೆ, ಅದು ಧಾನ್ಯದ ಕಥೆಯಾಗುವ ಹಾಗೆ, ಅದು ಸೃಷ್ಟಿಶೀಲ ಗುಣದ ಕಥೆಯಾಗುವ ಹಾಗೆ ಬರೆದಂತಹ ಹೆಚ್ಚುಗಾರಿಕೆ ಪರಮೇಶ್ವರಿಯವರದ್ದು. ಹಾಗಾಗಿ ತಮ್ಮ ನೋವುಗಳನ್ನು ಆಗಲೇ ಹೇಳಿದರು ಹಿರಿಯರಾದಂತಹ AP ಮಾಲ್ತಿಯವರು. ನೀಳವಾದ ತಲೆ ಕೂದಲನ್ನು ಕತ್ತರಿಸುವಾಗ ಬಹುಶಃ ಫಣಿಯಮ್ಮನನ್ನು ಓದಿದರೆ, MK ಇಂದಿರಾ ಅವರ ಫಣಿಯಮ್ಮವನ್ನು ಓದಿದರೆ, ಆ ಸಿನಿಮಾವನ್ನು ನೋಡಿದರೆ ನಮಗೆಲ್ಲ ಕರುಳು ಕತ್ತರಿಸುವ ಹಾಗೆ ಆಗ್ತದೆ. ಅಥವಾ ವೈದೇಹಿಯವರ ಅಕ್ಕುವನ್ನು ಓದಿದರೆ, ಅಕ್ಕು ನಾಟಕ ನೋಡಿದರೆ, ಅಕ್ಕು ಸಿನಿಮಾ ನೋಡಿದರೆ ನಮಗೆ ಅದನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ನಾಟಕ ನೋಡ್ತಾ ನಾನು ಅದನ್ನು ನೋಡಿ ಹತ್ತು ಬಿಟ್ಟಿದ್ದೆ ರಂಗದ ಮೇಲೆ. ಯಾಕೆಂತಂದರೆ ಅಕ್ಕು ಮಾತ್ರ ಅಲ್ಲ, ಅಲ್ಲಿ ಬರುವ ಆ ಹೆಣ್ಣುಮಗಳು ಅಮ್ಮಚ್ಚಿ ನಮ್ಮನ್ನು ಕಾಡುವ ರೀತಿ ಇದೆಯಲ್ಲ, ಅಂತಹ ನೋವುಗಳನ್ನು, ಯಾತನೆಗಳನ್ನು ಅನುಭವಿಸಿಯೂ ತಾನು ಧಾನ್ಯವಾಗ್ತಾ, ಸೃಷ್ಟಿಯಾಗ್ತಾ, ಸೃಷ್ಟಿಶೀಲ ಗುಣದೊಂದಿಗೆ ಇಂತಹ ಬರಹಗಳನ್ನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಹಲವು ಮೊದಲುಗಳಿಗೆ, ಅಂದರೆ ತುಳುವಿನ ಮೊದಲ ಆತ್ಮಕಥೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿ ಆ ಮೂಲಕ ಸಾಹಿತ್ಯದ ಒಲವನ್ನು ಉಳಿಸಿಕೊಂಡ, ಸಾಹಿತ್ಯದ ಪ್ರೀತಿ ಅಂತಂದರೆ ಅದು ಲೋಕದ ಪ್ರೀತಿ, ಮನುಷ್ಯ ಪ್ರೀತಿ ಅನ್ನುವ ಹಾಗೆ ಬಾಳಿದ, ಅಂತಹ ಪ್ರೀತಿಯನ್ನು ಹಂಚಿದ ಪರಮೇಶ್ವರಿ ಲೋಕೇಶ್ವರ್ ಅವರನ್ನು ಮತ್ತೆ ಓದಿಕೊಳ್ಬೇಕಾದಂಥ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಸಾಮಾನ್ಯ ಮಕ್ಕಳು ತಂದೆ ತಾಯಿಗಳನ್ನು ತಲೆಮಾರಿನ ಅಂತರದಿಂದ ಬೆಳೆದ ದೊಡ್ಡವರಾದ ಮೇಲೆ ನಾವು ಹತ್ತಿದ ಮೆಟ್ಟಿಲುಗಳನ್ನು ನೆನಪಿಸಿಕೊಳ್ಬೇಕಾಗಿಲ್ಲ ಅಂತ ಹೇಳಿ ಯೋಚಿಸುವಂತಹ ಯೋಚನೆ ಇರ್ತದೆ. ಆದರೆ ಇವತ್ತು ವಿಜಯಲಕ್ಷ್ಮಿಯವರು ತಮ್ಮ ತಾಯಿಯ ಮೇಲಿನ ಪ್ರೀತಿ, ಅಭಿಮಾನ, ಒಬ್ಬ ಮಗಳಾಗಿ ಮಾಡೋದಕ್ಕೂ, ಒಬ್ಬಳು ಲೇಖಕಿಯಾಗಿ, ಒಬ್ಬಳು ಬರಹಗಾರ್ತಿಯಾಗಿ, ಒಬ್ಬಳು ಸಾಹಿತಿಯಾಗಿ ತನ್ನ ತಾಯಿಯ ಸಾಹಿತ್ಯದ ಅವಲೋಕನ ಆಗಬೇಕು ಅನ್ನುವಂತಹ ನೆಲೆಯಲ್ಲಿ ಮಾಡಿದಂತಹ ಈ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಅವರೇ ಹೇಳಿಕೊಂಡ ಹಾಗೆ ಕರಾವಳಿಯ ಅಮ್ಮನ ಮೇಲಿನ ಹೆಮ್ಮೆ ಮತ್ತು ಕರಾವಳಿಯ ಮೇಲಿನ ಪ್ರೀತಿ, ಇದು ಬಂಧುತ್ವ. ಇದು ಬಂಧುತ್ವವನ್ನು ಹೆಣೆಯುವ ಹೆಣಿಗೆ,
ಈ ಹೆಣಿಗೆಗಳು ನಿರಂತರವಾಗಿರಲಿ, ಆ ಹೆಣಿಗೆಗಳನ್ನು ಹೆಣೆಯುವ ಕೈಗಳು 1000 ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಹಿರಿಯರಿಗೆ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ತಮ್ಮ ಅಧ್ಯಕ್ಷೀಯ ನುಡಿಗಳಿಗಾಗಿ ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಇಂದಿನ ವಿಶೇಷ ಆಹ್ವಾನಿತರನ್ನು ಸ್ಮರಣಿಕೆ ಕೊಟ್ಟು ಗೌರವಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಡಾಕ್ಟರ್ ಜ್ಯೋತಿ ಚೇಳ್ಯಾರು ಮೇಡಮ್ ಇವರಿಗೆ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಲೋಕೇಶ್ವರ ಸಾಹಿತ್ಯ ಅವಲೋಕನ ಹಾಗೂ ಸಂಸ್ಮರಣೆ ಕಾರ್ಯಕ್ರಮದ ಮೊದಲ ಭಾಗ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಜ್ಯೋತಿ ಚೇಳ್ಯಾರು ಮೇಡಮ್ ಇವರಿಗೆ, ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಶ್ರೀಮತಿ AP ಮಾಲತಿ ಮೇಡಮ್ ಅವರಿಗೆ, ಹಾಗೂ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿ ಇವರಿಗೆ, ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್ ಇವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇದುವರೆಗೆ ಕಾರ್ಯಕ್ರಮದಲ್ಲಿ ಆಸಕ್ತಿಯಿಂದ ಭಾಗವಹಿಸಿದಂಥ ಎಲ್ಲ ಸಾಹಿತ್ಯ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ಸಾಹಿತ್ಯ ಗೋಷ್ಠಿಗೆ ವೇದಿಕೆಯನ್ನು ಅನುವು ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರ ಸಾಹಿತ್ಯದ ಒಂದು ಪರಿಚಯವನ್ನು ಈಗ ಈ ಗೋಷ್ಠಿಯಲ್ಲಿ ನಡೆಸಲಿದ್ದೇವೆ. ಈ ಗೋಷ್ಠಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿರುವಂತಹ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ಡಾಕ್ಟರ್ ಶೈಲಜಾ, ಶ್ರೀಮತಿ BM ರೋಹಿಣಿ, ಶ್ರೀಮತಿ ಸುಶೀಲಾ R ರಾವ್ ಹಾಗೂ ಶ್ರೀಮತಿ ಇಂದಿರಾ ಹಾಲಂಬಿ ಇವರು ವೇದಿಕೆಗೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಪ್ರಬಂಧ ಮಂಡನಕಾರರು, ವಿಚಾರ ಮಂಡನಕಾರರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪರಮೇಶ್ವರಿ ಮೇಡಮ್ನ ಜೊತೆಗೆ ನನಗೆ ಒಂದು ರೀತಿಯ ತಾಯಿ ಮಗಳ ಸಂಬಂಧವೂ ಇದೆ. ಅವರು ಯಾವತ್ತೂ ಹೇಳೋದು, ನೀನು ದೊಡ್ಡ ಮಗಳು, ವಿಜಯ ಕಿರಿಯ ಮಗಳು ಎಂದು ಹೇಳಿ. ಕೇವಲ ಒಂದು 2 ದಿನಗಳ ಕಾಲ ನಾನು ಮತ್ತು ಅವರು ಒಂದು ಕಡೆ ಜೊತೆಗೆ ಇದ್ದೆವು. ಆ ದಿನಗಳಲ್ಲಿ ಆ 2 ದಿನದ ಆ ನಮ್ಮ ಬಾಂಧವ್ಯ ಬಹುಶಃ ತಾಯಿ ಮಗಳ ಬಾಂಧವ್ಯದ ಹಾಗೆ ಇತ್ತು. ಆ ಪ್ರೀತಿಯನ್ನು ಅವರು ಕೊನೆಯವರೆಗೂ ಕೂಡ ಹಾಗೇ ಇಟ್ಟುಕೊಂಡಿದ್ರು. ಅದೆಲ್ಲವನ್ನು ನೆನಪಿಸಿಕೊಳ್ಳುತ್ತಾ ಇಂದೀಗ ನಾನು ಇಷ್ಟು ಬೇಗ ಅವರ ಬಗ್ಗೆ ಮಾತನಾಡುವಂತಹ ಒಂದು ಸಂದರ್ಭ ಬರುತ್ತದೆ ಎಂದು ನಾನು ಯೋಚನೆ ಮಾಡಿರಲಿಲ್ಲ. ಆದರೂ ನನಗೆ ಅಂತಹ ಒಂದು ಅವಕಾಶವನ್ನು ಇವತ್ತೀಗ ವಿಜಯ ಮಾಡಿಕೊಟ್ಟಿದ್ದಾರೆ, ನೀವೆಲ್ಲರೂ ಮಾಡಿಕೊಟ್ಟಿದ್ದೀರಿ. ಹಾಗೆ ಈ ಕರಾವಳಿ ವಾಚಕಿಯರ ಲೇಖಕಿಯರ ಸಂಘದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾ ಕೇವಲ 10 ನಿಮಿಷಗಳ ಕಾಲ ನಾನು ಅವ್ರ ಬಗ್ಗೆ ಮಾತನಾಡ್ತೇನೆ, ಅವರ ಪ್ರವಾಸ ಸಾಹಿತ್ಯದ ಬಗ್ಗೆ. ನಮಗೆಲ್ಲ ತಿಳಿದಿರುವ ಹಾಗೆ ಪ್ರವಾಸ ಸಾಹಿತ್ಯ ಎಂದರೆ ಅದೊಂದು ರೀತಿಯಲ್ಲಿ ಉಳಿದೆಲ್ಲ ಸಾಹಿತ್ಯಕ್ಕಿಂತ ಸ್ವಲ್ಪ ಭಿನ್ನವಾದಂತಹ ಸಾಹಿತ್ಯ. ತಿಳಿಯಾದ, ಮೃದುವಾದ, ಮನಸ್ಸಿಗೆ ಒಂದು ರೀತಿಯಲ್ಲಿ ಮುದವನ್ನು ಕೊಡುವಂತಹ ಮತ್ತು ಓದುಗರನ್ನು ತನ್ನ ಜೊತೆಗೆ ಕೊಂಡು ಹೋಗುವಂತಹ ಒಂದು ವಿಶಿಷ್ಟವಾದ ಸಾಹಿತ್ಯ ಪ್ರವಾಸ ಸಾಹಿತ್ಯ. ಮಾತ್ರ ಅಲ್ಲ, ನಮ್ಮ ಕನ್ನಡದಲ್ಲಿ ಪ್ರವಾಸ ಸಾಹಿತ್ಯಕ್ಕೆ ಸುಮಾರು 132 ವರ್ಷಗಳ ಕಾಲದ ಇತಿಹಾಸ ಇದೆ. ಸೂರ್ಯ ವೆಂಕಟರಮಣ ಶಾಸ್ತ್ರಿಗಳು ಮೊದಲನೆಯದಾಗಿ ಬರೆದಂತಹ ದಕ್ಷಿಣ ಭಾರತ ಯಾತ್ರೆ ಎನ್ನುವುದು ಮೊದಲ ಪ್ರವಾಸ ಕಥನ. ಅದು 1890ರಲ್ಲಿ. ಆದರೆ ಅದನ್ನು ಪೂರ್ಣವಾಗಿ ಒಂದು ಪ್ರವಾಸ ಸಾಹಿತ್ಯ ಎಂದು ಒಪ್ಪಿಕೊಳ್ಳುವ ಹಾಗೆ ಇಲ್ಲ ಎನ್ನುವ ಕಾರಣದಿಂದ ನಮ್ಮ VC ಅವರು ಬರೆದಂತಹ ಪಂಪಾ ಯಾತ್ರೆ ಇದೆಯಲ್ಲ, ಅದನ್ನು ಎಲ್ಲರೂ ಮೊದಲ ಪ್ರವಾಸ ಕಥನ, ನಿಜವಾಗಿ ಬಹಳ ಚೆಂದವಾಗಿ ಬರೆದಂತಹ ಒಂದು ಒಳ್ಳೆಯ ಪ್ರವಾಸ ಕಥನ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಪ್ರವಾಸ ಸಾಹಿತ್ಯ ಎನ್ನುವಂತಹದ್ದು ಬಹಳ ವಿಪುಲವಾಗಿ ಬೆಳೆದು ಬಂದಂತಹ ಸಾಹಿತ್ಯ.
ಸುಮಾರು 100ಕ್ಕಿಂತಲೂ ಅಧಿಕ ಸಾಹಿತ್ಯವನ್ನು ನಾವು ಅಮೇರಿಕದ ಬಗ್ಗೆ ಬರೆದದ್ದನ್ನೇ ಕಾಣ್ತೀವಿ. ಅಮೇರಿಕಾ ಯಾತ್ರೆಯ ಬಗ್ಗೆ 100ಕ್ಕಿಂತಲೂ ಹೆಚ್ಚು ಬರಹಗಳು ನಮಗೆ ದೊರಕುತ್ತದೆ. ಉಳಿದಂತೆ ಅದೆಷ್ಟು ಹಿರಿಕಿರಿಯ ಸಾಹಿತಿಗಳೆಲ್ಲರೂ ಕೂಡ ಪ್ರವಾಸ ಸಾಹಿತ್ಯವನ್ನು ಬರೆದಿದ್ದಾರೆ. ಅದರಲ್ಲಿ 2 ತೆರನಾದಂತಹ ಸಾಹಿತ್ಯವನ್ನು ನಾವು ಕಾಣಬಹುದು. ಒಂದು ನಮ್ಮ ಭಾರತದ ಒಳಗೆ ಸಂಚಾರ ಮಾಡಿದವರು ಬರೆದದ್ದು, ಇನ್ನೊಂದು ವಿದೇಶಕ್ಕೆ ಹೋದಾಗ ಬರೆದಂತಹ ಸಾಹಿತ್ಯ, ನಮಗೆಲ್ಲ ಗೊತ್ತಿರುವಂಥದ್ದು. ಅದರಲ್ಲಿ ನಮಗೆ ಅತ್ಯಂತ ಆಕರ್ಷಣೀಯವಾಗಿ ಕಾಣುವಂತಹದ್ದು ವಿದೇಶಕ್ಕೆ ಹೋದವರ ಅನುಭವವನ್ನು ಹೇಳುವಂತಹ ರಚನೆಗಳು. ಯಾಕೆಂದರೆ ಈಗಿನ ಕಾಲದ ಹಾಗೆ ಅಲ್ಲ, ಬಹಳ ಹಿಂದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರವಾಸ ಹೋಗುವುದು ಅಂತ ಹೇಳಿದರೆ ಬಹಳ ಅಪರೂಪದ ವಿಚಾರ. ಇವತ್ತಿನ ಸೌಕರ್ಯವೂ ಇಲ್ಲ. ಅಂತಹ ಸಂದರ್ಭದಲ್ಲಿ ವಿದೇಶಕ್ಕೆ ಮೊದಲು ಹೋಗುತ್ತಿದ್ದದ್ದು ಹಡಗಿನಲ್ಲಿ, ಮತ್ತೆ ವಿಮಾನ ಬಂದ ಮೇಲೆ ವಿಮಾನದಲ್ಲಿ, ಅದು ಬಹಳ ಕಷ್ಟಪಟ್ಟು ಹೋಗುತ್ತಿದ್ದರು. ಹಾಗೆ ವಿದೇಶಕ್ಕೆ ಹೋಗುವವರು ಬಹಳ ಮುಖ್ಯವಾಗಿ 3 ತೆರನಾಗಿ ಹೋಗುವವರನ್ನು ನಾವು ಕಾಣ್ತೇವೆ. ಒಂದು ತಮ್ಮ ಬಂಧುಗಳನ್ನು ಕಾಣಲಿಕ್ಕೆ ಹೋಗುವವರದ್ದು, ಇನ್ನೊಂದು ಕೆಲವು ಆಸಕ್ತಿಯಿಂದ ಪ್ರವಾಸಿ ಸಂಸ್ಥೆಗಳ ಮೂಲಕವಾಗಿ ನೋಡಲೇಬೇಕು ಎಂದು ಹೋಗುವಂಥವರು, ಮೂರನೆಯದು ಯಾವುದಾದ್ರೂ ವಿಚಾರಗೋಷ್ಠಿಗೋ ಅದಕ್ಕೋ ಇದಕ್ಕೋ ಸೆಮಿನಾರ್ಗಳಿಗೋ ಅಂತಹದ್ದಕ್ಕೆ ಹೋಗುವವರು. ಈ 3 ತೆರನಾದಂತಹ ಪ್ರವಾಸಿಗಳು ಬರೆದಂತಹ ಪ್ರವಾಸ ಸಾಹಿತ್ಯ ಇದೆಯಲ್ಲ, ಅದು ಬೇರೆ ಬೇರೆ ಆಗಿರ್ತದೆ, ವಿಭಿನ್ನವಾಗಿರ್ತದೆ ಎನ್ನುವುದು ಕೂಡ ಅಷ್ಟೇ ಸತ್ಯ. ಪ್ರವಾಸ ಸಾಹಿತ್ಯದಲ್ಲಿ ನಾವು ಕಾಣುವಂತಹದ್ದು ಏನಿದೆ ಅಂತ ಹೇಳಿದರೆ, ಒಬ್ಬೊಬ್ಬನ ಅನುಭವ, ದೃಷ್ಟಿಕೋನ, ಮನೋಭಾವಕ್ಕೆ ತಕ್ಕ ಹಾಗೆ ಅದೇನಾಗಿರ್ತದೆ, ಬೇರೆ ಬೇರೆ ವಿಭಿನ್ನವಾಗಿರುವುದನ್ನು ನಾವು ಕಾಣ್ತೀವಿ. ಕೆಲವು ಗಂಭೀರವಾದಂತಹ ರೀತಿಯ ವಿವರಣೆಗಳನ್ನು ನಾವು ಕಂಡರೆ, ಕೆಲವು ಲಲಿತವಾಗಿ, ಸರಳವಾಗಿ, ನೇರವಾಗಿ, ಆಕರ್ಷಣೀಯವಾದ ರೀತಿಯಿಂದ ಬರೆಯಲ್ಪಟ್ಟಂತಹ ಸಾಹಿತ್ಯವನ್ನು ನಾವು ಕಂಡುಕೊಳ್ತೀವಿ. ಈ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನೋಡಿದರೆ ನಮಗೆ, ನಾನು ನೇರವಾಗಿ ಪರಮೇಶ್ವರಿ ಮೇಡಮ್ರವರ ಸಾಹಿತ್ಯದ ಬಗ್ಗೆ ಹೇಳ್ತಾ ಹೋಗ್ತೇನೆ. ಅಮೇರಿಕಾದಲ್ಲಿ ಅವರು ಕಳೆದಂತಹ 60 ದಿನಗಳ ಕಾಲದ ಅನುಭವವನ್ನು ಅವರು ಹೇಳಿಕೊಂಡಿದ್ದಾರೆ. ಇದು ಎಲ್ಲಿಂದ ಅವರ ಅನುಭವದ ರೀತಿ ಹೇಗೆ ಬರ್ತದೆ ಅಂತ ಹೇಳಿದರೆ, ಆ ಒಂದು ಕುತೂಹಲಕಾರಿ ಅಂತಹದ್ದು ಅಂದರೆ, ಅವ್ರಿಗೇನು ಹೋಗುವ ಮೊದಲಿಗೆ ವಿದೇಶ ಯಾತ್ರೆಯನ್ನು ಮಾಡಲಿಕ್ಕೆ ಹೋಗುವಾಗ ಒಬ್ಬ ಸಾಮಾನ್ಯ ಮಹಿಳೆಗೆ ಯಾವ ರೀತಿಯ ಆತಂಕ ಆಗುತ್ತದೆ, ಯಾವ ರೀತಿಯ ಒಂದು ಮಾನಸಿಕವಾದಂತಹ ಒಂದು ತಲ್ಲಣಗಳು ಉಂಟಾಗ್ತದೆ, ಅದೆಲ್ಲವನ್ನು ನಮಗೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮುಂಬೈಯಿಂದ ಚಿಕಾಗೋದಲ್ಲಿ ಅಮೇರಿಕದ ಸಂಯುಕ್ತ ಸಂಸ್ಥಾನದ ಮಿಸ್ಸೂರಿ ರಾಜ್ಯದ ಸೈಂಟ್ ಲೂಯಿಸ್ ಎನ್ನುವಲ್ಲಿಗೆ ಅವರು 1987ರಲ್ಲಿ ಪ್ರಯಾಣ ಹೊರಟಂತಹ ವಿಚಾರ ಈ ಕೃತಿಯಲ್ಲಿ ಬರ್ತದೆ. ಮಗನ ಹತ್ರ, ಬಾಲು ಅಥವಾ ಬಾಲಕೃಷ್ಣ ಅವರ ಹಿರಿಯ ಮಗ, ನಮ್ಮ ವಿಜಯನ ಅಣ್ಣ, ಅವರ ಹತ್ರ ಹೋದಂತಹದ್ದು. ವಿಶೇಷ ಅಂತ ಹೇಳಿದರೆ, ಮುಂಬೈಯಿಂದ ಹೊರಟಲ್ಲಿಂದ ಚಿಕಾಗೋ ತಲುಪಿ ಸೈಂಟ್ ಲೂಯಿಸ್ನಲ್ಲಿ ಆ 60 ದಿನಗಳ ಕಾಲ ಅವರು ಏನೆಲ್ಲವನ್ನು ಕಂಡಿದ್ದಾರೋ, ಏನೆಲ್ಲವನ್ನು ಅನುಭವಿಸಿದ್ದಾರೋ ಅದೆಲ್ಲವನ್ನು ಹೇಳಿ ವಾಪಸ್ ಮುಂಬೈಗೆ ಬರುವವರೆಗೆ ಎಲ್ಲವನ್ನು ಕೂಡ ಅವರು ದಾಖಲು ಮಾಡಿದ್ದಾರೆ. ಅದು ನಿಜವಾಗಿಯೂ ಅಂದರೆ ಆ ದಾಖಲು ಮಾಡಿದ ರೀತಿ ಇದೆಯಲ್ಲ, ಅದು ಅಷ್ಟು ಸೊಗಸಾದ ರೀತಿ. ನಾನು ಎಷ್ಟೋ ಪ್ರವಾಸ, ಯಾಕಂದರೆ ಸುಮಾರು 1994ರಲ್ಲಿ ಇದೇ ಪ್ರವಾಸ ಸಾಹಿತ್ಯಗಳ ಬಗ್ಗೆ ನಾನು ಒಂದು ರಾಷ್ಟ್ರಮಟ್ಟದ ವಿಚಾರಗೋಷ್ಠಿಯಲ್ಲಿ ಪ್ರಬಂಧ ಮಂಡಿಸಿದೆ, ಪ್ರವಾಸ ಸಾಹಿತ್ಯದ ಬಗ್ಗೆ. ಆ ಸಂದರ್ಭದಲ್ಲಿ ನಾನು ತುಂಬ ಪ್ರವಾಸ ಸಾಹಿತ್ಯಗಳನ್ನು ಓದಿದ್ದೆ. ಒಬ್ಬೊಬ್ಬರದ್ದು ಒಂಥರ ಗುರುರವರದಾಗಿರ್ಬೋದು, BGL ಸ್ವಾಮಿಯವರದಾಗಿರ್ಬೋದು, ಅಥವಾ ಶಿವರಾಮ್ ಕಾರಂತರದಾಗಿರ್ಬೋದು, ಹೀಗೆ ಹಿರಿಯ ಲೇಖಕರಿಂದ ತೊಡಗಿ ಕಿರಿಯ ಲೇಖಕರ ಎಲ್ಲರ ಆ ಕಾಲದವರೆಗೆ ಇದ್ದಂತಹ ಎಲ್ಲ ಸಾಹಿತ್ಯವನ್ನು ಕೂಡ ನಾನು ಓದಿದ್ದೆ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಒಂದೊಂದು ವಿಶಿಷ್ಟವಾದಂತಹ ಅನುಭವಗಳನ್ನು ಕೊಡ್ತಾ ಹೋಗಿದ್ದೆ. ಆದರೆ ಇಲ್ಲಿ ಪರಮೇಶ್ವರಿಯವರು ಹೇಳುವಂತಹ ಒಂದು ವಿಧಾನ ಇದೆಯಲ್ಲ, ಅದು ತುಂಬ ಆತ್ಮೀಯವಾಗಿ, ತುಂಬ ಮನಸ್ಸಿಗೆ ತಟ್ಟುವಂತಹ ರೀತಿಯಲ್ಲಿ. ಅಂದರೆ ನನಗೆ ಅನ್ನಿಸಿದೆ ಅಂದರೆ, ಒಂದು ಮಗು ಇನ್ನೊಂದು ಮಗುವಿಗೆ ತಾನು ಕಂಡದ್ದನ್ನೆಲ್ಲ ಹೇಗೆ ವಿವರಿಸುತ್ತದೆ. ಮಕ್ಕಳಿಗೆ ಯಾವತ್ತೂ ಕೂಡ ಎಲ್ಲೋ ವಿಚಿತ್ರವಾಗಿ, ವಿಶಿಷ್ಟವಾಗಿ ಕಾಣ್ತದಲ್ಲ, ಅದೇ ತೆರನಾಗಿ ಮಗು ಒಂದು ಇನ್ನೊಂದು ಮಗುವಿಗೆ ತಾನು ಕಂಡದ್ದನ್ನು ಹೇಳಿದ ಹಾಗೆ ಅಷ್ಟು ಸುಲಲಿತವಾಗಿ, ಅಷ್ಟು ಚಂದವಾಗಿ ಪ್ರತಿಯೊಂದನ್ನು ಅವರು ಹೇಳುತ್ತಾ ಹೋಗ್ತಾರೆ. ಓದಿರೋರು ತುಂಬ ಮಂದಿ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು ಅದು ಹೇಗಿದೆ ಅಂತ.
ಅದಕ್ಕೆ ಹೈವದನ ಉಪಾಧ್ಯಾಯರು ಮುನ್ನುಡಿಯಲ್ಲೂ ಬರೆಯುವಾಗಲೇ ಹೇಳಿದ್ದಾರೆ, ಆ ಮುಗ್ಧತೆಯನ್ನು ನಾವು ಕಾಣ್ತೇವೆ ಅಂತ ಹೇಳಿ. ನಿಜವಾಗಿಯೂ ನನಗೆ ಓದಿದ ಹಾಗೆ ಅನ್ನಿಸಿದ್ದು, ನನಗೆ ಎಷ್ಟೋ ಬಾರಿ ನನಗೆ ಅನ್ನಿಸಿತ್ತು, ಅಲ್ಲ ಇಷ್ಟೊಂದು ಮುಗ್ಧರ ಇವರು ಅಂತ ಹೇಳಿ. ಪರಮೇಶ್ವರಿ ಮೇಡಮ್ ಇಷ್ಟೊಂದು ಮುಗ್ಧರ ಅಂತ ಎಷ್ಟರವರೆಗೆ ಅಂತ ಹೇಳಿದರೆ, ಆ ಬಿಚ್ಚಿಟ್ಟುಕೊಳ್ಳುವ ರೀತಿ, ತಮ್ಮ ಅನುಭವಗಳನ್ನು ಅವರು ಬಿಚ್ಚಿಡುವ ರೀತಿ ಇದೆಯಲ್ಲ, ನಮಗೆ ಅನ್ನಿಸ್ತದೆ ಎಲ್ಲವನ್ನು ಹೇಗೆ ಹೇಳಿಕೊಳ್ತಾರೆ ಇವರು. ಅಲ್ಲಿ ಆದಂತಹ ಅನುಭವಗಳು, ಕೆಲವು ಪೇಚಿಗೆ ಸಿಕ್ಕಿದಂತಹ ವಿಚಾರಗಳನ್ನು ಕೂಡ ಸ್ನಾನ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನೂ ಅಲ್ಲ, ಸ್ನಾನ ಮಾಡಿದಂತಹ ಹೊಸತಾಗಿ ಈಗಿನ ಕಾಲ ಅಲ್ಲ, ಅದು ಆಗಿನ ಕಾಲ 1987ರ ಕಾಲ. ಈಗ ಎಲ್ಲ ಸೌಕರ್ಯಗಳು ನಮಗೆ ಇಲ್ಲಿಯೇ ಇದೆ. ಆಗಿನ ಅಮೇರಿಕ ಈಗ ಇಲ್ಲಿನ ಆಗಿನ ಅಮೇರಿಕ ಈಗ ಇಂಡಿಯಾ ಆಗಿದೆ. ಆದರೆ ಆಗ ಆ ಬಿಸಿ ನೀರು ಮತ್ತು ತಣ್ಣೀರನ್ನು ಬೆರೆಸಲಿಕ್ಕೆ ಬಾರದೆ ಸ್ನಾನ ಮಾಡಲಿಕ್ಕೆ ಹೋದವರು ಬಿಸಿ ಬಿಸಿಯಾದ ನೀರು ಬಂದಾಗ ಲಾಸ್ಟಿಗೆ ತಂಬಿಗೆಯಲ್ಲಿ ನೀರು ತೆಗೆದು ಸ್ನಾನ ಮಾಡಿದಂತಹ ವಿಚಾರವನ್ನು ಹೇಳುವಾಗ ನಿಜವಾಗಿಯೂ ನಗಲೇಬೇಕಾದಂತಹ ಅಂದರೆ ಅದನ್ನು ಕೂಡ ಅವ್ರು ಹೇಳಿಕೊಳ್ತಾರೆ. ನನಗೇನು ಅವರಿಗೇನು ಅದರಲ್ಲಿ ನಾಚಿಕೆ ಇಲ್ಲ. ಆ ಪೇಚಿಗೆ ಸಿಕ್ಕಂತಹ ಎಷ್ಟು ಅಂತ ಕಾರಿನ ಬಾಗಿಲು ಹಾಕುವಾಗ ಕೈ ಸಿಲುಕಿಕೊಂಡಂತಹ ವಿಚಾರ, ಎಲ್ಲವನ್ನು ಕೂಡ ಅವರು ಮುಗ್ಧವಾಗಿ ಹೇಳುವುದಿದೆ ಅಲ್ಲ, ಅದು ಬಹಳ ಸೊಗಸಾಗಿ ಕಾಣ್ತದೆ. ಮತ್ತು ಅಲ್ಲಿ ಬಂದಂತಹ, ಅಲ್ಲಿ ಅವರು ಏನನ್ನೆಲ್ಲ ಕಂಡಿದ್ದಾರೋ ಆ ವಿಚಾರಗಳನ್ನೆಲ್ಲ ಹೇಳುವಂತಹ ಸಂದರ್ಭದಲ್ಲಿ ಹಿನ್ನೆಲೆಗಳನ್ನು ಕೂಡ ಒಂದಿಷ್ಟು ಕೊಡ್ತಾರೆ. ಅದರ ಹಿನ್ನೆಲೆಗಳಿದೆಯಲ್ಲ ಅದನ್ನೆಲ್ಲ ಒಂದಿಷ್ಟು ಅಂದರೆ ಪರಿಚಯಾತ್ಮಕವಾದಂತಹ ರೀತಿಯಿಂದ ತಾನು ಕಂಡದ್ದನ್ನು ಆಸಕ್ತಿಯುತವಾಗಿ ಅದನ್ನು ಬಿಟ್ಟ ಕಣ್ಣಿನಿಂದ ನೋಡಿ, ಅಂದರೆ ಅನುಭವಿಸುವಾಗ ಅವರು, ನಾನು ಆಗ ಹೇಳಿದಾಗೆ ಒಂದು ಮಗು ಅನುಭವಿಸಿದ ಹಾಗೆ ಅನುಭವಿಸಿ. ಅಂದರೆ ನಾವು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಏನನ್ನು ಅನುಭವಿಸುವಾಗಲೂ ಕೂಡ ನಮ್ಮದೇ ಆದಂತಹ ಕೆಲವೊಂದು ನಮ್ಮ ಸ್ವಾರ್ಥ ಮತ್ತು ನಮ್ಮದೇ ಆದಂತಹ ಆಲೋಚನೆಗಳು, ಚಿಂತನೆಗಳು, ಇದನ್ನೆಲ್ಲ ಇಟ್ಟುಕೊಂಡು ಒಂದು ವಸ್ತುಗಳನ್ನು ನೋಡ್ತೇವೆ, ಯಾವುದನ್ನಾದರೂ ನಾವು ನೋಡ್ತೇವೆ, ಅನುಭವಿಸ್ತೇವೆ. ಆದರೆ ನನಗೆ ಅನ್ನಿಸಿದ್ದು ಪರಮೇಶ್ವರಿ ಮೇಡಮ್ರವರು ಎಲ್ಲವನ್ನೂ ನೋಡಿದ್ದು ಒಂದು ಮಗುವಿನ ಹಾಗೆ, ಪ್ರತಿಯೊಂದನ್ನು ಅವರು ಮಗುವಿನ ಹಾಗೆ ನೋಡಿದ್ದಾರೆ. ಆ ಮಗುವಿನ ಹಾಗೆ ಅದನ್ನು ನೋಡಿ ಅದನ್ನು ಹಾಗೆಯೇ ಅವರು ಕೊಡುವಂತಹ ರೀತಿ ನನಗೆಲ್ಲಕ್ಕಿಂತಲೂ ಮಿಗಿಲಾಗಿ ಕಂಡು ಬಂದಂತಹ ಒಂದು ವಿಚಾರ ಅಂತ ಹೇಳಿಕೊಳ್ಬೋದು. ಮತ್ತು ಶೈಲಿ ವಿಚಾರವಾಗಿ ಹೇಳೋದಿದ್ರೆ ಬಹಳ ಆತ್ಮೀಯವಾದ, ಬಹಳ ಸರಳವಾದ, ಹೃದಯವಾದ, ಅತ್ಯಂತ ಮಧುರವಾದಂತಹ ಒಂದು ಶೈಲಿ. ಎಲ್ಲ ಈಗ ಉಳಿದ ಪ್ರವಾಸ ಸಾಹಿತ್ಯದ ಜೊತೆಗೆ ನಾವು ತುಲನೆ ಮಾಡಿ ನೋಡುವಂತಹ ರೀತಿಯಲ್ಲಿ ಅದರಲ್ಲಿರುವಂತಹ ವಿಚಾರಗಳು ಎಷ್ಟರ ಮಟ್ಟಿಗೆ ಸರಿ ಇದೆ, ಎಷ್ಟರ ಮಟ್ಟಿಗೆ ಇದೆ, ಅದು ಸರಿಯಾಗಿದೆ, ಇದು ಸರಿ, ಇದೆಲ್ಲವನ್ನು ನಾವು ನೋಡಲಿಕ್ಕೆ ಹೋಗಬಾರ್ದು. ಯಾವತ್ತೂ ಕೂಡ ಪ್ರವಾಸ ಸಾಹಿತ್ಯವನ್ನು ನಾವು ವಿಮರ್ಶೆಯ ನಿಕಷೆಗೆ ಒಡ್ಡಿ ಅದನ್ನು ನಾವು ಖಂಡಿತವಾಗಿ ನೋಡಬಾರ್ದು. ಪ್ರತಿಯೊಂದು ಪ್ರವಾಸ ಸಾಹಿತ್ಯವೂ ಕೂಡ ಅವನವನ ಮನೋಭಾವ, ಅನುಭವಕ್ಕೆ ತಕ್ಕ ಹಾಗೆ ಅದು ರೂಪಿತವಾಗುವ ಕಾರಣದಿಂದ ಅದನ್ನು ನಾವು ವಿಮರ್ಶೆಗೆ ಒಳಪಡಿಸಿ ನೋಡುವುದು ಸರಿ ಅಲ್ಲವೂ ಅಲ್ಲ. ಆ ಹಿನ್ನೆಲೆಯಲ್ಲಿ ಉಳಿದೆಲ್ಲ ಸಾಹಿತ್ಯಕ್ಕಿಂತಲೂ ಭಿನ್ನವಾಗಿ, ಉಳಿದೆಲ್ಲ ಪ್ರವಾಸ ಸಾಹಿತ್ಯಕ್ಕಿಂತಲೂ ಭಿನ್ನವಾಗಿ ಪರಮೇಶ್ವರಿ ಮೇಡಮ್ರವರ ಈ ಪ್ರವಾಸ ಕಥನವನ್ನು ನಾವು ನೋಡಬೇಕಾಗ್ತದೆ. ಹಾಗೆ ಅಲ್ಲಿ ಸೈಂಟ್ ಲೂಯಿಸ್ನಲ್ಲಿ ಕಂಡಂತಹ ವಿವರಣೆಗಳು, ಅದೇ ರೀತಿಯಲ್ಲಿ ಚಿಕಾಗೋದಲ್ಲಿ ಕಂಡಂತಹ ವಿವರಣೆಗಳು, ಇದೆಲ್ಲವನ್ನು ನಾನು ವಿಚಾರವಾಗಿ ಒಂದೊಂದನ್ನು ಹೇಳ್ತಾ ಹೋದರೆ ಬಹಳಷ್ಟು ಸಮಯ ತೆಗೆದುಕೊಳ್ತದೆ. ಅದು ಯಾವುದನ್ನು ನಾನು ಹೇಳೋದಿಲ್ಲ. ನನಗೆ ಖುಷಿಯಾದದ್ದು ಯಾವುದು ಅಂತ ಡಿಸ್ನಿಲ್ಯಾಂಡಿನ ಬಗ್ಗೆ ಹೇಳುವಾಗ, ಆ ಡಿಸ್ನಿಲ್ಯಾಂಡಿನ ವಿವರಣೆಗಳನ್ನು ನಾವು ಬಹಳಷ್ಟು ಬರಹಗಳಲ್ಲಿ ನಾವು ಓದಿದ್ದೇವೆ. ಎಲ್ಲವನ್ನು ಇದು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಿಂದ ಅದನ್ನು ವರ್ಣಿಸಿದ್ದನ್ನು. ಆದರೆ ಪರಮೇಶ್ವರಿ ಮೇಡಮ್ರವರು ಡಿಸ್ನಿಲ್ಯಾಂಡನ್ನು ಕುರಿತು ಹೇಳುವುದು ಇದೆ ಅಲ್ಲ, ಅದು ಎಷ್ಟು ಆತ್ಮೀಯವಾಗುತ್ತದೆ ಅಂತ ಹೇಳಿದರೆ, ಕೆಲವೊಂದು ಸನ್ನಿವೇಶಗಳಲ್ಲಿ ಅವರು ಅಲ್ಲಿನ ಕೆಲವೊಂದು ಅಲ್ಲಿ ಕುಳಿತಂತಹ ಸನ್ನಿವೇಶದಲ್ಲಿ ಅವರಿಗೆ ಆದಂತಹ ಭಯ, ಆತಂಕ, ಇದೆಲ್ಲವನ್ನು ಅವರು ಹೇಳಿಕೊಳ್ತಾರೆ. ಮಾತ್ರವಲ್ಲ, ನಮ್ಮನ್ನು ಆ ಡಿಸ್ನಿಲ್ಯಾಂಡಿನ ಒಂದೊಂದು ಕಡೆಗೂ ಕೂಡ ಅವರು ಕೊಂಡು ಹೋಗುವ ಹಾಗೆ, ಪ್ರತಿಯೊಂದನ್ನು ನಮಗೆ ಪರಿಚಯಿಸಿಕೊಂಡು ಹೋಗುವ ಹಾಗೆ ನಮಗೆ ಇದೆಲ್ಲವೂ ಕೂಡ ಒಬ್ಬ ಪ್ರವಾಸಿಯಾದವನು ತನ್ನ ಅನುಭವವನ್ನು ಹೇಗೆ ಹೇಳಿಕೊಳ್ಳಬಹುದು ಎನ್ನುವುದಕ್ಕೆ ಒಂದು ಮಾದರಿ ಎಂದು ಹೇಳಿಕೊಳ್ಬೋದು. ಆದ್ದರಿಂದ ಇದನ್ನು ಬರೀ ದೊಡ್ಡವರು ಮಾತ್ರ ಅಲ್ಲ, ಸಣ್ಣ ಮಕ್ಕಳು ಕೂಡ ಓದಬೇಕು. ಸಣ್ಣ ಮಕ್ಕಳಿಗೆ ನಾವು ಅದನ್ನು ಓದಿ ಹೇಳಬೇಕು, ಆಗ ಅವರಿಗೆ ಗೊತ್ತಾಗ್ತದೆ, ನಮಗೂ ಕೂಡ ನೋಡಬೇಕು ಎಂದು ಅವರಿಗೆ ಅನ್ನಿಸ್ತದೆ. ಆ ತೆರನಾಗಿ ಇದೆ, ಅದು ಅರ್ಥವೂ ಆಗ್ತದೆ, ಎಲ್ಲರಿಗೂ ಅರ್ಥ ಆಗ್ತದೆ. ನಾನು ಈಗ ಆ ಪುಸ್ತಕವನ್ನು ಏನು ಮಾಡಿದ್ದೇನೆ ಅಂತ ನನ್ನ ಮೊಮ್ಮಗನ ಹತ್ರ ಹೇಳಿದ್ದೇನೆ, ನೀನು ಇದನ್ನು ಓದಬೇಕು, ನೆಕ್ಸ್ಟ್ ಇದನ್ನು ಓದಿ ಮತ್ತೆ ನೀನು ಈಗ ನಮಗೆ ಗೊತ್ತು, ನಮ್ಮ ಮಕ್ಕಳೆಲ್ಲ ಈಗ ಕಣ್ಣು ಬಿಡುವುದೇ ಅಮೇರಿಕದ ಕನಸು ಕಾಣುತ್ತಾ ಕಣ್ಣು ಬಿಡುವವರು. ಅಮೇರಿಕ ಈಗ ನಮ್ಮ ಮೊದಲಿನ ಹಾಗೆ 1987ರ ಹಾಗೆಲ್ಲ ಈಗ ನೆರೆ ಮನೆಯಾಗಿದೆ ನಮಗೆ. ಎಲ್ಲವೂ ಈಗ ನಮಗೆ ಈಗ ಅಲ್ಲಿರುವ ವಿದೇಶದ ಪ್ರತಿಯೊಂದು ಕೂಡ ನಮ್ಮ ಕಣ್ಣ ಮುಂದೆ ಎಲ್ಲವೂ ಕಾಣ್ತದೆ.
ಅಂತರ್ಜಾಲ ಅಂತ ಹೇಳ್ತಾರೆ, ಎಲ್ಲವೂ ಸಿಗ್ತದೆ. ಅದ ಕಡೆ ಒಂದೊಂದನ್ನು ವರ್ಣಿಸಬೇಕಾದಂತಹ ಅಗತ್ಯ ಇಲ್ಲ. ಆದರೂ ಪ್ರವಾಸ ಕಥನವನ್ನು ಓದುವಂತಹ ಸನ್ನಿವೇಶದಲ್ಲಿ ಆಗುವ ಅನುಭವ ಇದೆಯಲ್ಲ, ಅದು ನಮಗೆ ಸಿಗಬೇಕಾದ ಅಗತ್ಯ ಇದ್ದೇ ಇದೆ. ಅದನ್ನು ಕೊಡುವುದರಲ್ಲಿ, ಅದನ್ನು ನಮ್ಮೊಳಗೆ ತುಂಬುವುದರಲ್ಲಿ ಪರಮೇಶ್ವರಿ ಮೇಡಮ್ರವರು ನಿಜವಾಗಿಯೂ ಸಫಲರಾಗಿದ್ದಾರೆ ಅಂತ ಹೇಳ್ಕೊಳ್ಬೋದು. ಇನ್ನೊಂದು ವಿಚಾರ ಅದರಲ್ಲಿ ಹೇಳೋದು, ಇಡೀ ಕೃತಿಯನ್ನು ಓದುತ್ತಾ ಹೋದ ಹಾಗೆ ಅಲ್ಲಿ ಮಮತಾಮಯಿಯಾದಂತಹ ಒಬ್ಬ ತಾಯಿಯ ಹೃದಯವನ್ನು ನಾವು ಕಾಣ್ತೀವಿ. ನಾನಿದ್ದೇನೆ ಇಲ್ಲಿ, ನಾನು ತಾಯಿ ಹೃದಯ ಇಲ್ಲಿದೆ, ಎಲ್ಲವನ್ನು ನೋಡ್ತಾ ನೋಡ್ತಾ ಅವರು ಹೇಳ್ತಾ ಹೋಗುವ ಹಾಗೆ ನಾನಿದ್ದೇನೆ ಇಲ್ಲಿ. ಯಾಕೆಂದರೆ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಬದುಕಿನಲ್ಲಿ ಭಾಳಷ್ಟು ಅನುಭವಿಸಿದವರು, ಮಕ್ಕಳಿಗಾಗಿ ಬಾಳಿದವರು, ವಿಜಯ ಹೇಳಿದ ಹಾಗೆ ಒಂದಿಷ್ಟು ಮಕ್ಕಳಿಗೆ ನೋವಾಗಬಾರ್ದು ಎನ್ನುವ ಹಾಗೆ ಬಾಳಿದಂತಹ ಒಂದು ಆದರ್ಶ ತಾಯಿಯವರು, ಆದರ್ಶ ಟೀಚರ್ ಮಾತ್ರವಲ್ಲ, ಒಬ್ಬ ಆದರ್ಶ ತಾಯಿಯವರು. ತನ್ನ ಮಗನ ಬಗ್ಗೆ ಅವರಿಗಿರುವಂತಹ ಅಭಿಮಾನ. ಸಾಮಾನ್ಯವಾಗಿ ಈ ತೆರನಾದಂತಹ ಕೃತಿಗಳಲ್ಲಿ ಏನಾಗ್ತದೆ, ಕುಟುಂಬದವರನ್ನು ಭೇಟಿಯಾಗಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಬರೆದಂತಹ ಪ್ರವಾಸ ಕಥನಗಳಲ್ಲಿ ತಮ್ಮ ಕುಟುಂಬದವರ ಬಗ್ಗೆ ಇರುವಂತಹ ವಿವರಗಳು ಜಾಸ್ತಿ ಇರ್ತದೆ. ಆದರೆ ಅದು ಎಷ್ಟು ಬೇಕೋ ಅಷ್ಟೇ ಅಲ್ಲಿದೆ. ಆದರೆ ಮಗನ ಮೇಲೆ ಇರುವ ಅಭಿಮಾನ ಇದೆಯಲ್ಲ, ಅದು ಅಲ್ಲಲ್ಲಿ ಇಣುಕುತ್ತಾ ಹೋಗೋದನ್ನು ಕಾಣ್ತೀವಿ. ಆದರೆ ಕಷ್ಟಪಟ್ಟು ಬೆಳೆಸಿದ ಮಗ ಒಬ್ಬ ವಿಜ್ಞಾನಿಯಾಗಿ ಅಮೇರಿಕದಂತಹ ದೇಶದಲ್ಲಿ ಗುರುತಿಸಲ್ಪಟ್ಟದ್ದು ಇದೆಯಲ್ಲ, ಅವರ ಒಳಗೆ ಒಂದು ಹೆಮ್ಮೆ ಕೊಟ್ಟಂತಹ ವಿಚಾರ. ಅದನ್ನು ಮತ್ತೆ ಮತ್ತೆ ಅವರು ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ. ನೇರವಾಗಿ ನಿಮಗೆ ಅದನ್ನು ಕಾಣಲಿಕ್ಕೆ ಸಿಗುವುದಿಲ್ಲ ಅದು. ಆದರೆ ಒಳಗೆ ಆ ಮಮತಾಮಯ್ಯಾದ ತಾಯಿಯ ಅಭಿಮಾನವನ್ನು ನಾವು ಕಾಣಲಿಕ್ಕೆ ಇಡೀ ಕೃತಿಯಲ್ಲಿ ನಮಗೆ ಸಾಧ್ಯವಾಗ್ತದೆ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಿರಾಳವಾಗಿ ಮಾತನಾಡುವ, ಮುಗ್ಧವಾಗಿ ಹೇಳುವ, ಎಲ್ಲವನ್ನೂ ತಾನು ಅನುಭವಿಸಿದ್ದನ್ನು ಇನ್ನೊಬ್ಬರೂ ಅನುಭವಿಸಬೇಕು ಎನ್ನುವಂತಹ ಆ ಪ್ರಾಮಾಣಿಕವಾದಂತಹ ರೀತಿ, ಇದೆಲ್ಲವನ್ನು ನೋಡ್ತಾ ಹೋದ ಹಾಗೆ ನಾನು ಕಂಡದ್ದು ಪರಮೇಶ್ವರಿ ಮೇಡಮ್ನ ಒಂದು ಮುಗ್ಧವಾದ ಮುಖವನ್ನು, ಪ್ರೀತಿಯ ಮುಖವನ್ನು. ಇಡೀ ಕೃತಿ ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಹಾಗೆ ಇದೆ. ಕೃತಿಯ ಒಳಗೆ ಬರೀ ಒಬ್ಬ ಪ್ರವಾಸಿಯಾಗಿ ಮಾತ್ರ ಅವರು ಕಾಣೋದಿಲ್ಲ, ಅವರು ಆ ವ್ಯಕ್ತಿತ್ವ ಹೇಗೆ ಎನ್ನುವುದನ್ನು ಒಬ್ಬ ಅತ್ತೆಯಾಗಿ, ಒಬ್ಬ ಅಮ್ಮನಾಗಿ, ಒಬ್ಬ ಬಂಧುವಾಗಿ, ಹೀಗೆ ಎಲ್ಲವೂ ಆಗಿ ಅವರು ಎಷ್ಟರ ಮಟ್ಟಿಗೆ ತಮ್ಮನ್ನು ಆ ಒಂದು ಬದುಕಿಗೆ ಅಳವಡಿಸಿಕೊಂಡಿದ್ದಾರೆ, ಬದುಕಿನೊಳಗೆ ಸೇರಿ ಹೋಗಿದ್ದಾರೆ. ಇದೆಲ್ಲವೂ ಕೂಡ ನಮಗೆ ಇದರಿಂದ ಅರಿವಾಗ್ತದೆ. ಒಂದು ರೀತಿಯಲ್ಲಿ ನಮಗೆ ತೃಪ್ತಿ ಕೊಡುವಂತಹ, ಖುಷಿ ಕೊಡುವಂತಹ ಒಂದು ಒಳ್ಳೆಯ ಸಾಹಿತ್ಯವನ್ನು ಅವರು ಕೊಟ್ಟಿದ್ದಾರೆ. ಎಲ್ಲರೂ ಓದಬೇಕು. ಆ ಮೂಲಕವಾಗಿ ಅವರ ಅನುಭವವನ್ನು ನಮ್ಮದಾಗಿಸ್ಕೊಳ್ಬೇಕು. ಅಮೇರಿಕಕ್ಕೆ ಹೋದವರಿಗೂ ಕೂಡ ಇದನ್ನು ಓದಿದರೆ ಬಹಳಷ್ಟು ವಿಚಾರಗಳು ಗೊತ್ತಾಗ್ತದೆ. ಮಾತ್ರ ಅಲ್ಲ, ಇನ್ನೊಂದು ಮಾತು ಹೇಳ್ತೇನೆ. ಒಬ್ಬ ಸಾಮಾನ್ಯವಾದ ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ಮಹಿಳೆ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಒಂಟಿಯಾಗಿ ವಿದೇಶಕ್ಕೆ ಪ್ರವಾಸ ಹೋಗಬೇಕಾದಾಗ ಏನೆಲ್ಲವಾದ ಆತಂಕ ಅವರಿಗಾಗುತ್ತದೆ ಎನ್ನುವುದನ್ನು, ಅದನ್ನು ಎದುರಿಸುವ ಧೈರ್ಯವನ್ನು ಹೇಗೆ ಬೆಳೆಸಿಕೊಳ್ಬೇಕು ಎನ್ನುವುದನ್ನು ಅವರು ಹೇಳಿಕೊಟ್ಟಿದ್ದಾರೆ. ಅಂಥವರಿಗೆ ಈ ಪುಸ್ತಕ ಒಂದು ರೀತಿಯಲ್ಲಿ ಮಾರ್ಗದರ್ಶಿ ಮತ್ತು ಕೈಪಿಡಿ. ಒಂದು ರೀತಿಯಲ್ಲಿ ಅವರಲ್ಲಿ ಧೈರ್ಯ ತುಂಬುತ್ತದೆ. ನಾನು ಕೂಡ ಒಂಟಿಯಾಗಿ ವಿದೇಶಕ್ಕೆ ಹೋದವಳು. ಸಂದರ್ಭದಲ್ಲಿ ನನಗೆ ಕೂಡ ಆ ಆತಂಕ ಯಾವ ರೀತಿಯಲ್ಲಿ ಇತ್ತು ಎನ್ನುವುದು ಅನುಭವಿಸಿ ಗೊತ್ತು. ಒಂದು ವೇಳೆ ನಾನು ಅವರ ಕೃತಿಯನ್ನು ಮೊದಲೇ ಓದಿದ್ದಿದ್ರೆ ಅಷ್ಟೊಂದು ತಳಮಳ ಪಟ್ಟುಕೊಳ್ಬೇಕಾದಂಥ ಅಗತ್ಯ ಇರಲಿಲ್ಲ ಅಂತ ಅನ್ನಿಸ್ತದೆ. ಎಲ್ಲ ರೀತಿಯ ವಿದ್ಯಾಭ್ಯಾಸ ಇದ್ದು ಕೂಡ ಅವರು ಕೆಲವೆಡೆ ಮುಕ್ತವಾಗಿ ಅವರು ಹೇಳಿಕೊಳ್ತಾರೆ, ಹೆಚ್ಚಿನ ಆಂಗ್ಲ ಭಾಷೆಯ ಪರಿಜ್ಞಾನ ಇಲ್ಲದ ಕಾರಣದಿಂದ ಎನ್ನುವ ಒಂದು ಅಳುಕು ಅವರಿಗೆ ಆಗಾಗ ಉಂಟಾಗಿದೆ. ಆದರೆ ಅದೆಲ್ಲವನ್ನು ಮೀರಿ ಅವರು ಹೋಗಿದ್ದಾರೆ, ಧೈರ್ಯದಿಂದ ಹೋಗಿದ್ದಾರೆ, ಎದುರಿಸಿದ ಸಮಸ್ಯೆಗಳನ್ನು ನೇರವಾಗಿ ಹೇಳಿದ್ದಾರೆ. ಇದು ಮುಂದಿನವರಿಗೆ ಮಾರ್ಗದರ್ಶಕ ಸೂತ್ರವೂ ಹೌದು. ಮುಂದೆ ಒಂಟಿಯಾಗಿ ಹೋಗುವ ಮಹಿಳೆಯರು ಇಂತಹ ಕೃತಿಗಳನ್ನು ಓದಬೇಕು ಎಂದು ಹೇಳಿಕೊಳ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪ್ರೀತಿಯ ವಿಜಯವರಿಗೆ, ಡಾಕ್ಟರ್ ಶಾನ್ಭಾಗ್ರಿಗೆ, ಹಾಗೂ ಅದೇ ರೀತಿಯಲ್ಲಿ ಈ ಕರಾವಳಿ ವಾಚಿಕೆಯರ ಲೇಖಕಿಯರ ಸಂಘದ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಾನು ಹೆಚ್ಚು ಕಾಲ ತೆಗೆದಿದ್ದರೆ ಕ್ಷಮಿಸಿ ಎಂದು ಹೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಾಹಿತ್ಯದಲ್ಲಿ ಪ್ರವಾಸ ಸಾಹಿತ್ಯ ಪ್ರಕಾರವೆಂಬ ಸಾಹಿತ್ಯ ಪ್ರಕಾರವನ್ನು ಗುರುತಿಸುತ್ತಾ ಅದರ ಆಳ ವಿಸ್ತಾರಗಳನ್ನು ತಿಳಿಸುತ್ತಾ ಅದರಲ್ಲಿ ಶ್ರೀಮತಿ ಪರಮೇಶ್ವರಿ ಲೋಕೇಶ್ವರ್ ಅವರ ಒಂದು ಸಾಹಿತ್ಯ ಕೃತಿ, ಪ್ರವಾಸ ಸಾಹಿತ್ಯ ಕೃತಿ ಯಾವ ರೀತಿಯಾಗಿ ವಿಶಿಷ್ಟವಾಗಿ ಉಳಿಯುತ್ತದೆ ಎಂಬುದನ್ನು ಅತ್ಯಂತ ಸವಿವರವಾಗಿ ವರ್ಣಿಸಿದಂತಹ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರಿಗೆ ಧನ್ಯವಾದಗಳು. ಹಾಗೆ ಇವರಿಗೆ ಸಂಘದ ವತಿಯಿಂದ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ.
ಬಹುಧಾನ್ಯದಿಂದ ಬಹುಧಾನ್ಯದವರೆಗೆ ಇದು ಪರಮೇಶ್ವರಿ ಲೋಕೇಶ್ವರ್ ಅವರ ಆತ್ಮಕಥೆ. ಬಹುಶಃ ಈ ಆತ್ಮಕಥೆ ಅವರ ಇಡೀ ಬದುಕನ್ನು ಚಿತ್ರಿಸಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಈ ಕೃತಿ ನಮಗೆ ಸಹಾಯ ಆಗ್ತದೆ. ನಾನು ಕೂಡ ಈ ಕೃತಿಯನ್ನು ಓದಿದ್ದೇನೆ. ಈ ಕೃತಿಯ ಬಗ್ಗೆ ಈಗ ವಿಚಾರ ಮಂಡಿಸಲಿದ್ದಾರೆ ಡಾಕ್ಟರ್ ಶೈಲಜಾ ಇವರು. ಮೂಲತಃ ಕಾಸರಗೋಡಿನವರಾದಂಥ ಇವರು MA B.Ed PhD ಪದವೀಧರರು. ಹಾಗೆ ಕನ್ನಡದಲ್ಲಿ ಮಹಿಳಾ ಕಥೆಗಳು ಸ್ವನಿರೂಪಣೆ ಒಂದು ಅಧ್ಯಯನ ಎಂಬ ವಿಷಯಕ್ಕೆ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ಸೈಂಟ್ ಆಗ್ನೆಸ್ ಕಾಲೇಜಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕರ್ತವ್ಯ ನಿರ್ವಹಿಸುವಂಥ ಇವರು ಅನೇಕ ಸಾಹಿತ್ಯಾತ್ಮಕ ವಿಮರ್ಶಾ ಬರಹಗಳನ್ನು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಈಗ ವೇದಿಕೆ ಡಾಕ್ಟರ್ ಶೈಲಜಾ ಮೇಡಮ್ ಇವರಿಗೆ. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೆ, ಸಭೆಯಲ್ಲಿ ಆಸೀನರಾದಂತಹ ಗಣ್ಯರಿಗೂ ಕೂಡ, ನನ್ನ ಎಲ್ಲ ಆತ್ಮೀಯ ಮಿತ್ರರಿಗೂ ಕೂಡ ನನ್ನ ವಂದನೆಗಳು. ನನಗೆ ಈ ಅವಕಾಶವನ್ನು ಒದಗಿಸಿ ಕೊಟ್ಟದ್ದಕ್ಕಾಗಿ ಮೊದಲಿಗೆ ವಿಜಯಲಕ್ಷ್ಮಿ ಶಾನ್ಭೋಗರಿಗೆ, ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಸದಸ್ಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನಗೆ ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದಾರೆ. ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ ಎನ್ನುವ ಪರಮೇಶ್ವರಿ ಅಮ್ಮನವರ ಆತ್ಮಕಥನದ ವಿಮರ್ಶೆ. ಸುಮಾರು ಒಂದು 22-23 ದಿನಗಳ ಹಿಂದೆ ನನಗೆ ವಿಜಯಲಕ್ಷ್ಮಿ ಶಾನ್ಭೋಗರು ಫೋನ್ ಮಾಡಿದರು. ಫೋನ್ ಮಾಡಿ ಮಾತನಾಡಬೇಕು ಅಂತ ಹೇಳ್ಕೊಂಡು ಸೂಚಿಸಿದರು. ಧಾರಾಳ ಸಂತೋಷದಿಂದ ನಾನು ಒಪ್ಕೊಂಡೆ. ಅದಕ್ಕೆ ಕಾರಣಗಳು ಹಲವಾರು. ಒಂದೊಂದನ್ನಾಗಿ 1-2-3 ನಿಮಿಷದಲ್ಲಿ ಅದನ್ನು ತೆರೆದಿಡ್ತೇನೆ. ನಂತರ ಕೃತಿಯ ವಿಮರ್ಶೆಗೆ ಬರ್ತೇನೆ. ಇವರ ಪರಿಚಯ ಸುಮಾರು ನನಗೆ 80 ವಿಜಯಲಕ್ಷ್ಮಿ ಶಾನ್ಭೋಗ್ರ ಹತ್ರ ಇವತ್ತು ಕೇಳಿದ್ದು ನಾನು, ಯಾವಾಗ ನಿಮ್ಮ ಮದುವೆ ಆದದ್ದು ಅಂತ. 83ರಲ್ಲಿ ಅಂತ ಹೇಳಿದರು. ನಾನು ಕಾಸರಗೋಡಲ್ಲಿ ಹುಟ್ಟಿ ಬೆಳೆದವಳು. ಅಲ್ಲಿ PN ಭಟ್ ಕಾಂಪೌಂಡ್ ಅಂತ ಒಂದು ದೊಡ್ಡ ಕಾಂಪೌಂಡ್, 1-1.5 ಎಕರೆ ಜಾಗ. ಅಲ್ಲಿ ನಮ್ಮದೊಂದು ಮನೆ, ಎದುರು PN ಭಟ್ರ ಒಂದು ಆಸ್ಪತ್ರೆ ಕಟ್ಟಡ. ಅದರಲ್ಲಿ ಶಾನ್ಭೋಗ್ ಡಾಕ್ಟ್ರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಮ್ಮ ಶಾಲಾ ದಿನಗಳು ನಮಗೆ ಕೆಲವೊಮ್ಮೆ ಏನಾದ್ರು ಪುಸ್ತಕ ಮಾರಾಟಕ್ಕೆ ಅದು ಇದು ಇದ್ದರೆ ನಮಗೆ ಕೂಪನ್ ಕೊಡ್ತಾಯಿದ್ರು. ನಾವು ಮಕ್ಕಳು ಸುರುವಿಗೆ ಹೋಗ್ತಾ ಇದ್ದದ್ದು ಶಾನ್ಭೋಗ್ ಡಾಕ್ಟ್ರಲ್ಲಿಗೆ. ಅವರು ಪಾಪ ನಾವು ಮಕ್ಕಳು ಎನ್ನುವ ಕರುಣೆಯಿಂದ ಅದು 10 ರೂಪಾಯಿ ಆಗಿರ್ಬೋದು, 5 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು ತೆಕ್ಕೊಳ್ತಾ ಇದ್ರು. ನಂತರ 83ರಲ್ಲಿ ಇವರ ವಿವಾಹ ಆಯಿತು. ಬಹುಶಃ ನಾನಾಗ 10ನೇ ತರಗತಿಯಲ್ಲೇನೋ ಇದ್ದೆ ಅಂತ ಕಾಣಿಸ್ತದೆ. ನಮಗೆ ಕುತೂಹಲ, ಡಾಕ್ಟ್ರಿಗೆ ಮದುವೆ ಆಗಿದೆ ಅಂತೆ, ಅವರ ಹೆಂಡತಿಯನ್ನೊಮ್ಮೆ ನೋಡಬೇಕು ಅಂತ. ಕೆಲ ಸಮಯದ ನಂತರ ಇವರು ಶಾನ್ಭೋಗರ ಹೆಂಡತಿ ವಿಜಯಲಕ್ಷ್ಮಿಯವರು ಕಾರಲ್ಲಿ ಕೂತ್ಕೊಂಡದ್ದನ್ನು ನಾವು ನೋಡ್ತಾ ಇದ್ವಿ. ಮಾತನಾಡಿಸೋ ಧೈರ್ಯ ಇಲ್ಲ ನಮಗೆ, ನಾವು ಚಿಕ್ಕ ಮಕ್ಕಳಲ್ಲ, ನೋಡ್ತಾ ಇದ್ವಿ. ನಂತರ ಅಲ್ಲಲ್ಲಿ ಸಾಹಿತ್ಯ ಕಾರ್ಯಕ್ರಮಕ್ಕೆ ಅವರು ಬರುವುದನ್ನು ನೋಡಿದೆ. ಮುಂದಕ್ಕೆ ನಾನು PUC ಡಿಗ್ರಿ ಕಾಸರಗೋಡು ಗೌರ್ಮೆಂಟ್ ಕಾಲೇಜಲ್ಲಿ ಕಲಿತದ್ದು. ಆಗ ನಮಗೆ ಅಲ್ಲಿ ಡಾಕ್ಟರ್ ಮಹೇಶ್ವರಿಯು ತುಂಬ ಹತ್ತಿರ ಆಗಿದ್ದರು. ಅವರಿಂದಾಗಿ ಇವ್ರ ಬಗ್ಗೆ ಹೆಚ್ಚಿನ ವಿಷಯಗಳು ಗೊತ್ತಾಯಿತು. ಮತ್ತು ನನ್ನ ಚಿಕ್ಕಪ್ಪ ಡಾಕ್ಟರ್ ರಾಮಚಂದ್ರ ಶಾಸ್ತ್ರಿ ಅಂತ, ಅವ್ರು ಮತ್ತು ಡಾಕ್ಟರ್ ಶಾನ್ಭೋಗ್ ತುಂಬ ಆತ್ಮೀಯ ಗೆಳೆಯರು. ಅವರಿಂದಲೂ ಕೂಡ ಇವರು ಬರೀತಾರೆ ಹಾಗೆ ಹೀಗೆ. ನಂತರ ಇವರ ಅಮ್ಮ ಕೂಡ ಅವ್ರ ಬಗ್ಗೆ ಕೂಡ ಅಲ್ಲಲ್ಲಿ ಇವ್ರ ಜೊತೆ ಕಂಡಿದ್ದೆ, ಮಾತನಾಡಿರಲಿಲ್ಲ. ಆದರೆ ಮುಂದಕ್ಕೆ ಇವರ ಕೃತಿ ಪರಿಚಯ ಎಲ್ಲ ಆದಂತಹದ್ದು ನನಗೆ ಸುಮಾರು 2008ರಲ್ಲಿ ಅಂತ ಕಾಣಿಸ್ತದೆ. ಸ್ಕೌಟ್ ಭವನದಲ್ಲಿ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದಿಂದ ಒಂದು ಆತ್ಮಕಥೆಗಳು ಅನುಸಂಧಾನ ಎನ್ನುವ 2 ದಿನದ ಸೆಮಿನಾರ್ ಆಗಿತ್ತು. ಅಲ್ಲಿ ಆತ್ಮಕಥೆಗಳ ಬಗ್ಗೆ, ಆತ್ಮಕಥೆ ಬರೆದಂಥವರು ಏನು ಮುಖಾಮುಖಿಯಾಗಿ ಕುಳಿತುಕೊಂಡು ಚರ್ಚೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲೂ ಕೂಡ ಹಾಗೆ ದೂರದಿಂದ ಗಮನಿಸಿದ್ದೆ. ಮಾತನಾಡುವ ಅವಕಾಶ ಹೆಚ್ಚು ಸಿಕ್ಕಿರಲಿಲ್ಲ. ಯಾಕೆಂತ ಹೇಳಿದರೆ ಆ 2008ಕ್ಕಾಗುವಾಗಲೇ ನಾನು ಒಂದು ಸಂಶೋಧನೆ ಮಾಡಬೇಕು ಮಹಿಳಾ ಆತ್ಮಕಥೆಗಳ ಬಗ್ಗೆ ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೆ. ಆ 2 ದಿನಗಳಲ್ಲೂ ಅಲ್ಲಿದ್ದೆ. ವಿಜಯಲಕ್ಷ್ಮಿ ಶಾನ್ಭೋಗ್ರ ಜೊತೆ ಪರಮೇಶ್ವರಿ ಅಮ್ಮ ಕೂಡ ಇದ್ದರು. ನಂತರ ಅವರನ್ನೊಮ್ಮೆ ಭೇಟಿಯಾಗಬೇಕು. ನಂತರ ನನ್ನ ಸಂಶೋಧನೆಯಲ್ಲಿ ಪ್ರಶ್ನಾವಳಿಗಳು ಇತ್ತು, ಅದನ್ನು ಇಲ್ಲಿ ಕೆಲವರಿಗೆ ಕೊಟ್ಟಿದ್ದೇನೆ. ಇಲ್ಲೂ ಆತ್ಮಕಥೆ ಬರೆದವರಿದ್ದಾರೆ, AP ಮಾಲತಿ ಮೇಡಮ್ ಆಗಿರ್ಬೋದು, ಅಥವಾ ನಮ್ಮ BM ರೋಹಿಣಿ ಮೇಡಮ್ ಆಗಿರ್ಬೋದು, ಚಂದ್ರಕಲಾನಂದ ಅವರಾಗಿರ್ಬೋದು, ಎಲ್ಲರೂ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅದೇ ರೀತಿಯಾಗಿ ಇವರು ಪರಮೇಶ್ವರಿ ಅಮ್ಮ ಕೂಡ ಪ್ರತಿಕ್ರಿಯಿಸಿದರು. ಅವರ ಫ್ಲ್ಯಾಟಿಗೆ ಹೋಗಿ ಅವರನ್ನು ಕಂಡೆ, ತುಂಬ ಖುಷಿಪಟ್ಟರು.
ನನಗೂ ಕೂಡ ನನ್ನ ಇನ್ನೊಬ್ಬ ಅಮ್ಮನನ್ನು ಕಂಡ ಹಾಗಾಯಿತು ಅವರನ್ನು ನೋಡುವಾಗ. ಪ್ರತಿ ಬಾರಿ ಎಲ್ಲಿ ಸಿಕ್ಕಿದ್ರು ಕೂಡ ನಂತರ ನೀವು ಮತ್ತೆ ಮನೆಗೆ ಬರಲೇ ಇಲ್ಲ ಅಂತ ಹೇಳುವಂಥದ್ದು. ಸುಮಾರು ಸಲ ಹೋಗಿದ್ದೆ ಅವರ ಫ್ಲ್ಯಾಟಿಗೆ. ಹೋದಾಗಲೆಲ್ಲ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳುವವರು. ಯಾಕೆಂತೇಳಿದ್ರೆ ಮೊಮ್ಮಗನ ಜೊತೆ ಇದ್ದಂತಹದ್ದು. ಅವರಿಗೆ ಏನೋ ಮಾತನಾಡಲಿಕ್ಕೆ ಸಿಕ್ಕಿದಾಗ ಅವರಿಗೆ ಬಹುಶಃ ಅವರ ಆ ಅನುಭವಗಳನ್ನು ಹೇಳ್ತಾ ಹೇಳ್ತಾ ತಮ್ಮ ಮನಸ್ಸನ್ನು ಹಗುರಾಗಿಸುವಂತಹ ಒಂದು ಆಲೋಚನೆ ಇತ್ತೋ ಏನೋ ಗೊತ್ತಿಲ್ಲ. ಅಂತೂ ಅವರ ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ ಆ ಕೃತಿಯನ್ನು, ಯಾಕೆಂತೇಳಿದರೆ ಆಗ ನನಗೆ ನವಕರ್ನಾಟಕದಲ್ಲಿ ಆಗಿರ್ಬೋದು, ಅತ್ರಿ ಬುಕ್ ಸೆಂಟರಲ್ಲಿ ಆಗಿರ್ಬೋದು ಪುಸ್ತಕ ಸಿಕ್ಕಿರಲಿಲ್ಲ. ಅವ್ರ ಕೈಯಿಂದ ತೆಕ್ಕೊಂಡೆ. ಮತ್ತು ಅವರಿಗೆ ಪುನಃ ವಾಪಸ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಜೆರಾಕ್ಸ್ ಮಾಡಿಸ್ಕೊಂಡೆ. ಆ ವಿಷಯವನ್ನು ಈಗ ಇಲ್ಲಿ ಹೇಳಿದೆ ಕೂಡಲೇ ವಿಜಯಲಕ್ಷ್ಮಿ ಅವರು ಒಂದು ಪುಸ್ತಕವನ್ನು ಇಲ್ಲಿ ಕೊಟ್ಟರು. ಆದರೆ ಆ ಜೆರಾಕ್ಸ್ ಪ್ರತಿಯನ್ನು ನಾನು ಕೆಲವು ಮಕ್ಕಳಿಗೆ ಕೂಡ ಕೊಟ್ಟಿದ್ದೆ. ಈ ವರ್ಷ ಒಂದು ಆ ಮಾತನ್ನು ಹೇಳಿ ಕೆಲವೊಂದು ವಿಷಯವನ್ನು ಕೃತಿಯ ಬಗ್ಗೆ ಹೇಳ್ತಾರೆ. ಯಾಕೆಂತ ಹೇಳಿದರೆ ಈಗಾಗಲೇ AP ಮಾಲತಿ ಅವರಾಗಿರ್ಬೋದು ಹಲವರು ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ ಕೃತಿಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಥಮ ವರ್ಷದ ವಿದ್ಯಾರ್ಥಿನಿ ತುಂಬ ಮಾನಸಿಕ ಅಸ್ವಸ್ಥತೆಯಿಂದ ನನ್ನ ಹತ್ರಕ್ಕೆ ಬರ್ತಾ ಇದ್ಲು. ಕಾರಣ ಹೇಳಿದ್ಲು, ನನಗೆ ಒಂದು 4-5 ವರ್ಷ ಇರುವಾಗಲೇ ನನ್ನ ಅಮ್ಮ ತೀರಿ ಹೋದರು ಮ್ಯಾಮ್. ಅದರ ನಂತರ ನಾನು ತುಂಬ ಕಷ್ಟದಲ್ಲಿ ಸಿಲುಕಿದ್ದೆ. ಮಲತಾಯಿಯ ಕಾಟ, ನನಗೆ ಇನ್ನೂ ಕೂಡ ನನ್ನ ಇಬ್ಬರು, ಒಬ್ಬ ತಮ್ಮ ಒಬ್ಬ ತಂಗಿ ಇದ್ದಾಳೆ ಅಂತ ಹೇಳ್ಕೊಂಡು ಹೇಳಿದ್ಲು. ಆ ತಂಗಿ ಹುಟ್ಟಿದ ಕೂಡಲೇ ಅಮ್ಮ ತೀರಿ ಹೋಗಿದ್ಲು. ಕೂಡಲೇ ಅಪ್ಪ ಇನ್ನೊಂದು ಮದುವೆ ಆದರು. ಆದ್ದರಿಂದ ಒಂದು 5-6 ವರ್ಷ ಪ್ರಾಯದಲ್ಲೇ ಅಡುಗೆ ಮಾಡುವುದನ್ನು ಕಲಿತೆ ಅಂತ ಹೇಳ್ಕೊಂಡು ಅಲ್ಲಿ ಸೂಚಿಸಿದ್ಲು. ಆಗ ನಂಗೆ ಅನ್ನಿಸ್ತು, ತುಂಬ ಬೇಸರದಲ್ಲಿದ್ಲು. ಆಗಾಗ ನನಗೆ ತುಂಬ ಎದೆ ಬಡಿತ ಆಗ್ತದೆ, ಟೆನ್ಷನ್ ಆಗ್ತದೆ, ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗೆಲ್ಲ ಹೇಳ್ತಾ ಇದ್ಲು. ಕೆಲವು ಅವಳಿಗೆ ಯೋಗದ ಥೆರಪಿಯನ್ನು ಕೂಡ ಕೊಟ್ಟೆ. ನಂತರ ಅವಳಿಗೆ ಕೆಲವೊಂದು ಆತ್ಮಕಥೆಗಳನ್ನು ಕೊಟ್ಟೆ. ನನ್ನ ಈ ಜೆರಾಕ್ಸ್ ಕಾಪಿ ಇತ್ತಲ್ಲ ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ, ಅದನ್ನು ಕೊಟ್ಟೆ. 2 ದಿನದಲ್ಲಿ ಪುನಃ ನನ್ನ ಹತ್ರ ಕೊಡ್ಕೊಂಡು ಬಂದಳು. ಈಗ ನನ್ನ ಮನಸ್ಸಿಗೆ ತುಂಬ ಧೈರ್ಯ ಆಗಿದೆ ಮ್ಯಾಮ್, ಇದನ್ನು ಓದಿ ತುಂಬ ಖುಷಿಪಟ್ಟೆ. ಅಯ್ಯೋ, ಇಷ್ಟೊಂದು ಕಷ್ಟಪಟ್ಟವರು ಇದ್ದಾರಲ್ಲ, ಈ ಕಷ್ಟದ ಮುಂದೆ ನನ್ನ ಕಷ್ಟ ಏನೇನೂ ಅಲ್ಲ ಅಂತ ಹೇಳ್ಕೊಂಡು ಅವಳು ಹೇಳಿದ್ಲು. ಪರಮೇಶ್ವರಿ ಅಮ್ಮನವರ ಕಷ್ಟ ಆಗಿರ್ಬೋದು, ಅವರ ಗಂಡನವರ ಕಷ್ಟ ಆಗಿರ್ಬೋದು, ಆ ಭಿಕ್ಷಾನ್ನದಿಂದ ಓದಿದಂತಹದ್ದು ಆಗಿರ್ಬೋದು, ಎಲ್ಲವೂ ಕೂಡ ಅವಳ ಕಣ್ಣನ್ನು ತೆರೆಸಿದ್ದನ್ನು ನಾನು ಅಲ್ಲಿ ಕಂಡೆ. ನಂತರ ಅವಳ ಜೊತೆ ಈ ಆತ್ಮಕಥನದ ಬಗ್ಗೆ, ಅನುಭವ ಕಥನದ ಬಗ್ಗೆ ಸಾಕಷ್ಟು ನಾನು ಚರ್ಚೆ ಮಾಡಿದ್ದು ಇದೆ. ಅಂತೂ ಈ ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ ಇದು ಮೊದಲಿಗೆ ಪ್ರಕಟ ಆದಂತಹದ್ದು 2003ರಲ್ಲಿ. ನಂತರ ಮರುಮುದ್ರಣ, 2ನೇ ಮುದ್ರಣ 2013ಕ್ಕೆ ಆಯಿತು. ಅದೇ ರೀತಿಯಾಗಿ ತುಳುವಿನಲ್ಲಿ ಅನುವಾದ 2017 ಅಂತ ಕಾಣಿಸ್ತದೆ ನನಗೆ. 2017ಕ್ಕೆ ಶಾರದಾ ಶೆಟ್ಟಿಯವರು ಅದನ್ನು ಅನುವಾದಿಸಿದರು. ಇದರಲ್ಲಿ ತುಂಬ ಸರಳವಾಗಿ ಆತ್ಮೀಯವಾಗಿ ಮಾತನಾಡಲಿಕ್ಕೆ ಈಗಾಗಲೇ ಅವರ ಮಗಳು ಸೂಚಿಸಿದ್ದಾರೆ. ಆದ್ದರಿಂದ ಕೆಲವೊಂದು ವಿಷಯಗಳನ್ನು ನಾನಿಲ್ಲಿ ಹೇಳ್ತೇನೆ. ಏಕಾಂಗಿ ಮಹಿಳೆಯೊಬ್ಬಳ ಹೋರಾಟದ ಕಥೆಯಾಗಿ ಇದು ಕಾಣಿಸ್ತಾ ಇದೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಪರಮೇಶ್ವರಿ ಅಮ್ಮನದ್ದು. ಲೇಖಕಿ ತಾನು ಹುಟ್ಟಿನಿಂದ ತೊಡಗಿ ಆ 60 ವರ್ಷದ ತನಕ ಹೋರಾಡಿದ್ರ ಆ ಹಂತಗಳ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಅದರಲ್ಲಿ ಬರೆದು ಓದುಗರ ಕಣ್ತೆರೆಸುವ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದನ್ನು ಹಲವು ನೆಲೆಗಳಲ್ಲಿ ನಾವು ಪರೀಕ್ಷಿಸ್ಬೋದು. ಒಂದು ಕೌಟುಂಬಿಕ ನೆಲೆ, ಇನ್ನೊಂದು ಶೈಕ್ಷಣಿಕ ನೆಲೆ, ವೈವಾಹಿಕ ನೆಲೆ, ವೈಧವ್ಯದ ನೆಲೆ, ಅಭಿವ್ಯಕ್ತಿಯ ನೆಲೆ, ಅನನ್ಯತೆಯ ನೆಲೆ ಹಾಗೂ ಸ್ಥಿತ್ಯಂತರದ ನೆಲೆ. ಹೀಗೆ ಇಷ್ಟು ನೆಲೆಗಳಲ್ಲಿ ಪೂರ್ಣ ಪ್ರಮಾಣದ ಆ 60 ವರ್ಷ ತನಕ, ಹುಟ್ಟಿದಂದಿನಿಂದ ಆ 60 ವರ್ಷದ ತನಕದ ಆ ಪೂರ್ಣ ಪ್ರಮಾಣದ ಒಂದು ಆತ್ಮಕಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಆತ್ಮಕಥೆಯ ರಚನೆಯ ಸಂದರ್ಭದಲ್ಲಿ ಪರಮೇಶ್ವರಿ ಅಮ್ಮನವರು ಸ್ವದ ಶೋಧವನ್ನು ಮಾಡಿದ್ದಾರೆ, ಸ್ವಸಮರ್ಥನೆಯನ್ನು ಮಾಡಿದ್ದಾರೆ, ಸ್ವದರ್ಶನ, ತಮ್ಮ ಬದುಕಿನ ಎಲ್ಲ ಹಂತಗಳ ದರ್ಶನ ಕೂಡ ಇದೆ. ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅವರಿಗೆ ಹಾವು ಕಚ್ಚಿದ ಪ್ರಸಂಗ ಆಗಿರ್ಬೋದು. ಶಾಲೆಯಲ್ಲಿ ಅವರು ಕಲಿತಾ ಇದ್ದ ಸಂದರ್ಭದಲ್ಲಿ ಒಮ್ಮೆ ಅವರ ಅಪ್ಪ ಮಗಳನ್ನು ಶಾಲೆ ಅದು ಏಕೋಪಾಧ್ಯಾಯ ಶಾಲೆ ಆಗಿತ್ತು, ನೋಡ್ಕೊ ಅಂತ ಹೇಳ್ಕೊಂಡು ಅವರು ಯಾವುದೋ ಆಫೀಸ್ ಕೆಲಸಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರು ಏನು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದದ್ದು. ಆಗ ಶಾಲಾ ಇನ್ಸ್ಪೆಕ್ಟರ್ ಬಂದದ್ದು. ಶಾಲಾ ಇನ್ಸ್ಪೆಕ್ಟರ್ ಬಂದಾಗಲೂ ಕೂಡ ಹೆದರದೆ ಆ ಚಿಕ್ಕ ಹುಡುಗಿ ಪಾಠ ಮಾಡಿದಂತಹ ಘಟನೆ ಆಗಿರ್ಬೋದು, ಮಲತಾಯಿಯ ಕಾಟದ ಸಂದರ್ಭದಲ್ಲೇ ಆಗಿರ್ಬೋದು. ಹೀಗೆ ಚಿಕ್ಕ 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 ವಿಷಯಗಳು ಕೂಡ ಅಲ್ಲಿ ಪ್ರಮುಖವಾಗ್ತಾ ಹೋಗೋದನ್ನು ನಾವು ನೋಡ್ತೇವೆ. ನಂತರ
ಮಹಿಳಾ ಬದುಕಿನ ವಿವಿಧ ಹಂತಗಳ ಹೋರಾಟವನ್ನು ನಾವಲ್ಲಿ ನೋಡ್ತೇವೆ. ಈಗಾಗಲೇ ಎ ಪಿ ಮಾಲ್ತಿ ಅವರು ಹೇಳಿದರು, ವಿಧವಾ ಬದುಕು ಆಗಿರ್ಬೋದು. ಆ ವಿಧವಾ ಬದುಕಿನಲ್ಲಿರುವ ಸ್ಥಿತ್ಯಂತರದ ನೆಲೆಗಳನ್ನು ಕೂಡ ನಾವು ನೋಡ್ತೇವೆ. ಆ ಅತ್ತೆಯಂದ್ರ ಬಾಲ ವಿಧವೆಯ ಸ್ಥಿತಿಗತಿಗಳು ಆಗಿರ್ಬೋದು. ಅಸಮ ವಿವಾಹ ಕೂಡ ನೋಡಿ, ಹೆಣ್ಣು ಹುಟ್ಟಿದಾಗ ಮುಖ್ಯವಾಗಿ ಅಲ್ಲಿರುವಂಥದ್ದು ಮದುವೆಯ ವಿಷಯವೇ. ಸಣ್ಣಕ್ಕನಿಗೆ ಸೊಸೆ ಹುಟ್ಟಿದ್ಲು ಅಂತ ಹೇಳ್ಕೊಂಡು ಪರಮೇಶ್ವರಿ ಅಮ್ಮ ಹುಟ್ಟಿದಾಗ ಅಲ್ಲಿ ಕೂಡಲೇ ಆಕೆಯ ಮದುವೆ ನಿರ್ಧಾರವಾದದ್ದನ್ನು ನಾವು ನೋಡ್ತೇವೆ. ಅಷ್ಟೊಂದು ಪ್ರತಿಭೆ ಇರುವಂತಹ ಹುಡುಗಿ, ಸೃಜನಶೀಲತೆ ಇರುವಂತಹ ಹುಡುಗಿ 15ನೇ ವರ್ಷದಲ್ಲೇ ಮದುವೆ ಆದದ್ದನ್ನು ನೋಡ್ತೇವೆ. ಮುಂದಕ್ಕೆ ಕಲಿಯುವ ಆಸೆ ತುಂಬ ಇತ್ತು ಪರಮೇಶ್ವರಿ ಅಮ್ಮನವರಿಗೆ. ಆದರೆ ಆ ಅಪ್ಪ ಶಾಲಾ ಅಧ್ಯಾಪಕರಾಗಿದ್ದರೂ ಕೂಡ ನೋಡಿ, ಮಗಳ ಮದುವೆ ವಯಸ್ಸು ಮೀರ್ತದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಅಲ್ಲಿ ವಿವಾಹವಾದಂತಹದ್ದು. ನಂತರ ಆ ಬಾಳಿನಲ್ಲಿ ಕಂಡಂತಹ ದುರಂತ, ಚಿಕ್ಕ ಪ್ರಾಯದಲ್ಲಿ ವಿಧವೆಯಾದಂತಹದ್ದು. ಈ ವಿಧವೆಯ ಸಂದರ್ಭದಲ್ಲೂ ಕೂಡ ನೋಡಿ, ಒಂದು ಕಡೆಯಲ್ಲಿ ಆ ಬದುಕನ್ನು ಕೊನೆಗೊಳಿಸುವ ನಿರ್ಧಾರ, ಆದರೆ ಮರುಕ್ಷಣ ತಾನು ಹೋರಾಡಬೇಕು, ಛಲದಿಂದ ಬದುಕಬೇಕು ಅಂತ ಹೇಳಿಕೊಂಡು ನಿರ್ಧಾರವನ್ನು ಮಾಡಿದಂತಹದ್ದು. ವಿಧವಾ ವಿವಾಹದ ಪ್ರಸ್ತಾಪ ಕೂಡ ಬಂದಿತ್ತು. ಆದರೆ ಅಲ್ಲಿ ತ್ಯಾಗಮಯಿಯಾದಂತಹ ಆ ಒಬ್ಬ ಮಹಿಳೆಯನ್ನು ನಾವು ನೋಡ್ತೇವೆ. ಹೀಗೆ ಆ ಸ್ಥಿತ್ಯಂತರದ ಬದುಕುಗಳನ್ನು ಕೂಡ ಈ ಆತ್ಮಕಥೆ ನಮಗೆ ತೋರಿಸ್ತಾ ಇದೆ. ಸ್ವಾಭಿಮಾನಿಯ ಬದುಕು ಆಗಿ, ತಂದೆಯೂ ತಾಯಿಯೂ ಆಗಿ ಸಾಕಿದಂತಹ ಆ ಮಹಿಳೆಯ ಬದುಕಿಗಾಗಿ, ವಿದ್ಯೆಗಾಗಿ, ಉದ್ಯೋಗಕ್ಕಾಗಿ ನಡೆಸಿದಂತಹ ಯುದ್ಧವನ್ನು ನಾವಲ್ಲಿ ನೋಡ್ತೇವೆ. ಅದು ಯುದ್ಧವೇ ಅಲ್ಲಿ ಚಿಕ್ಕದು ಕೂಡ ನೋಡಿ. 7ನೇ ತರಗತಿ ಉತ್ತೀರ್ಣಳಾದವಳು ವಿವಾಹವಾದಳು. ನಂತರ ವಿಧವೆಯಾದ ಮೇಲೆ ಪುನಃ ಕಲೀಲಿಕ್ಕೆ ಹೋದಂತಹದ್ದು, 10ನೇ ತರಗತಿ ಕಲಿತಂತಹದ್ದು, ನಂತರ ಟೀಚರ್ಸ್ ಟ್ರೈನಿಂಗ್ ಮಾಡಿದಂತಹದ್ದು, ಅಲ್ಲಲ್ಲಿ ಅಧ್ಯಾಪಕಗಿರಿ, ಅದು ಕೆಲವು ತಿಂಗಳಿಗೆ ಮಾತ್ರ, ಮತ್ತೆ ಇನ್ನೊಂದು ಊರಿಗೆ ಹುಡುಕಾಟ. ಹೀಗೆ ಕೊನೆಗೆ ನೆಲೆ ಕಂಡುಕೊಂಡಂತಹದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅಲ್ಲೂ ಕೂಡ ಬದುಕಿನ ಹೋರಾಟ. ಒಬ್ಬ ಮಹಿಳೆ ಸೃಜನಶೀಲತೆಯಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಅವಳಿಗೆ ಅಡ್ಡಗೋಲಾಗಿ ನಿಂತಂಥವರು, ಏನು ಅವಳ ವ್ಯಕ್ತಿತ್ವವನ್ನು ಮುರಿಲಿಕ್ಕೆ ನೋಡಿದಂಥವ್ರು ಆಗಿರ್ಬೋದು, ಬದುಕನ್ನು ಸರ್ವನಾಶ ಮಾಡಲಿಕ್ಕೆ ನೋಡಿದಂಥವ್ರು ಆಗಿರ್ಬೋದು, ಹಲವಾರು ಮಂದಿ ಇದ್ದಾರೆ. ಅದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಬದುಕಿನ ಸ್ಥಿತ್ಯಂತರಗಳನ್ನು ನಾವು ನೋಡ್ತೇವೆ. ಮಗನ ಮದುವೆ ಸಮಯದಲ್ಲೂ ಕೂಡ ನೋಡಿ, ಮಗನ ಆಯ್ಕೆಯ ಆ ಹುಡುಗಿಯನ್ನು ಕೂಡ ಲೇಖಕಿ ಒಪ್ಪಿದಂತಹದ್ದು. ಹೀಗೆ ವಿಧವಾ ಬದುಕಿನಿಂದ ತೊಡಗಿ ಎಲ್ಲ ಆ ಆಧುನಿಕತೆಯ ತನಕ ಒಂದು ಕಡೆಯಲ್ಲಿ ಪರಂಪರೆ ಇದೆ, ಇನ್ನೊಂದು ಕಡೆಯಲ್ಲಿ ಆಧುನಿಕತೆ ಕೂಡ ಇದೆ. ನಂತರ ಹೆಣ್ಣು ಹೀಗೆ ಕಷ್ಟವನ್ನು, ತ್ಯಾಗವನ್ನು ಸಹಿಸಿಕೊಂಡು ಆಕೆ ಬದುಕಿದ್ದು ಎನ್ನುವುದನ್ನು ನೋಡ್ತೇವೆ. ಅದೇ ರೀತಿಯಾಗಿ ತನ್ನ ಚಿಕ್ಕಪ್ಪ ಆಸ್ತಿಯನ್ನು ಮಾರಾಟ ಮಾಡಲಿಕ್ಕೆ ಹೊರಟಾಗ ಆಸ್ತಿಯ ಹಕ್ಕಿಗಾಗಿ ಹೋರಾಟ ಮಾಡಿದ್ದನ್ನು ನಾವು ನೋಡ್ತೇವೆ. ನೋಡಿ, ಧೈರ್ಯಕ್ಕೆ ಧೈರ್ಯವೂ ಇದೆ. ಆ ಆಧುನಿಕ ಮಹಿಳೆಯೊಬ್ಬಳಿಗೆ ಎಷ್ಟು ಧೈರ್ಯವನ್ನು ಪಡ್ಕೊಳ್ಬೋದೋ ಅಷ್ಟು ಧೈರ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಸ್ತ್ರೀಯರ ಶಿಕ್ಷಣ ಆಗಿರ್ಬೋದು, ಆರ್ಥಿಕ ಸ್ವಾತಂತ್ರ್ಯ ಆಗಿರ್ಬೋದು, ಸ್ತ್ರೀ ವ್ಯಕ್ತಿತ್ವ ಆಗಿರ್ಬೋದು, ಇದೆಲ್ಲವನ್ನು ನಾವು ನೋಡ್ತೇವೆ. ನಾನು ಕೊಟ್ಟಂತಹ ಪ್ರಶ್ನಾವಳಿಯಲ್ಲೂ ಕೂಡ ಅವರು ಇಂಥದ್ದೇ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಸಾಕಷ್ಟು ಅವ್ರ ಬಗ್ಗೆ ನಾನಿಲ್ಲಿ ಬರೆದಿದ್ದೆ, ಆದರೆ ಅದಕ್ಕೆ ಅವಕಾಶಗಳು ಸಿಕ್ಕುವಂಥದ್ದು ಸ್ವಲ್ಪ ಕಷ್ಟ ಎನ್ನುವಂತಹದ್ದು ನನಗೆ ಗೊತ್ತು. ಒಟ್ಟಿನಲ್ಲಿ ಈ ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ ಎನ್ನುವಂತಹ ಈ ಕೃತಿ ಇದೆಯಲ್ಲ, ಹಲವರ ಕಣ್ಣನ್ನು ಹಲವು ರೀತಿಯಾಗಿ ತೆರೆಸ್ತದೆ ಅಂತ ಹೇಳ್ಕೊಂಡು ಹೇಳ್ಬೋದು. ಇಲ್ಲಿ ಸ್ತ್ರೀ ಪ್ರಜ್ಞೆಯ ಧ್ವನಿಯನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಸ್ತ್ರೀತ್ವದ ಹುಡುಕಾಟದ ಹಾಗೆ ಸ್ತ್ರೀ ವಿಮೋಚನೆಯ ಪ್ರಯತ್ನವನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಆತ್ಮಕಥೆ ಕೂಡ ಇತ್ತೀಚಿನ ಸಾಹಿತ್ಯ ಪ್ರಕಾರದಲ್ಲಿ ಬೆಳೆಯುತ್ತಿರುವಂಥ ಒಂದು ಸಾಹಿತ್ಯ ಪ್ರಕಾರವಾಗಿದೆ. ಪರಮೇಶ್ವರಿ ಲೋಕೇಶ್ವರ ಅವರ ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ ನನಗೂ ಬಹಳ ಸಂದೇಹ ಇತ್ತು, ಇದು ಯಾಕೆ ಈ ಥರದ ಒಂದು ಶೀರ್ಷಿಕೆ ಕೊಟ್ಟರು ಅಂತ ಹೇಳುವಂಥದ್ದು. ಬಹುಶಃ ಇವತ್ತು ಯಾರು ಮಾತನಾಡಿದವರು ಆ ವಿಷಯದ ಬಗ್ಗೆ ಹೇಳಿದಾಗಿಲ್ಲ. ನಾನೇ ಅವರಲ್ಲಿ ಆ ದಿವಸ ಕೇಳಿದ್ದೆ, ಪರಮೇಶ್ವರಿ ಮೇಡಮ್ ಹತ್ರವೇ ಕೇಳಿದ್ದೆ, ಮೇಡಮ್ ಯಾಕೆ ಹೀಗೆ ಹೆಸರು ಕೊಟ್ಟಿದ್ರಿ ಬಹುಧಾನ್ಯದಿಂದ ನನಗೆ ಗೊತ್ತಿರಲಿಲ್ಲ ಅದೇನಂತ ಹೇಳುವಂಥದ್ದು. ಹಾಗೇನು ಹೇಳಿದ್ರಂದರೆ, ನಾನು ಬಹುಧಾನ್ಯ ಸಂವತ್ಸರದಲ್ಲಿ ಹುಟ್ಟಿದ್ದು, ನಂತರ 60ನೇ ವಯಸ್ಸಿಗಾಗೋಗಿ ಇನ್ನೊಂದು ಬಹುಧಾನ್ಯ ಸಂವತ್ಸರ ಬಂತು. ಆ 60 ವರ್ಷಗಳ ಅದಕ್ಕೆ ಆ ಥರ ಒಂದು ಹೆಸರು ಕೊಟ್ಟೆ. ಅಂದರೆ ಅವರ ಆತ್ಮಕಥೆ ಬರೆದಂಥದ್ದು ಕೂಡ 60ನೇ ವರ್ಷದಲ್ಲಿ. ಹಾಗೆ
ಹಾಗೆ ಸುಮ್ಮನೆ ಒಂದು ನೆನಪಿಗೆ ಬಂತು, ಅದಕ್ಕಾಗಿ ಹೇಳಿದೆ. ಇವರು ಮೇಡಮ್ ಶೈಲಜಾ ಮೇಡಮ್ ಬಹಳ ದೀರ್ಘವಾಗಿ, ಬಹಳ ಎಳೆಯಾಗಿ ಆ ಕೃತಿಯ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಅದನ್ನು ಓದದವರು ಓದಿ, ಆ ಓದ್ತಾ ಇರುವಾಗ ನಮಗೆ ಆ ಒಂದು ಹೆಣ್ಣು ಮಗಳು ಎಷ್ಟು ಕಷ್ಟಪಟ್ಟು ಆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥ ಬಹಳ ಒಂದು ಚಿತ್ರಣ ಸಿಗ್ತಾ ಇರ್ತದೆ. ಏನೋ ಒಂದು ಲೇಖಕಿಯ ಜೊತೆಗೆ ನಾವು ಕೂಡ ಇದ್ದ ಹಾಗೆ ಒಂದು ಅನುಭವ ಆಗ್ತದೆ. ಇರಲಿ, ಧನ್ಯವಾದಗಳು ಮೇಡಮ್. ಮೇಡಮ್ ಹಾಡ್ತೀರಾ? ಕೃತಿ ಭಟ್ ಅವರೊಂದು ನೆಕ್ಸ್ಟ್ ಹಾಡ್ತೀರಾ? ಮುಂದಿನ ಪ್ರಬಂಧ ಮಂಡನೆ BM ರೋಹಿಣಿಯವರಿಂದ ವೈಚಾರಿಕ ಲೇಖನಗಳ ಬಗ್ಗೆ. ಮತ್ತು ನನ್ನ ಎದುರುಗಡೆ ಇರುವ ಗಣ್ಯರಿಗೆ ದೊಡ್ಡ ನಮಸ್ಕಾರ. ನನಗೆ ಇದು ಇಲ್ಲದಿದ್ದರೂ ಮಾತು ಕೇಳ್ತದೆ, ನಾನು ಮಾತಾಡಿದರೆ ಇದು ಅಗತ್ಯ ಇಲ್ಲ ಅಲ್ವಾ? ಏನು ಗೊತ್ತಾ, ನಾವು ಕಾರ್ಯಕ್ರಮ ಮಾಡುವಾಗ ಇನ್ನೇನೋ ಒಂದು ಬದಲಾವಣೆ ಮಾಡಬೇಕು. ಈ ಪಾರ್ಟಿಯವರೆಲ್ಲ ಒಂದು ಪಾರ್ಟಿಯ ಮೀಟಿಂಗ್ ಆಗುವಾಗ ಲಾರಿಯಲ್ಲಿ ಜನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಮಾಡ್ತಾರಂತಲ್ಲ, ಹಾಗೇನಾದರೂ ನಾವು ಯೋಚನೆ ಮಾಡಬೇಕಾ ಅಂತ ನನಗೆ ಕೂತಲ್ಲಿ ಯೋಚನೆ ಬರ್ತಾ ಇದೆ. ಅಲ್ಲ, ಏನು ಅವಸ್ಥೆ ಮಾರಾಯರೆ, ಇಷ್ಟು ಖರ್ಚು ಮಾಡಿ ನಾವು ಮಾಡ್ತೇವೆ ಕಾರ್ಯಕ್ರಮ, ಹೊಟ್ಟೆ ಉರಿತದೆ ನನಗೆ. ನಿಜವಾಗಿ ಬೇಸರ ಆಗ್ತದೆ. ಹೀಗೆ ಕಾರ್ಯಕ್ರಮ ನಾವು ಮಾಡಬೇಕಾ? ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು, ನಾವೇ ಹೀಗೆ ಮಾಡಬೇಕಾ? ಇದು ನಮ್ಮ ದೌರ್ಭಾಗ್ಯವ ಸೌಭಾಗ್ಯವ ಗೊತ್ತಿಲ್ಲ, ನಾವೆಲ್ಲರೂ ಯೋಚನೆ ಮಾಡಬೇಕು. ನಾನು ಇನ್ನೊಂದು ಹೇಳ್ತಾ ಇದ್ದೇನೆ, ನಾವು ಕಾರ್ಯಕ್ರಮ ಸಂಯೋಜನೆ ಮಾಡುವಲ್ಲಿ ನಮ್ಮದೇನೋ ತಪ್ಪುಂಟಾ? ಯಾಕಂದರೆ ಇನ್ವಿಟೇಷನು ಇಲ್ಲ, ಬರೀ ವಾಟ್ಸಪ್ಗಳ ಮೂಲಕ ಸಂದೇಶ ಕಳಿಸಿಯೇ 100-200 ಜನ ಸಭೆ ಸೇರಿಸ್ತಾರೆ ಮಾರಾಯರೆ. ಇದು ಹೇಗೆ? ಇದು ಪ್ರಶ್ನೆ. ಇನ್ವಿಟೇಷನ್ ಇಲ್ಲ, ಏನಿಲ್ಲದೇನೆ 100-200 ಜನ ಬರೇ ವಾಟ್ಸಪ್ ಆಮಂತ್ರಣಕ್ಕೆ ಸೇರಿದ್ದನ್ನು ನಾನು ಕಂಡಿದ್ದೇನೆ. ನಂತರ ವಾಟ್ಸಪ್ ಇಲ್ಲ, ನನಗೆ ಹೇಳಿ ಗೊತ್ತು. ಎಲ್ಲಿ ಸೋತಿದ್ದೇವೆ ನಾವು? ನಮ್ಮ ಪರಮೇಶ್ವರಿ ಮೇಡಮ್ ಅವರ ಬಂಧುಗಳು ಮತ್ತು ಅವರ ಶಿಷ್ಯರನ್ನು ಒಂದು ಫೋನ್ ಮಾಡಿ ಕರೆಸ್ತಿದ್ರೆ ಬಹಳ ಒಳ್ಳೆಯದಿತ್ತು ನನಗೆ ಈಗ ಅನ್ನಿಸ್ತಾ ಇದೆ. ಆಗಲಿ, ಅದೇನೋ ನಮ್ಮ ಸೌಭಾಗ್ಯವೋ ದೌರ್ಭಾಗ್ಯ ಇರಲಿ, ಅಂತೂ ನಾವು ಇಲ್ಲಿವರೆಗೆ ಬಂದವರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಹಾಕಿ, ನಾನೀಗ ನನಗೆ ಕೊಟ್ಟದ್ದು ಹೊಣೆ ಪರಮೇಶ್ವರಿಯವರ ವೈಚಾರಿಕ ಲೇಖನಗಳ ಸಂಕಲನ ಪರಿಕಲ್ಪನೆಯ ಅನಾವರಣ ಅಂತ. ಪರಿಕಲ್ಪನೆಯ ಅನಾವರಣ, ಅದರ ಹೆಸರೇ ಒಂದು ವಿಚಿತ್ರ ನೋಡಿ ಅಲ್ವಾ? ಇದರಲ್ಲಿ 33 ಲೇಖನಗಳಿವೆ, 33. ಅದರಲ್ಲಿ ಕೆಲವು ಸಣ್ಣ ಲೇಖನಗಳು, ಕೆಲವು ಸ್ವಲ್ಪ ದೊಡ್ಡ ಲೇಖನಗಳು. ಈ ಪತ್ರಿಕೆಯಲ್ಲಿ ಬರೆಯುವವರಿಗೆ ಒಂದು ಇದು ಎಂತ ಅವಕಾಶವೂ ಹೌದು, ಅಥವಾ ಸದವಕಾಶ ಹೇಳ್ಬೋದು, ಅವಕಾಶ ಅಲ್ಲ ಅಂತ ಯಾಕಂದರೆ ಅವರ ಪಾತ್ರೆಗೆ ಒಂದು ಲಿಮಿಟ್ ಇರ್ತದೆ. ಹೇಳ್ತಾರೆ ನೋಡಿ, ನೀವು 1 ಪುಟಕ್ಕಿಂತ ಹೆಚ್ಚು ಬರಿಬೇಡಿ ಅಥವಾ ಇಷ್ಟು ಶಬ್ದಕ್ಕಿಂತ ಹೆಚ್ಚು ಬರಿಬೇಡಿ ಹೇಳ್ತಾರೆ. ಅಷ್ಟೇ ಅದಕ್ಕೆ ಸೀಮಿತ ಮಾಡ್ಕೊಂಡು ನಾವು ಬರೆದ್ರೆ ಅದು ಬಹಳ ಸಣ್ಣದಾಗ್ತದೆ. ಹೇಳಬೇಕು ಅಂತ ಅನಿಸ್ತದೆ ಅವರಿಗೆ, ಅವರ ಲೇಖನದಲ್ಲಿ ಗೊತ್ತಾಗ್ತದೆ ಅವರಿಗೆ ತುಂಬ ಹೇಳಬೇಕು ಅಂತ ಉಂಟು, ಆದರೆ ಪತ್ರಿಕೆ ಅಂಕಣಕ್ಕೆ ಬರೆದದಲ್ಲ ಅದು. ಹಾಗಾಗಿ ಅದು 1 ಪುಟಕ್ಕೆ ಅಥವಾ ಅರ್ಧ ಪುಟಕ್ಕೆ ಇಳಿಸಿ ಬರೆದದ್ದು ಇದೆ. ಅಂತೂ ಈ ಲೇಖನಗಳಲ್ಲಿ ನೋಡಿ 4 ಲೇಖನ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದುಂಟು. ಅಂದರೆ ಸಾಹಿತಿಗಳು ಗೌರೀಶ್ ಕಾಯ್ಕಿಣಿ, ಬೇಂದ್ರೆ ಮತ್ತು ಕುವೆಂಪು ಅವರ ಕೃತಿಯ ಬಗ್ಗೆ ಬರೆದ ಲೇಖನಗಳು. ನೋಡಿ, ಸಾಹಿತ್ಯದ ಬಗ್ಗೆ ಅವರು ಗಂಭೀರವಾಗಿ ಅಧ್ಯಯನ ಮಾಡಿದ್ದಾರೆ ಅನ್ನೋದಕ್ಕೆ ಆ ಲೇಖನ ಓದಿದರೆ ಸಾಕ್ಷಿ. ಮತ್ತು ಇನ್ನೊಂದು ಬರೀ ಸ್ತ್ರೀಯರಿಗೆ ಸಂಬಂಧಪಟ್ಟದ್ದು 8 ಲೇಖನಗಳಿವೆ. ಸ್ತ್ರೀಯರಿಗೆ ಸಂಬಂಧಪಟ್ಟ ಲೇಖನ ಬಗ್ಗೆ ಹೇಳುವಾಗ ನನಗೊಂದು 2 ಮಾತು ಹೇಳಬೇಕು ಅಂತ ಅನಿಸ್ತದೆ. ಏನು ಗೊತ್ತಾ, ನನಗೂ ಪರಮೇಶ್ವರಿಗೊಂದು 4 ವರ್ಷ ವ್ಯತ್ಯಾಸ ಅಷ್ಟೇ. ನಮ್ಮ ಕಾಲದಲ್ಲಿ ನಾನು ಬರೀತಾ ಇರುವಾಗ ನಮಗೆಲ್ಲ ಒಂದು ಕಾಯಿಲೆ ಇತ್ತು, ಒಂದು ಸಿಕ್ಕೋದು. ಏನು ಸಿಕ್ ಗೊತ್ತುಂಟಾ? ಗುಡ್ ಗರ್ಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಅದಕ್ಕೆ. ಗುಡ್ ಗರ್ಲ್ ಸಿಂಡ್ರೋಮ್ ಅದು ದೊಡ್ಡ ಕಾಯಿಲೆ ಅದು ಈ ಬರಹಗಾರ್ತಿಯರಿಗೆ. ಯಾಕಂದರೆ ನಮಗೆ ಬರಿಬೇಕು ಅಂತ ಅನಿಸ್ತದೆ, ಅಯ್ಯೋ ಹೀಗೆ ಬರೆದ್ರೆ ಎಲ್ಲಾದರೂ ಯಾರಾದರೂ ಏನಾದರೂ ಹೇಳಿ ಯಾರ ಈ ಕಾಯಿಲೆಯಿಂದಾಗಿ ಹೇಳಬೇಕಾದ್ದನ್ನು ಹೇಳಲಿಕ್ಕಾಗದೆ ಕೊನೆಗೆ ಆ ಲೇಖನ ಜಳ್ಳು ಆಗಿ ಹೋದದ್ದು ಇದೆ ನಂದು. ಇಂಥ ಕಾಯಿಲೆ ಪರಮೇಶ್ವರವರಿಗೂ ಕಾಡಿರಬೇಕು ಅಂತ ಅನಿಸೋದು. ಯಾಕಂದರೆ ಅವರು
ಅವರ ಜೀವನದಲ್ಲಿ 22ನೇ ವರ್ಷಕ್ಕೆ ವಿಧವೆಯಾಗಿ ಆಮೇಲೆ ಆ ಜೀವನದುದ್ದಕ್ಕೂ ಅವರು ಅನುಭವಿಸಿ ಬಂದ ನೋಡಿ, ಅವರೆಲ್ಲ ಎಲ್ಲ ವಿಷಯ ಹೇಳಿಲ್ಲ. ನನಗೆ ಅಂದಾಜಾಗ್ತದೆ, ಒಬ್ಬ ಅವಿವಾಹಿತೆಯಾಗಿ ಒಂದು ಸಮಾಜದಲ್ಲಿ ಬಾಳಬೇಕಾದ್ರೆ, ಒಬ್ಬ ವಿಧವೆಯಾಗಿ ಸಮಾಜದಲ್ಲಿ ಬಾಳಬೇಕಾದ್ರೆ, ಒಬ್ಬ ಗಂಡ ಬಿಟ್ಟವಳಾಗಿ ಸಮಾಜದಲ್ಲಿ ಬಾಳಬೇಕಾದ್ರೆ ಏನೆಲ್ಲ ಸಮಾಜದಿಂದ ನಿಂದೆ ಅವಮಾನ ಅಂತ ನನಗೆ ಚೆನ್ನಾಗಿ ಗೊತ್ತು. ಗಂಡ ಬಿಟ್ಟವಳನ್ನು, ಡೈವರ್ಸಿಯನ್ನು, ವಿಧವೆಯನ್ನು, ಅವಿವಾಹಿತೆ, ಈ 4 ಕೆಟಗರಿಯ ಹೆಣ್ಣು ಮಕ್ಕಳನ್ನು ಸಮಾಜ ನೋಡುವ ರೀತಿಯೇ ವಿಭಿನ್ನ. ಈ ಅನುಭವಗಳನ್ನು ನಾನು ಚೆನ್ನಾಗಿ ಅವರೊಡನೆ ಬೆರೆತು ಅವರೊಡನೆ ಅಧ್ಯಯನ ಮಾಡಿ ಅವರ ಸಂಘಟನೆ ಸೇರಿಕೊಂಡು ಅರಿಸಿದ್ದೇನೆ. ಇಂಥ ನೋವನ್ನು ಅವರು ಎಲ್ಲೂ ಹೇಳಿಕೊಂಡಿಲ್ಲ ನೋಡಿ. ಈ ಲೇಖನಗಳಲ್ಲಿ ಅದನ್ನು ಸ್ವಲ್ಪ ಹೊರಗೆ ಹಾಕಿದ್ದಾರೆ. ಅವರು ಹೊರಗೆ ಹಾಕಿದ್ದಾರೆ. ಕೆಲವು ಕಡೆ ಹೆಂಗಸು ಅಬಲೆಯೇ, ಸ್ತ್ರೀ ಅಬಲೆಯೇ ಅಂತ ಪ್ರಶ್ನೆ ಹಾಕಿದ್ದಾರೆ. ಅವರಿಗೂ ಡೌಟ್ ಅದು ಅಬಲೆಯೇ ಅಂತ ಪ್ರಶ್ನೆ. ಅಬಲ ಅಲ್ಲ ಅಂತ ಧೈರ್ಯವಾಗಿ ಹೇಳಲಿಕ್ಕೆ, ಅಯ್ಯೋ ಏನಾದರೂ ಅದರ ಬಗ್ಗೆ ಪ್ರತಿಕ್ರಿಯೆ ಬರ್ತದ ಅಂತ ಭಯ. ಅವರು ಎಲ್ಲೂ ಕೂಡ ವ್ಯವಸ್ಥೆಯನ್ನು ವಿರೋಧಿಸಿ ಧಿಕ್ಕರಿಸಿ ಬರೆದಿಲ್ಲ. ಅವರಿಗೆ ಸೀತೆ, ಸಾವಿತ್ರಿ ಆದರ್ಶರು. ಅವರು ಸೀತೆಯಂತೆಯೇ ಬಾಳಿದವರು. ಸೀತೆಯನ್ನು ಕಾಡಿಗಟ್ಟಿದ ರಾಮನ ಬಗ್ಗೆ ಈಗಲೂ ನಮ್ಮ ಕವಿಗಳೆಲ್ಲ ಹಾಗೆ ಬರ್ದಲ್ಲ, ಕರುಣಾಳು ರಾಘವಂಗೆ ತಪ್ಪಿಲ್ಲ ಅಂತ ಹೇಳಿ. ಅದೇ ಭಾವನೆ ನಮ್ಮ ಪರಮೇಶ್ವರಿಗೂ ಇತ್ತು. ಕರುಣಾಳು ರಾಘವಂಗೆ ತಪ್ಪಿಲ್ಲ, ಅದೇ ಭಾವನೆಯಿಂದ ಬಾಳಿದವರು ಪರಮೇಶ್ವರಿ ಮೇಡಮ್. ಹಾಗಾಗಿ ಅವರ ಎಲ್ಲ ಲೇಖನಗಳಲ್ಲಿ ಧೈರ್ಯವಾದ ಪ್ರಶ್ನೆಗಳನ್ನು ಎತ್ತಲಿಲ್ಲ. ಅವರು ಒಂದಿಷ್ಟು ಸ್ವಲ್ಪ ಹೇಳಿಕೊಂಡಿದ್ದಾರೆ. ಅಯ್ಯೋ ಇದು ಸರಿಯಲ್ಲ ಅಂತ ಹೇಳೋದಿಲ್ಲ ಅವರು. ನೋಡಿ ಲೇಖನಗಳೇ, ಇದು ಸರಿಯಾ ಕ್ವಶನ್ ಮಾರ್ಕ್, ಸರಿ ಅಲ್ಲವೇ ಅಲ್ಲ ಹೇಳೋದಿಲ್ಲ ಅವರು. ಯಾಕಂದರೆ ಅವರು ವ್ಯವಸ್ಥೆ ನೋಡಿ, ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದೇ ಎಷ್ಟು ಲೇಖನಗಳಿವೆ ಗೊತ್ತುಂಟು. ಅದರಲ್ಲಿ ಸುಮಾರು 5 ಲೇಖನಗಳು ಬರೀ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದೇ ಇದೆ. ಸಂಪ್ರದಾಯ ವ್ಯವಸ್ಥೆ ಇದರ ಬಗ್ಗೆ ಅವರು ತುಂಬ ರಿಜಿಡ್. ನಾನು ಮತ್ತು ಒಮ್ಮೆ ಶಶಿಕಲಾ ಬಾಯಾರು ಮತ್ತು ರೂಪಕಲಾ ಎಲ್ಲ ಒಟ್ಟಿಗೆ ದಿವಸ ಬಂದಿದ್ರಲ್ಲ, ಒಮ್ಮೆ ಅವರ ಮನೆಗೆ ಹೋದದ್ದು ನಾವು. ಆಗ ಅವರು ಮಡಿಯಲ್ಲಿದ್ದರು. ಅವರ ಊಟ ಎಲ್ಲ ಅದು ಅಂದರೆ ಸ್ನಾನ ಮಾಡಿ ಎಲ್ಲ ಇನ್ನಾಗಬೇಕು. ಅವರಿಗೊಂದು ಆದ ಬೇಜಾರು ನೋಡಿದರೆ, ಅಯ್ಯೋ ನೀವು ಬಂದು ಹಾಗೆ ಹೋಗ್ತಿರಲ್ಲ, ನೀವು ಈಗ ಬಂದದ್ದು ಯಾಕೆ ಅಂತ ಪ್ರಶ್ನೆ. ಈಗ ಬಂದದ್ದು ಯಾಕೆ, ನಾನು ನಿಮಗೆ ಏನೂ ಕೊಡಲಿಲ್ಲಲ್ಲ ನಿಮ್ಮನ್ನು. ಅಯ್ಯಯ್ಯೋ ಅವರೊಂದು ಹಾಡು ಪಟ್ಟದ್ದು. ನಮಗೆ ಆ ಕ್ಷಣವೇ ಅಲ್ಲಿ ಹೋಗಬೇಕಿತ್ತು, ನಿಲ್ಲಿಕ್ಕೆ ಬುರ್ಸೋದಿರಲಿಲ್ಲ. ಅವರ ವೇದನೆ ನನಗೆ ಎಲ್ಲೂ ನೆನಪಾಗ್ತದೆ. ನೀವು ಈ ಹೊತ್ತಿಗೆ ಬಂದ್ರಲ್ಲ, ನೀವು ನನ್ನಲ್ಲಿ ಬಂದು ಏನಾದರೂ ತಿಂದು ಹೋಗಬೇಕು ಅನ್ನೋ ಆ ಸಂಪ್ರದಾಯ, ಆ ಆತಿಥ್ಯ ಹೇಳಿದ್ರಲ್ಲ ಅವರು. ಆತಿಥ್ಯಕ್ಕೆ ನಾವು ಎಷ್ಟೋ ಮಂದಿ ಅವರ ಆತಿಥ್ಯ ಒಬ್ಬಳೇ ಹೋದಾಗಲೂ ನಾನು ಅವರ ಆತಿಥ್ಯ ಸ್ವೀಕರಿಸಿದ್ದೇನೆ. ಒಬ್ಬಳೇ ಹೋದಾಗಲೂ ಕೂಡ ಆಗಲೂ ಅವರಿಗೆ ಮಾತು ಗಲಗಲ ಮಾತಾಡಬೇಕು. ಅವರಿಗೆ ಹೋದ ಕೂಡಲೇ ಹೇಗೆ ಅವರು ಒಳಗೆ ಕಾಫಿ ತಿಂಡಿ ಮಾಡ್ತಾರೆ, ಅಲ್ಲಿಂದಲೂ ಮಾತಾಡ್ತಾರೆ, ಅಡುಗೆ ಕೋಣೆಯಲ್ಲೂ ಮಾತಾಡ್ತಾರೆ, ಅಲ್ಲಿಂದಲೂ ಗಲಗಲ ಮಾತಾಡ್ತಾರೆ. ರೋಹಿಣಿ ಹಾಗಾಯಿತು, ರೋಹಿಣಿ ಹೀಗಾಯಿತು, ಇವತ್ತು ನಾನು ಇಲ್ಲಿ ಬರದೆ ಅಲ್ಲಿ ಬರದೆ, ಅದನ್ನು ಓದಿದ್ಯಾ ಇದನ್ನು ಓದಿದ್ಯಾ, ಹೀಗೆ ಮಾಡ್ತಿದ್ರು. ಅವರು ನಿಯತವಾಗಿ ಗತಿಸ್ಥಿತಿ ಅಂತ ಒಂದು ಪತ್ರಿಕೆಗೆ ಬರೀತಾ ಇದ್ರು. ನಿಮ್ಮ ಹತ್ರ ಉಂಟಾ ದಾಖಲೆಗಳು ಗೊತ್ತಿಲ್ಲ, ನನ್ನ ಹತ್ರ ಕೆಲವು ಪುಸ್ತಕಗಳಿದ್ದು. ಗತಿಸ್ಥಿತಿ ಅಂತ ಕುಂದಾಪುರದ ಒಂದು ಪತ್ರಿಕೆ ಬರ್ತಿತ್ತು, ಸ್ಥಿತಿಗತಿ. ಅದೇ ಅದರಲ್ಲಿ ಈ ಪುಸ್ತಕ ಓದಿದರ ಬಗ್ಗೆ ಒಂದಷ್ಟು ಸಣ್ಣ ಒಂದು ವಿಮರ್ಶೆ ಹಾಗೆ ಬರೀತಾ ಇದ್ರು ಅವರು. ಆ ಲೇಖನ ಅದನ್ನು ನಿಮಗೆ ಸಿಕ್ಕಿತಾ, ಓದಿದ್ರಾ ಅಂತ ಯಾವಾಗಲೂ ಕೇಳ್ತಿದ್ರು. ಅಂತೂ ಅವರಿಗೆ ಒಳ್ಳೆ ಓದು ಇತ್ತು. ಆದರೆ ಅವರ ಮಾನಸಿಕವಾಗಿ ಅವರು ಒಂದು ರೀತಿಯಲ್ಲಿ ಒಂದು ಮಟ್ಟಕ್ಕೆ ನಿಂತು ಬಿಟ್ಟಿದ್ರು. ಅರ್ಥ ಆಯ್ತಾ? ನಾವೆಲ್ಲರೂ ಹಾಗೆ, ಹೆಚ್ಚಿನವರು ನಾವೆಲ್ಲ ಹಾಗೆ. ಒಂದು ಹಂತಕ್ಕೆ ಬಂದರೆ ನಾವು ಅದರ ಮುಂದೆ ಹೋಗೋದಿಲ್ಲ. ಯಾಕಂದರೆ ನಮಗೆ ಒಂದು ಲಕ್ಷ್ಮಣ ರೇಖೆಗಳಿವೆ. ಹೆಂಗಸರಿಗೆ ಸಾಮಾನ್ಯವಾಗಿ ಅದು ನಾವೇ ಹಾಕ್ಕೊಂಡದ್ದ, ಇತರರು ಹಾಕಿದ ಗೊತ್ತಿ. ಹೆಚ್ಚು ಲಕ್ಷ್ಮಣ ರೇಖೆ ನಾವೇ ಹಾಕ್ಕೊಳ್ಳೋದು. ಆಯಿತಾ? ನಮ್ಮ ತಲೆಯೊಳಗೆ ಕೆಲವು ತುಂಬಿಸ್ಕೊಂಡಿದ್ದೇವೆ. ಅದನ್ನು ನೋಡಿ, ನಮ್ಮ ಕೀಳರಿಮೆ ಉಂಟಲ್ಲ, ಇದು ನಾವೇ ತುಂಬಿಸ್ಕೊಂಡದ್ದು ಮಾರಾರೆ. ನಮಗೆ ನಮ್ಮ ತಲೆಯಲ್ಲಿ ನನ್ನಿಂದ ಆಗ್ತದಾ, ನನ್ನಿಂದ ಆಗ್ತದಾ, ಈ ಭಾವನೆ ಬಂದು ನಾವೇ ನನ್ನಿಂದ ಆಗೋದಿಲ್ಲ ಅಂತ ಗ್ಯಾರಂಟಿ ನಮಗೆ ನಾವೇ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತೇವೆ. ಇದನ್ನು ಪರಮೇಶ್ವರ್ ಮೇಡಮ್ ಮೀರಿದ್ರು. ಇಲ್ಲ, ನಾನು ಬರೆಯಬಲ್ಲೆ,
ನಾನು ಅವರಿಗೆ ಇನ್ನಷ್ಟು ಸಾಧನೆ ಮಾಡಬೇಕೆಂಬ ಆ ಕಾಯಿಲೆ ಅವರನ್ನು ಪೀಡಿಸದೇ ಇರ್ತಿದ್ರೆ ಅವರು ಇನ್ನಷ್ಟು ಪುಸ್ತಕಗಳನ್ನು ಅವರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇತ್ತು. ಅವರ ನೋಡಿ, ನನಗೆ ಸಾಮಾಜಿಕವಾಗಿ, ನೈತಿಕವಾಗಿ, ಸಾಂಸ್ಕೃತಿಕ ಬದುಕಿಗೆ ಸಂಬಂಧಪಟ್ಟ ಹಲವು ಲೇಖನಗಳು ಇದರಲ್ಲಿವೆ. ಅದೆಲ್ಲ ಸಾಮಾನ್ಯವಾಗಿ ಓದುವಂಥವುಗಳೇ. ಆದರೆ ನನಗೊಂದು ವಿಶೇಷ ಅಂತ ಕಂಡದ್ದು ಒಂದು ಮಾತು ಹೇಳಿ ಮುಗಿಸ್ತೇನೆ. ಏನು ಗೊತ್ತಾ, ನಾನು ಇಷ್ಟರವರೆಗೆ ಕೇಳಿದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಜೋಗುಳದ ಹಾಡು ಇಲ್ಲ ಮಾರಾಯರೆ. ಉಂಟಾ? ಜೋಗುಳದ ಹಾಡು ಯಾವುದಾದ್ರೂ ತಾಯಿ ಹೆಣ್ಣು ಮಕ್ಕಳಿಗೆ ಹಾಡಿದ್ದು ಉಂಟಾ? ಯಾವ ಹಾಡು? ನಾವು ಆದರೆ ಸಾಹಿತ್ಯದಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಜೋಗುಳ ಹಾಡಿವೆ, ಹೆಣ್ಣು ಮಕ್ಕಳಿಗೆ ಇಲ್ಲ. ಇದು ಇಷ್ಟರವರೆಗೆ ಎಲ್ಲರೂ ಸಾಹಿತ್ಯದವರು ಕಂಡುಕೊಂಡ ಸತ್ಯ. ಆದರೆ ಇಲ್ಲಿ ಪರಮೇಶ್ವರಿಯವರು ಎಲ್ಲಿ ಹೋದವು ಈ ಜೋಗುಳದ ಹಾಡುಗಳು ಅಂತ ಒಂದು ಲೇಖನ ಬರ್ತಾರೆ. ಇದರಲ್ಲಿ ಜೋಗುಳ ಹಾಡಲ್ಲ, ಅದು ಗರತಿಯ ಹಾಡುಗಳಲ್ಲಿ ಇದು ಇವರೇ ಮಕ್ಕಳಾಟಿಕೆ ಚಂದ, ಮತ್ತೆ ಯೌವನ ಚಂದ, ಮುಷ್ಟಿಗೆ ಚಂದ ಕಿರಿದೊಳ್ಳು, ತಮ್ಮಯ್ಯ ಬಪ್ಪಾಗಲೇ ಚಂದ ಬಯಲಲ್ಲಿ, ತಮ್ಮಾಗೆಯಿಂದಲೇ ತಂಗಿಯಮ್ಮ ಅಂತ ಸೇರಿಸಿದ್ದಾರೆ ಇವರು. ಆಯಿತಾ? ನೋಡಿ, ಇದು ನಾನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಸಮಾಜದಲ್ಲಿ ಹೆಣ್ಣು ಹುಟ್ಟುವಾಗ ಮಾತ್ರ ಅಲ್ಲ, ಹುಟ್ಟಿದ ಮೇಲೆ ಮಾತ್ರ ಅಲ್ಲ, ನಂತರವೂ ಕೂಡ ನಾವೇ ಒಂದಷ್ಟು ಅವಳನ್ನು ಸಂಕುಚಿತ ವೃತ್ತದಲ್ಲಿ ಕಟ್ಟಿ ನಮ್ಮ ಮನಸ್ಸನ್ನು ಸಂಕುಚಿತ ಮಾಡಿ ಇಟ್ಟಿದ್ದೇವೆ ನಾವೇ. ಅದು ಪ್ರಾರಂಭ. ಅದಕ್ಕೆ ನಾವು ಯಾರು ದೂರಿ ಪ್ರಯೋಜನ ಇಲ್ಲ. ಇರುವುದೇ ಹಾಗೆಮ್ಮ, ನಾವು ಇರುವುದೇ ಹಾಗೆ. ಹಾಗಾಗಿ ಅದನ್ನು ಇದು ಅವರು ಮಾಡಿದ್ದು, ಅದು ಇವರು ಮಾಡಿದ್ದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಅವರಂತಹ ಕೆಲವು ಜಾನಪದ ಹಾಡುಗಳನ್ನು ಕೊಟ್ಟಿದ್ದ. ಇದು ನನಗೆ ಆಶ್ಚರ್ಯ ಕಂಡದ್ದು. ಈ ಥರದ ಹಾಡು ನಾನು ಕೇಳಲೇ ಇಲ್ಲ ಈ ಜಾನಪದ ಹಾಡುಗಳಲ್ಲಿ. ಒಂದು, ತಂಗಿ ತಮ್ಮನ ತೂಗು, ಬಂಗಾರದ ಬಳೆಯಿಡು, ಗೊಂಬೆ ತಕ್ಕೊಂಡು ಓಡಾಡು, ತಂಗಿಯಮ್ಮ ಗಂಡ ಬಪ್ಪಾಗ ಒಳಗಿರು. ಇದನ್ನೇ ಕಲಿಸೋದು. ಗಂಡ ಬಪ್ಪಾಗ ಒಳಗಿರು, ಗೊಂಬೆ ತಕ್ಕೊಂಡು ಓಡಾಡು, ತಂಗಿ ತಮ್ಮನ ತೂಗು. ನೋಡಿ, ಇದು ಜೋಗುಳವ? ಇದು ಗರತಿಯ ಹಾಡು. ಬಾಲ್ಯದಿಂದಲೇ ನಮ್ಮ ಗರತಿ ಹಾಡಾಗಲಿ ಈ ಹಾಡ ಎಲ್ಲರೂ ಹೇಳೋದು ಇದನ್ನೇ. ನೀವು ಎಲ್ಲರೂ ಇಲ್ಲಿದ್ದವರು ಒಮ್ಮೆ ಯೋಚನೆ ಮಾಡಿಂತೆ, ನಮ್ಮ ಜಾನಪದ ಹಾಡು ಇದರಲ್ಲೆಲ್ಲ ಎಷ್ಟೆಷ್ಟು ನಾವು ಹೆಂಗಸರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಹಾಡುಗಳು ಇವೆ. ಹೆಣ್ಣು ಮಕ್ಕಳನ್ನು ಗೌರವಿಸಿದ ಹಾಡುಗಳು ಇವೆ ಒಂದೆರಡು. ನನ್ನ ಅಧ್ಯಯನದ ನೀತಿಯೊಳಗೆ ಹೇಳುವುದಾದರೆ, ಹೆಣ್ಣು ಹುಟ್ಟಬೇಕು, ಇಲ್ಲದಿದ್ದರೆ ಅದು ಗಂಡು ಮಗುವೇ ಬೇಕು ಅಂತ ಹಾರೈಸೋದು, ಗಂಡು ಮಗುವೇ ಬೇಕು ಅಂತ ಹಾರೈಸಿ ಬಿಟ್ಟರೆ ಹೆಣ್ಣು ಮಕ್ಕಳನ್ನು ಜೋಗುಳ ಹಾಡಿ ತೂಗಿದ ಹಾಡುಗಳು ಇಲ್ಲ ಅಂತ ನನ್ನ ಕಿಸೆಯಿಂದ ಹೇಳುವುದಲ್ಲ. ಇದು ಮಾತು ನನ್ನ ಕಿಸೆಯಿಂದ ಹೇಳಿದಲ್ಲ, ಇದು ಸಾಹಿತ್ಯ ವಿದ್ವಾಂಸರು ಹೇಳಿದಂಥ ಮಾತನ್ನು ನಾನು ಹೇಳಿದ್ದು. ಆದರೆ ಈಗ ಇವರು ಜೋಗುಳದ ಹಾಡು ಎಲ್ಲಿ ಹೋದವೋ ಅಂತ ಬರೆದಕ್ಕೆ ಅದರಲ್ಲಿ ಕೆಲವು ಹಾಡುಗಳು ನಂಗೆ ಖುಷಿಯಾಯಿತು. ಓ, ಇವರು ಈ ಥರ ಮಾಡಿದಾರಲ್ಲ ಅಂತ ಖುಷಿಯಾಯಿತು. ಯಾಕಳಿವೆ ಎಲೆ ಬಾಲೆ ಭೂಪತಿ ಮಾವಯ್ಯ, ತೂಕ ದುಂಗುರದ ಬೆರಳವ ನೀ ಹೇಳಿದರೆ ಕಡಗ ಮಾಡಿಸುವ ಕೈಗೆ ಎರಡ. ಮಾವಯ್ಯ ಯಾರು ಇನ್ನು ಮದುವೆ ಆಗುವವ, ಅವ ಕಡಗ ಮಾಡಿಸ್ತಾನೆ. ಇಂಥ ಕೆಲವು ಹಾಡುಗಳನ್ನು ಅವರು ಕೊಟ್ಟಿದ್ದಾರೆ. ಹೀಗಾಗಿ ನನಗೆ ಖುಷಿ ಕಂಡದೆಂದರೆ ಅವರ ಅಧ್ಯಯನದ ವ್ಯಾಪ್ತಿ ನೋಡಿ. ಸಾಹಿತ್ಯ ಕೃತಿ ದೊಡ್ಡ ಗಂಭೀರ ಅಧ್ಯಯನ ಮಾಡಿದ್ದಾರೆ ಒಂದು. ಇನ್ನೊಂದು, ಜಾನಪದವನ್ನು ಕೂಡ ಇಷ್ಟು ಅಧ್ಯಯನ ಮಾಡಿದಾರಲ್ಲ. ಇದು ನಮಗೆ ಹೆಚ್ಚು ಅವಕಾಶ ಸಿಗೋದಿಲ್ಲ ನೋಡಿ ಇಂಥದ್ದೆಲ್ಲ. ಈ ಥರ ಈ ಅಧ್ಯಯನ ನನಗೆ ತುಂಬ ಖುಷಿ ಕೊಟ್ಟು, ನನಗೆ ಆ ಲೇಖನ ಬಹಳ ಖುಷಿಯಾಯಿತು. ಇನ್ನು ಅವರು ಶಿಕ್ಷಣದ ಬಗ್ಗೆ ಒಂದು ಲೇಖನ ಇದೆ ಶಿಕ್ಷಣದ ಬಗ್ಗೆ. ಆಗೆಲ್ಲ ಶಾಲೆಯಲ್ಲಿ ಹೊಡಿಬಾರ್ದು ಅಂತ ಬಂತಲ್ಲ ಕಾನೂನು. ಆಗ ಎಲ್ಲ ಟೀಚರ್ಗಳದ್ದು ನಾವೆಲ್ಲ ಹೊಡೆದೇ ಪಾಠ ಕಲಿಸಿದವರು ಮಾರಾಯರೆ. ಅಂದರೆ ಹೊಡಿಲಿಕ್ಕೆ ಬೆತ್ತೆಡ್ಕೊಂಡು ಹೋಗುದಂತಲ್ಲ, ಕೈಯಲ್ಲಿ ಒಂದು ರಕ್ಷಣೆಗೆ ಒಂದು ಇತ್ತು ಟೀಚರ್ಗಳಿಗೆ. ಅದು ಇದ್ದರೆ ಕೈಯಲ್ಲಿ ಮಕ್ಕಳು ಅಂದರೆ ನನಗೆ ತಪ್ಪು ಮಾಡಿದರೆ ಹೊಡಿಲಿಕ್ಕೂ ಗೊತ್ತುಂಟು ಅಂತ ತೋರಿಸುವುದು ಶಿಕ್ಷಕರಿಗೆ ಅಗತ್ಯ ಬೀಳ್ತದೆ ಕೆಲವೊಮ್ಮೆ. ಅದನ್ನು ಅವರು ಸಮರ್ಥಿಸಿದ್ದಾರೆ. ಈ ಬೆತ್ತ ಇಲ್ಲದ ಕ್ಲಾಸು ಮತ್ತು ಬೆತ್ತ ಇದ್ದ ಕ್ಲಾಸು, ಅದರ ಅರ್ಥ ಟೀಚರ್ಗಳು ಹೊಡಿಬೇಕು ಅಂತ ಹೇಳಿಲ್ಲ ಅವರು. ನಾನು ಹೇಳ್ತಾ ಇಲ್ಲ ಎಲ್ಲ ಟೀಚರ್ಗಳು ಬೆತ್ತ ಇಟ್ಕೊಂಡು ಹೊಡಿಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಇವರು ಬೆತ್ತ ಯಾಕೆ ಅಗತ್ಯ,
ಯಾಕೆ ಬೇಕು ಅನ್ನೋದನ್ನು ಒಂದು ಸಣ್ಣ ಲೇಖನದಲ್ಲಿ ತುಂಬ ಸೊಗಸಾಗಿ ಬಿಡಿಸಿದ್ದಾರೆ. ಇದು ನನಗೆ ಖುಷಿಯಾದದ್ದು. ಯಾಕಂದರೆ ನಮಗೆಲ್ಲ ಆಗ ತುಂಬ ಗೊಂದಲ, ಅಯ್ಯೋ ದೇವರೇ ಎಲ್ಲಿ ಬಿಡಿ, ಬೆತ್ತ ಪಾತ್ರ ಅಲ್ಲ, ಕಣ್ಣಲ್ಲಿ ಹೀಗೆ ನೋಡಲೂಬಾರ್ದು. ಆ ಮಗು ಏನಾದರೂ ದೂರು ಕೊಟ್ಟರೆ ಟೀಚರ್ ನನ್ನ ಹೀಗೆ ನೋಡಿದ್ರು, ಮಾಸ್ಟ್ರು ಒಳಗೆ. ಇಂಥ ಕಾಲ ಬಂದಾಗ ಟೀಚರ್ಗಳು ಹೇಗಿರಬೇಕು ಅನ್ನೋದನ್ನು ಒಂದು ಸಣ್ಣ ಮಟ್ಟದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಪರಿಕಲ್ಪನೆ ಅನಾವರಣ ಉಂಟಲ್ಲ, ಇದು ಸಾಮಾಜಿಕ, ಸಾಂಸ್ಕೃತಿಕ, ಸಾಂಪ್ರದಾಯಿಕ ಸ್ತ್ರೀಯರ ಬಗ್ಗೆ ಇನ್ನು ಎಲ್ಲ ವಿಷಯಗಳನ್ನು ಒಳಗೊಂಡ ಒಂದು ಸಂಕಲನವಾಗಿ, ಎಲ್ಲರೂ ಓದುವಂಥ ಸಂಕಲನವಾಗಿ ಬಹಳ ಖುಷಿಯಾಗ್ತದೆ ನನಗೆ. ಒಪ್ಪಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ. ಕಟ್ಟಿನ ಒಳಗೆ ಇದ್ದುಕೊಂಡೇ ವೈಚಾರಿಕ ಚಿಂತನೆಗಳ ಹೀಗೆ ಹೊರಟಾಗ ಹೆಣ್ಣೊಬ್ಬಳಿಗೆ ಅಥವಾ ಸ್ತ್ರೀಯೊಬ್ಬಳಿಗೆ ಆಗುವಂತಹ ದ್ವಂದ್ವಗಳು, ಆ ದ್ವಂದ್ವಗಳ ಚಿತ್ರಣ ಏನಿದೆಯೋ ಅದು ಪರಿಕಲ್ಪನೆಯ ಅನಾವರಣ ಎಂಬ ಕೃತಿಯೊಳಗೆ ಮೂಡಿದ ಬಗೆಯನ್ನು BM ರೋಹಿಣಿಯವರು ಬಹಳ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ಧನ್ಯವಾದಗಳು ಮೇಡಮ್. ಆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಏಕತಾನತೆಯನ್ನು ತಪ್ಪಿಸುವುದರ ಸಲುವಾಗಿ ಪರಮೇಶ್ವರಿ ಲೋಕೇಶ್ವರ ಅವರ ಹಾಡಿಗೆ ದನಿಗೂಡಿಸಲಿದ್ದಾರೆ ಆಕೃತಿ ಭಟ್ಟಿಯವರು. ನಾನು ಒಂದು ಆಗ ಆಶಯ ಗೀತೆಯನ್ನು ಹಾಡಿದ್ದೆ. ಅದು MN ಕಾಮತ್ರವರು ರವೀಂದ್ರನಾಥ್ ಠಾಗೋರ್ ಅವರ ಒಂದು ಕವನವನ್ನು ಅನುವಾದಿಸಿದಂಥ ಒಂದು ಕವನ. ಈಗ ನಾನು ಹಾಡಲಿಕ್ಕಿರುವಂಥದ್ದು ನಮ್ಮ ಪರಮೇಶ್ವರಿ ಲೋಕೇಶ್ವರು ಬರೆದಂಥ ಒಂದು ಕವನವನ್ನು. ಮುಗಿಲಿನಲ್ಲಿ ಮಳೆ ಬಿಲ್ಲ, ದಿನವೆಲ್ಲ ಸುರಿಮಳೆಯು ಇಳೆವದುಗೆ ಹೊದಿಸಿತ್ತು ಹಸಿರು ಮಕಮಲ್ಲ. ಮುಗಿಲಿನಲ್ಲಿ ಮಳೆ ಬಿಲ್ಲ, ದಿನವೆಲ್ಲ ಸುರಿಮಳೆಯು ಇಳೆವದುಗೆ ಹೊದಿಸಿತ್ತು ಹಸಿರು ಮಕಮಲ್ಲ. ಕಾರ್ಮೋಡದಂಚಿನಲ್ಲಿ ಕೊರಳೆತ್ತಿ ಇಣುಕುತಿಯ ದಿನಮಣಿಯ ಕಿರಣದ ಹೊನ್ನಹಾರ, ದಿನಮಣಿಯ ಕಿರಣದ ಹೊನ್ನಹಾರ, ದಿನಮಣಿಯ ಕಿರಣದ ಹೊನ್ನಹಾರ. ಮುಗಿಲಿನಲ್ಲಿ ಮಳೆ ಬಿಲ್ಲ, ದಿನವೆಲ್ಲ ಸುರಿಮಳೆಯು ಇಳೆವದುಗೆ ಹೊದಿಸಿತ್ತು ಹಸಿರ ಮಕಮಲ್ಲ, ಇಳೆವಧುಗೆ ಹೊದಿಸಿತ್ತು ಹಸಿರು ಮಕಮಲ್ಲ, ಇಳೆವಧುಗೆ ಹೊದಿಸಿತ್ತು ಹಸಿರು ಮಕಮಲ್ಲ. ಶುಕಪಿಕಗಳಿನಿದನಿಗೆ ಮಾರುತನ ಶ್ರುತಿ ಸೇರಿ ಧರೆ ಕನ್ಯೆ ಹಾಡಿದಳು ಹರ್ಷವರ್ಷದ ಗಾನ. ಶುಕಪಿಕಗಳಿನಿದನಿಗೆ ಮಾರುತನ ಶ್ರುತಿ ಸೇರಿ ಧರೆ ಕನ್ಯೆ ಹಾಡಿದಳು ಹರ್ಷವರ್ಷದ ಗಾನ. ಗುಡುಗಿನ ಪರವಲ್ಲಿ ಬಾರಿಸಿತು ಮಾತಲೆಯು, ಗುಡುಗಿನ ಪರವಲ್ಲಿ ಬಾರಿಸಿತು ಮಾತಲೆಯು ಹರಿವ ಹೊಳೆ ಹಳ್ಳಗಳ ನವಿರಾದ ಗಾನ, ಹರಿವ ಹೊಳೆ ಹಳ್ಳಗಳ ನವಿರಾದ ಗಾನ, ಹರಿವ ಹೊಳೆ ಹಳ್ಳಗಳ ನವಿರಾದ ಗಾನ. ಮುಗಿಲಿನಲ್ಲಿ ಮಳೆ ಬಿಲ್ಲ, ದಿನವೆಲ್ಲ ಸುರಿಮಳೆಯು ಇಳೆವದುಗೆ ಹೊದಿಸಿತ್ತು ಹಸಿರು ಮಕಮಲ್ಲ. ಕಾರ್ಮೋಡದಂಚಿನಲ್ಲಿ ಕೊರಳೆತ್ತಿ ಇಣುಕುತಿಯ ದಿನಮಣಿಯ ಕಿರಣದ ಹೊನ್ನಹಾರ, ದಿನಮಣಿಯ ಕಿರಣದ ಹೊನ್ನಹಾರ, ದಿನಮಣಿಯ ಕಿರಣದ ಹೊನ್ನಹಾರ. ಈ ಪರಿಯ ಸೊಬಗಿನಲ್ಲಿ ವಧು ಮಂಟಪಕ್ಕೆ ವಸುದೆ ಮೇಘಮಾಲೆಯ ಹಿಡಿದು ಹೆಜ್ಜೆ ಇಟ್ಟಳು ತಾನು ಪಚ್ಚೆ ಹಾಸಿನಲಿ. ಈ ಪರಿಯ ಸೊಬಗಿನಲ್ಲಿ ವಧು ಮಂಟಪಕ್ಕೆ ವಸುದೆ ಮೇಘಮಾಲೆಯ ಹಿಡಿದು ಹೆಜ್ಜೆ ಇಟ್ಟಳು ತಾನು ಪಚ್ಚೆ ಹಾಸಿನಲಿ. ಬಾನಾಡಿಗಳ ಮಂತ್ರ ತರುಲತೆಗಳಾರತಿಯು, ಬಾನಾಡಿಗಳ ಮಂತ್ರ ತರುಲತೆಗಳಾರತಿಯು ಸುಮಕುಲದ ಅಕ್ಷತೆಯ ಶುಭಹರಕೆ ಭೂಮಿಗೆ, ಸುಮಕುಲದ ಅಕ್ಷತೆಯ ಶುಭಹರಕೆ ಭುವಿಗೆ, ಸುಮಕುಲದ ಅಕ್ಷತೆಯ ಶುಭಹರಕೆ ಭುವಿಗೆ. ಮುಗಿಲಿನಲ್ಲಿ ಮಳೆ ಬಿಲ್ಲ, ದಿನವೆಲ್ಲ ಸುರಿಮಳೆಯು ಇಳೆವದುಗೆ ಹೊದಿಸಿತ್ತು ಹಸಿರು ಮಕಮಲ್ಲ. ಕಾರ್ಮೋಡದಂಚಿನಲ್ಲಿ ಕೊರಳೆತ್ತಿ ಇಣುಕುತಿಯ ದಿನಮಣಿಯ ಕಿರಣದ ಹೊನ್ನಹಾರ,
ದಿನಮಣಿಯ ಕಿರಣದ ಹೊನ್ನಹಾರ, ದಿನಮಣಿಯ ಕಿರಣದ ಹೊನ್ನಹಾರ, ದಿನಮಣಿಯ ಕಿರಣದ ಹೊನ್ನಹಾರ, ದಿನಮಣಿಯ ಕಿರಣದ ಹೊನ್ನಹಾರ. ಅವಕಾಶಕ್ಕಾಗಿ ಧನ್ಯವಾದ. ಭಾವಗೀತೆಯೊಂದಕ್ಕೆ ಸುಶ್ರಾವ್ಯ ಕಂಠದಾನ ಮಾಡಿ ನಮ್ಮನ್ನು ಮನರಂಜಿಸಿದಂತಹ ಕೃತಿ ಭಟ್ ಇವರಿಗೆ ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಪರಮೇಶ್ವರಿ ಲೋಕೇಶ್ವರ್ ಅವರ ಸಣ್ಣ ಕಥೆಯ ಬಗ್ಗೆ ಸುಶೀಲಾ ಆರ್ ರಾವ್ ಇವರು ಪ್ರಬಂಧ ಮಂಡನೆ ಮಾಡಲಿದ್ದಾರೆ. ವ್ಯಕ್ತಿಗೆ ಕಥೆ ಮತ್ತು ಕವನಗಳನ್ನು ಪ್ರಧಾನ ಮಾಧ್ಯಮವಾಗಿಸಿಕೊಂಡ ಶ್ರೀಮತಿ ಸುಶೀಲಾ ಆರ್ ರಾವ್ ಅವರು ಕಥೆಗಾರರಾಗಿ ಪ್ರಸಿದ್ಧರು. ಸ್ವಗತ ಸ್ವಾಗತ ಎಂಬ ಕವನ ಸಂಕಲನ, ಕೋಶದೊಳಗಿನ ಕಿಶೋರಿ ಮತ್ತು ಮುಸ್ಸಂಜೆಯಲ್ಲೊಂದು ಗ್ರಹಣ ಎಂಬ ಕಥಾ ಸಂಕಲನಗಳು, ಆನಂದಿ ಸದಾಶಿವರಾವ್ರವರ ಬದುಕು ಬರಹ ಎಂಬ ವ್ಯಕ್ತಿ ಚಿತ್ರಣ ಮುಂತಾದವು ಇವರ ಪ್ರಕಟಿತ ಕೃತಿಗಳು. ಇವರು ತಮ್ಮ ಕಥಾ ಸಂಕಲನಗಳಿಗೆ ಮುಂಬಯಿಯ ಜಗಜ್ಯೋತಿ ಕಲಾವೃಂದದಿಂದ ಸುಶೀಲಾ ಎಸ್ ಶೆಟ್ಟಿ ಸ್ಮಾರಕ ಕಥಾ ಪ್ರಶಸ್ತಿ ಹಾಗೂ ತುಷಾರ HMT ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಪರಮೇಶ್ವರಿ ಲೋಕೇಶ್ವರ್ ಅವರ ಸಣ್ಣ ಕಥೆಗಳ ಬಗ್ಗೆ ಈಗ ತಮ್ಮ ವಿಚಾರ ಮಂಡನೆಯನ್ನು ನಿಮ್ಮ ಮುಂದೆ ಇಡಲಿದ್ದಾರೆ ಸುಶೀಲಾ ಆರ್ ರಾವ್ ಇವರು. ವೇದಿಕೆಯಲ್ಲಿ ಸಹಸೀನರಾದ ಎಲ್ಲ ಗಣ್ಯರಿಗೂ ಇದಿರುವಂಥ ಎಲ್ಲ ಮಾನ್ಯರಿಗೂ ನನ್ನ ವಂದನೆಗಳು. ಮೊದಲನೇದಾಗಿ ಶ್ರೀಮತಿ ಪರಮೇಶ್ವರಿ, ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭೋಗ್ ಅವರಿಗೆ ನನ್ನ ಅಭಿನಂದನೆ ಮತ್ತು ಅಭಿವಂದನೆ. ಯಾಕೆಂದರೆ ಸ್ವತಃ ಸಾಹಿತಿ, ತಮ್ಮ ಮಾತೃಶ್ರೀಯರ ಬಗ್ಗೆ ಬಹಳ ಭಕ್ತಿ ಗೌರವ ಪ್ರೀತಿ ಇಟ್ಟುಕೊಂಡು ಇಂಥ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅದಕ್ಕಾಗಿ ಅಭಿನಂದನೆ. ಮತ್ತು ನನಗೂ ಒಂದು ಅವಕಾಶ ಕೊಟ್ಟು ಉಡುಪಿಯಿಂದ ಬರಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇದು ನನ್ನ ಒಂದು ತವರು ಮನೆ, ಸಂಬಂಧಿಕರ ಮನೆ ಹೇಗೆ ಆಗ್ತದೆ. ಅದಕ್ಕೆ ಸಹ ಅವರಿಗೆ ನಾನು ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ನಿಮ್ಗೆ ಗೊತ್ತಿಲ್ಲದ ಒಂದು ವಿಷಯ ಇದೆ, ಏನಂದರೆ ಬಹುಶಃ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. 4 ವರ್ಷಗಳ ಕೆಳಗೆ 6ನೇ ಜನವರಿ 6, 2018ರಲ್ಲಿ 2018ರಲ್ಲಿ ಒಂದು ಸಮಾರಂಭ ಆಗಿದ್ದು, ಉಡುಪಿಯ ಸಮಾರಂಭ ಆಗಿತ್ತು. ಅದು ಉಡುಪಿಯ ಸುಹಾಸಮ ಸಂಘ ಎಂಬ ಸಂಘದ ವತಿಯಿಂದ ಹೋಟೆಲ್ ಕಿದಿಯೂರಿನಲ್ಲಿ ಆದದ್ದು ಸಮಾರಂಭ. ಅಲ್ಲಿ ಕೆಲವು ಪುಸ್ತಕ ಬಿಡುಗಡೆ ಇತ್ತು. ಅದರಲ್ಲಿ ನಮ್ಮ ಪರಮೇಶ್ವರಿ ಅಕ್ಕನವರ ಪುಸ್ತಕ ಬಿಡುಗಡೆ ಮತ್ತು ನನ್ನದು ಒಂದು ಕೃತಿ, ಅವರ ಪ್ರತಿಗಳ ಜೊತೆಯಲ್ಲಿ ಈ ಅಕ್ಷತ್ಯಧಿಕ ಪುಸ್ತಕ ಬಿಡುಗಡೆ ಇತ್ತು. ನನ್ನದೊಂದು ಪುಸ್ತಕ, ಅದು ಬಾರೆಲೆ ಹಕ್ಕಿ ಅಂತ, ಅದು ದಲಿತ ಪ್ರಬಂಧಗಳ ಸಂಕಲನ, ಅದು ಬಿಡುಗಡೆ. ಅದು ಮೊದಲ ಕೃತಿ, ಇದು ಇವರದ್ದು ಈ ಕೃತಿ ಮೊದಲ ಪುಸ್ತಕ, ಮೊದಲ ಕಥಾ ಸಂಕಲನ. ಹಾಗೆ ಒಂದೇ ವೇದಿಕೆ ಹಂಚಿಕೊಂಡ ಸುಯೋಗ ಭಾಗ್ಯ ನನ್ನದಾಗಿತ್ತು. ಅದನ್ನು ನಾನು ಯಾಕೆ ಹೇಳ್ತೇನೆ ಇದ್ದೇನೆಂದರೆ, ಒಬ್ಬರು ನೇಮಿಚಂದ್ರ ಅಂತ ಒಬ್ಬರಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಖ್ಯಾತ ಲೇಖಕಿ. ಅವ್ರು ಹೇಳ್ತಾರೆ, ಕತೆ ಹೇಳುವುದು ನನಗೆ ಅನಿವಾರ್ಯ ಧರ್ಮ ಮತ್ತು ಕರ್ಮ ಅಂತ, ಮತ್ತು ಅದಕ್ಕೆ ಅಪಾರ ಜೀವನ ಮತ್ತು ಅಪಾರ ಪ್ರವಾಸ ಅನುಭವ ಬೇಕು ಅಂತ ಅವ್ರು ಹೇಳಿದ್ದಾರೆ. ಇದು ನಾನು ಮೆಚ್ಚಿಕೊಂಡಂಥ ಅಂಶ. ಅಂಥ ಒಂದು ಅಪಾರ ಜೀವನಾನುಭವ, ಅಪಾರ ಪ್ರವಾಸಾನುಭವ ನಮ್ಮ ಪರಮೇಶ್ವರಿ ಮೇಡಮ್ ಅವರಿಗಿತ್ತು. ಹೀಗಾಗಿ ಅವರ ಕಥೆಗಳು ಭಾಳ ಉತ್ತಮವಾಗಿ ಅರಳಿವೆ. ಮತ್ತು ಇನ್ನೊಂದು ಮಾತು DVG ಅವರು ಹೇಳಿದ್ದಾರೆ, ಸಾಹಿತ್ಯ ಎಂಬುದು ಹಾಲು ಕೀರಂತೆ. ನಾವು ಕೀರು ಕುಡಿಯೋಕೆ ಪಾಯಸ ಕುಡಿತಾ ಇರ್ತೇವೆ, ಬೇಗ ಕುಡಿತೇವೆ. ಆದರೆ ಅದರಲ್ಲಿ ಮಧ್ಯದಲ್ಲಿ ಬರುವಂತಹ ದ್ರಾಕ್ಷಿ ಇರ್ತದಲ್ಲ, ಅದರ ಮೆಲ್ಲ ನಾವು ಚಮಚಲ್ಲಿ ತೆಗೆದು ಜಗ್ದು ತಿಂತೇವೆ ನಾವು. ಹಾಗೆ ಸಾಹಿತ್ಯ ಹಾಲು ಕೀರಿನಾಗಿದೆ. ಹಾಲು ಉಂಟು, ಹಾಲು ಕೀರು ಉಂಟು, ದ್ರಾಕ್ಷಿ ಉಂಟು. ದ್ರಾಕ್ಷಿ ಹಾಗೆ ಮನನ ಮಾಡಿ ನಿಧಾನಕ್ಕೆ ತಿನ್ನಬೇಕಂತ ಅವ್ರು ಹೇಳ್ತಾರೆ. ಹಾಗೆ ನಾನು ಹಾಗೆ ಪುಸ್ತಕ ಓದಿದ್ದೇನೆ, ನಾನು ಅವ್ರದ್ದು ಅಕ್ಷತ್ಯಧಿಕ ಪುಸ್ತಕವನ್ನು. ಈಗ 2ನೇ ಬಾರಿ ಮತ್ತೊಮ್ಮೆ ನಿಧಾನವಾಗಿ ಸಾಧ್ಯತೆ ವಿಮರ್ಶಾತ್ಮಕವಾಗಿ ಓದಿದಾಗ ನನಗೆ ಕೆಲವು ಒಳ್ಳೆಯ ಅಂಶಗಳು ಕಂಡು ಬಂದವು. ಇದರಲ್ಲಿ ಒಟ್ಟು 16 ಕಥೆಗಳಿವೆ. ಅದರಲ್ಲಿ 16 ಕಥೆಗಳ ಅಪಾರ ಜೀವನಾನುಭವ ಕಂಡು ಬರುತ್ತೆ. ಸ್ತ್ರೀಯರಿಗಾಗಿ ತುಡಿದ ಹೃದಯ ಕಂಡು ಬರುತ್ತೆ. ಭಾಷೆ ಸರಳವಾಗಿದ್ದರೂ ಆ ಮಿಡಿತ ಮತ್ತು ಅದನ್ನು ಹೇಳುವ ರೀತಿ ಬಹಳ ಉತ್ತಮವಾಗಿ ಕಂಡು ಬರ್ತಾರೆ ನನಗೆ. ಅದರಲ್ಲಿ ಕೆಲವೊಂದು 4-5 ಕಥೆಗಳ ಬಗ್ಗೆ ಮಾತ್ರ ನಾನು ಹೇಳ್ತೇನೆ. ಅದರ ಮೊದಲನೇದು ಸ್ಮಿತಾ ಎಂಬಂಥ ಒಂದು ಹೆಣ್ಣಿನ ಕತೆ. ಹೆಚ್ಚಿನ ಎಲ್ಲ ಕಥೆಗಳು ಹೆಣ್ಣಿನ ಕತೆ. ಅದರಲ್ಲಿ ಮುನ್ನುಡಿ ಬರೆದವರು ಡಾಕ್ಟರ್ ಜಯಪ್ರಕಾಶ್ ಮಾವಿನಕೋಳಿ ಅವರು ಬಿಡುಗಡೆ ಮಾಡಿದ ಆ ಕೃತಿಯನ್ನು. ನನ್ನ ಕೃತಿ ಬಿಡುಗಡೆ ಮಾಡಿದವರು ಖ್ಯಾತ ಲೇಖಕರಾದ ಈಶ್ವರನವಂತೂ ಈಗ ಇಲ್ಲ. ಇದರಲ್ಲಿ ಅವರು ಹೇಳಿದ್ದಾರೆ, ಮುನ್ನುಡಿಯಲ್ಲಿ ಹೇಳಿದ್ದಾರೆ, ಇದರಲ್ಲಿರುವ ಕಥೆಗಳಲ್ಲೆಲ್ಲವೂ ಸ್ತ್ರೀಯೇ ಬೇರೆ ಬೇರೆ ಸ್ತರದಲ್ಲಿ ನಿಂತುಕೊಂಡು ಹೇಳಿದಂಥ ಮಹಿಳಾ ವಾಣಿ ಅಂತ. ಎಲ್ಲ ಕಥೆಗಳಲ್ಲಿ ಸಹ ಮಹಿಳೆಯರಿದ್ದಾರೆ ಮತ್ತು ಮಹಿಳೆಯರು ಪ್ರಧಾನ ಪಾತ್ರಗಳು. ಆದರೆ ಎಲ್ಲ ಮಹಿಳೆಯರು ಶೋಷಣೆಗೊಳಗಾದವರಲ್ಲ, ಶೋಷಣೆಗೊಳಗಾದಂಥ ಗಂಡಸರು ಇದ್ದಾರೆ ಈ ಕಥೆಗಳಲ್ಲಿ. ಮೊದಲ ಕಥೆ ಸ್ಮಿತಾ ಅಂತ. ಇವಳೇ ಕಥೆಯ ಕೇಂದ್ರ ಬಿಂದು. ಅವಳ ಗಂಡ ಶಶಾಂಕ್ ಮತ್ತು ಅವಳ ಗಂಡನ ಅಣ್ಣ ರವೀಂದ್ರ ಅಂತ, ಮತ್ತು ಗಂಡನ ತಮ್ಮ ರಂಜಿತ್ ಅಂತ, ಮೈದುನ. ಈ 3 ಮಂದಿ ಗಂಡಸಿರುವಂಥ ಮನೆಗೆ ಅವಳು ಪ್ರವೇಶ ಮಾಡ್ತಾಳೆ. ಮತ್ತು ಮನೆಯಲ್ಲಿ ಯಾರೂ ಇಲ್ಲ, ಅತ್ತೆ ಮಾವ ಯಾರೂ ಇಲ್ಲ, ಒಳ್ಳೆ ಅತ್ತೆ ಮಾವ ಇಲ್ಲ ಅಂತೆಲ್ಲ ಅಂತ ಮದುವೆ ಮಾಡ್ತಾರೆ ಅವಳಿಗೆ. ಆದರೆ ಬಂದಾಗ ಮೊದಲು ಅವಳಿಗೆ ಗೊತ್ತಾಗಲಿಲ್ಲ, ಗಂಡ ಒಳ್ಳೆ ಪ್ರೀತಿ ನೋಡ್ಕೊಳ್ತಿದ್ದ. ಆದರೆ ಒಂದು ದಿನ ಮಧ್ಯರಾತ್ರಿಯಲ್ಲಿ ಅವಳು ಮನೆಯಲ್ಲಿ ಗಂಡ ಇದ್ದ ಮನೆಯಲ್ಲಿ. ಆಗ ಒಂದು ಪೊಲೀಸ್ ವ್ಯಾನ್ ಬಂದು ಶಶಾಂಕ್ ಅವಳ ಗಂಡನ ಅಣ್ಣನನ್ನು ಅರೆಸ್ಟ್ ಮಾಡಿ ಕೊಂಡು ಹೋಗ್ತಾರೆ. ಏನು ಹೇಳುವುದಿಲ್ಲ ಅವರು. ಇವಳು ಏನು ಕೇಳಿ ಕಾರಣ ಹೇಳುವುದಿಲ್ಲ. ಆಗ ಇವಳು ಕುಸಿದು ಬೀಳ್ತಾಳೆ. ಅವಳಿಗೆ ಆಘಾತ ಆಗ್ತದೆ. ಅವಳ ಗಂಡ ರಂಜಿತ್ ಅವಳ ಎತ್ತಿಕೊಂಡು ಬಂದು ಮಂಚದಲ್ಲಿ ನೀರು ಹಾಕ್ತಾನೆ.
ಮತ್ತು ಎಚ್ಚರ ಬಂದಾಗ ಅವ್ರು ಎಲ್ಲಿಗೆ ಏನಾಯಿತು ಅವರಿಗೆ ಹೇಳ್ತಾಳೆ ಅವಳು. ಅದಕ್ಕೆ ಅವನು ಹೇಳ್ತಾನೆ ಅವರು ಡ್ರಗ್ ಮಾರಾಟಗಾರರು, ಅವರು ಡ್ರಗ್ ಜಾಲದಲ್ಲಿ ಸೇರಿಕೊಂಡಿದ್ದಾರೆ ಅವರು, ಅದಕ್ಕೆ ಪೊಲೀಸರ ಹೆಸರು ಕೊಟ್ಟದ್ದು ನಾನೇ ಅವ್ರು ಹಿಡಿದು ಕೊಟ್ಟದ್ದು ಅಂತ. ಅವಳಿಗೆ ಮತ್ತಷ್ಟು ಆಗೋದು ಯಾಕೆ ಕೇಳ್ತಾಳೆ. ಅದಕ್ಕೆ ಹೇಳ್ತಾಳೆ ನನಗೆ ನಿನ್ನ ಮೇಲೆ ಮನಸ್ಸಾಗಿದೆ, ನೀನು ತಪ್ಪಿಸ್ಕೊಂಡು ಹೋಗೋಗಿಲ್ಲ ಅಂತೇಳಿ ತನ್ನ ರಾಕ್ಷಸ ದಾಹವನ್ನು ತೀರಿಸಿಕೊಳ್ತಾನೆ. ರಾಕ್ಷಸ ದಾಹ ತೀರಿಸಿಕೊಂಡಂತ ಅವಳು ಆಘಾತದಿಂದ ಹುಚ್ಚಿಯಾಗಿ ಮನೆ ಹೊರಗೆ ಓಡಿ ಹೋಗ್ತಾಳಂತ ಅವಳು. ಇದು ಕತೆ. ಅಂದರೆ ಇದರಲ್ಲಿ ಗಂಡಸರ ಶೋಷಣೆ, ಅದಕ್ಕೆ ಒಳಗಾದ ಹೆಣ್ಣಿನ ಮನಸ್ಥಿತಿ ಭಾಳ ವಿವರವಾಗಿದೆ. ಇನ್ನೊಂದು ಕತೆ, ಇದು ಗಂಡಸರು ಮಾತ್ರ ಶೋಷಣೆ, ಗಂಡಸರು ಶೋಷಣೆಗೆ ಒಳಗಾಗ್ತಾರೆ, ಹೆಣ್ಣು ಮಾತ್ರ ಎಂಬ ಅಂತ ಹೇಳೋ ಕತೆ. ಹೆಂಡತಿ ಪ್ರಾಣ ಹೆಂಡತಿ ಅಂತ ಈ ಕಥೆಯ ಶಿರೋನಾಮೆ. ಅಲ್ಲಿ ಮಾಲಿನಿ ಪ್ರಹ್ಲಾದ ಗಂಡ ಹೆಂಡಿರು. ಆ ಮಾಲಿನಿ ಬಡತನದಿಂದ ಬಂದು ಅವಳಿಗೆ ಶ್ರೀಮಂತಿಕೆ ದಾಹ, ಅವಳಿಗೆ ಅವಳು ಶ್ರೀಮಂತ ಗಂಡ ಬೇಕಂದ ಗಂಡಿಗೆ ಬೈಯುವುದು ಹಾಗೆ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ತಾಳೆ ಅವಳು ಗಂಡನ ಬಿಟ್ಟು. ಅಲ್ಲಿ ಹೋಗಿ ಸ್ವಲ್ಪ ದಿವಸದಲ್ಲಿ ಪ್ರಹ್ಲಾದನಿಗೆ ಒಂದು ಡೈವರ್ಸ್ ನೋಟಿಸ್ ಬರ್ತದೆ. ಅದನ್ನು ನೋಡಿ ಅವನಿಗೆ ಬಹಳ ಆಘಾತ ಆಗ್ತದೆ. ಆ ಪ್ರಹ್ಲಾದನಿಗೆ ಈ ಪ್ರಹ್ಲಾದ ಗಂಡನೇ ತನ್ನ ಗೆಳತಿಗೆ ಹೇಳೋ ಕತೆ ಇದು. ಹೀಗೆ ಆಯಿತು ನನ್ನ ಕ್ಲಾಸ್ಮೇಟಿಗೆ ಹೀಗೆ ಆ ಕ್ಲಾಸ್ಮೇಟ್ ಒಬ್ಬಳು ಸಾಹಿತಿ, ಅವಳ ಅಡ್ರೆಸ್ ಹಿಡಿದುಕೊಂಡು ಮನೆಗೆ ಬಂದು ಅವನು ಹಳೆಯ ಕಥೆಯನ್ನು, ಅವನು ಒಳ್ಳೆ ಗೆಳೆಯರಾಗಿದ್ದರು ಅವರು, ಕಥೆಯನ್ನು ಹೇಳುವುದು. ಅವನು ಹೇಳ್ತಾನೆ ನನ್ನ ಹೆಂಡತಿ ನನಗೆ ಡೈವರ್ಸ್ ನೋಡಿ ಕಳಿಸ್ತಾಳೆ, ಹೀಗೆಲ್ಲ ಆಯಿತು, ಅವಳು ತಾಯಿ ಮನೆಗೆ ಹೋದ್ಲು ಮತ್ತೆ ಅಂತ. ಆಗ ಕೊನೆಗೆ ಅವನು ಹೇಳ್ತಾ ಹೋಗ್ತಾನೆ ಏನಂದರೆ ಕಥೆಯನ್ನು. ಕೊನೆಗೆ ಕೋರ್ಟಲ್ಲಿ ಕೇಸ್ ಬಂದಾಗ ಅವಳ ಹೆಂಡತಿ ಮಾಲಿನ್ಯ ಪ್ರಿಯಕರ ಸಂದೀಪ್ ಎಂಬ ಕೋರ್ಟಿಗೆ ಹಾಜರಾಗ್ತಾನೆ. ಅವನು ಬಂದು ಹೇಳ್ತಾನೆ ನನ್ನ ಮಾಲಿನಿ ನನ್ನ ಪ್ರಿಯತಮೆ ಆಗಿದ್ಲು, ನನ್ನನ್ನು ಬಿಟ್ಟು ಅವಳು ಬೇರೆ ಶ್ರೀಮಂತರ ಅನುಸರಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ಲು ಅವಳು. ನೋಡಿ ನಾವು ಒಟ್ಟಿಗಿದ್ದ ಫೋಟೋ ಎಲ್ಲ ತೋರಿಸ್ತಾನೆ ಅವನು. ಅವಳು ಒಳ್ಳೆಯವಳು ಅಲ್ಲ, ಅವಳಿಗೆ ಧನದಾಹ ಹಿಡಿದಿದೆ ಅಂತ ಅವನು ಹೇಳ್ತಾನೆ. ಆಗ ಕೋರ್ಟ್ನಲ್ಲಿ ಕೇಸ್ ಬಿದ್ದು ಹೋಗ್ತೇವೆ. ಆಗ ವಕೀಲರು ನ್ಯಾಯವಾದಿಗಳು ಹೇಳ್ತಾರೆ ಬಂದು, ನೋಡಮ್ಮ ನೀನು ಇಷ್ಟೆಲ್ಲ ಮಾಡಿದ್ದಿ, ನೀನು ಕ್ಷಮೆಯ ದರಿತ್ರಿ ಆಗಬೇಕು, ಇನ್ಯಾವುದು ಕ್ಷಮೆಯ ದರಿತ್ರಿ ಆಗು, ನಿನ್ನ ಗಂಡನ ತಪ್ಪು ಒಪ್ಪಿಕೊಂಡು ಅವನ ಜೊತೆಯಲ್ಲಿ ಬಾಳು ನೀನು. ಅವಳಾಗ 6-7 ತಿಂಗಳ ಬಸುರಿ ಅಂತ ಬೇರೆ ಬರ್ತಾ ಕಥೆಯಲ್ಲಿ, ಬಾಳುದು ಒಳ್ಳೆಯದು ಅಂತ ಅವ್ರು ಹೇಳ್ತಾರೆ. ಅಷ್ಟು ಹೇಳುವಾಗ ಕತೆ ಅಷ್ಟೇ. ಅಷ್ಟು ಹೇಳುವ ಕೊನೆಯ ವಾಕ್ಯ ಏನಂದರೆ ಪ್ರಹ್ಲಾದನ ಆ ವಾಕ್ಯವನ್ನೇ ಓದ್ತೇನೆ ನಾನು. ಆ ಕಥೆಯನ್ನು ಗೆಳತಿ ಹೇಳ್ತಾ ಇದ್ದಾನೆ ಅವನು. ಇವಿಷ್ಟು ಪ್ರಹ್ಲಾದ ಬಿಚ್ಚಿಟ್ಟ ತನ್ನ ಬದುಕಿನ ನಗ್ನ ಸತ್ಯ. ಅಷ್ಟೊತ್ತಿಗಾಗಲೇ ಪ್ರಹ್ಲಾದನ ಮೊಬೈಲ್ ಹಾರತೊಡಗಿತು. ಪರಿಚಿತ ನಂಬರ್ ಪ್ರಹ್ಲಾದನ ಮುಖದಲ್ಲಿ ಪ್ರಸನ್ನತೆಯ ಜಳಕನ್ನು ಮೂಡಿಸಿತ್ತು. ಪರಿಚಿತ ನಂಬರ್ ಅಂದರೆ ಅವನ ಪತ್ನಿ ಫೋನ್ ಮಾಡ್ತಾಳೆ ಎಂಬುದನ್ನು ಹೇಳದೆ ಉಳಿದದ್ದೇ ಕತೆ ಅಂತ ಮಾತು ಬರ್ತದೆ. ಅದು ಅವಳ ಹೆಂಡತಿ ಅಂತ ಹೇಳಿದ್ರು. ಪರಿಚಿತ ನಂಬರ್ ಅಂದರೆ ಅವನ ಹೆಂಡತಿಯೇ ಫೋನ್ ಮಾಡಿ ಅಂದರೆ ಕ್ಷಮಾಯಾಚನೆ ಫೋನ್ ಮಾಡೋದು, ಕತೆ ಮುಂದೆ ಸುಖಾಂತಿ ಆಗುತ್ತೆ ಎಂಬ ಅಂತ ಜಲಕ ಕತೆ ಅವನ ಮಾತಿನಲ್ಲಿ ಕಂಡು ಬರ್ತದೆ. ಅಲ್ಲಿ ಕತೆ ಮುಗಿಯಿತು. ಇನ್ನೊಂದು ನಿಮ್ಗೆ ಗೊತ್ತಿರುವಂಥ ವಿಷಯವೇ ಪ್ರತಿಭಾ ಪಲಾಯನ. ಇದು ಹೆಸರುಗಳಾಗಿ ನಿಮಗೆ ವಿಷಯ ಗೊತ್ತಾಗ್ತದೆ. ಒಬ್ಬ ವಿದೇಶ ನಿತ್ಯನ್ ಎಂಬ ಒಬ್ಬ ಹುಡುಗ, ತಂಗಿ ನೀರಜ, ಅವನು ಕಷ್ಟಪಟ್ಟು ತನ್ನ ತಾಯಿ ಇಲ್ಲ, ತಂದೆ ಕಷ್ಟಪಟ್ಟು ಅವಳನ್ನು ಕಲಿಸಿ ವಿದೇಶಕ್ಕೆ ಹೋಗ್ತಾನೆ. ಅವನು ವಿದೇಶಕ್ಕೆ ಹೋಗಿ ಅಲ್ಲಿ ತಂಗಿ ದುಡ್ಡು ಕೊಡ್ತಾನೆ ಅಂತ ಹೇಳಿ ಏನೂ ದುಡ್ಡು ಕೊಡೋದಿಲ್ಲ ಅವನು. ಅಲ್ಲಿ ಅವನ ಪಾಡಿಗೆ ಅವನಿರ್ತಾನೆ. ತಂಗಿ ನಿರ್ಲಕ್ಷ್ಯ ಅವನಿಗೆ. ಕೊನೆಗೆ ಕಷ್ಟಪಟ್ಟು ಸಾಲ ಮಾಡಿ ಇದ್ದ ಜಾಗವನ್ನೇನು ಮಾರಿ ತನ್ನ ಮಗಳ ಮದುವೆ ಮಾಡ್ತಾನೆ. ಕೊನೆಗೆ ಅವನು ಅಸೌಖ್ಯ ತಂದೆ ತೀರಿ ಹೋಗ್ತಾನೆ. ಅಸೌಖ್ಯ ಆಗಲು ಮಗ ಬರುವುದಿಲ್ಲ. ಅವನಿಗೆ ಹೇಳಿ ಕಳಿಸಿ ಫೋನ್ ಮಾಡಿ ಹೇಳ್ತಾರೆ, ಆದರೆ ಮಗ ಬರುವುದಿಲ್ಲ. ಕೊನೆಗೆ ಮಾವ ಹೇಳ್ತಾನಂತೆ, ಕುಲಪತ್ರ ಇಲ್ಲ ಅಂತ ಏನೆಲ್ಲ ಜಪ ಮಾಡಿ ಪೂಜೆ ಮಾಡಿ ಕುಲಪತ್ರ ಪಡೆದುಕೊಳ್ತಾರೆ. ಅದರ ಕುಲಪತ್ರ ವಿದೇಶದಲ್ಲಿ, ಇಲ್ಲಿ ತಂದೆ ತಾಯಿಗಳು ಅನಾಥರಿಗೆ ಸಾಯೋ ಹಾಗೆ ಆಯಿತು, ತೊಂದರೆ ಇಲ್ಲ, ನನ್ನ ಮಗ ಸಂಸ್ಕಾರ ಎಲ್ಲ ಮಾಡಿದಲ್ಲ, ನೀನು ಬೇಸರ ಮಾಡಬೇಡಿ, ಏನು ಮಾಡೋದು ಅಂತ ತನ್ನ ಸೊಸೆಗೆ ಸಂತೈಸಾನ ಅವನು. ಆಗ ಬಾಗಿಲು ಕಾಲ್ ಬೆಲ್ ಕರೆಗಂಟೆ ಒತ್ತಿದ್ರು. ಬರುವಾಗ ಹೊರಗೆ ನಿಂತ್ಕೊಂಡು ಬ್ಯಾಗ್ ಹಿಡಿದುಕೊಂಡು ನಿಂತ್ಕೊಳ್ತಾನೆ. ಏನು ಪ್ರಯೋಜನ? ತಂಗಿಯ ಮದುವೆ ಆಯಿತು, ತೀರು ಆಯಿತು, ತಂದೆ ಉತ್ತರಕ್ಕೆ ಎಲ್ಲಾದರೂ ಮಗ ಹಾಗೆ ಅನಿಸ್ತಾನೆ. ಇದು ಪ್ರತಿಭಾ ಫಲಾಯನ ಕತೆ. ನಮ್ಮ ವಿದ್ಯಾವಂತರಿದ್ದು ದೇಶಕ್ಕೆ ಲಾಭ ಇಲ್ಲ, ಪರದೇಶಕ್ಕೆ ಲಾಭ ಹಾಗೂ ಆಯ್ತಲ್ಲ ಅಂತ ಮಾವ ಹೇಳ್ತಾನೆ. ಅದೊಂದು ತಂಗಿ ಸುಮ್ಮನೆ ಕಣ್ಣಿರಿಸಿಕೊಂಡು ಒಪ್ಪಿಕೊಳ್ತಾಳೆ. ಇದು ಆ ಕಥೆಯ ಮುಖ್ಯವಾದ ಅಂಶ. ಇನ್ನೊಂದು ಕತೆ ನನಗೆ ಭಾಳ ಇಷ್ಟ ಆದಂದರೆ ಅಖಿಲ ಅಚಲ. ಇದು ಅಷ್ಟೇ, ಗಂಡಿನ ಶೋಷಣೆ ವಿರುದ್ಧ ಸೊಡ್ಡು ಹಿಡಿದು ನಿಂತುಕೊಂಡು ತನ್ನ ಜೀವನ ತಾವೇ ರೂಪಿಸಿಕೊಂಡ ಇಬ್ಬರು ಮಹಿಳೆಯರ ಕತೆ. ಇದು ಭಾಳ ಉತ್ತಮವಾಗಿ ನನಗೆ ಕಂಡು ಬಂತು. ಇಲ್ಲಿ ಅಖಿಲ ಎಂಬವಳು, ಅವಳ ಗಂಡ ದಿಲೀಪ್ ಎಂಬವನು, ಅವನು ಮದುವೆ ಆಗಿಕೊಂಡು ವಿದೇಶಕ್ಕೆ ಹೋಗ್ತಾನೆ. ಅವನು ಇವಳಲ್ಲಿ ವಿದ್ಯಾಭ್ಯಾಸ ಮುಂದುವರಿಸ್ತಾಳೆ. ವಿದೇಶದಲ್ಲಿ ಬರುವುದೇ ಇಲ್ಲ. ಅವನು ಪತ್ರ ಹಾಕ್ತಾನೆ, ಫೋನ್ ಮಾಡ್ತಾಳೆ, ಅದಕ್ಕೆ ಉತ್ತರ ಇಲ್ಲ. ಕಡೆಗೆ ಒಂದು ಪತ್ರ ಬರ್ತದೆ. ಅವನೇನು ಹೇಳ್ತಾನೆ, ನನಗೆ ವಿದೇಶದಲ್ಲಿ ಐರಿಷ್ ಅಂತ ಒಬ್ಬಳು ನನ್ನ ಸಹೋದ್ಯೋಗಿ, ಅವಳು ನನ್ನ ಹೆಡ್ ಕ್ಲಾರ್ಕ್, ಅವಳು ನನ್ನ ಆಫೀಸ್ನಲ್ಲಿ, ಅವಳನ್ನು ಮದುವೆ ಮಾಡಿಕೊಂಡಿದ್ದೆ ನಾನು, ನನಗೆ ಒಂದು ಮಗು ಸಹ ಉಂಟು, ನನ್ನನ್ನು ಮರ್ತು ಬಿಡು ನೀನು ಅಂತ ಹೇಳ್ತಾನೆ ಅವನು. ಇವಳು ಏನು ಮಾಡಬೇಕಾಗ? ಶೋಷಣೆ ಒಳಗಾಗಿ ಆಯಿತು. ಆದರೂ ಅದು ಅವಳ ಅಲ್ಲ ಗೆಳೆಯ ಸುಮಂತ್ ಎಂಬುದು ಅಲ್ಲಿಂದ ಬಂದು ಹೇಳು, ಫೋನಲ್ಲ, ಅವಳು ಬಂದು ಹೇಳುವಂತ. ಸುಮಂತ್ ಬಂದು ತನ್ನ ಗೆಳೆಯನ ಬಗ್ಗೆ ಹೇಳುವುದು, ಅವನಿಗೆ ಮದುವೆ ಆಗಿದೆ, ಆಲ್ರೆಡಿ ಮದುವೆ ಆಗಿದೆ, ಅವನಿಗೊಂದು ಮಗು ಉಂಟಂತ. ಅವಳಿಗೆ ಬಹಳ ಬೇಸರ ಆಗ್ತದೆ. ಆದರೂ ಅವಳು ಗಟ್ಟಿ ಮನಸ್ಸು ಮಾಡಿಕೊಂಡು ಅಖಿಲ ವಿದ್ಯಾಭ್ಯಾಸ ಮುಂದೆ ಕಲಿತು ಉಪನ್ಯಾಸಕ್ಕೆ ಆಗಿ ಕೆಲಸ ಸೇರಿಕೊಂಡು, ಜೊತೆಗೆ ಸಂಗೀತದ ವಿದುಷಿ ಆದ್ಲು ಅವಳು. ಈಗ ಸಂಗೀತ ಮತ್ತು ಕಾಲೇಜಿನ ಉಪನ್ಯಾಸಕ್ಕೆ ಅವಳ ಜೀವನ ರೂಪಿಸ್ಕೊಳ್ತಾಳೆ. ಅದಕ್ಕೆ ಗಂಡ ಪತ್ರ ಬರ್ತಾನೆ, ನಾನು ಹೆಂಡತಿ ನನಗೆ ಡೈವರ್ಸ್ ಕೊಟ್ಟು, ನಾನು ತಪ್ಪು ಮಾಡಿ ಡೈವರ್ಸ್ ಕೊಟ್ಟು ಹೋಗಿದ್ದಾಳೆ, ನಾನು ಪುನಃ ಭಾರತಕ್ಕೆ ಬರ್ತೀನಿ, ಜೊತೆ ಜೀವನ ಮಾಡುವಣ ಅಂತ ಪತ್ರ ಬರ್ತಾನೆ. ಅದಕ್ಕೆ ಅವಳು ಉತ್ತರ ಕೊಡ್ತಾಳೆ. ಆ ಉತ್ತರ ಸಹ ಭಾಳ ಒಳ್ಳೆಯದಾಗಿ ಉತ್ತರ ಹೋದು. ಅಂದರೆ ಅವಳು ಗಂಡನಿಗೆ ಗುರು ಅಂತ ಹೇಳ್ತಾಳೆ ಅವಳು. ಆ ಕಥೆ ಭಾಗ ಓದ್ತೇನೆ, ಆ ವಾಕ್ಯವನ್ನೇ ಓದ್ತೇನೆ ನಾನು. ಅವಳು
ನನಗೀಗ ವೈವಾಹಿಕ ಜೀವನದಲ್ಲಿನ ವಿಶ್ವಾಸವೇ ನಶಿಸಿ ಹೋಗಿದೆ. ನಾನೀಗ ನಿನ್ನನ್ನು ಗಂಡನಿಗೆ ಬರ ಪತ್ರ ಅವಳು ಗಂಡನ ಸ್ಥಾನದಿಂದ ಗುರುವಿನ ಸ್ಥಾನಕ್ಕೆ ಏರಿಸಿ ಗೌರವಿಸುತ್ತಿದ್ದೇನೆ. ಸ್ವಲ್ಪ ವ್ಯಂಗ್ಯ ಇದ್ದೆ ಇದರಲ್ಲಿ. ನನ್ನನ್ನು ಸಂಸಾರದ ಜಂಜಡದಿಂದ ತಪ್ಪಿಸಿ ಕ್ರಿಯಾಶೀಲ ಬದುಕಿನತ್ತ ಮುಖ ಮಾಡುವಂತೆ ಪ್ರೇರೇಪಿಸಿದ ನಿನ್ನ ನಡೆ ನಿಜಕ್ಕೂ ಶ್ಲಾಘನೀಯ. ನಾನೀಗ ಕಾಲೇಜಿನಲ್ಲಿ ಉಪನ್ಯಾಸಕಿ. ಸಂಗೀತ ಸಾಹಿತ್ಯಗಳಲ್ಲಿ ಆಸಕ್ತಿ ಹೊಂದಿ ಬದುಕನ್ನು ಹಸನುಗೊಳಿಸಿಕೊಂಡು ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕಳಾಗುವಷ್ಟು ಪ್ರೌಢಿ ನನಗೆ ಲಭಿಸಿದೆ. ಇದಕ್ಕೆಲ್ಲಿನ ಪರೋಕ್ಷ ಬೆಂಬಲ ಬ್ರಾಕೆಟ್ನಲ್ಲಿ ತಿರಸ್ಕಾರವೇ ಕಾರಣ. ಹೀಗಾಗಿ ನೀನೇ ನನ್ನ ಪಾಲಿನ ಗುರು ಎಂಬ ಒಕ್ಕಣೆಯೊಂದಿಗೆ ದಿಲೀಪನ ಯಾಚನಾ ಪತ್ರಕ್ಕೆ ಉತ್ತರಿಸಿದಳು ಅಲಕ. ಹೀಗೆ ಅಲಕ ಗಂಡನ ಶೋಷಣೆಗೆ ಸೊಡ್ಡು ಹೊಡೆದು ತನ್ನ ಬದುಕು ತಾನು ರೂಪಿಸಿಕೊಂಡಂಥ ಒಂದು ಛಲಗಾರ್ತಿ ಹೆಣ್ಣು. ಅದರಲ್ಲಿ ಕಥೆಯ ಇನ್ನೊಂದು ಭಾಗ ಇದೆ, ಅದು ಅಚ್ಚಲ ಎಂಬವಳು. ಅಚ್ಚಲ ಎಂಬವಳ ಹೆಸರು ನಿಜವಾಗಿ ಪ್ರತಿಭಾ ಅಂತ ಹೆಸರು ಅವಳಿಗೆ. ಅಚ್ಚಲ, ಅವಳಿಗೂ ಅಷ್ಟೇ ವಿವಾಹ ಆಯಿತು. ಗಂಡ ಷಂಡ ಗಂಡ. ಜೊತೆಯಲ್ಲಿ ಬಂಜೆ ಎಂಬ ಪಟ್ಟ, ಅತ್ತೆ ಮಾವ ನೆರೆಹೊರೆಯವರೆಲ್ಲರೂ ಬೈಯುವುದು. ಅವಳಿಗೆ ಕೇಳಿಕೆ ಸಾಕಿ ಒಂದು ದಿವಸ ಮಧ್ಯರಾತ್ರಿ ಎದ್ದು ಅವಳು ಇಲ್ಲಿ ಬೇರೆ ಊರಿಗೆ ಹೋಗ್ತಾಳೆ. ಹೋದ ಮನೆ ಹತ್ತಿರವೇ ಒಂದು ಕಡೆಯಲ್ಲಿ ಬೇರೆಯವರ ಮನೆ ಹತ್ತಿರವೇ ಸಮುದ್ರ ಇದೆ. ಸಮುದ್ರಕ್ಕೆ ಹಾರಿ ತನ್ನ ಜೀವನ ಅಂತ್ಯಗೊಳಿಸುವಂಥ ಅವಳು ಸಮುದ್ರದ ಹತ್ತಿರ ಹೋಗ್ತಾಳೆ. ಸಮುದ್ರಕ್ಕೆ ಹೋದಾಗ ಅಲ್ಲಿ ಬೇರೆ ಊರಿಂದ ಬಂದಂತಹ ಗುಜರಾತಿ ದಂಪತಿಗಳಿದ್ದರು. ಅದರಲ್ಲಿ ಮಥುರಾ ಬೆನ್ ಎಂಬವಳು ಅವಳನ್ನು ಕಂಡು ವಿಷಯ ಅವಳು ಏನು ಸಾಯ್ತಾಳೆ ಅಂತ ಅವಳು ಊಹಿಸ್ಕೊಳ್ತಾಳೆ. ಮತ್ತು ಅವಳು ಅಚಲ ಅಂತ ಕರೀತಾಳೆ ಅವಳನ್ನು. ಅವಳ ಹೆಸರು ಪ್ರತಿಭಾ, ಕರೀದು ಅಚಲ ಅಂತ. ಇವಳಿಗೆ ಅಚಲ ಕರೆಯುವ ಹೆಸರು, ಆ ಶಬ್ದ ಅವಳಿಗೆ ಬಹಳ ಪ್ರೀತಿ ಆಯಿತು. ಅಚಲ ಮನಸ್ಸಿನ ಅವಳು ದಾನ ಆಗಬೇಕಂತೇಳಿ ವಾಪಸ್ ಬರ್ತಾಳೆ. ವಾಪಸ್ ಬಂದು ಆ ಮಥುರಾ ಬೆನ್ ದಂಪತಿಗಳು, ಅವಳ ಮಕ್ಕಳಿಲ್ಲ ಅವರಿಗೆ, ಅವಳನ್ನು ಸಾಕಿಕೊಳ್ತಾರೆ. ಸಾಕಿಕೊಂಡು ಅವಳ ಗುರು ಅಲ್ಲಿ ಹೋಗುವಾಗ ಅವಳು ಮಾತಾಡ್ತಾಳೆ, ಪ್ರತಿಭಾ, ನಾನು ನಿಮ್ಮ ಪ್ರತಿಭಾ ಆ ಟೀಚರ್ ಒಬ್ಬಳು ಹೋಗೋದು ಅಲ್ಲಿಗೆ ಮಥುರಾ ಬೆನ್ನ ಮನೆಗೆ. ಆಗ ಅವಳು ಬಾಯಿ ತೆಗೆದು ಕನ್ನಡ ಮಾತಾಡ್ತಾಳೆ. ಕನ್ನಡ ಏನು ಗೊತ್ತು ಹೇಳುವಾಗ, ನಾನು ಅಲ್ಲಿಂದ ಇಲ್ಲಿ ಬಂದಿದ್ದೇನೆ, ಗುಜರಾತಿಗೆ ಬಂದಿದ್ದೇನೆ, ನಿಮ್ಮ ಶಿಷ್ಯ ನಾನು, ನನ್ನ ಜೀವನ ಹೀಗೀಗ ಆಯಿತು ಅಂತ ಹೇಳಿಕೊಂಡು ಅವಳು, ನನ್ನ ತಾಯಿ ತಂದೆಗೆ ಹೇಳಬೇಡಿ, ಅವರ ಪಾಡಿಗಿದ್ದಾರೆ, ನಾನು ಇಲ್ಲಿ ಅಚಲಾಗಿದ್ದೇನೆ, ನಾನು ಅಚಲವಾಗಿ ಇಲ್ಲಿಯೇ ಇರ್ತೇನೆ, ಇವರಿಗೆ ದಂಪತಿಗಳಿಗೆ ಮಕ್ಕಳಿಲ್ಲ ನಾನು ಸಾಕಿಕೊಂಡಿದ್ದಾರೆ, ನಾನು ಪುನಃ ತಾಯಿ ತಂದೆ ಹೋಗುದು, ಅವ್ರು ದುಃಖ ಕೊಡುವುದಿಲ್ಲ, ನನ್ನ ಅಧ್ಯಾಯ ಅಲ್ಲಿ ಮುಗಿಯಿತು, ಅಧ್ಯಾಯ ಇಲ್ಲಿ ಪ್ರಾರಂಭ ಆಗಿದೆ ಅಂತ ಅವಳು ಹೇಳುವಂಥದ್ದು. ಇದು ಈ ಅಚಲ ಹಾಕಿಲ್ಲ. ಇಲ್ಲಿಯೂ ಅಷ್ಟೇ ಇಬ್ಬರು ಸ್ತ್ರೀಯರು ಸಹ ತಮ್ಮ ದುಃಖವನ್ನು ಮರೆತು ತಮ್ಮ ಬದುಕನ್ನು ತಾವೇ ರೂಪಿಸಿಕೊಂಡಂಥ ಒಂದು ದಿಟ್ಟ ಹೆಣ್ಣು ಮಕ್ಕಳ ಪಾತ್ರದಲ್ಲಿ ಕಂಡು ಬರ್ತಾ ಇಲ್ಲಿ. ಅದಕ್ಕೆ ನನಗೆ ಆ ಪಾತ್ರ, ಆ ಕತೆ ಒಳ್ಳೆಯ ಕತೆ ಅಂತ ನಾನು ಭಾವಿಸಿದ್ದೇನೆ. ಇನ್ನೊಂದು ಕೊನೆಯದಾಗಿ ಅಕ್ಷತದಿಗೆ ಎಂಬ ಈ ಕಥಾ ಸಂಕಲನದ ಹೆಸರೇ ಹಾಗೆ. ಇದರ ಮೊದಲು ಒಂದು ಮಾತು ಹೇಳಬೇಕು ನಾನು. ಈ ಗೌತಮ ಬುದ್ಧ ಕತೆ ನೀವು ಕೇಳಿದಿರಿ. ಗೌತಮ ಬುದ್ಧ ಸಿದ್ಧಾರ್ಥ ರಾಜಕುಮಾರ ಆಗಿರುವಾಗ, ಅಂದರೆ ಅವನ ತಾಯಿ ಗರ್ಭಿಣಿ, ಮಹಾಮಾಯದ ಗರ್ಭಿಣಿ ಆಗಿರುವಾಗ ಕಪಿಲವಸ್ತು ತನ್ನ ತಾಯಿ ಮನೆಗೆ ಹೊರಡ್ತಾಳಂತೆ. ಅವಳು ಹೊರಡುವಾಗ ಪ್ರಸವ ವೇದನೆ ಬಂತು ಅವಳಿಗೆ. ಕೂಡಲೇ ಅಲ್ಲಿಯೇ ಲುಂಬಿನಿ ವನ ಸಾಲು ಮರಗಳ ಮಧ್ಯೆಯಲ್ಲಿ ಪ್ರಸವಿಸ್ತಾಳಂತೆ ಅವಳು. ಆ ದಿನ ವೈಶಾಖ ಶುದ್ಧ ಹುಣ್ಣಿಮೆ ದಿನ ಅದು. ಅಲ್ಲಿಂದ ಮತ್ತು ಮಗು ತನ್ನ ಗಂಡ ಮನೆಗೆ ಬರೋಕ್ಕೆ ಭಾಳ ಸ್ವಾಗತ ಹಾಗೆಲ್ಲ ಆಯಿತು. ಆಮೇಲೆ ಆ ವೈಶಾಖ ಬುದ್ಧ ಪೂರ್ಣಿಮೆ ದಿನವೇ ಅವನು ಹುಟ್ಟಿದ್ದು ಸಿದ್ಧಾರ್ಥ. ಅವನು ಅರಮನೆ ಮಾಡಿ ಹೋಗ್ತಾನೆ. ಅವನಿಗೆ ಗೊತ್ತಿ ಆ ಕಥೆಯಲ್ಲಿ ಹೇಳು, ಅರಮನೆ ತ್ಯಾಗ ಮಾಡಿ ಹೋಗ್ತಾನೆ. ಅದು ಸಹ ವೈಶಾಖ ಶುದ್ಧ ಹುಣ್ಣಿಮೆ ದಿನವೇ. ಮತ್ತು ಅವನಿಗೆ ಪರಿನಿರ್ವಾಣ ಅಂದರೆ ಕೈವಲ್ಯ ಜ್ಞಾನ ಉಂಟಾಗೋದು ಅದೇ ದಿನ ಅವನಿಗೆ. ಕೊನೆಗೆ ಅಂತ್ಯ ಅವನು ಸಾಯುವುದು ಸಹ ಅದೇ ದಿನ, ವೈಶಾಖ ಶುದ್ಧ ಪೂರ್ಣಿಮೆ ದಿನ ಅಂತೆ. ಹೀಗೆ ಬುದ್ಧರಿಗೆ ವೈಶಾಖ ಶುದ್ಧ ಪೂರ್ಣಿಮೆ ಆ ದಿನ ಬಹಳ ಪವಿತ್ರ ದಿನ ಅದು. ಯಾಕೆಂದರೆ ಅವರ ಗುರು ಬುದ್ಧನ ಎಲ್ಲ ವಿಷಯ ಅದು. ಈ ವಿಧಾನ ಯಾಕೆ ಹೇಳ್ತಾನೆ, ಇದು ಬಹಳ ಪ್ರಾಸ್ತಾವಿಕವಾಗಿ ಯಾಕೆ ಹೇಳ್ತಾನೆ ಅಂದರೆ, ನನಗೆ ಈ ಕತೆ ಅಕ್ಷತದಿಗೆ ಕತೆ ಓದುವಾಗ ಆ ವಿಷಯ ನನಗೆ ನೆನಪಾಯಿತು. ಇಲ್ಲಿ ಅಕ್ಷತದಿಗೆ ಕಥೆಯ ಹೀರೋ ನಾಯಕ ಶಂಭು ಶಾಸ್ತ್ರಿ ಎಂಬವನು. ಇಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು. ಅವನು ಹುಟ್ಟಿದ ದಿನವೂ ಸಹ ಒಳ್ಳೆಯ ಅಕ್ಷತದಿಗೆ ಅಂತೆ. ಮತ್ತು ಅವನು ವಿದ್ಯಾಭ್ಯಾಸ ಮಾಡಿ ಸಂಸ್ಕೃತ ಪ್ರಾಧ್ಯಾಪಕ ಆದ ದಿನವೂ ಅಕ್ಷತದಿಗೆ ದಿನವೇ. ವಿದೇಶಕ್ಕೆ ಹೋಗ್ತಾನೆ, ಅಲ್ಲಿ ವಾಪಸ್ ಬರ್ತಾನೆ, ಅಲ್ಲಿ ಅವನಿಗೆ ಡಾಕ್ಟರೇಟ್ ಸಿಗ್ತೇವೆ ಇರೋದು, ಅದು ಅಕ್ಷತದಿಗೆ ದಿನವೇ. ಕೊನೆಗೆ ವಿವಾಹ ಆಗ್ತದೆ, ಅದು ಸಹ ಅಕ್ಷತದಿಗೆ ದಿನವಂತೆ. ಪುನಃ ಇಬ್ಬರು ಮಕ್ಕಳು ಹುಡ್ತಾರೆ, ಅವರಿಗೆ ಸಹ ಅಕ್ಷತ್ ಮತ್ತು ಅಕ್ಷಯ ಅಂತ ಹೆಸರಿಡ್ತಾನಂತೆ ಅವನು. ಒಟ್ಟಿನಲ್ಲಿ ಶಂಭು ಶಾಸ್ತ್ರಿ ಎಂಬಂಥ ಮಹನೀಯನ ಜೀವನದ ವಿವಿಧ ಮುಖಗಳಲ್ಲಿ ಅಕ್ಷತದಿಗೆ ದಿನ ಬಹಳ ಪ್ರಾಶಸ್ತ್ಯವನ್ನು ಪಡೆದುಕೊಂಡು ಅದು ಪರಿಪೂರ್ಣ ಆಯಿತು. ಹೀಗೆ ಬುದ್ಧನಿಗೆ ಬುದ್ಧ ಪೂರ್ಣಿಮಾ ದಿನ ಪವಿತ್ರವಾಗಿ ಅವನಿಗೆ ಅದು ಪ್ರಶಸ್ತವಾದ ದಿನ ಆಯಿತು, ಹಾಗೆ ಇವನಿಗೂ ಆಯಿತು. ನನಗೆ ಅದನ್ನು ಓದುವಾಗಿ ಬುದ್ಧ ವಿಷಯ ನೆನಪಾಯಿತು. ಈ ಕಾರಣಕ್ಕೆ ಅಕ್ಷತದಿಗೆ ಕಥೆ ನನಗೆ ಬಹಳ ಪ್ರಿಯವಾಯಿತು. ಇನ್ನು ಹಲವಾರು ಕಥೆಗಳಿವೆ ಇದರಲ್ಲಿ. ಆ ಎಲ್ಲ ಕಥೆಗಳ ಬಗ್ಗೆ ನಾನು ಹೇಳ್ತಾ ಹೋಗೋದಿಲ್ಲ, ಪುಸ್ತಕ ತೆಗೆದುಕೊಂಡು ನೀವು ಓದ್ಬೋದು ಬೇಕಿದ್ರೆ. ಅಂತೂ ಇಲ್ಲಿ ಹೇಳಿದಾಗೆ 16 ಕಥೆಗಳಲ್ಲಿ ಹೆಣ್ಣು ಸ್ಥಾಯಿಯಾಗಿ ನಿಂತುಕೊಂಡು ಹೇಳಿದಂತಹ ವಿಷಯ. ಶ್ರೀಮತಿ ಪರಮೇಶ್ವರಿ ಅವರು ಡಾಕ್ಟರ್ ಜಯಪ್ರಕಾಶ್ ಮಾನ್ಕುಳ್ ಬರೆದ ಕೊನೆಯ ಭಾಗ. ಲೋಕಾನುಭವ ಉಳ್ಳವರು, ಸಾಹಸ ಧೈರ್ಯಗಳಿಂದ ಜೀವನ ಕಟ್ಟಿಕೊಂಡಿರುವವರು, ಅವರ ಆತ್ಮಚರಿತ್ರೆಯನ್ನು ಯಾರಿಗಾರು ಕಣ್ಣು ಒದ್ದೆಯಾಗದೇ ಇರೋದು. ಹೀಗೆ ಅವರ ಇಂಥವರಿಂದ ಸ್ನಾಯುಬಲ ಇರುವ, ಆಳಕ್ಕೂ ಹೋಗಿ ನಮ್ಮನ್ನು ಕಲಕುವ, ಯೋಚನೆಗೆ ಹಚ್ಚೋ ಕಥೆಗಳು, ಹೆಚ್ಚು ಕಥೆಗಳು ಬರಲಿ ಎಂದು ನಾನು ಆಶಿಸಿದ್ದೇನೆ. ಹೀಗೆ ಬಹುಶಃ ಅವರು ಇರ್ತಿದ್ರೆ ಇನ್ನು ಹೆಚ್ಚು ಒಳ್ಳೆ ಇಂತಹ ಇದೆ, ಅಂದರೆ ಮನಸ್ಸು ತಟ್ಟುವಂಥ ಹೆಣ್ಣಿನ ಬಗ್ಗೆ ಇರ್ಬೋದು, ಅಂದರೆ ಮನಸ್ಸು ತಟ್ಟುವಂಥ ನಮಗೆ ಪ್ರೇರೇಪಣೆ ಕೊಡುವಂಥ ಆತ್ಮ ಹುಟ್ಟಿಸುವಂಥ ಕಥೆಗಳನ್ನು ನೀವು ಬರೀತಿದ್ರೇನೋ ಅಂತಿಲ್ಲ. ಅವರಿಗೂ ನನ್ನ ನಮನಗಳು, ಅವರ ಆತ್ಮಗಳ ನಮನಗಳು. ಹಾಗೆ ಇನ್ನೊಮ್ಮೆ ಅವರನ್ನು ಅಭಿನಂದಿಸಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ತಾವೇ ಸಣ್ಣ ಕತೆ ರಚನೆಕಾರರಾದಂತಹ ಶ್ರೀಮತಿ ಸುಶೀಲಾ ಆರ್ ರಾವ್ ಇವರು
ಪರಮೇಶ್ವರಿ ಲೋಕೇಶ್ವರ್ ಮೇಡಮ್ ಅವರ ಸಣ್ಣ ಕಥೆಗಳನ್ನು ಪ್ರತಿಯೊಂದು ಸಣ್ಣ ಕಥೆಯನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ಎಳೆಯಾಗಿ ನಮ್ಮ ಮುಂದಿಡುವ ಪ್ರಯತ್ನ ಮಾಡಿದ್ದಾರೆ. ತಮಗೆ ಧನ್ಯವಾದಗಳು ಮೇಡಮ್. ಗೋಷ್ಠಿಯ ಮುಂದಿನ ಭಾಗದಲ್ಲಿ ಪರಮೇಶ್ವರಿ ಲೋಕೇಶ್ವರಿ ಇವರ ನಾಟಕ ಸಾಹಿತ್ಯ ಪ್ರಕಾರದ ಬಗ್ಗೆ ವಿಚಾರ ಮಂಡನೆ ಮಾಡಲಿದ್ದಾರೆ ಇಂದಿರಾ ಹಾಲಂಬಿ ಇವರು. ಗಿರಿವಾಸಿನಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದ ಶ್ರೀಮತಿ ಇಂದಿರಾ ಹಾಲಂಬಿಯವರು ಸುಮಾರು 40 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿದ್ದು ವಿಶ್ರಾಂತರಾದವರು. ಸಂದೀಪ ಸಾಹಿತ್ಯ ಪ್ರಕಾಶನವನ್ನು ಸ್ಥಾಪಿಸಿ ಹಲವು ಕೃತಿಗಳನ್ನು ಪ್ರಕಟಿಸುವ ಜವಾಬ್ದಾರಿ ವಹಿಸಿಕೊಂಡು ಉತ್ತಮ ಪ್ರಕಾಶಕಿಯಾಗಿ ಹೆಸರು ಪಡೆದಿದ್ದಾರೆ. ಇವರ ಕೃತಿಗಳಲ್ಲಿ ಕೆಲವು ಪ್ರಾಣಿ ಪರ್ಯಾಯ, ವನಮಾಲೆ, ಹೆಜ್ಜೆಯ ಗೆಜ್ಜೆ ಹೀಗೆ ಸುಮಾರು 25ಕ್ಕೂ ಮಿಕ್ಕು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇದಲ್ಲದೆ ಅನೇಕ ಸಾಹಿತ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಈಗ ನಾಟಕ ಸಾಹಿತ್ಯ ಪ್ರಕಾರದ ಬಗ್ಗೆ ತಮ್ಮ ವಿಚಾರಗಳನ್ನು ಮಂಡಿಸಲು ನಮ್ಮ ಮುಂದೆ ಅತ್ಯಂತ ಉತ್ಸಾಹದಿಂದ ಬಂದು ನಿಂತಿದ್ದಾರೆ ಇಂದಿರಾ ಹಾಲಂಬಿ ಇವರು. ಇಷ್ಟು ಉತ್ಸಾಹದಿಂದ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ತಯಾರಿ ಮಾಡಿದ್ದಕ್ಕೆ ನಮ್ಮ ಪ್ರತಿಕ್ರಿಯೆ ಬಾರದಿದ್ದವರದ್ದು ಏನೂ ಸಾಲದು. ಅದಕ್ಕೆ ಏನೆಲ್ಲ ಉಪಾಯ ರೋಹಿಣಿ ಅವರು ಹೇಳಿದರು. ಹಾಗೆ ಮಾಡಿದರೆ ಅದು ನಮಗೆ ಬಹುಶಃ ಸಾಧಿತ ಆಗ್ತಾ ಇಲ್ಲ. ಇರಲಿ, ನಾನು ಬೇರೆ ಬೇರೆ ಮಾತಾಡ್ತಾ ಇದ್ದರೆ ನಮಗೆ ಕೊಟ್ಟ ಸಮಯ ಮೀರ್ತದೆ. ಈಗ ನಾನು ಪರಮೇಶ್ವರಿಯವರ ನೆನಪಿನ ಬಗ್ಗೆ, ಅವರ ಸ್ಮರಣೆ ಅಂತ ಕೆಲವಾರು ನೆನಪುಗಳನ್ನು ಬೇರೆ ಬೇರೆಯವರು ಹೇಳಿದರು. ನಾನು ಈಗ ಹೇಳ್ತೇನೆ ನನ್ನ ಕೆಲವು ಅನುಭವಗಳನ್ನು. ಕಳೆದ ಬಾರಿ ನವೆಂಬರ್ನಲ್ಲಿ ಒಂದು ದತ್ತಿನಿಧಿ ಸ್ಥಾಪನೆಗೆ ನಾವು ಬಂದಾಗ, ನಾವು ಉಡುಪಿಯಿಂದ ವಾಹನ ಮಾಡಿಕೊಂಡು ಬಂದಿತ್ತು. ಆ ದಿವಸ ನಾನು ಮಾತಾಡುವಾಗ ನೀವು ಕೂತ್ಕೊಂಡೇ ಮಾತಾಡಿ ಅಂದರು. ಕಾರಣ ನನ್ನ ವಯಸ್ಸು. ಈ ವಯಸ್ಸಿನಲ್ಲಿ ಮಾತಾಡ್ತಾರಲ್ಲ, ಬರೀತಾರಲ್ಲ, ಪ್ರಕಟಿಸ್ತಾರಲ್ಲ, ಪಾಪ ಕೂತ್ಕೊಳ್ಳಿ ಅಂತ. ಆಯಿತು, ನಾನು ಕೂತ್ಕೊಂಡು ಮಾತಾಡಿದೆ. ಆಗ ಮನೋರಮ ಭಟ್ರು ಎದ್ದು ನಿಂತರು. ನನಗೆ 90 ವರ್ಷ, ನಾನು ಕೂತ್ಕೊಂಡು ಮಾತಾಡೋದಿಲ್ಲ, ನಾನು ನಿಂತ್ಕೊಂಡು ಮಾತಾಡ್ತೇನೆ ಅಂತ ಮಾತಾಡಿದ್ದಾರೆ. ಹಾಗೆ ಅಂಥ ಅವರ ಮನೋಭಾವ ಮತ್ತು ಮಾತಿನ ಏನು ಕೇಳೋಕ್ಕೆ ಇಷ್ಟ ಆಗುವಂಥದ್ದು. ಈಗ ಇವತ್ತು ನಾನು ಅಲ್ಲಿ ಕೂತ್ಕೊಂಡಿದ್ದೆ, ಎದರಲ್ಲಿ ಪರಮೇಶ್ವರಿಯವರ ಫೋಟೋ ನಮ್ಮನ್ನೇ ನೋಡ್ತಾ, ಅವರು ಮೊದಲು ಇರುವಾಗ ಬಂದ ಕೂಡಲೇ ಎಲ್ಲರನ್ನು ಎಷ್ಟು ಪ್ರೀತಿಯಿಂದ ಹತ್ತಿರ ಕರೆದು ಮಾತಾಡಿ ಸಭೆಯಲ್ಲಿ ಒಂದು ಮುಖ್ಯ ಕೇಂದ್ರವಾಗಿ ಯಾವ ರೀತಿ ಗಮನಿಸ್ತಿದ್ರು, ಆ ಫೋಟೋ ನಮ್ಮನ್ನೇ ನೋಡ್ತದೆ ಅಂತ ಅನ್ನಿಸೋ ಹಾಗೆ ನನಗೆ ಅನಿಸಿತ್ತು. ಆದರೆ ಯಾರೂ ಕೂಡ ಸ್ಥಿರ ಅಲ್ಲ, ಶಾಶ್ವತ ಅಲ್ಲ. ಯಾರಿಗೆ ಯಾವಾಗ ಹೇಗೆಯೋ ಏನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇರುವಾಗ ಏನು ಮಾಡಿದ್ದಾರೆ ಅದು ಮಾತ್ರ ಉಳಿಯುವಂಥದ್ದು. ಪರಮೇಶ್ವರಿಯವರನ್ನು ನಾನು ಮೊದಲು ನೋಡಿದ್ದು ಹೇಳಿದರೆ, ಕುಂದಾಪುರದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗಿತ್ತು. ಆ ದಿವಸ ನಾವಿಬ್ಬರು ಒಂದೇ ಕಡೆಯಲ್ಲಿದ್ದೆವು. ಈ ಬ್ರಹ್ಮಕುಮಾರಿಯವರ ಒಂದು ಕವಿಗೋಷ್ಠಿ, ಅವರಿಗಾಗಿ ಕವಿಗೋಷ್ಠಿ. ನನ್ನನ್ನು ಕೂಡ ಕರೆದಿದ್ದರು ಕನರಾಡಿ ವಾದಿರಾಜ ಭಟ್ರು. ಪರಮೇಶ್ವರಿಯವರು ಬಂದಿದ್ದರು. ಆಗ ನಾನು ಒಂದು ಕವನ ಓದಿದೆ. ಅದೇ ಮೊದಲ ಭೇಟಿ ಪರಮೇಶ್ವರಿಯವರದ್ದು. ಅವರ ಅಧ್ಯಾಪಕಿ ಅಂತ ಎಲ್ಲೋ ಪತ್ರಿಕೆಯಲ್ಲಿ ಓದಿ ಎಲ್ಲ ಕೇಳಿದ್ದೇನೆ. ಅವರು ನನ್ನ ಕವನ ವಾಚನ ಆದ ಮೇಲೆ ಅರ್ಧದಲ್ಲಿ ಅವರು ಹೋಗುವವರು ನನ್ನ ಕವನ ವಾಚನ ಬಹಳ ಮೆಚ್ಚಿಕೊಂಡು ಮಾತಾಡಿದರು. ಆಗ ಅವರ ಮನೆ ಅಲ್ಲಿ, ಆಗ ಹೇಳಿದರು ಅಂಕದಕಟ್ಟೆ ಶಾಲೆ, ಅಲ್ಲಿ ಈಚೆಗೆ ಸ್ವಂತ ಮನೆ. ನಮ್ಮ ಮನೆಗೆ ಬರಲೇಬೇಕು, ನೀವು ಬರಲೇಬೇಕು. ಅವರು ಎಲ್ಲರಿಗೂ ಈಗಲೂ ಹಾಗೆ ಮೊದಲು ಹಾಗೆ ಕೊನೆಯವರೆಗೂ ಮನೆಗೆ ಬನ್ನಿ ಉಪಚರಿಸುವ ಆತಿಥ್ಯ ತುಂಬ ಜಾಸ್ತಿ. ಕರೆದಿದ್ರು, ನಾನು ಹೋದ ಒಂದು ಸಲ, ಅದೇ ದಿವಸ ಅಲ್ಲ, ಹೋದಾಗ ಅವರ ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ ಹಸ್ತಪ್ರತಿ ನನಗೆ ಓದಲಿಕ್ಕೆ ಕೊಟ್ಟರು. ಓದಿದೆ, ಅದನ್ನು ಓದಿ ತುಂಬ ಒಳ್ಳೆಯದುಂಟು, ಪ್ರಕಟಿಸ್ಬೋದಾಗಿ ಹೇಳಿದರು. ಖಂಡಿತ ಪ್ರಕಟಿಸ್ಬೋದು, ಇಂಥದ್ದು ಯಾರೂ ಬರೆದದ್ದಿಲ್ಲ ಅಭಿಪ್ರಾಯ ಕೊಟ್ಟೆ. ಮತ್ತು ಸ್ವಲ್ಪ ಸಮಯದ ನಂತರ ಪ್ರಕಟಿಸಿದರು. ಮತ್ತು ಆ ಮನೆ ಸ್ವಂತ ಮನೆ ಅದು ಮಾಡಿದ್ದು. ಆದರೆ ಅದರ ಅಂಗಳದಲ್ಲೇ ಇನ್ನೊಂದು ಮನೆಯವರು ಬೇರೆ ಬೇರೆ ರೀತಿಯ ತಕರಾರುಗಳನ್ನು ಅವರಿಗೆ ಕೊಟ್ಟಿದ್ದರಂತೆ. ಬಾವಿಯ ನೀರು ಅದು ಇದು ಕಾರಣ ಅಂತ ಹೇಳ್ಕೊಂಡು ಕ್ರಮೇಣ ಆ ಮನೆಯನ್ನು ಮಾರಬೇಕು ಹೇಳ್ತಾ ಇದ್ದರು. ಕೊನೆಯಲ್ಲಿ ಮಾರಿದ್ದು ನಮಗೆಲ್ಲ ಗೊತ್ತುಂಟು. ಎರಡನೇ ಭೇಟಿಯಲ್ಲಿ ಹೇಳಿದರೆ ಬಸರೂರು ಶಾಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಆಗ ಹೋದಾಗ ಬಸರೂರು ಕಾಲೇಜಿನಲ್ಲಿ ಬಹಳ ರಶ್, ಜನವೇ ಜನ. ನಾನು ಮತ್ತು ಅವರು ಒಂದು ಟೇಬಲ್ನಲ್ಲಿ ಹತ್ರ ಒಂದಕ್ಕೊಂದು ತಾಗಿ ಎಲೆ ಹಾಕಿದ್ದಾರೆ. ಹೇಗೆ ಊಟ ಮಾಡೋದು, ಇಷ್ಟು ಹತ್ರ ಕೂತ್ಕೊಂಡು. ನಾವೆಲ್ಲ ಮಕ್ಕಳಾದರೆ ಮಾಡ್ತಾರೆ ಅಂತ ಹೇಳ್ತಾ ನಾವು ಊಟ ಪೂರೈಸಿದ್ದೆವು ಅಲ್ಲಿ. ಆಮೇಲೆ ಅವರು ಅಲ್ಲಿಯ ಮನೆ ಬಿಟ್ಟು ಇಲ್ಲಿ ವಾಸಿಸಿದ್ದು ಅದು ಇದು ಎಲ್ಲ ಮುಂದಿನ
ಘಟನೆಗಳು ಮತ್ತು ಇಲ್ಲಿಗೆ ಬನ್ನಿ 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 ಅಂತ ಎಷ್ಟು ಸಲ ಹೇಳಿದ್ದಾರೆ. ಅವರ ಮನೆಗೆ ಹೋಗಿದ್ದೇವೆ, ಆತಿಥ್ಯ ಸವಿದಿದ್ದೇವೆ. ಅದನ್ನು ಪುನಃ ಪುನಃ ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನ ಮಗಳು ವಿದ್ಯಾ ಗಣೇಶ್ ನಿಮ್ಗೆ ಗೊತ್ತಿರ್ಬೋದು, ಆಳ್ವ ಕಾರ್ಯಕ್ರಮದಲ್ಲಿ ಇವರ ಒಟ್ಟಿಗೆ ಒಂದೇ ರೂಮಿನಲ್ಲಿದ್ದಾಗ ವಿದ್ಯಾನಿಗೂ ಅವರಿಗೂ ತುಂಬ ಆತ್ಮೀಯತೆ ಬೆಳೆಯಿತು. ಯಾವಾಗ ನೋಡಿದರೂ ಅವಳದ್ದು ಫೋನು, ಅವಳಿಗೆ ಫೋನ್ ಎಲ್ಲ ನಡೆದು ಬಂದಿದೆ. ಈಗ ಈ ಎಲ್ಲ ಘಟನೆಗಳನ್ನು ಹೇಳ್ತಾ ನಾನು ನಾಟಕದ ವಿಷಯ ಮಾತಾಡಬೇಕು. ಜೀವನವೇ ಒಂದು ನಾಟಕ ಹೇಳ್ತಾರೆ. ನಾಟಕ ಅಲ್ಲ, ಸೀರಿಯಲ್ ಧಾರಾವಾಹಿಗಳಲ್ಲಿ ಸಿನಿಮಾದಲ್ಲಿ ಅಭಿನಯಿಸಿದವರು ಇಲ್ಲಿದ್ದಾರೆ ನಮ್ಮ ಎದುರೇ. ಶ್ರೀಕಲಾ ಉಡುಪ ಮೊನ್ನೆವರೆಗೆ ಸರಸಮ್ಮನ ಸಮಾಧಿಯಲ್ಲಿ ಅವರನ್ನು ಸ್ವಲ್ಪ ನೋಡಿದ್ದೇವೆ. ಜೀವನ ಒಂದು ನಾಟಕ. ಹೌದು, ನಾಟಕವೂ ಜೀವನದ ಪ್ರತಿಬಿಂಬ, ಕಥೆಗಳು ಜೀವನದ ಪ್ರತಿಬಿಂಬ. ಯಾವ್ಯಾವುದೋ ಕಲ್ಪನೆ ಬರೆದ್ರೆ ಅದು ಒಂದು ಸಲಕ್ಕೆ ಮಕ್ಕಳಿಗೆಲ್ಲ ಆಕರ್ಷಣೆ ಆಗ್ಬೋದು, ಆದರೆ ಅನುಭವ ಇರುವವರಿಗೆ ಇದು ಎಂಥದ್ದು ಅಂತ ಅಂದರೆ ಮಕ್ಕಳಿಗೆ ಖುಷಿ ಆಗ್ತದೆ. ಅದು ಅದ್ಭುತ ಕಥೆಗಳು. ಈಗ ನಾಟಕಗಳಲ್ಲಿ, ಜೀವನ ಎಂಬ ನಾಟಕದಲ್ಲಿ ನಾವು ಅನುಭವಿಸಿದ್ದನ್ನೇ ನಾಟಕ ಮಾಡೋದು ಇತ್ತೀಚೆಗೆ ದಿನಗಳಲ್ಲಿ ಬಂದಿದೆ. ಆದರೆ ನಾವೆಲ್ಲ ಶಿಕ್ಷಕರಾಗಿ ಮಕ್ಕಳಿಗೆ ತರಬೇತಿ ಕೊಡುವ ಸಮಯದಲ್ಲಿ ಪೌರಾಣಿಕ, ಚಾರಿತ್ರಿಕ ನಾಟಕಗಳು ಹೆಚ್ಚು ಬಳಕೆಯಲ್ಲಿ ಇರ್ತಿದ್ದವು. ಪೌರಾಣಿಕ ಯಾಕೆ ಒಳ್ಳೆಯದು ಹೇಳಿದರೆ 2-3 ಉದ್ದೇಶ ಉಂಟು. ಒಂದು, ನೋಡಲಿಕ್ಕೆ ಬಂದ ಸಾಮಾನ್ಯ ಜನರಿಗೆ ಅದು ಬಹಳ ಆಕರ್ಷಣೆ ಕೊಡ್ತದೆ. ಆ ವೇಷಭೂಷಣದಿಂದ, ಮಧ್ಯ ಹಾಡುಗಾರಿಕೆಯಿಂದ ಹಳ್ಳಿಯ ಜನರೆಲ್ಲ ಬಂದು ನನ್ನ ಮಗ ಎಷ್ಟೊಳ್ಳೆ ಪಾರ್ಟ್ ಮಾಡಿದ, ಎಷ್ಟು ಚಂದ ಮಿಂಚ್ತಾ ಇದ್ದ ಸ್ಟೇಜ್ನಲ್ಲಿ ಅಂತ ಖುಷಿ ಪಡಲಿಕ್ಕೆ ಆಗ್ತದೆ. ಮತ್ತು ನಾವು ಒಳಗಿನ ಒಂದು ಉದ್ದೇಶ ಹೇಳಿದರೆ ಈ ಪುರಾಣದ ಕತೆ ನೋಡಿ. ನಮ್ಮದು ಇದು ಎಷ್ಟನೇ ಪುಸ್ತಕ ಹೇಳಿದರೆ, ನಮ್ಮದು 25 ಪುಸ್ತಕ ಆಯಿತು ಏನೋ ಹೇಳಿದರು. ನಮ್ಮದು 136ನೇ ಪುಸ್ತಕ ಪ್ರಕಟಣೆ ಆಗ್ತಾ ಉಂಟೀಗ. ಇದು ನೋಡಿ, ಸಂದೀಪ ಸಾಹಿತ್ಯ ಮಾಲೆ 54ನೇ ಪುಸ್ತಕ. ಇದು ಆದದ್ದು 2000ನೇ ಇಸ್ವಿಯಲ್ಲಿ. ಇದರಲ್ಲಿ 10 ಪೌರಾಣಿಕ ನಾಟಕಗಳಿವೆ. ಚಿರಂತನ ಅಂತ ಹೆಸರು. 5 ಮಂದಿ ಲೇಖಕರು ಮತ್ತು 5 ಮಂದಿ ಲೇಖಕಿಯರು ಬರೆದಂಥ ಪೌರಾಣಿಕ ಮತ್ತು 1-2 ಚಾರಿತ್ರಿಕ ನಾಟಕಗಳ ಸಂಗ್ರಹ. ಹಾಗೆ ಸಾಮಾಜಿಕ ನಾಟಕ ಇನ್ನೊಂದು ವಿನೂತನ ಹೇಳಿ ಮಾಡಿದ್ದೆ ಹೀಗಿದ್ದೆ. ಇದರಲ್ಲಿ ಪರಮೇಶ್ವರಿಯವರ ಒಂದು ನಾಟಕ ಇದೆ, ಮಿತ್ರ ಪ್ರೇಮ ಎನ್ನುವಂಥದ್ದು. ಅದಕ್ಕೆ ಇದನ್ನು ತೋರಿಸ್ಲಿಕ್ಕೆ ತಂತದ್ದು. ಇದನ್ನು ಮತ್ತೆ ಓದಿ ಹೇಳೋದು ಮತ್ತೇನಿದ್ರ ವರ್ಣನೆ ಇಲ್ಲ. ನಮ್ಮದು 135ನೇ ಪುಸ್ತಕ ಆಗ್ತಾ ಉಂಟೀಗ. ಇರಲಿ. ಹೀಗೆ ಕಾಲಚಕ್ರ ಅಂತ ನಾನು ಒಂದು ವಿಷಯ ತಗೊಂಡೆ. ಏನಂದರೆ, ಕಾಲವು ಮುಂದರಿದ ಹಾಗೆ ಬದಲಾವಣೆಗಳು ಎಷ್ಟೋ ಆಗ್ತಾ ಇರ್ತವೆ. ಅದು ಯಾರನ್ನು ಕೇಳಿ ತಿರುಗುವುದಿಲ್ಲ. ಕಾಲಚಕ್ರದಿಂದಾಗಿ ಆಗ ರೋಹಿಣಿಯವರು ಹೇಳಿದಾಗೆ ಹೆಣ್ಣು ಮಗುವಿಗೆ ತೊಟ್ಟಿಲು ತೂಗಬಾರ್ದು, ಗಂಡು ಮಗು ಹುಟ್ಟಿದರೆ ಗಂಟೆ ಬಡಿಬೇಕು, ಹೆಣ್ಣು ಮಗು ಹುಟ್ಟಿದರೆ ಯಾವ ಸಂತೋಷವೂ ಇಲ್ಲ. ಅಂಥ ದಿನಗಳನ್ನು ದಾಟಿ ಬಂದಿದ್ದೇವೆ. ಇನ್ನೂ ಅಂಥದ್ದು ಬರಲಿಕ್ಕಿಲ್ಲ. ಈಗ ಹೆಣ್ಣು ಮಕ್ಕಳು, ನಿಜವಾಗಿ ಹೆಣ್ಣು ಮಕ್ಕಳು ಭಾಗ್ಯಲಕ್ಷ್ಮಿಯರು. ಮನೆಯಲ್ಲಿ ಹುಡುಗ ಮಾತ್ರ ಇದ್ದರೆ ಅದೊಂದು ಮನೆ ಅಲ್ಲ, ಹುಡುಗಿ ಬೇಕು. ಆ ಕಾಲಕ್ಕೆ ಬಂದಿದ್ದೇವೆ, ಭಾಗ್ಯಲಕ್ಷ್ಮಿಯರಾಗಿದ್ದಾರೆ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಈಗ ಶಿಕ್ಷಣ ಕೊಡ್ತಾರೆ, ಆರ್ಥಿಕ ಸ್ವಾತಂತ್ರ್ಯ ಉಂಟು. ಆದ್ದರಿಂದ ಅವಳು ಯಾರೋ ಹೇಳಿದ ಹಾಗೆ ಹೋಸ್ಟೆಲ್ನ ಹೊರಗೆ ಹೋಗಬೇಡ, ಅಡುಗೆ ಮನೆಯಿಂದ ಈಚೆ ಬರಬೇಡ, ಯಾರಾದರೂ ಬಂದ ಕೂಡಲೇ ನೀನು ಒಳಗೆ ಹೋಗಿ ಅಡಗಿಕೋ ಹೇಳುವ ಕಾಲ ನಾವು ದಾಟಿ ಬಂದಿದ್ದೇವೆ. ನಾನೊಂದು ಲೇಖನ ಬರೆದಿದ್ದೇನೆ, ಮುಳ್ಳು ದಾರಿಯ ದಾಟಿ ಬಂದು ಅಂತ. ಮುಳ್ಳು ದಾರಿ ದಾಟಿ ಬಂದದ್ದು ಯಾರು? ಹೆಣ್ಮಕ್ಳು. ಏನೆಲ್ಲ ಇತ್ತು? ಜೀವಂತ ಇದ್ದವಳನ್ನು ಗಂಡನ ಚಿತೆಗೆ ಹಾಕಿ ಬಲವಂತವಾಗಿ ಸುಡುವ ಕಾಲ ಇತ್ತು. ಇಂಗ್ಲೀಷರ ಆಡಳಿತದಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಬಹಳ ಪ್ರಯತ್ನ ಆಗಿ ನಿಲ್ಲಿಸಿದರು. ಆಮೇಲಿನದು ಗೊತ್ತಿದೆ, ಸುಡುದು ಮಾತ್ರ ಅಲ್ಲ, ಇವರ ತಲೆ ಬೋಳಿಸಿ ಬಿಳಿ ಸೀರೆ ಏನೊಂದು ಉಡಿಸಿ ಮೂಲೆಯಲ್ಲಿಟ್ಟರೆ ಯಾವ ಆಕರ್ಷಣೆ ಇರೋದಿಲ್ಲ, ಚಾಕ್ರಿ ಮಾಡೋಕ್ಕಾಯ್ತು ಅಂತ ಬದಿಯಲ್ಲಿ ಬಿಟ್ಟದು. ಆ ಕಾಲಚಕ್ರ ತಿರುಗಿ ಈಗ ಒಳ್ಳೆಯ ಸ್ಥಿತಿಗೆ ಬಂದಿದೆ. ಅದನ್ನು ಹಾಳು ಮಾಡುವ ಯೋಚನೆ ಮಾತ್ರ ಅತಿ ಆಧುನಿಕರು ಹೇಳುವವರು ಮಾಡಬಾರ್ದು ಅಂತ ಹೇಳ್ಕೊಂಡು, ಈಗ ಪೌರಾಣಿಕ ನಾಟಕ ನನ್ನ ಹತ್ರ ಇವರದ್ದು ಒಂದು ದತ್ತ ಸಂಭವ ಅಂತ ಅದು ಒಂದು, ಮತ್ತೊಂದು ಈ ಪುಸ್ತಕದಲ್ಲಿರುವಂಥ ಮಿತ್ರ ಪ್ರೇಮ, ಮತ್ತು ನಿನ್ನೆ ಅಕಸ್ಮಾತ್ ಇವರ ಹತ್ರ ತುಂಬ ಪ್ರತಿ ಉಂಟಂತೆ, ನನಗೆ ಸಿಕ್ಕಿಯೇ ಇರಲಿಲ್ಲ, ಗುರುಕುಲ. ಈ 3 ನಾಟಕಗಳ ಬಗ್ಗೆ ಸ್ವಲ್ಪ ಮಾತ್ರ ನಾನು ಹೇಳ್ತೇನೆ. ನನ್ನ ದೌರ್ಬಲ್ಯ ಹೇಳಿದರೆ, ನೀರು ಕುಡಿತಾ ಇದ್ದರೆ ಮಾತ್ರ ಸ್ವಲ್ಪ ಮಾತಾಡಲಿಕ್ಕಾಗ್ತದೆ.
ಇದು ನನ್ನ ದೌರ್ಬಲ್ಯ ಅಲ್ಲ, ವಯಸ್ಸಿನ ದೌರ್ಬಲ್ಯ. ವಯಸ್ಸಾಗದ ಹಾಗೆ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಕಾಲಚಕ್ರದೊಡನೆ ಒಂದು ಭಿನ್ನಹ ಅಂತೇಳಿ ಹಾಡು ಅವರಿಗಿಷ್ಟ ಆಗಿತ್ತು. ಈಗಲೂ ನಾನು ಕೆಲವು ಕಡೆ ಅದನ್ನು ಹೇಳಿದ್ದುಂಟು. 6-7 ಚರಣಗಳಲ್ಲಿ 2 ಚರಣ ಮಾತ್ರ ಹಾಡ್ತೇನೆ. ಬಿಂದುವಾಗಿ ಸಿಂಧುವಾಗಿ ಆದಿ ಅಂತ್ಯರಹಿತವಾಗಿ ಮುಂದೆ ಮುಂದೆ ಚಲಿಸುತ್ತಿರುವ ಕಾಲಚಕ್ರವೇ, ಒಂದೇ ಒಂದು ದನಿಯ ನೀನು ನುಡಿಯಬಾರದೆ, ಅಂಧತೆಯ ಮುಸುಕನೆತ್ತಿ ಎಸೆಯಬಾರದೆ, ಬಿಂದುವಾಗಿ ಸಿಂಧುವಾಗಿ. ಶತಸಹಸ್ರ ವರ್ಷಗಳ ಗತವೈಭವವೇನಿತ್ತೋ, ಅತಿಮಾನವ ದೇವಗಣದ ಕಥನವೆಲ್ಲ ಹೇಗಿತ್ತೋ, ಕಂಡುಂಡ ಕಾಲವೇ ನಿನಗೆ ಮಾತು ಬೇಡವೇ, ಅಂದಿನ ಸುಂದರ ಕ್ಷಣ ಒಂದನ್ನು ಉಸುರದೆ, ಏಕೆ ಮುಂದೆ ಸಾಗಿದೆ ಎನಿತು ದೂರ ಕ್ರಮಿಸಿದೆ, ಏಕೆ ಮುಂದೆ ಸಾಗಿದೆ ಎನಿತು ದೂರ ಕ್ರಮಿಸಿದೆ, ಭಾವಪೂರ್ಣ ಜೀವ ಕಣವು ನಿನ್ನಲ್ಲಿ ಇಲ್ಲವೇ, ನಿನ್ನಲ್ಲಿ ಇಲ್ಲವೇ, ಬಿಂದುವಾಗಿ ಸಿಂಧುವಾಗಿ. ಯಾರು ಇಲ್ಲಿ ನಿತ್ಯರಲ್ಲ ತನ್ನದೆಂದು ಒಂದು ಇಲ್ಲ, ಯಾರು ಇಲ್ಲಿ ನಿತ್ಯರಲ್ಲ ತನ್ನದೆಂದು ಒಂದು ಇಲ್ಲ, ಅಣುವಿನಂಥ ನಿನಗೇಕೆ ಯಾಜಮಾನ್ಯ ಎನ್ನುವೆಯ, ಅಣುವಾಗಲಿ ತೃಣವಾಗಲಿ ಸೃಷ್ಟಿ ಘಟಕವಲ್ಲವೇ, ತೃಣಪುಷ್ಪಕ್ಕೂ ತನ್ನ ಪುಟ್ಟ ಭಾವನೆಗಳು ಸಲ್ಲವೇ, ಸತ್ವಯುಕ್ತ ಆತ್ಮಶಕ್ತಿ ವ್ಯರ್ಥವಾಗದಂತೆ ಶ್ರಮಿಸಿ, ಸತ್ವಯುಕ್ತ ಆತ್ಮಶಕ್ತಿ ವ್ಯರ್ಥವಾಗದಂತೆ ಶ್ರಮಿಸಿ, ಸರ್ವರ ಸಹಕಾರದಿಂದ ಭವ್ಯ ಬದುಕು ನಿರ್ಮಿಸಿ, ಸರ್ವರ ಸಹಕಾರದಿಂದ ಭವ್ಯ ಬದುಕು ನಿರ್ಮಿಸಿ, ಬಿಂದುವಾಗಿ ಸಿಂಧುವಾಗಿ ಆದಿ ಅಂತ್ಯರಹಿತವಾಗಿ ಮುಂದೆ ಮುಂದೆ ಚಲಿಸುತ್ತಿರುವ ಕಾಲಚಕ್ರವೇ, ಒಂದೇ ಒಂದು ದನಿಯ ನೀನು ನುಡಿಯಬಾರದೆ, ಅಂಧತೆಯ ಮುಸುಕನೆತ್ತಿ ಎಸೆಯಬಾರದೆ, ಬಿಂದುವಾಗಿ ಸಿಂಧುವಾಗಿ. ಬಿಂದುವಾಗಿದ್ದದ್ದು ಸಿಂಧುವಿನ ಹಾಗೆ ಆಗಿ ಮುಂದೆ 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 ಓಡಿತು. ನಮ್ಮ ಹಾಗೆ ನನ್ನ ಹಾಗೆ ಹೀಗೆ ವಯಸ್ಸಾದ ಮೇಲೆ ಇಷ್ಟು ವರ್ಷ ಆಗಿ ಹೋಯ್ತಲ್ಲ, ಹೇಗೆ ಇಷ್ಟು ವರ್ಷ ಆಯಿತು ಕಳೆದೋಯ್ತು ಹೇಳುವ ರೀತಿಯಲ್ಲಿ ಮುಂದರ್ದಿದೆ ಕಾಲ. ಯಾಕಂದರೆ ಒಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕ ಪ್ರಾಯದಲ್ಲಿರುವಾಗ ಏನು ಆಕಾಶದಲ್ಲಿ ವಿಮಾನ ಹಾರ್ತದಂತೆ ಹೇಳುವುದೇ ದೊಡ್ಡ ವಿಷಯ ಆಗಿತ್ತು. ಈಗ ಎಲ್ಲ ಕೂತಲ್ಲೇ ಎಲ್ಲ ಸೌಲಭ್ಯ ಎಲ್ಲ ಸಾಧ್ಯತೆ ಮನುಷ್ಯ ಕಂಡುಕೊಂಡಿದ್ದಾನೆ. ಇಷ್ಟು ಸುಲಭ ಆದರೂ ಮನುಷ್ಯನಲ್ಲಿ ಮನಸ್ಸಿಗೆ ಶಾಂತಿ ಮತ್ತೊಂದು ನಾನೀಗ ಸುಖವಾಗಿದ್ದೇನೆ ಹೇಳೋರು ಭಾಳ ಕಡಿಮೆ. ಏನೋ ಒಂದು ಕೊರತೆಯನ್ನೇ ದೊಡ್ಡದು ಮಾಡಿಕೊಂಡು ಮಾಡ್ತಾರೆ. ಈ ನಾಟಕಗಳು ನಮಗೆ ನೋಡುವಾಗ ನೋಡಿ, 1ನೇ ನಾಟಕ ದತ್ತ ಸಂಭವ ಅಂತ ಬರೆದಿದ್ದಾರೆ. ಇದರಲ್ಲಿರುವ ಕೆಲವು ವಿಷಯಗಳು ನಮಗೆ ನಾನು ಆರಿಸಿಕೊಂಡದ್ರಲ್ಲಿ 1ನೇ ನಾಟಕ. ಇದು ಪ್ರಕಟವಾದ್ದು 2010ನೇ ಇಸ್ವಿ. ಅದು 2000 ಇಸ್ವಿ ಮಿತ್ರ ಪ್ರೇಮ ಪುಸ್ತಕದಲ್ಲಿದ್ದದ್ದು. ಅದನ್ನು ಇಡ್ತೇನೆ ಇಲ್ಲಿ, ಪುಸ್ತಕ ಬೇಡ. 2010ರಲ್ಲಿ ನಾನು ಪತ್ರಿಕಾ ಹೇಳಿಕೆ ಕೊಟ್ಟು ಬೇರೆ ಬೇರೆಯಿಂದ ಕರೆಸಿ 10 ನಾಟಕ ಮಾಡಿದ್ರಲ್ಲಿ ಒಂದು ಇವರ ಮಿತ್ರ ಪ್ರೇಮ. ಅದನ್ನು ಮತ್ತೆ ಹೇಳ್ತೇನೆ. ಇದು ದತ್ತ ಸಂಭವ. ಸಾರಾಂಶ: ದೇವಸಭೆಯಲ್ಲಿ ದೇವಾನುದೇವತೆಗಳು ಅಷ್ಟದಿಕ್ಪಾಲಕರು ಆಸೀನರಾಗಿದ್ದಾಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲ ಪತ್ನಿಯರ ಸಮೇತ ಬರ್ತಾರಂತೆ. ನಮಗೆ ಭಕ್ತ ಪ್ರಹ್ಲಾದ, ಭಕ್ತ ಕುಚೇಲ, ಮತ್ತು ಲಂಕಾದಹನ, ಇನ್ನೊಂದು ಮತ್ತೊಂದು ಎಲ್ಲ ಗೊತ್ತುಂಟು. ಈ ದತ್ತ ಸಂಭವ ಹೆಚ್ಚು ಗೊತ್ತಿಲ್ಲ. ದತ್ತಾತ್ರೇಯ ಜನ್ಮ ತಾಳಿದಂಥ ಒಂದು ಕತೆ ಇದು. ಬೇರೆ ಬೇರೆ ವಿಷಯ. ನಾರದ ಬರ್ತಾನೆ. ನಾರದ ಬಂದ ಮೇಲೆ ಲೋಕಾಭಿರಾಮ ಎಷ್ಟೋ ಬರ್ತದೆ. ಎಷ್ಟೋ ವಿಷಯ. ಏನು ನೀವು ಕಂಡ ವಿಶೇಷ ಎಂಥದ್ದು? ನಾರದರ ಹತ್ರ ಎಲ್ಲರೂ ಕೇಳುವುದಿದ್ದದ್ದೇ, ಅವರದಕ್ಕೆ ಬಣ್ಣ ಹಚ್ಚಿ ಹೇಳುವಂಥದ್ದು ಇದ್ದದ್ದೇ. ಹಾಗೆ ಹೇಳಿದಾಗ ಭೂಲೋಕದಲ್ಲಿ ಯಮುನಾ ನದಿಯ ಗೋದಾವರಿ ನದಿ ತೀರದಲ್ಲಿ ಅತ್ರಿ ಮಹಾಮುನಿ ಅಂತ ಒಬ್ಬ ಬಹಳ ದೊಡ್ಡ ತಪಸ್ವಿ ಇದ್ದಾನೆ. ಅವನ ಹೆಂಡತಿ ಅನಸೂಯೆ. ಅವಳಷ್ಟು ಪತಿವ್ರತೆಯರು
ಇಡೀ 3 ಲೋಕದಲ್ಲಿ ನೋಡಿದರೂ ಯಾರೂ ಇಲ್ಲ, ಮಹಾಪತಿವ್ರತೆ ಅವಳು, ಹಾಗೆ ಹೀಗೆ ಎಲ್ಲ ನಾರದ ಹೊಗಳಿದಾಗ ಈ ತ್ರಿಮೂರ್ತಿಯರ 3 ಹೆಂಡತಿಯರಿಗೆ ಬಹಳ ಹೊಟ್ಟೆ ಕಿಚ್ಚು ಶುರುವಾಗ್ತದಂತೆ. ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿಯರಿಗೆ. ನಮಗಿಂತ ದೊಡ್ಡ ಪತಿವ್ರತೆ ಆಗಿ ಹೋದ್ಲ ಅನಸೂಯೆ, ಏನು ಕತೆ, ಎಂಥದವಳು ಅಷ್ಟು ಮಾಡಿದ್ಲು ಅಂತ ಕೇಳಿ ಬಾಕಿದವ್ರು ಹೇಳ್ತಾರೆ, ಯಾಕೆ ಈ ಮತ್ಸರ, ಹೆಂಗಸರಿಗೆ ಮತ್ಸರ, ಅದರಲ್ಲಿ ಬರುವುದೆಲ್ಲ ಹೆಂಗಸರಿಗೆ, ಅದು ಇರೋದು ಹಾಗೆ ಕೆಲವು ಮತ್ಸರ ಜಾಸ್ತಿ ನಿಮಗೆ ಅಂತ ಹೇಳಿದಾಗ, ಇನ್ನು ಅದೇನಿಲ್ಲ, ಅನಸೂಯೆಯನ್ನು ಅವಳು ದೊಡ್ಡ ಪಾತಿವ್ರತ್ಯ ಹೇಳುವುದನ್ನು ನೀವು ಅದು ಅಲ್ಲ, ಪತಿವ್ರತೆ ಅಲ್ಲ, ಅವಳು ದೊಡ್ಡ ಮಹತ್ವದವಳು ಅಲ್ಲ ಅಂತ ನೀವು ಮಾಡಿ ಬರಬೇಕು ಅಂತ ತಮ್ಮ ಗಂಡಂದಿರಿಗೆ ಅಪ್ಪಣೆ ಆಯ್ತಂತೆ. ತ್ರಿಮೂರ್ತಿಯರು ಹೊರಟರು, ಬ್ರಾಹ್ಮಣ ವೇಷಧಾರಿ ಆಗಿ ಭಿಕ್ಷಾನ್ನಕ್ಕೆ ಹೊರಟವರ ಹಾಗೆ. ಆಗ ದಾರಿಯಲ್ಲಿ ಹೋಗುವಂಥ ಅವರ ಕಾಡಿನ ದೃಶ್ಯ, ಪ್ರಕೃತಿ ಚಂದ, ಪ್ರಾಣಿಗಳು, ಸಸ್ಯಗಳು ಎಲ್ಲ ತುಂಬ ಬರ್ತದೆ, ಅದೆಲ್ಲ ಬೇಡ. ಅಲ್ಲಿ ಹೋಗಿ ಅವರು ಇದು ಪರ್ಣಕುಟೀರ ಅದರ ಎದುರು ಹೋದಾಗ ಅವಳು ನೋಡ್ತಾಳೆ ಅನಸೂಯೆ. ಮಹಾಪತಿವ್ರತೆ ಮಾತ್ರ ಅಲ್ಲ, ಬಹಳ ಅತಿಥಿ ಸತ್ಕಾರ ಪ್ರತಿಯೊಂದರಲ್ಲಿ ಅವಳು ಬಹಳ ಉತ್ತಮಳು ಅಂತ ಪ್ರಸಿದ್ಧಿ. ಆಗ ತ್ರಿಮುನಿಗಳು ಸ್ನಾನಕ್ಕಾಯನ ಹೋಗಿದ್ದಾರೆ, ಬನ್ನಿ 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 ಹೇಳಿ ಇವರಿಗೆ ಬಾಯಾರಿಕೆಗೆ ಕೊಟ್ಟು ಎಲ್ಲ ಮಾಡಿ ಕೂತ್ಕೊಳಿಸಿ, ಊಟ ಮಾಡಿ ಆಗಲಿಲ್ಲ ಅಂತ ಇವರು ಅಂತ ಕೇಳಿ ಭಕ್ಷ್ಯ ಭೋಜ್ಯ ತಯಾರಿಸಿ ಒಳ್ಳೆಯ ಆಹಾರ ಸಿದ್ಧಪಡಿಸಿ, ಬನ್ನಿ ಮಹಾನುಭಾವರೇ ನೀವು ಬಂದದ್ದು ಬಹಳ ವಿಶೇಷ, ಆಹಾರ ಸ್ವೀಕರಿಸಬೇಕು, ಇಲ್ಲಿ ಕುಡಿ ಬಾಳೆ ಎಲೆ ಅದು ಇದು ಭಕ್ಷ್ಯ ಭೋಜ್ಯ ಅಂತ ಉಪಚಾರದ್ದೆಲ್ಲ ಉಂಟು, ಹಾಕಿ ದಯಮಾಡಿ ಊಟ ಮಾಡಬೇಕು, ನೀವು ಊಟ ಕೇಳಿ ಹೇಳಿದಾಗ ಆ 3 ತ್ರಿಮೂರ್ತಿಗಳು, ಹೆಂಗಸರಿಗೆ ಮತ್ಸರ ಅಂತಾಯಿತು, ತ್ರಿಮೂರ್ತಿಗಳು ಏನು ಮಾಡೋದು, ಅವರು ನಾವು ಊಟ ಮಾಡಬೇಕಾದ್ರೆ ಒಂದು ಷರತ್ತು ಉಂಟು ಅಂದ್ರಂತೆ. ಎಂಥ ಷರತ್ತು? ಷರತ್ತು ಮತ್ತೇನಲ್ಲ, ನೀನು ವಿವಸ್ತ್ರಳಾಗಿ ನಮಗೆ ಬಡಿಸಬೇಕು, ನೀವು ಬಟ್ಟೆ ಅಲಂಕಾರ ಎಂತ ಬೇಡ, ಹಾಗೆಯೇ ನಮಗೆ ಬಡಿಸ್ಬೇಕು. ಇವಳಿಗೆ ಒಂದೇ ಸಲ ದಿಗ್ಭ್ರಾಂತಿಯಾಗಿ, ಈಗಿನ ಇದರಲ್ಲಿ ಹೇಳಿದ್ರೆ ಸುನಾಮಿ ಅಲೆ ಎದ್ದ ಹಾಗೆ ಆಗಿ ಏನೆಲ್ಲ ಆಗಿ ಕಂಗಾಲಾಗಿ ಕಡೆಗೆ ಯೋಚಿಸಿದ್ಲಂತೆ. ಗಂಡನ ತಪಸ್ಸಿನ ತೀರ್ಥ ಕಮಂಡಲ್ನಲ್ಲಿ ಉಂಟು, ಅಲ್ಲಿ ಹೋಗಿ ಅದನ್ನು ಹಿಡ್ಕೊಂಡು ಬಂದ್ಲಂತೆ. ಆಗ ಇವರು ಅಯ್ಯೋ ನಮಗೆ ಹಸಿವಾಗ್ತದೆ ಬೇಗ ಬಡಿಸು ಹೇಳ್ತಾ ಇದ್ದಾರಂತೆ. ಅದನ್ನು ತಗೊಂಡು ಬಂದು 3 ಪ್ರೋಕ್ಷಿಸಿದಾಗ ಅವರೆಲ್ಲ 3 ಜನ ಕೂಡ ಅಂಬೆ ಹರೆಯುವ ಮಕ್ಕಳಾದರಂತೆ. ನನಗೆ ಆ ಅಂಬೆ ಹರೆಯುವ ಆ ಶಬ್ದ ನನಗೆ ಗೊತ್ತಿರಲಿಲ್ಲ, ಬಹುಶಃ ಅಂಬೆಗಾಲಿಟ್ಟುಕೊಂಡು ಹರಿಯುವಂಥ ಮಕ್ಕಳಾದರು. ಆಮೇಲೆ ಇವಳು ಹಾಲು ಉಣಿಸಿದ್ಲು, ಅವಕ್ಕೆಲ್ಲ ವ್ಯವಸ್ಥೆ ಹಾಲು ಉಣಿಸಿದ್ಲು, ತಲೆಗೆ ಎಣ್ಣೆ ನೆತ್ತಿ ತುಪ್ಪ ಅದು ಇದು ಎಲ್ಲ ಉಪಚಾರ ಮಾಡಿ 3 ತೊಟ್ಟಿಲನ್ನು ಕಟ್ಟಿ ತೊಟ್ಟಿಲು ತೂಗಿದ್ಲು, ಜೋಗುಳ ಹಾಡಿದ್ದು, ಬೇಕಾದಷ್ಟು ಜೋಗುಳ ಪದ್ಯ ಇದರಲ್ಲಿ ಉಂಟು. ಎಲ್ಲ ಆಗಿರುವಾಗ ಸ್ನಾನಕ್ಕೆ ಹೋದ ಗಂಡ ಬಂದ, ಇದೇನು ಮಕ್ಕಳ ಸ್ವರ ಅಂತ ಕೇಳಿದಾಗ ಎಲ್ಲ ಹೇಳಿದಾಗ ಬಹಳ ಖುಷಿಯಾಯಿತು. ನಾವು ಇನ್ನು ಬೇರೆ ತಪಸ್ಸು ಜಪ ನಮಗೆ ಏನೂ ಬೇಡ, ಈ ಮಕ್ಕಳನ್ನು ನಾವು ದೊಡ್ಡದು ಮಾಡಿದರೆ ಸಾಕು, ಇವರು ದೇವತೆಗಳು ಅಂತ ಗೊತ್ತಾಯಿತು ಅಂತ ತೀರ್ಮಾನ ಮಾಡಿರುವಾಗ ಅಲ್ಲಿ ಏನಾಯಿತು, ಬೇರೆ ಬೇರೆ ಲೋಕಗಳಲ್ಲೆಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲ ನಿಂತು ಹೋಯ್ತಂತೆ ಈ ದೇವತೆಗಳು ಇಲ್ಲದೆ. ಇನ್ನೇನು ಮಾಡೋದು, ಇನ್ನು ಪುನಃ ತ್ರಿಮೂರ್ತಿ ನಾರದ ಬಂದ ಹೇಳಲಿಕ್ಕೆ ಅಲ್ಲಿ ಹೋಗಿದ್ದಾರೆ ಹೀಗಾಗಿದೆ ಅಂತ. ಅವರು ಇಲ್ಲಿಗೆ ಪುನಃ ಇವರೇ ಬರಬೇಕು, ಯಾರು ಈ 3 ದೇವಿಯರು ಅಂತ ಹೇಳಿದೆ. ಇದರಲ್ಲಿ 3 ದೇವಿಯರು ಬಂದು ಇವಳನ್ನು ಅನಸೂಯೆಯನ್ನು ಬಹಳ ಭಕ್ತಿಯಿಂದ ಕೇಳಿಕೊಂಡು ಎಲ್ಲ ಮಾಡಿ ಅವರನ್ನು ಪುನಃ ನಿಜ ರೂಪಕ್ಕೆ ತಂದು, ಆನಂತರ ಅವರೆಲ್ಲ ವಾಪಸ್ಸು ನಮ್ಮ ತಪ್ಪಾಯಿತು, ನೀನು ಮಹಾಪತಿವ್ರತೆ ಹೌದು ಅಂತ ಒಪ್ಪಿ ವಾಪಸ್ ಹೊರಡುವಾಗ ಇಷ್ಟು ದಿನ ಇದ್ದದ್ದಕ್ಕೆ ನಮ್ಮ 3 ಒಂದು ಪ್ರತಿನಿಧಿಯಾಗಿ 3 ತಲೆ ಇರುವಂಥ ದತ್ತಾತ್ರೇಯ ಎನ್ನುವಂಥ ಒಬ್ಬ ಬ್ರಹ್ಮಚಾರಿ ತಪಸ್ವಿ, ಅವನು ನಮ್ಮ ಪರವಾಗಿ ನಿನ್ನ ಮಗನಾಗಿ ಇರ್ತಾನೆ ಅಂತೇಳಿ ಹೇಳಿ ದತ್ತಾತ್ರೇಯ ದತ್ತ ಸಂಭವ ಅಂತ ನಾಟಕ ಹೆಸರು ಕೊಟ್ಟಿದ್ದಾರೆ. ದತ್ತಾತ್ರೇಯನನ್ನು ಅಲ್ಲಿ ಬಿಟ್ಟು ಅವರು ಹೋಗ್ತಾರೆ. ಹಾಗೆ ಸುಖಾಂತ್ಯ ಆಗ್ತದೆ. ಇದರಲ್ಲಿ ತಿಳಿಯುವಂಥ ವಿಷಯ ಮತ್ಸರ ಒಳ್ಳೆಯದಲ್ಲ, ಸುಖಾಂತ್ಯ ಆಗ್ತದೆ. ಮತ್ತು ಅಂದಿನ ಕಾಲದಲ್ಲಿ ಏನು ಮಾಡಿದರೂ ಕೊನೆಯಲ್ಲಿ ಒಳ್ಳೇದು ಬರ್ತದೆ. ಈಗ ಹರಿಶ್ಚಂದ್ರ ಹೆಂಡತಿಯ ತಲೆ ಕಡಿಲಿಕ್ಕೆ ಹೋದಾಗ ಈಶ್ವರ ಪ್ರತ್ಯಕ್ಷ ಆಗಿ ಎಲ್ಲ ಜೀವ ಮಾಡಿದ. ಈ ಕಾಲದಲ್ಲಿ ಎಲ್ಲಿಯಾದರೂ ಅಂಥದ್ದು ಮಾಡಿದರೆ ಆ ಫಲ ಹೀಗೆ ಸಿಗ್ತದಾ? ಸಿಕ್ಕಲಿಕ್ಕಿಲ್ಲ. ಆದ್ದರಿಂದ ಅಷ್ಟು ವ್ಯತ್ಯಾಸಗಳು ಅವರಿಗೆ ಮೊದಲೇ ಗೊತ್ತಿರೋದಿಲ್ಲ, ಅಂತೂ ಒಳ್ಳೆಯ ಸುಖಾಂತ್ಯ ಆಗುವಂಥ ಸಂದರ್ಭ ಅಂತ ಪೌರಾಣಿಕ ನಾಟಕಗಳಲ್ಲಿ ಹಾಗಿದ್ದು ಬರ್ತದೆ. ನಿಜವಾಗಿ ನಾಟಕದಲ್ಲಿ ಆಗಲಿ ಕಥೆಯಲ್ಲಾಗಲಿ ಯಾವುದರಲ್ಲೇ ಆಗಲಿ ನಾನು ಸುಖಾಂತ್ಯ ಆಗೋದನ್ನು ಮಾತ್ರ ಇಷ್ಟಪಡ್ತೇನೆ. ಇದಾಗೋದು ಕೊಲೆ ಮತ್ತೊಂದು ಹಿಂಸೆ ಈ ಧಾರಾವಾಹಿಗಳು ಕೆಲವು ಬರ್ತಾವಲ್ಲ, ಸ್ವಲ್ಪ ಆಗ್ತಾ ಇರುವಾಗ ಸರಿ ಇರ್ತವೆ,
ಕಡೆಗೆ ಪುರ ಅವರನ್ನು ಲಗಾಡಿ ತೆಗೆಯೋದು ಹೇಗೆ, ಇವರನ್ನು ತೆಗೆಯೋದು, ಅದು ಹೆಂಗಸರೇ ಹೆಚ್ಚು. ಪ್ರತಿಯೊಂದು ಅವರನ್ನು ಲಗಾಡಿ ತೆಗೆಯುವ ಯೋಚನೆ ಬರೋದು. ಅಂಥದ್ದನ್ನು ನೋಡೋದನ್ನು ನಾನು ನಿಲ್ಲಿಸಿಬಿಡೋದು, ಇನ್ನು ಬೇಡ ಇದು, ಅದರಿಂದ ಕಲಿಯುವಂಥದ್ದೇ, ನೋಡುವವರು ಕಲಿಯುವುದೇನದನ್ನು ಅಂಥದ್ದು ಬಿಟ್ಟುಬಿಡೋದು ಒಳ್ಳೆಯದು. ಅದೇ ಮೊನ್ನೆ ಯಾರೋ ಒಬ್ಬರು ಹೇಳ್ತಿದ್ರು, ಅಯ್ಯೋ ಎಂಥ ಧಾರಾವಾಹಿ ಅದು ನೋಡಲಿಕ್ಕೇ ಬೇಡ ಅಂಥದ್ದು ನೋಡುದಾ ಅಂತ ಹೇಳ್ತಿದ್ರು. ಮತ್ತೊಬ್ರು ಹೇಳಿದರು, ರಿಮೋಟ್ ನಿಮ್ಮ ಕೈಯಲ್ಲಿ ಉಂಟಲ್ಲ, ಅದು ಬೇಡದಾಗ ಆಫ್ ಮಾಡಿ ಬಿಡ್ಬೋದಲ್ಲ, ಅಂಥದ್ದನ್ನು ಮುಂದೆ ಎಂತ ನೋಡೋದು ಅಂತ. ಅದು ಸತ್ಯ. ಈಗ ಎರಡನೇದು ಮಿತ್ರ ಪ್ರೇಮ ನಾಟಕ ನಮ್ಮ ಚಿರಂತನದಲ್ಲಿ ಪ್ರಕಟ ಆದ್ದು. ಇದು ನಿಮ್ಗೆಲ್ರಿಗೂ ಗೊತ್ತಿರುವ ಕತೆ. ಕಥಾ ಸಾರಾಂಶ ಮಾತ್ರ ಹೇಳ್ತೇನೆ. ದಾರುಣವಾದ ದಾರಿದ್ರ್ಯದ ಬದುಕಿನಲ್ಲಿಯೂ ಪತ್ನಿ ಪುತ್ರರೊಂದಿಗೆ ದೈವಭಕ್ತಿ ಮತ್ತು ಧರ್ಮ ಶ್ರದ್ಧೆಯಿಂದ ಬದುಕು ಸಾಗಿಸುತ್ತಿದ್ದ ಸುಧಾಮ ಕೊನೆಗೂ ತನ್ನ ಬಾಲ್ಯದ ಸಹಪಾಠಿ ಮಿತ್ರ ಶ್ರೀಕೃಷ್ಣನಲ್ಲಿಗೆ ತನ್ನ ಕಷ್ಟ ಹೇಳಿಕೊಳ್ಳಿಕ್ಕೆ ಅಂತ ಹೊರಡ್ತಾನೆ. ಹೆಂಡತಿಯು ಹೇಳ್ತಾಳೆ, ನೀವು ಒಮ್ಮೆ ಹೋಗಿ ಬರಬಾರ್ದ, ಭಿಕ್ಷಾ ಅನ್ನದಿಂದ ಹೊಟ್ಟೆ ತುಂಬುವುದು, ಮಕ್ಕಳಿಗೆ ಹೊಟ್ಟೆ ತುಂಬುವುದಿಲ್ಲ, ನಿಮಗೆ ಬಹಳ ಪ್ರೀತಿಯ ಗೆಳೆಯ ಆಗಿದ್ದ ಶ್ರೀಕೃಷ್ಣ, ಒಂದು ಸಲ ಹೋಗಿ ಬರ್ಬೋದಲ್ಲ. ಆದರೆ ಹೋಗುವಾಗ ಏನಾದರೂ ಕಾಣಿಕೆ ತಗೊಂಡು ಹೋಗಬೇಕಲ್ಲ, ನಮ್ಮ ಹತ್ರ ಕೊಡಲಿಕ್ಕೆ ಏನಿಲ್ಲ ಹೇಳುವಾಗ, ನಿನ್ನೆ ರಂಗಮ್ಮ ಅವಲಕ್ಕಿ ಕುಟ್ಲಿಕ್ಕೆ ಕರೆದಿದ್ರು ನನ್ನನ್ನು, ಅವರು ಸ್ವಲ್ಪ ಅವಲಕ್ಕಿ ಕೊಟ್ಟಿದ್ದಾರೆ, ಆ ಅವಲಕ್ಕಿಯನ್ನು ತಗೊಂಡು ಹೋಗುದು ಅಂತ ಹೊರಟು ಕಾಡಿನಲ್ಲಿ ಹೋಗುವಾಗ, ಅದು ಸರಿ ನಿನ್ನ ಗಂಟೆ ಅಂತ ಜೋರು ಮಾಡಲಿಕ್ಕೆ ಕಳ್ಳರು ಬಂದರು, ಕಾಡು ದಾರಿ ಆಗ ರೈತರಲ್ಲಿ ಎದುರು ಬಂದಾಗ ಕಳ್ಳರು ಓಡಿದ್ರಂತೆ. ಇದೆಲ್ಲ ಕೃಷ್ಣನ ದಯೆ ಹೇಳಿ ಕೃಷ್ಣನೇ ಭಜನೆ ಮಾಡ್ತಾ ದ್ವಾರಕ್ಕೆ ಹತ್ರ ಆಗುವಾಗ ಒಳಗೆ ಹೋಗಲಿಕ್ಕೆ ದೂತರು ಬಿಡುವುದಿಲ್ಲ, ಯಾಕಂದರೆ ಯಾರ್ಯಾರನ್ನು ಒಳಗೆ ಬಿಡಲಿಕ್ಕಿಲ್ಲ ಅಂತ ಹೇಳ್ಕೊಂಡು. ಆಗ ಇವನು ನನ್ನ ಸಹಪಾಠಿ ಶ್ರೀಕೃಷ್ಣ ಎಲ್ಲ ಹೇಳಿ ಒಳಗೆ ಹೋಗಿ ಹೇಳಿ ಬಾ ಹೇಳಿದಾಗ ಒಳಗೆ ಹೋಗಿ ಸುದ್ದಿ ಕೊಟ್ಟಾಗ ಕೃಷ್ಣ ತಕ್ಷಣ ಎದ್ದು ಪ್ರೀತಿಯಿಂದ ಇವನು ಎದುರುಗಾಣಿಸಿ ಬಹಳ ದೊಡ್ಡ ರಾಜೋಪಚಾರ, ರೇಷ್ಮೆ ವಸ್ತ್ರ ಏನೆಲ್ಲ ಉಂಟು, ದಿವ್ಯ ದುಕೂಲಗಳು, ಆಮೇಲೆ ಚಿನ್ನದ ಹರಿವಾಣದಲ್ಲಿ ಇದರಲ್ಲಿ ಎಲ್ಲ ಅಂಥದ್ದೆಲ್ಲ ಅನುಭವಿಸ್ತಾ ಕೆಲವು ದಿನ ಕಳೆದ ನಂತರ ಏನಾಯಿತು, ಇನ್ನು ವಾಪಸ್ ಹೋಗಬೇಕು ಹೇಳುವಾಗ ಇವನು ಕೃಷ್ಣ ವಿಶ್ವಕರ್ಮನಿಗೆ ಅಪ್ಪಣೆ ಮಾಡಿ ಅವರಿದ್ದ ಜಾಗ ಮನೆಯನ್ನು ದೊಡ್ಡ ಭವನ ಮಾಡಲಿಕ್ಕೆ ಮತ್ತು ಕುದುರೆಯ ಸಾರಥಿಯನ್ನು ಕೊಟ್ಟು ಇವನನ್ನು ಮನೆ ಕಳಿಸೋದು. ಮನೆ ಬಂದು ನೋಡುವಾಗ ದೊಡ್ಡ ಮಹಲ್ ಆಗಿದೆ. ಹೆಂಡತಿ ಒಂದು ಚಿನ್ನದ ಪಾತ್ರೆಯಿಂದ ಇವನ ಕಾಲೆಲ್ಲ ನೀರಿನಲ್ಲಿ, ಚಿನ್ನದ ಪಾತ್ರೆಯಲ್ಲಿ ನೀರಿನಲ್ಲಿ ತೊಳಿತಾಳೆ. ಈ ಅದ್ಭುತ ಹೇಗಾಯಿತು ಕೇಳಿದರೆ ಮಿತ್ರ ಪ್ರೇಮ. ಇವನು ಬಡವ, ಏನಿಲ್ಲದವ, ಕಲಿಯುವಾಗ ಇವನು ಯಾವುದರಲ್ಲಿ ಒಂದು ಒಳ್ಳೆತನ ಇತ್ತು, ಚುರುಕು ಇತ್ತು, ಆದರೆ ಬಹಳ ಬಡವ, ತಂದೆ ತಾಯಿ ಇಲ್ಲ ಹೇಳಿದ್ದ. ಈಗ ನೋಡಿದರೆ ಈ ಮಿತ್ರನಿಂದಾಗಿ ಮಿತ್ರ ಪ್ರೇಮವನ್ನು ಹಾಗೆ ಉಳಿಸಿಕೊಂಡಿದ್ದಾನೆ. ಮಿತ್ರ ದ್ರೋಹದ ಇದ್ದಾವೆ, ಮಿತ್ರ ಪ್ರೇಮಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ಇದು. ಆಮೇಲೆ ಅಕಸ್ಮಾತ್ ನಿನ್ನೆ ಇವ್ರ ಹತ್ರ ತುಂಬ ಉಂಟಂತೆ, ಗುರುಕುಲ ಎನ್ನುವಂಥ ಇದರಲ್ಲಿ ಹೆಡ್ಡಿಂಗ್ ಎಲ್ಲ ಮಕ್ಕಳ ನಾಟಕ ಅಂತ ಉಂಟು. ಈಗ ಎರಡು ಹೇಳಿದ್ರಲ್ಲಿ ಮಕ್ಕಳ ನಾಟಕ ಅಂತ ಇರಲಿಲ್ಲ, ದೊಡ್ಡವರು ಮಾಡ್ಬೋದು, ಮಕ್ಕಳು ಮಾಡ್ಬೋದು. ಇದರಲ್ಲಿ ಮಕ್ಕಳ ನಾಟಕ ಅಂತ ಇದೆ. ಇದರಲ್ಲಿ ಸಣ್ಣ ಸಣ್ಣ ಸಂಭಾಷಣೆ ಮತ್ತು ಮಧ್ಯ ಹಾಡುಗಳು, ಮಕ್ಕಳಿಗೆ ಖುಷಿ ಆಗ್ಬೋದು. ಸಹಪಾಠಿಗಳು ಹೇಗಿರಬೇಕು, ಮಿತ್ರ ಪ್ರೇಮ ಹೇಗೆ, ಅಂಥ ನಾಟಕವೇ ಮಕ್ಕಳಿಗೆ ಒಳ್ಳೆಯದು. ಈ ದತ್ತಾತ್ರೇಯ ಸ್ವಲ್ಪ ಅದ್ಭುತವಾಗಿ ಕಾಣ್ತದೆ. ನಮ್ಮ ಆಲಿಬಾಬಾ, ಅಲ್ಲಾವುದ್ದೀನ್ ದೀಪ ಮತ್ತೊಂದೆಲ್ಲ ಇದ್ದ ಹಾಗೆ ಹೇಗಪ್ಪ ಇದು ಹೇಳುವ ಪ್ರಶ್ನೆ ಬರ್ತದೆ ಅಲ್ಲಿ. ಆದರೆ ಇಂದಿನ ಕಾಲದಲ್ಲಿ ಎಲ್ಲವೂ ಸಾಧ್ಯ ಅಂತ ಕಥೆಯಲ್ಲಿ ಓದ್ತೇವೆ ನಾವು. ಈಗಿನ ಇದು ಬೇಡ, ಆ ಸಂಭವ ಇದಕ್ಕೆ ಪೌರಾಣಿಕ ನಾಟಕಕ್ಕೆ ಬೇಡ, ಸಾಮಾಜಿಕ ಆದರೆ ಮತ್ತೆ ನೋಡ್ಬೋದು. ಭೈರಪ್ಪನವರ ಪರ್ವ ಕಾದಂಬರಿಯನ್ನು ನಾಟಕ ಮಾಡಿ 8 ಗಂಟೆಯ ನಾಟಕ ಅಂತ ಅದಕ್ಕೆ ಲಕ್ಷಗಟ್ಟಲೆ ಉಪಯೋಗಿಸಿ ಎಲ್ಲ ಮಾಡ್ತಾ ಇದ್ದಾರಂತೆ, ಅದರ ವಿಷಯ ಬೇರೆ. ಹೀಗೆ ಇದು ಗುರುಕುಲದಲ್ಲಿ ಮುಖ್ಯವಾಗಿ ಇವರು ಸಹಪಾಠಿಗಳು, ಬಲರಾಮ, ಕೃಷ್ಣ ಮತ್ತು ಕುಚೇಲ ಸಹಪಾಠಿಗಳಾಗಿ ಕೊನೆಯಲ್ಲಿ ಇವರೆಲ್ಲ ಒಳ್ಳೆಯ, ಆಗ ಗುರುಕುಲ ಹೇಳಿದರೆ ಗುರು ಮನೆಗೆ ಕಟ್ಟಿಗೆ ಸಹ ತಂದಾಕಬೇಕು, ದನಗಳನ್ನು ಮೇಯಿಸಬೇಕು, ಎಲ್ಲ ಮಾಡಬೇಕು. ಹಾಗೆ ಮಾಡ್ತಾ ವಿದ್ಯಾಭ್ಯಾಸ ಮುಗಿದ ನಂತರ ನಾವು ಹೋಗ್ತೇವೆ ಹೇಳುವಾಗ ಕೃಷ್ಣನ ಹತ್ರ ಏನು ಗುರುದಕ್ಷಿಣೆ, ಗುರುವಿನ ಪತ್ನಿ ಕೇಳ್ತಾಳೆ, ನಾನು ಕೇಳಿದ್ದನ್ನು ಕೊಡ್ತೀಯಾ ಅಂತ. ಆಯಿತು, ಏನು ಕೇಳಿದಾಗ ಯಮುನಾ ನದಿಗೆ ಸ್ನಾನಕ್ಕೆ ಹೋದಾಗ ತನ್ನ ಮಗ ನದಿಯಲ್ಲಿ ಹೋಗಿದ್ದಾನೆ ಬಳ್ಕೊಂಡು, ಆದ್ದರಿಂದ ಅವನನ್ನು ತಂದು ಕೊಡ್ತೀಯಾ? ಇವನು ಏನು ಮಾಡಿದ, ನಾನು ತಂದು ಕೊಡ್ತೇನೆ ಹೇಳಿ ಬಲರಾಮ ಕುಚೇಲ ಎಲ್ಲ ಎಂಥ ಮರ ಇದು ಅಂತ ಕೇಳಿದರೂ ಸಹ ತಾನು ಹೋಗಿ ಯಮುನಾ ನದಿಯ ದೇವಿಯನ್ನು ಪ್ರಾರ್ಥನೆ ಮಾಡಿ, ಅವಳು ನನ್ನ ಹತ್ರ ಇಲ್ಲ ಮರಯ, ಅವನು ತಗೊಂಡು ಹೋಗಿ ಆಗಿದೆ, ಯಮ ತಗೊಂಡು ಹೋಗಿದ್ದಾನೆ ಅಂತ ಹೇಳಿದಾಗ ಅವಳು ಬಹಳ ಗೌರವ ಕೊಡ್ತಾಳೆ ಕೃಷ್ಣನಿಗೆ. ಪರಮಾತ್ಮ ಅಂತ ಗೊತ್ತುಂಟು, ಆದರೆ ನನ್ನ ಕೈಯಲ್ಲಿ ಆಗುವುದಲ್ಲ ಅಂತ. ಅಲ್ಲಿಂದ ಯಮಲೋಕಕ್ಕೆ ಹೋಗಿ ಯಮಲೋಕದಲ್ಲಿಯೂ ಯಮನು ಗೌರವಿಸಿ ಚಿತ್ರಗುಪ್ತನನ್ನು ಕರೆದು ಆ ಹುಡುಗನನ್ನು ಹಾಗೆ ಇಟ್ಕೊಂಡಿದ್ದಾರಂತೆ, ತಂದು ಒಪ್ಪಿಸಿ
ಅವನನ್ನು ತಂದು ಈ ಗುರುಪತ್ನಿಗೆ ಕೊಟ್ಟಾಗ ನಿಜವಾಗಿ ಇವನು ಅಲೌಕಿಕ, ಇವನು ದೇವರೇ ಹೌದು ಅಂತ ಗೊತ್ತಾಗ್ತದೆ. ಅದು ಗುರುದಕ್ಷಿಣೆ. ಇದಕ್ಕೆ ಹೆಸರು ಗುರುಕುಲದೊಳಗೆ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಇದು ಈ 3 ನಾಟಕಗಳು ಇವರು ಬರೆದ ನಾಟಕಗಳು. 3 ಕೂಡ ಅಂದರೆ ಅವರ ವಿಷಯ ಹೇಳುವುದಾದರೆ ಪರಮೇಶ್ವರಿಯವರು ಅವರು ಬಹಳ ಭಕ್ತಿ ಪ್ರಧಾನದವರು. ಈಗ ಅಷ್ಟೂ ಜೀವನದಲ್ಲಿ ಅನುಭವಿಸಿದ್ರು. ಅವರು ಉಪವಾಸ, ದೇವರ ಹರಕೆ, ಹಬ್ಬ ಹರಿದಿನ ಒಂದೂ ಬಿಟ್ಟವರಲ್ಲ. ಇವರು ಹೇಳಿದಾಗೆ ಇಷ್ಟೆಲ್ಲ ಒಂದು ನಿಷ್ಠೆಯಿಂದ ಎಷ್ಟು ಕಷ್ಟ ಬಂದರೂ ದೇವರಿದ್ದಾನೆ ಅಂತ ಆ ಭರವಸೆ ನಿಜವಾಗಿ ಒಳ್ಳೆಯದು. ಮನಸ್ಸಿಗೆ ಯಾರೂ ಇಲ್ಲದವರಿಗೆ ದೇವರಿದ್ದಾನೆ ಹೇಳುವುದೇ ಒಂದು ಬಲ. ಮನಸ್ಸಿಗೆ ಒಂದು ಯಾವುದಾದ್ರು ನಂಬಿಕೆ ಅಂತ ಬೇಕಲ್ಲ. ನಂಬಿಕೆ ಇದ್ದರೆ ಮಾತ್ರ ಮನುಷ್ಯನಿಗೆ ಮುಂದರಿಲಿಕ್ಕೆ ಆಗ್ತದೆ. ಇಲ್ಲ ಎಲ್ಲ ಹೋಯಿತು ಅಂತ ಹೇಳೋದು ಅದು ಸಿನಿಕತನ, ಅದು ಉದ್ಧಾರ ಆಗುವ ಮಾತಲ್ಲ. ಆದ್ದರಿಂದ ಈ ನಂಬಿಕೆ, ಯಾರ್ಯಾರ ಮೇಲೆ ನಂಬಿಕೆ? ದೇವರ ಮೇಲೆ ಮುಖ್ಯವಾದ ನಂಬಿಕೆ. ದೇವರ ಅನುಗ್ರಹಿಸಿದರೆ ಅಂಥ ದೈವಿ ಗುಣದ ಮನುಷ್ಯರು ನಮಗೆ ಎದುರಾಗಬಹುದು. ಈ ನಂಬಿಕೆಯನ್ನು ಇಟ್ಟುಕೊಂಡಾಗ ನಮ್ಮ ಜೀವನವು ಪಾವನವಾಗ್ತದೆ, ಇನ್ನೊಬ್ಬರನ್ನು ಹಾಳು ಮಾಡುವ ಅವಕಾಶವೂ ಇಲ್ಲ ಆಗ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ರೀತಿಯಲ್ಲಿ ಬದುಕಿ ತೋರಿಸಿದ್ದಾರೆ ಪರಮೇಶ್ವರಿ ಲೋಕೇಶ್ವರ್ ಅವರು ತನ್ನ ಗಂಡನ ಹೆಸರನ್ನು ಒಮ್ಮೆ ಸಹ ಹೇಳಿಸ್ಲಿಕ್ಕೆ ಆಗಲಿಲ್ಲ ಅಂತ ಇವರು ಹೇಳಿದರು. ಆದರೆ ತನ್ನ ಹೆಸರಿನೊಟ್ಟಿಗೆ ಕಾಯಮ್ಮಾಗಿ ಬರೇ ಪರಮೇಶ್ವರಿ ಅಂತ ಎಲ್ಲಿ ಸಹ ಹಾಕಲಿಲ್ಲ. ಅವರು ಪರಮೇಶ್ವರಿ ಲೋಕೇಶ್ವರೇ ಹಾಕ್ಕೊಂಡಿದ್ದಾರೆ. ಇಷ್ಟು ಗಟ್ಟಿ ಇದ್ದ ಮೇಲೆ ಇನ್ನು ಬಾಯಲ್ಲಿ ಹೇಳಿ ಏನಾಗಬೇಕು ಅಂತ ಹೇಳ್ಕೊಂಡು ಇರಬಹುದು. ಅವರ ಮನಸ್ಥಿತಿ, ಅವ್ರ ಮನಸ್ಸಲ್ಲಿದ್ದನ್ನು ಹೇಳಿದರೆ ನಮ್ಮ ಹತ್ರ ತುಂಬ ಆತ್ಮೀಯವಾಗಿ, ತುಂಬ ಅಸೌಖ್ಯ ಆಗೋವರೆಗೂ ಆತ್ಮೀಯ ಸಂಭಾಷಣೆ ನಮ್ಮಲ್ಲಿತ್ತು. ನಮ್ಮ ಪುಸ್ತಕ ಸಾಹಿತ್ಯದ ಕಾರಣದಿಂದಾಗಿ ಅವರಿಗೆ ತುಂಬ ಮೆಚ್ಚುಗೆ. ನನಗೂ ಅವರ ಎಲ್ಲ ವಿಧದ ಓದು ಬರಹ ಮತ್ತು ಪೌರಾಣಿಕ ಜ್ಞಾನ ಅವರದ್ದೆಲ್ಲ, ಈ ಮಂತ್ರಗಳು ಹಾಡುಗಳು ಅವರ ಅತ್ತೆಯಂದಿರು ಕಳಿಸ್ತಿದ್ದಂತೆ. ಆ ಹಾಡಿಗಾಗಿ ಅವರೊಂದೊಂದು ನಾಟಕವನ್ನು ಕೆಲವೊಂದು ಬರೆದ್ರು. ಟೀಚರ್ಸ್ನವರಿಗೆ ಶಾಲೆಯಲ್ಲಿ ಮಕ್ಕಳಿಗೊಂದು ಬೇಕಾಗ್ತದೆ, ಅಭಿನಯಕ್ಕೊಂದು ಅರ್ಧ ಗಂಟೆಗೆ 1 ಗಂಟೆಗೆ ಹೀಗೆ ಕೊಡಲಿಕ್ಕೆ ಅಂತ ತುಂಬ ಬರೆದಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಅವರು ಇಲ್ಲಿಯ ಜೀವನವನ್ನು, ಭೌತಿಕ ಜೀವನವನ್ನು ಮುಗಿಸಿ ಅವಧಿ ಕೊಟ್ಟಿದ್ದಾನೆ ಪರಮಾತ್ಮ. ನಮ್ಮ ಎದುರು ಇಲ್ಲದಿದ್ದರೂ ಅವರು ಶಾಶ್ವತವಾಗಿ ಈ ಸಾಹಿತ್ಯದ ಮೂಲಕ ನಮ್ಮೆಲ್ಲರನ್ನು ಸಂತೋಷಗೊಳಿಸ್ತಾ ನೆನಪಿನಲ್ಲಿ ಉಳಿತಾರೆ. ಅಂಥ ಕೆಲಸ ಮಾಡಿದ ಯಾರೇ ಆಗಲಿ ಅದರಿಂದ ಒಳ್ಳೆಯ ಮಾರ್ಗದರ್ಶನ, ಬಾಕಿದವರಿಗೊಂದು ಪ್ರೇರಣೆ ಒದಗ್ತದೆ. ಈ ಸಾಹಿತ್ಯ ಎನ್ನುವುದಕ್ಕೆ ಸರಿಯಾದ ಬೇರೆ ಯಾವ ಸಂಪತ್ತೂ ಇಲ್ಲ. ಸಾಹಿತ್ಯವೇ ದೊಡ್ಡ ಸಂಪತ್ತು. ಸಾಹಿತ್ಯ ಹೇಳಿದರೆ ಬೇರೆ ಬೇರೆ ಬರ್ತದೆ. ಇಂಥದ್ದೇ ಇಂಥ ವಿಂಗಡಿಸಿ ಹೇಳಲಿಕ್ಕಾಗೋದಿಲ್ಲ. ಸಾಹಿತ್ಯ, ಕಲೆ ಇಂಥದ್ದೆಲ್ಲ ಮನುಷ್ಯನ ಬದುಕಿಗೆ ಒಂದು ಸೌಂದರ್ಯವನ್ನು, ಆನಂದವನ್ನು, ಸಾರ್ಥಕತೆಯನ್ನು ಕೊಡುವಂಥ ಒಂದು ವಿಭಾಗ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪರಮೇಶ್ವರಿ ಲೋಕೇಶ್ವರ್ ಅವರು ನಂಗೆ ತುಂಬ ಆತ್ಮೀಯರು. ಅವರು ನನಗೊಮ್ಮೆ ಬಸ್ಸಿನಲ್ಲಿ ಸಿಕ್ಕಿದ್ರು ಉಡುಪಿಯಲ್ಲಿ ಕೂತು ನಾನು ಅವ್ರ ಒಟ್ಟಿಗೆ ಕೂತೆ. ಮುಲ್ಕಿವರೆಗೆ ಒಟ್ಟಿಗೆ ಬಂದು ಅವರೊಂದು ಮಾತಾಡಿ, ನನಗೆ ಆ ಒಂದೇ ಮುಲ್ಕಿವರೆಗೆ ಮಾತಾಡಿ ಇವತ್ತು ಸಹ ನೆನಪುಂಟು. ಅವರ ಆ ಸುಂದರ ಮುಖದಲ್ಲಿ ಅವರೊಂದು ಚುರುಕಿನಲ್ಲಿ ಮಾತಾಡಿದ್ದು ಇವತ್ತಿಗೂ ನೆನಪುಂಟು ನನಗೆ. ಮುಲ್ಕಿಲಿ ಹೇಳಿದೆ ನಾನು. ಮತ್ತೆ ಆಮೇಲೆ ವಿಜಯಲಕ್ಷ್ಮಿ ಶಾನ್ಭೋಗರ್ ಅವ್ರ ಪುಸ್ತಕ ನಮ್ಮದು ಅನಂತ ಪ್ರಕಾಶ ಪತ್ರಿಕೆದೆ, ಅದರಲ್ಲಿ ಅವರದ್ದು ನಮ್ಮ ಪ್ರಕಾಶನದಲ್ಲಿ ಕೂಡ ಒಂದು ಪುಸ್ತಕ ಪ್ರಕಟ ಆಗಿದೆ. ಹಾಗಾಗಿ ಪರಮೇಶ್ವರಿ ಲೋಕೇಶ್ವರು ಅವರು ಹಿರಿಯರಾದರೂ ನಂಗೆ ತುಂಬ ಆತ್ಮೀಯರಾಗಿದ್ದರು ಅಂತ ಹೇಳ್ತಾ ಒಂದು NS ಲಕ್ಷ್ಮೀನಾರಾಯಣ ಭಟ್ ಅವರ ಹಾಡನ್ನು, ಚಿಕ್ಕ ಹಾಡನ್ನು ಹಾಡ್ತೇನೆ. ಇವತ್ತಿನ ಸಂದರ್ಭಕ್ಕೂ ಅನುಕೂಲ ಆಗ್ಬೋದು ಅದು. ಏಕೆ ಕಣ್ಣು ಹೀಗೆ ತೇವಗೊಂಡಿತು, ಏಕೆ ಮನವು ಕಳವಳದಲ್ಲಿ ಮುಳುಗಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು, ಇದ್ದಕ್ಕಿದ್ದ ಹಾಗೆ ಏನೋ ಮಿಲ್ಚಿತು, ತಿಳಿಯದಿದ್ದರೇನು ಮನಕ್ಕೆ ಹೊಳೆಯಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು, ಏಕೆ ಮನವು ಕಳವಳದಲ್ಲಿ ಮುಳುಗಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು, ಯಾರ ದನಿಯೋ ಎದೆಯ ಹಾದು ಹೋಯಿತು, ಬಾನಿನಲ್ಲಿ ತಾರೆ ಸಂತೆ ಸೇರಿತು, ಯಾರ ದನಿಯೋ ಎದೆಯ ಹಾದು ಹೋಯಿತು, ಬಾನಿನಲ್ಲಿ ತಾರೆ ಸಂತೆ ಸೇರಿತು,
ಶ್ರುತಿಗೊಂಡಿತು ವೀಣೆ ತಾನೆ ದನಿಯಿತು, ಝೇಂಕಾರಕ್ಕೆ ಕಾದ ಹೃದಯ ನೆನೆಯಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು. ಶ್ರುತಿಗೊಂಡಿತು ವೀಣೆ ತಾನೆ ದನಿಯಿತು, ಝೇಂಕಾರಕ್ಕೆ ಕಾದ ಹೃದಯ ನೆನೆಯಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು. ಸಂಜೆ ಬಾನಿ ನಲ್ಚು ಮಧ್ಯಮಾವತಿ, ಬಂದೆ ಬರುವ ಮತ್ತೆ ಅರುಣ ಸಾರಥಿ. ಸಂಜೆ ಬಾನಿ ನಲ್ಚು ಮಧ್ಯಮಾವತಿ, ಬಂದೆ ಬರುವ ಮತ್ತೆ ಅರುಣ ಸಾರಥಿ, ಏಕೆ ಕಣ್ಣು ಹೀಗೆ ತೇವಗೊಂಡಿತು, ಏಕೆ ಮನವು ಕಳವಳದಲ್ಲಿ ಮುಳುಗಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು. ಪರಮೇಶ್ವರಿ ಅವರ ಇದರಲ್ಲೇ ಮನಸ್ಸು ಹೀಗಾಗಿರಬೇಕು ಅಂತ ಕಾಣ್ತೀವಿ. ಧನ್ಯವಾದಗಳು ಅವಕಾಶ ಕೊಟ್ಟರು. ಅತ್ಯಂತ ಭಾವಪೂರ್ಣವಾಗಿ ಹಾಡಿ ನಮ್ಮನ್ನು ಮನರಂಜಿಸಿದಂಥ ಗಾಯತ್ರಿ ಉಡುಪಿಯವರಿಗೆ ಧನ್ಯವಾದಗಳು. ನಾವೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಕೊನೆಯ ಹಂತದಲ್ಲಿ ಬಹುಶಃ ಅವರೊಂದಿಗೆ ಒಡನಾಡಿದಂತಹ ಪರಮೇಶ್ವರಿ ಲೋಕೇಶ್ವರ್ ಅವರ ಬಗ್ಗೆ ನುಡಿ ನಮನಗಳನ್ನು ಸಲ್ಲಿಸಲಿದ್ದಾರೆ. ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿದ್ದುಕೊಂಡು ಈಗ ನಿವೃತ್ತರಾಗಿರುವಂತಹ ಶ್ರೀಕಲಾ ಉಡುಪ ಇವರು ಅಭಿನಯ ಕಲಾವಿದೆ, ಆಕಾಶವಾಣಿ ಬಿ ಗ್ರೇಡ್ ಕಲಾವಿದೆ ಕೂಡ ಆಗಿರುವಂತಹ ಇವರು ಅನೇಕ ಕಿರುಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಈಗ ನುಡಿ ನಮನಗಳ ಮೂಲಕ ಪರಮೇಶ್ವರಿ ಲೋಕೇಶ್ವರ ಅವರಿಗೆ ಗೌರವವನ್ನು ಸಲ್ಲಿಸಲಿದ್ದಾರೆ. ಇವತ್ತು ನಿಮ್ಮ ಮಗಳು ವಿಜಯಲಕ್ಷ್ಮಿ ಶಾನುಭೋಗ್ ನಿಮಗೋಸ್ಕರ ನಡೆಸುವ ಈ ಸಮಾರಂಭಕ್ಕೆ ತಪ್ಪದೆ ಬಹುಸಂಖ್ಯೆಯಲ್ಲಿ ಪ್ರೇಕ್ಷಕರು ಬರೆದಿದ್ದರೂ ಕೂಡ ನೀವು ಎಂದಿನಂತೆ ಬಂದು ನನ್ನ ಹತ್ತಿರದ ಕುರ್ಚಿಯಲ್ಲೇ ಕುಳಿತುಕೊಂಡಿರಬೇಕು ಅಂತ ನಾನು ಭಾವಿಸ್ತೇನೆ. ನನ್ನ ಅಂತರಂಗದ ಮಾತು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಪರಮೇಶ್ವರಿಯವರೇ, ಇವತ್ತಿನ ಆತ್ಮಹತ್ಯೆಗಳ ಸಂಖ್ಯೆ, ಅದರ ಕಾರಣಗಳನ್ನು ನಾವು ಮಾಧ್ಯಮದ ಮೂಲಕ ಅರಿತಾಗ ನನಗೆ ನಗು ಬರುತ್ತೆ. ಯಾಕಂದರೆ ಅಪ್ಪ ಮೊಬೈಲ್ ಕೊಡಲಿಲ್ಲ ಅಂತ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ಳುವ ಮಕ್ಕಳು ಇದ್ದಾರೆ. ಸ್ವಲ್ಪ ಕಷ್ಟ ಬಂದರೂ ಸಾಕು, ನಮ್ಮ ಹದಿಹರೆಯದ ಹುಡುಗ ಹುಡುಗಿಯರೆಲ್ಲ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ನಾನಾಗಲಿ ನೀವಾಗಲಿ ಬದುಕಿನ ಘಟ್ಟಗಳನ್ನು ದಾಟಿ ಬರುವಾಗ ಅದೆಷ್ಟು ಕಷ್ಟ ನೋವು ಅನುಭವಿಸಿದ್ದೇವೆ. ನೀವು ನಾನು 35 ಅಂತ ಮಾಡಿಕೊಂಡೆ, ಇವತ್ತು ಹೇಳಿದರು 22ನೇ ವರ್ಷಕ್ಕೆ ನಿಮ್ಮ ಹರೆಯದಲ್ಲೇ ಪತಿ ಕಳೆದುಕೊಂಡರು. ಕಷ್ಟ ಕಾರ್ಪಣ್ಯದ ನಡುವೆ SSLC ಪಾಸಾಗಿ ಡಿಗ್ರಿಯನ್ನು ಮುಗಿಸಿ B.Ed ಮುಗಿಸಿ ಶಿಕ್ಷಕಿ ಕೆಲಸ ಮಾಡಿ ಇರುವ 2 ಎಳೆಯ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸಿ ಅವರಿವತ್ತು ಸ್ವತಂತ್ರವಾಗಿ ಬದುಕುವಂತೆ ಮಾಡಿದ್ದೀರಿ. ನೀವು ನೋಡಿ ಅಲ್ಲಿ ಅವರು ಆ ವಯಸ್ಸಿನಲ್ಲೂ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ. ಆದರೂ ನಿಮಗೊದಗಿದ ಆ ಹೆಣ್ಣು ಮಕ್ಕಳ ಮೇಲೆ ಬೀಳುವ ಕಾಕದೃಷ್ಟಿಗೂ ನೀವು ಹೆದರಲಿಲ್ಲ. ನೀವು ನಿಮ್ಮ ಬರಹದ ಮೂಲಕ ಸಾಮಾಜಿಕ ಜನಜಾಗೃತಿಯನ್ನು ಉಂಟು ಮಾಡಿದ್ದೀರಿ. ನಮ್ಮ ಲೇಖಕಿಯರ ಸಂಘದಲ್ಲಿಯೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕೆಲಸ ಮಾಡಿದ್ದೀರಿ. ಅದೆಲ್ಲದರ ನೆನಪಿದೆ. ಇಷ್ಟೆಲ್ಲದರ ಮಧ್ಯೆ ಅನಾದರಣೆ ಉಂಟಾದಾಗ ನೀವು ಸಹಿಸುತ್ತಿರಲಿಲ್ಲ. ಹೊಸ ಪೀಳಿಗೆಯವರಿಗೆ ನಮ್ಮ ನೆನಪಾಗುತ್ತಿಲ್ಲ ಎಂದು ಕೆಲವೊಮ್ಮೆ ನಿಟ್ಟುಸಿರು ಬಿಟ್ಟಿದ್ದೀರಿ ನನ್ನಲ್ಲಿ. ಇಲ್ಲ ಪರಮೇಶ್ವರಿಯವರೇ, ಇದೀಗ ನಮ್ಮ ಜ್ಯೋತಿ ಚೇಳ್ಯಾರ್ ಈಗ ಏನೋ ವ್ಯಾಲ್ಯೂಯೇಷನ್ ಅಂತ ಪಾಪ ಹೋಗಿದ್ದಾರೆ. ಅವರು ಬಹುಶಃ ಸ್ವಲ್ಪ ಎತ್ತರ ಇದ್ದುದರಿಂದ ಅವರ ದೃಷ್ಟಿ ಎಲ್ಲರ ಮೇಲೂ ಸಮಾನವಾಗಿ ಬೀಳುತ್ತೆ. ನಿಮ್ಮ ಮಗಳೊಂದಿಗೆ ಚರ್ಚಿಸಿ ನಿಮ್ಮನ್ನು ಎಲ್ಲರ ನೆನಹಿಗೆ ಇವತ್ತು ತರುವ ಪ್ರಯತ್ನ ಮಾಡಿದ್ದಾರೆ. ನಿಮಗೆ ನುಡಿ ನಮನ ಸಲ್ಲಿಸಲು ನಿಮ್ಮ ಆತ್ಮೀಯಳಾದ ನನ್ನನ್ನು ಬರ ಹೇಳಿದರು. ಹೌದು, ಇಷ್ಟು ಬೇಗ ನಿಮ್ಮನ್ನು ನಮ್ಮಿಂದ ದೂರ ಮಾಡಿದ್ದು ವಿಧಿ ನಮಗೆ ನೀಡಿದ ಶಿಕ್ಷೆಯೇ. ನೀವು ಸ್ವತಂತ್ರವಾಗಿ ಮಂಗಳೂರಲ್ಲಿ ನನ್ನ ಹಾಗೆ ಕೆಲಸದವರನ್ನು ಅವಲಂಬಿಸದೇ ಇದ್ದವರು.
ಕಾಸರಗೋಡಿನ ಮಗಳ ಮನೆಗೆ ದೊಡ್ಡ ಕಾಯಿಲೆ ಬಂದು ಹೋಗುವಂತಾದಾಗ ನಿಮ್ಮನ್ನು ಆ ವಿಧಿಯಾಟದ ಪ್ರಶ್ನೆ ಕಾಡಿತ್ತು. ಆದರೆ ಕಾಣದ ದೇವರು ಮಗಳು ಮತ್ತು ಡಾಕ್ಟರ್ ಅಳಿಯ ರೂಪದಲ್ಲಿ ನಿಮಗೆ ರಕ್ಷಣೆ ಒದಗಿಸಿರಬೇಕು ಎಂದು ಸಮಾಧಾನ ಪಟ್ಟುಕೊಳ್ಳೋಣವೇ? ನಮ್ಮ ಬದುಕಿನಲ್ಲಿ ಅದೆಷ್ಟೋ ಆತ್ಮೀಯರು ಬಂದೊದಗುತ್ತಾರೆ. ಆದರೆ ಯಾವುದಾದರೂ ವಿಧದಲ್ಲಿ ಅವರ ಅಗಲುವಿಕೆಯ ನೋವು ಇರುತ್ತೆ. ಸುಖದೊಂದಿಗೆ ದುಃಖವೂ ಒದಗುತ್ತೆ. ಹಾಗೆ ನೀವು ನನ್ನ ಆತ್ಮೀಯರಾಗಿ ಇದ್ದ ಸುಖವೂ ಇದೆ. ಇದರೊಂದಿಗಿನ ನಿಮ್ಮ ಅಗಲುವಿಕೆಯ ದುಃಖವು ಒದಗಿ ಬಂದಿದೆ. ಇದು ಯಾಕೆ ಹೀಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಈ ವಿಧಿಯಾಟಕ್ಕೆ ಇನ್ನೂ ಉತ್ತರ ನಾನು ಹುಡುಕುತ್ತಾ ಇದ್ದೇನೆ. ಆತ್ಮೀಯ ಪರಮೇಶ್ವರಿಯವರೇ, ಇದು ನಿಮಗೆ ನನ್ನ ವಿದಾಯದ ನುಡಿ ಸಲ್ಲಿಸುತ್ತಿದ್ದೇನೆ. ಕಣ್ಣು ತುಂಬಿ ಬರುತ್ತಿದೆ, ಮಾತು ಹೊರಡುತ್ತಿಲ್ಲ. ಬಹುಶಃ ನಿಮ್ಮ ಅಂತರಂಗದ ನುಡಿಗಳು ಪರಮೇಶ್ವರಿಯವರಿಗೆ ಖಂಡಿತ ತಲುಪಿರುತ್ತದೆ ಮೇಡಮ್. ನಿಮ್ಮೊಂದಿಗೆ ನಾವು ಕೂಡ ಆರ್ದ್ರರಾಗಿದ್ದೇವೆ. ಧನ್ಯವಾದಗಳು. ಹಾಗೆ ಮುಂದೆ ನುಡಿ ನಮ್ಮನ್ನು ಸಲ್ಲಿಸಲಿರುವಂಥವರು ರೂಪಕಲಾ ಆಳ್ವ. ಇವರು ಬಹುಶಃ ಇವರು ಅವರ ನೆರೆಕರೆಯವರು, ಒಂದೇ ಅಪಾರ್ಟ್ಮೆಂಟಲ್ಲೇ ಹತ್ರ ಇದ್ದಂಥವರು. ಸಾಹಿತಿಯಾಗಿ ನಮಗೆ ಜೋಳಿಗೆ ಒಳಗಿನ ಹೋಳಿಗೆಯ ಸವಿಯನ್ನು ನೀಡಿದವರು. ಈಗ ವೇದಿಕೆ ರೂಪಕಲಾ ಮೇಡಮ್ ಇವರು. ವಿಜಯನಿಗಿಂತ ಸಹ ಹೆಚ್ಚು ಹತ್ತಿರದಲ್ಲೇ ನಾವು ಒಂದೇ ಫ್ಲ್ಯಾಟಲ್ಲಿ. ಅವರು 6ನೇ ಫ್ಲೋರು, ನಾನು 7ನೇ ಫ್ಲೋರು. ನಾನು ಚಪ್ಪಲಿ ಬಳಸದೆ ಪಟ ಓಡ್ತಾ ಇದ್ದ ಮನೆಯದು. ಹಾಗಾಗಿ ನನ್ನನ್ನು ಅವರು ದತ್ತುಪುತ್ರಿ ಹಾಗೆ ಹೇಳ್ತಾ ಇದ್ದರು, ನೀನು ನನಗೊಬ್ಬಳು ದತ್ತುಪುತ್ರಿ, ಎಲ್ಲಿ ಹೋದರೂ ನೀನು ನನಗೆ. ಯಾಕಂದರೆ ನಾವು ಸಂಘಕ್ಕೆ ಬರ್ತಾ ಇದ್ದದ್ದು ಕೂಡ ನಾವು ಜೊತೆಗೆ, ಕಾರ್ಯಕ್ರಮಕ್ಕೆ, ಮೀಟಿಂಗಿಗೆ ಯಾವಾಗ ಬರುವಾಗಲೂ ನಾವು ಜೊತೆಯಾಗಿ ಬರ್ತಿದ್ದದ್ದು, ಜೊತೆಯಾಗಿ ಹೋಗ್ತಾ ಇದ್ದದ್ದು. ಆ ನೆಲೆಯಲ್ಲಿ ನಾನು ಅವರನ್ನು ಸಾಹಿತಿಯಾಗಿ ನಾನು ಅವರನ್ನು ಆ ಬಗ್ಗೆ ನಾನು ಮಾತನಾಡುವುದಕ್ಕಿಂತ ನನ್ನ ನೆರೆಕರೆಯ ಒಂದು ಹಿರಿಯ ಗೆಳತಿಯಾಗಿ, ಆತ್ಮೀಯ ಬಂಧುವಾಗಿ ನನ್ನ 2 ಮಾತುಗಳನ್ನು ಹೇಳ್ತೇನೆ. ನನಗೆ ಕೊಟ್ಟ ಸಮಯ 5 ನಿಮಿಷ. ಚಂದ್ರಕಲಾ ಮೇಡಮ್ ಬಾರದ ಕಾರಣ 2.5 ನಿಮಿಷವನ್ನು ತಗೊಂಡು, ಇಲ್ಲ ಎಲ್ಲರಿಗೆ ಹೊಟ್ಟೆ ಹಸಿಸ್ತಾ ಇದೆ, ಜಾಸ್ತಿ ಆದರೆ ಎಲ್ಲರೂ ಕೇಳಿದ ವಿಷಯವನ್ನೇ, ಆದರೂ ನನ್ನ ದೃಷ್ಟಿಕೋನದಲ್ಲಿ ನಾನು ಬರ್ಕೊಂಡು ಬಂದಿದ್ದೇನೆ. ಅದಕ್ಕೆ ಟೈಮ್ ಆಚೀಚೆ ಆಗಬಾರ್ದು ಅಂತ ಕೆಲವೊಂದು ನಾನು ಹೇಳ್ತೇನೆ. ನನಗೆ ಈಗಲೂ ಅವರ ಮೊದಲ ಭೇಟಿಯ ಒಂದು ನೆನಪಿದೆ. 2000 ಇಸವಿ ಏಪ್ರಿಲ್ 26. ಯಾಕಂದರೆ ಆ ದಿನ ನಾವು ನಮ್ಮ ಹೊಸ ಮನೆಗೆ, ಅಂದರೆ ಫ್ಲ್ಯಾಟ್ ಗೃಹ ಪ್ರವೇಶದ ದಿವಸ ನಾವು ಕೆಲವೇ ಸೀಮಿತ ಜನಗಳನ್ನು ಕರೆದಿದ್ದೆವು. ಮಂಗಳಾರತಿಯ ಹೊತ್ತು, ಅಂದರೆ ಪರಮೇಶ್ವರಿಯವರನ್ನು ಪರಮೇಶ್ವರಿ ಅಂತ ಹೇಳಿ ಇರಲಿ, ಕೆಲವರನ್ನು ನಾನು ಕೊನೆ ಕಾಲದ ತನಕ ಅಮ್ಮ ಅಂತಲೇ ಕರಿತಾ ಇದ್ದದ್ದು. ಮಂಗಳಾರತಿಯ ಹೊತ್ತು ತಾಯಿ ಮಗಳು ಬಂದರು ಅನಿರೀಕ್ಷಿತವಾಗಿ. ನನಗೆ ಪರಿಚಯ ಇಲ್ಲ ಇತ್ತು, ನನ್ನ ಗಂಡನಿಗೆ ಪರಿಚಯ ಇದ್ದ ಕಾರಣ ಇವರನ್ನು ಆಹ್ವಾನಿಸಿದರು. ಅಲ್ಲಿ ಕೂತಿದ್ದವರು ಒಮ್ಮೆಲೆ ಎಲ್ಲರೂ ಅಂದರೆ ಒಂದು ರೀತಿ ಮಂತ್ರಮುಗ್ಧರಾದ ಹಾಗೆ. ಅಂದರೆ ಮಗಳನ್ನಲ್ಲ, ತಾಯಿಯನ್ನು, ಅಂದರೆ ಮಗಳು ಕೂಡ ಚಂದವೇ. ಆಗ 22 ವರ್ಷದ ಹಿಂದೆ ಪರಮೇಶ್ವರಿ ಮೇಡಮ್ ಹೇಗಿದ್ದರು ಅಂದರೆ, ಒಂದು ರೀತಿ ಒಂದು ಆಕರ್ಷಕ ಮುಖ, ಅಂದರೆ ಕೆನೆ ಬಣ್ಣ, ಆ ಬಣ್ಣ ಹೇಗಿತ್ತು, ಇಷ್ಟು ಉದ್ದ ಕೂದಲು, ಮತ್ತು ಒಂದು ಆ ಪ್ರೀತಿ, ಆತ್ಮೀಯ ನಗು, ಆ ಒಂದು ಸಾತ್ವಿಕ ಕಳೆ, ಎಲ್ಲವನ್ನು ನೋಡಿ ಎಲ್ಲರೂ ಇದು ಯಾರು ಅಂಥೇಳಿ ಒಂದು ಅವರತ್ತ ನೋಡುವಂಥ ಹಾಗೆ ಆಗಿತ್ತು. ಅಲ್ಲಿ ಪರಿಚಯ ಆದದ್ದು, ಅದು ನನಗೆ ಖುಷಿಯಾದದ್ದು. ಅಂದರೆ ಸಮಾನಾಸಕ್ತ ಒಂದು ಬಂದು ನಮ್ಮ ಫ್ಲ್ಯಾಟಿನಲ್ಲಿ ಪರಿಚಯ ಆದದ್ದು. ಈವರೆಗೂ ಆನಂತರವೂ ನಮಗೆ ಯಾರು ಸಮಾನಾಸಕ್ತಿ ಇರುವಂಥ ಯಾರೂ ಅಲ್ಲಿ ನಮ್ಮ ಬಂಧುಗಳಿಲ್ಲ. ಹಾಗಾಗಿ ಅಲ್ಲಿಂದ ನಮ್ಮ ಬಾಂಧವ್ಯ ಬೆಳೆಯಿತು. ಅಲ್ಲಿ ನಾನು, ಈಗ ಎಲ್ಲರೂ ಹೇಳಿದರು, ವಿಜಯ ಹೇಳಿದ ಎಲ್ಲ ವಿಷಯಗಳು ನನ್ನ ಮಾತುಗಳು ಕೂಡ ಹೌದು. ಅದರಲ್ಲಿ ಒಂದು ನಿಮ್ಮದು 100%ಅಲ್ಲಿ 75%ಅನ್ನು ನಾನು ಅನುಭವಿಸಿದ್ದೇನೆ. ಹಾಗಾಗಿ ನಾನೆಲ್ಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಕೆಲವು ಅವರಲ್ಲಿ ಗುರುತಿಸಿದಂಥ ಒಳ್ಳೆಯ ವಿಷಯಗಳನ್ನು ಮಾತ್ರ ನಾನು ಹೇಳ್ತೇನೆ. ಇಲ್ಲಿಗ ನಾನು ಗುರುತಿಸಿದ ಹಾಗೆ ವಯಸ್ಸಿನಲ್ಲಿ, ಸಾಧನೆಯಲ್ಲಿ, ಅನುಭವದಲ್ಲಿ ಬಹಳ ಹಿರಿಯ ಸ್ಥಾನದಲ್ಲಿದ್ದರೂ ಕೂಡ ಕಿರಿಯವಾಳಾದ ನನ್ನ ಒಡನೆಯು ಎಲ್ಲ ವಿಚಾರಗಳನ್ನು, ಪ್ರಸ್ತುತ ಸಮಸ್ಯೆಗಳನ್ನು, ತನ್ನ ಅಸಮಾಧಾನಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವಷ್ಟರ ಮಟ್ಟಿನ ಸಲಿಗೆ ನಮ್ಮೊಳಗಿತ್ತು ಎನ್ನುವುದೇ ನನ್ನ ಪಾಲಿನ ಹೆಮ್ಮೆ.
ಬಹುಶಃ ಕೆಲವೊಮ್ಮೆ ಅವರ ಮಗಳಿಗಿಂತಲೂ ಹೆಚ್ಚು ನನ್ನನ್ನು ಹಚ್ಚಿಕೊಂಡಿದ್ದಾರೇನೋ ಅಂತ ಒಮ್ಮೊಮ್ಮೆ ವಿಜಯನನ್ನು ಬೈತಾ ಇದ್ರು. ವಿಜಯ ಆಗಾಗ ಬರದಿದ್ದರೆ ನನ್ನ ಹತ್ರ ಬೈತಾ ಇದ್ರು. ಅಂದರೆ ದೊಡ್ಡ ಮಗಳ ಹತ್ರ ಹೇಳ್ತಾರೆ, ಸಣ್ಣ ಮಗಳ ಹತ್ರ ಹೇಳ್ತಾರಲ್ಲ ಹಾಗೆ. ಆಗ ನಾನು ವಿಜಯನ ಹತ್ರ ಹೇಳಿದರೆ ವಿಜಯ ಅಮ್ಮ ನಾನು ಹೇಳ್ತಿದ್ರು, ಅಮ್ಮ ನಾನು ಕರೆದ್ರೆ ಬರೋದಿಲ್ಲ ಅಂತ. ಇಂಥ ಇವರ ಜಗಳಗಳಿಗೆ ಒಮ್ಮೊಮ್ಮೆ ನಾನು ನಾಡುವಲ್ಲಿ ಮಧ್ಯವರ್ತಿ ಆಗ್ತಿದ್ದೆ, ಸಾಕ್ಷಿ ಆಗ್ತಿದ್ದೆ. ಹಾಗೆ ಪರಮೇಶ್ವರಿ ಅಮ್ಮನಲ್ಲಿ ನಾನು ಬಹಳವಾಗಿ ಇಷ್ಟಪಟ್ಟ 4 ವಿಷಯಗಳಂದರೆ ಅದೇ ಸಂಪ್ರದಾಯ ಪರತೆ, ಎಲ್ಲರೂ ಮಾತಾಡಿದರು, ಸಮಚಿತ್ತ ಮನೋಭಾವ, ಜೀವನೋತ್ಸಾಹ ಹಾಗೂ ಆತಿಥ್ಯದ ಗುಣ. ಆತಿಥ್ಯವನ್ನು ಬಹುಶಃ ಎಲ್ಲ ನಮ್ಮ ಸದಸ್ಯರು ಅಲ್ಲಿ ಅನುಭವಿಸಿದವರು. ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಬಗೆಗೆ ಬಹಳ ಗೌರವವನ್ನು ಪ್ರೀತಿಯನ್ನು ಇಟ್ಟುಕೊಂಡಿದ್ದವರು ಅಮ್ಮನವರು. ಯಾವುದೇ ಹಬ್ಬ ಹರಿದಿನಗಳಿರಲಿ ಚಾಚು ತಪ್ಪದಂತೆ ಪಾಲಿಸಿಕೊಂಡು ಬರ್ತಿದ್ರು. ದೇವರ ಪೂಜೆ ಸಮರ್ಪಣಾ ಭಾವದ ಭಕ್ತಿಯಲ್ಲಿ ಅವರು ಕಾಣುತ್ತಿದ್ದ ಸುಖ ಸಂಭ್ರಮ ನಿಜವಾಗ್ಲೂ ಅದೊಂದು ವಿಶಿಷ್ಟವಾಗಿತ್ತು. ದೇವರಿಗೆ ನೈವೇದ್ಯ ಇಡುವಲ್ಲಿ, ಪ್ರತಿ ಆಚರಣೆಗೂ ವಿಶೇಷ ಖಾದ್ಯಗಳನ್ನು ಕಷ್ಟಪಟ್ಟಾದರೂ ಮಾಡುವಲ್ಲಿನ ಅವರ ಉತ್ಸಾಹ ನನಗೆ ನಿಜವಾಗ್ಲೂ ಅಚ್ಚರಿ ಮೂಡಿಸ್ತಾ ಇತ್ತು. ವಿಶೇಷವಾಗಿ ಹೇಳಬೇಕಂದ್ರೆ ಕೊರೋನಾ ಒಕ್ಕರಿಸಿದ ಪ್ರಾರಂಭದಲ್ಲಿ ಆಗ ದಿನಸಿ ಹೂ ಹಣ್ಣೆಲ್ಲ ನಮಗೆ ತರುವುದು ಸಿಗ್ತಿದ್ದದ್ದು ಬಹಳ ಕಷ್ಟವಾಗ್ತಿದ್ದ ಸಂದರ್ಭ. ಒಂದು ಬಾರಿ ನಾನು ನನ್ನಲ್ಲಿದ್ದ ತರಕಾರಿ ಹಣ್ಣುಗಳಿಂದ ಕೆಲವೊಂದನ್ನು ಸ್ವಲ್ಪ ಆರಿಸಿ ಅವರಿಗೆ ಕಳುಹಿಸಿ ಕೊಟ್ಟಿದ್ದೆ. ಸ್ವಲ್ಪ ಸಮಯದ ನಂತರ ಆ ಕೂಡಲೇ ಸಿಕ್ಕಿದ ತಕ್ಷಣ ಅವರ ಫೋನ್, ಅಂದರೆ ನಮಗೆ ಇಂಟರ್ಕಾಮ್ ವ್ಯವಸ್ಥೆಗಳುಂಟು, ಹಾಗಾಗಿ ನಾವು ಭೇಟಿಗಿಂತ ಸಹ ಫೋನಲ್ಲಿ ಹೆಚ್ಚು ಅವಲಂಬಿಸ್ತಾ ಇದ್ದೆವು. ತರಕಾರಿ ಕೊಟ್ಟದ್ದಕ್ಕಿಂತಲೂ ನನಗೆ ದೇವರಿಗೆ ನೈವೇದ್ಯ ಇಡಲಿಕ್ಕೆ ಒಂದು ಹಣ್ಣು ಸಿಕ್ಕಿತಲ್ಲ ಅಂತ ಎಷ್ಟು ಸಂತೋಷಪಟ್ಟು, ಅಂದರೆ ಅವರ ಮಾತಿನಲ್ಲಿ ಒಂದು ರೀತಿ ಖುಷಿ, ಅದೊಂದು ಓವರ್ವೆಲ್ಮಿಂಗ್ ಹೇಳ್ತಾರಲ್ಲ ಆ ಥರ ಮಾತಾಡ್ತಿದ್ರು ಅವರು ಖುಷಿಯಲ್ಲಿ. ಮತ್ತು ನಾನು ಏನಾದರೂ ಆನಂತರ ಸಹ ಕಳಿಸ್ತಾ ಇದ್ದೆ. ಆದರೆ ಸ್ವಾಭಿಮಾನ ತುಂಬ ತಗೊಳ್ತಿರ್ಲಿಲ್ಲ. ಅದು ಹಾಗಿದ್ರೆ ಅದಕ್ಕೆ ಎಷ್ಟಾಯಿತು ಅಂತ ಹೇಳು, ಆಗಿದ್ರೆ ಮಾತ್ರ ತಗೊಳ್ತೇನೆ ಅಂತ, ಇಂಥ ಸ್ವಾಭಿಮಾನದ ವಿಷಯ ಸಹ ಇತ್ತು ಅವರ ಹತ್ರ. ಮತ್ತು ಅನಾರೋಗ್ಯ ಕಾಡಿದ ಸಮಯದಲ್ಲಿ ಅವರ ಆಚಾರ ನಿಷ್ಠೆಯನ್ನು ಅವರು ಬಿಟ್ಟವರಲ್ಲ. ಕೆಲವೊಮ್ಮೆ ಹುಷಾರಿಲ್ಲದಾಗ, ಅಂದರೆ ನಾನು ವಿಜಯ ಅಷ್ಟು ಜಗಳ ಮಾಡಿದಾಳ ಗೊತ್ತಿಲ್ಲ, ನಾನು ಅವರ ನಮ್ಮನ ಹಾಗೆ ಜಗಳ ಮಾಡ್ತಿದ್ದೆ. ಅವರ ಮಡಿ ಮೈಲಿಗೆಯಲ್ಲಿ ನಾನು ಜಗಳ ಮಾಡ್ತಿದ್ದೆ. ಎಂತಮ್ಮ ನೀವು ಬಿಡಿ, ನಿಮಗೆ ಇಷ್ಟು ಕೂಡುವುದಿಲ್ಲ, ನಾನು ಮಾಡ್ತೇನೆ ಅಂತ ಹೇಳಿದರೆ ಕೇಳ್ತಿರಲಿಲ್ಲ. ಹುಷಾರಿಲ್ಲದಿರುವಾಗ ನೀವೇನು ಮಾಡಬೇಡಿ, ನಾನೇ ನಿಮಗೆಲ್ಲ ಪ್ಯೂರ್ ನಿಮ್ಮ ಶಾಕಾಹಾರಿ ಊಟ ತಂದು ಕೊಡ್ತೇನೆ ಅಂತ ಹೇಳಿದರೆ ಅವ್ರು ಕೇಳ್ತಿರಲಿಲ್ಲ ಅಂತ. ಇದು ಆದರೆ ಒಪ್ಪಿದವರೇ ಅಲ್ಲ. ಮತ್ತು ವಿಜಯನಿಗೆ ಹಾಗೆ ಎಲ್ಲ ಸಂದರ್ಭದಲ್ಲೂ ಅವರ ಪಕ್ಕ ಬಂದು ಇರುವ ಹಾಗಿರಲಿಲ್ಲ. ಇವರಲ್ಲಿ ಹೋಗಿ ಇರುವವರಲ್ಲ, ಬಹಳ ಸ್ವಾಭಿಮಾನಿ, ಗೊತ್ತುಂಟು ಎಲ್ರಿಗೂ. ಅವರು ಹೇಳುವಾಗ ನೀವು ಅಲ್ಲಿ ಹೋಗಿ ಇಲ್ಲ ಆ ಸಂದರ್ಭ ಬರಲಿ ಹೋಗ್ತೇನೆ, ಆಗೋಷ್ಟು ನಾನು ಇಲ್ಲೇ ಮಾಡ್ತೇನೆ, ಬೇಡ ನನಗೆ ನನ್ನ ಕಾಲಲ್ಲಿ ನಾನೇ ಮಾಡಿಕೊಂಡಿದ್ದರೆ ಖುಷಿ ಅಂತ, ಆ ರೀತಿ. ಹಾಗಾಗಿ ನಾವು ಹತ್ತಿರ ಇದ್ದವರು ಸ್ವಲ್ಪ ಕೇಳಿ ವಿಚಾರಿಸಿದ್ರು. ಅದು ಅವರ ಹಾಗೆ ಕೇಳುವವರಲ್ಲ, ನಮ್ಮಿಂದ ಅಂತೆಕೊಳ್ಳುವವರಲ್ಲ. ಮತ್ತು ನನ್ನಲ್ಲಿ ತುಂಬ ಪ್ರೀತಿ ಇತ್ತು ಅವರಿಗೆ. ಆದರೂ ನನ್ನ ಮನೆಯಲ್ಲೂ ಅವರು ಏನು ತಗೊಳ್ತಾ ಇರಲಿಲ್ಲ. ಹಾಗಂತ ಈ ಮಡಿವಂತಿಕೆ ಅವರು ನಂಬಿಕೊಂಡು ಬಂದ ಸಂಪ್ರದಾಯ ನಿಷ್ಠೆಯ ಅನುಸರಣೆ ಆಗಿತ್ತೇ ಹೊರತು ಜಾತಿ ಧರ್ಮಾಧಾರಿತವಾದದ್ದಂತೂ ಖಂಡಿತ ಅಲ್ಲ ಎನ್ನುವುದು ನನಗೂ ತಿಳಿದ ವಿಚಾರ. ಯಾಕಂದರೆ ಅವರು ನಮ್ಮ ಮನೆಯಲ್ಲಿ ನೀರು ಕುಡಿತಾ ಇರಲಿಲ್ಲ ಎನ್ನುವುದು ಎಷ್ಟು ಸತ್ಯವೋ, ಅವರ ಮನೆಗೆ ಹೋದಾಗ ಇವರು ಆಗ ಹೇಳಿದರು ಸುಜಾತ, ಹಾಗೆ ಎಲ್ಲ ಆಚಾರಗಳನ್ನು ಬದಿಗಿಟ್ಟು ಒಂದು ಲೋಟ ನೀರಾದರೂ ಕುಡ್ದೇ ಹೋಗಬೇಕು ಅವರಿಗೆ. ಅಂದರೆ ಎಲ್ಲಿಯಾದರೂ ಹುಡುಕಿ ಫ್ರಿಜ್ಜಲ್ಲಿ ಇದ್ದದ್ದು ಏನಾದರೂ ಇದ್ದರೆ, ಸ್ವೀಟ್ ಇದ್ದರೆ ಅದನ್ನು ತಂದು ಬಾಯಿಗೆ ಹಾಕು, ಕೂತ್ಕೋ ಅಂತ. ಅಂದರೆ ನಾನು ಸಹ ಅಷ್ಟೇ ಅವಸರದವಳೆ, ಹೋಗಿ ಏನಾದರೂ ಅಗತ್ಯ ಇದ್ದರೆ ಹೋಗಿ ಕೂತ್ಕೋ ನಿನ್ನದು ಯಾವಾಗಲೂ ಅಂತ. ಅವರು ನಾನು ಹೋಗೋ ಟೈಮಲ್ಲಿ ಒಮ್ಮೊಮ್ಮೆ ಅವರು ಮಡಿಯಲ್ಲಿರ್ತಾರೆ, ಈಗ ಬರಬೇಡ ಹೇಳ್ತಾರೆ. ಇಂಥ ಎಲ್ಲ ಕೆಲವುಗಳೇ ಆಗ್ತಿತ್ತು ನಮ್ಮ ನಡುವೆ. ಮತ್ತು ಆದರೆ ಎಷ್ಟಂದರೆ ನೀರು ಕೊಡುವ ಆ ವಿಷಯದಲ್ಲಿ ಆಧುನಿಕ ಮನೋಭಾವವನ್ನು ಬೆಳೆಸಿಕೊಂಡವರು. ಮನೆಗೆ ಹೋದಾಗ ಒಂದು ಆ ನಗುಮೊಗದ ಸ್ವಾಗತ, ಪ್ರೀತಿಯಿಂದ ಆಧರಿಸೋದು, ಕಳಿಸಿಕೊಡುವಾಗ ಅರಿಶಿನ ಕುಂಕುಮ ನೀಡಿ ಕಳಿಸೋದು, ಮನೆಯಲ್ಲಿದ್ದದನ್ನು ಏನಾದರೂ ಹುಡುಕಿ ತಂದು ಬಾಯಿಗೆ ಹಾಕೋದು, ಈ ಎಲ್ಲ ಆತಿಥ್ಯದ ಗುಣಗಳನ್ನು ನನಗೆ ಈಗಲೂ ಅವರನ್ನು ಮತ್ತೆ ನೆನಪು ಮಾಡಿಸುವಂಥದ್ದು. ಯುಗಾದಿ ಸಂಕ್ರಾಂತಿ ಬಂದಾಗ ತುಂಬ ನೆನಪಾಯಿತು ಅವರಿಗೆ. ಸಂಕ್ರಾಂತಿಗೆ ಎಳ್ಳು ಬೆಲ್ಲು ತಗೊಳ್ಳಿ ಅಂದರೆ ನಮ್ಮ ಈ ಊರು ಕಡೆಯಲ್ಲಿದ್ದು ಕಡಿಮೆ, ನಮಗೆ ಅದು ಮರೆತು ಹೋಗಿಬಿಡ್ತದೆ. ಅವರಿಗೆ ಫ್ಲ್ಯಾಟಲ್ಲಿ ಬೇರೆ ಭಾಳ ಪರಿಚಯ ಆತ್ಮೀಯರು ಅಂತ ಕಡಿಮೆ ಇದ್ದದ್ದು, ಒಂದು 2-3 ಮನೆ. ನಾವು ಹೋಗೋದಿದ್ರೆ ಮತ್ತೊಂದು ಸಲ ನೋಡೋ ಮುಖವೇ ಪಾಪಿಸ್ತೀನಿ, ನೀನು ಮೊನ್ನೆ ಎಳ್ಳು ಬೆಲ್ಲ ತಗೊಳ್ಳಿಕ್ಕೆ ಬರಲಿಲ್ಲ ಅಲ್ವಾ, ಮಾತಾಡಬೇಡ ಹೋಗು ನೀನು, ಆ ಥರ. ಮತ್ತು ನನ್ನ ಅತ್ತೆಯವರಿಗೆ ಮತ್ತು ಅವರಿಗೆ ಒಳ್ಳೆಯ ಇದು ಆತ್ಮೀಯತೆ ಇತ್ತು. ಅವರು ಅಂದರೆ ಪ್ರತಿ ಶುಕ್ರವಾರ ದಿವಸ ಅಲ್ಲಿಂದ ಲಕ್ಷ್ಮೀನಾರಾಯಣಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಮತ್ತು ಪೋಸ್ಟ್ ಆಫೀಸಿಗೆ ಹೋಗೋದು, ಮಾರ್ಕೆಟಿಗೆ ಹೋಗೋದು. ಮತ್ತು ನಂತರದ ದಿನಗಳಲ್ಲೆಲ್ಲ ಮೊದಲು ಅದನ್ನೆಲ್ಲ ನೋಡೋಕೆ ನನಗೆ ಆಶ್ಚರ್ಯ ಆಗ್ತಿತ್ತು, ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ಆನಂತರ ಮಧ್ಯಾಹ್ನಂತರ ಅವರೇ ಒಬ್ಬರೇ ಹೋಗಿ ಎಲ್ಲ ಮಾಡಿಕೊಂಡು ಬರೋದನ್ನು ನೋಡುವಾಗ ಅವರೊಂದು ರೀತಿ ಮಾದರಿ ನಮಗೆ ಎಲ್ಲ ಅಂತ ಆಗ್ತಾಯಿತ್ತು. ಮತ್ತು ಅವರು ದೀಪಾವಳಿ ದಿವಸ ಮಾತ್ರ ನನ್ನ ಮನೆಗೆ ಬರ್ತಿದ್ದದ್ದು. ಆ ದಿನ ನನ್ನ ಮನೆಯಲ್ಲಿ ದೇವರಿಗೆ ಇಟ್ಟ ಅವಲಕ್ಕಿ ಪ್ರಸಾದವನ್ನು ಅವರು ತಿಂತಿದ್ದರು.
ಅವರ ನನ್ನ ಪ್ರೀತಿ ಎಷ್ಟಿತ್ತು ಅಂದರೆ ನನಗೆ ಅವರಿಗೆ ಏನಾದರೂ ಕೊಡಬೇಕು ಅಂತ, ಅಂದರೆ ಅವ್ರು ನನಗೆ ಕೊಡ್ತಾರಲ್ಲ, ಇವ್ರಿಗೆ ಕೊಡಬೇಕು, ಇವರು ಮಡಿ ಬಿಡುವುದಿಲ್ಲ. ನನಗೆ ಅದು ಸಲ ಹೇಳಿದೆ, ಇಲ್ಲ ನೀವು ತಿನ್ನಲೇಬೇಕು ದೀಪಾವಳಿಗೆ, ನಾನು ಎಷ್ಟು ಇದರಲ್ಲಿ ಮಾಡ್ತೇನೆ. ಆಗ ಹೇಳಿದರು, ನಾನು ನಿನ್ನದಂತಲ್ಲ, ನನ್ನ ಮಗಳದ್ದು ತಿನ್ನುವುದಿಲ್ಲ, ನನಗೆ ಅದು ಮಡಿಯಲ್ಲಿ ಮಾಡಿದ್ರೆ ಆಗುವುದಿಲ್ಲ, ಅದಕ್ಕೆ ಹೇಗೆ ಮಾಡಬೇಕು ಕೇಳಿದೆ. ಅದು ಅನ್ನದ ಪಾತ್ರೆ ಮುಟ್ಟಬಾರ್ದು ಮಾಡೋ. ಆ ಸಲ ಒಂದು ದೀಪಾವಳಿಗೆ ನಾನು ಎಲ್ಲ ಬೆಳಿಗ್ಗೆ ಸ್ನಾನ ಮಾಡಿ ಎದ್ದು ಎಲ್ಲ ಸ್ವೀಟ್ಗಳನ್ನು ಹಾಗೆ ಮಾಡಿ ಅವರಿಗೆ ಕೊಂಡೋಗಿ ಕೊಟ್ಟಿದ್ದೇನೆ. ಅವ್ರು ತಿಂದಿದ್ದಾರೆ ಗೊತ್ತಿಲ್ಲ, ಅದು ವಿಜಯ್ ತಿಂದಿದ್ದಾರೆ ನಂಗೆ ಗೊತ್ತುಂಟು, ಆದರೆ ನನಗೆ ಕೊಟ್ಟ ಖುಷಿ ಅವರಿಗೆ ತಗೊಂಡ ಖುಷಿ, ಹಾಗೆ ಅವರು ಮಾಡಿದ್ದೇವೆ ನಾವು. ಆ ಒಂದು ರೀತಿ ಆತ್ಮೀಯತೆ ಇತ್ತು ನಮ್ಮ ಹತ್ರ. ಇನ್ನೊಂದು ವಿಚಾರ ಅಂದರೆ ಅದೇ ನಾವು ಸಂಘಕ್ಕೆ ಮೀಟಿಂಗ್ ಆಗಿ ಯಾವಾಗಲೂ ಬರ್ತಿದ್ದದೊಟ್ಟಿಗೆ ಅಷ್ಟಾಯಾಸ ಆಗಿದ್ದರು. ಅವರಲ್ಲಿದ್ದ ಶಿಸ್ತಿನಿಂದ ಹೊರಟು ಬರುವ ಆಸಕ್ತಿ ಮತ್ತು ಆ ಸೀರೆಯ ಆಯ್ಕೆ, ಆ ಸೀರೆಗೆ ಸರಿಯಾಗಿ ಅವರು ಕಿವಿಯೋಲೆಯನ್ನು ಬಣ್ಣದ ಮ್ಯಾಚಿಂಗ್ ಕಲರನ್ನು ಹಾಕೋದು, ಕೈಯಲ್ಲಿ ವ್ಯಾರಿಟಿ ಇಟ್ಕೊಡೋದು, ಇದೊಂದು ರೀತಿ ನಾವು ಬಡ ಓಡಿಕೊಂಡು ಬರ್ತೇವೆ. ಈಗ ನಾನು ಕೆಲವು ವೇದಿಕೆಯಲ್ಲಿರೋ ಹಿರಿಯರನ್ನು ನೋಡುವ, ನಾವೀಗ ಮಂಜುಳ ಮಾತಾಡ್ಕೊಂಡೇವೆ, ಇವರೆಲ್ಲ ವಯಸ್ಸಿನಲ್ಲಿ ನಾವು ಹೇಗಾಗ್ತೇವೆ. ಈಗಲೇ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಹಿಂದೆ ಮುಂದೆ ನೋಡೋದು, ಇದ್ದದರಲ್ಲಿ ಓಡಿಕೊಂಡು ಬರೋದು. ಆದರೆ ಲಲಿತಾ ರೈ ಅವರು, ಪರಮೇಶ್ವರಿ ಅವರು, ಇವರೆಲ್ಲ ಮಾದರಿ. ನಿಮಗೆ ಎಷ್ಟು ಒಂದು ಆ ಶುಭ್ರ ಇದರಲ್ಲಿ ಅವರನ್ನು, ಅಂದರೆ ಮತ್ತೆ ಶುಭ್ರ ಬಟ್ಟೆ ಅಲ್ಲದಿದ್ರು ಅವರ ಇದನ್ನು ಸಾತ್ವಿಕ ಕಳೆಯಲ್ಲಿ ಅವರು ಬರುವುದೇ ಒಂದು ನೋಡಲಿಕ್ಕೆ ಖುಷಿ ನಮಗೆ. ಮತ್ತು ಹಾಗೆ ಪರಮೇಶ್ವರಮ್ಮನಲ್ಲಿ ನಾನು ಎಷ್ಟೋ ಬಾರಿ ನೇರವಾಗಿ ಜಗಳ ಮಾಡಿದ್ದಿದೆ, ನೋವಿನಿಂದ ಮಾತು ಕಡಿಮೆ ಮಾಡಿದ್ದಿದೆ, ಮತ್ತು ಸರಿಯಲ್ಲವೆಂದು ಪುನಃ ಮಾತಾಡಿದ್ದು, ಅವರು ಸಮಜಾಯಿಷಿ ನೀಡಿದ್ದು ಎಲ್ಲ ಆಗಿದೆ. ಬಹುಶಃ ಒಂದು 18 ವರ್ಷದ ಒಂದು ಬಾಂಧವ್ಯ ನಮ್ಮ ಬಹಳ ಒಂದು ಆತ್ಮೀಯವಾಗಿತ್ತು. ಆ ನಂತರ ನನ್ನ ಬದುಕಿನಲ್ಲಿ ಸ್ವಲ್ಪ ತಿರುವುಗಳೆಲ್ಲ ಬಂದ ನಂತರ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಆ ನಂತರ ಕೊನೆಗಳಿಗೆಯಲ್ಲಿ ಅವರ ಮಗಳ ಮನೆಗೆ ಹೋದರು. ನಾವೆಲ್ಲ ಪರಮೇಶ್ವರಿ ಅಮ್ಮನವರ ಆತ್ಮಕಥೆಯನ್ನು ಓದಿದವರೇ, ಅವರು ಕಂಡ ಜೀವನದ ನೋವುಗಳನ್ನು ಅರಿತವರೇ. ಬದುಕಿನ ಪ್ರಾರಂಭದ ಘಟ್ಟದಲ್ಲಿ ಹೇಗೆ ಅವರು ಸಂಕಷ್ಟಗಳನ್ನು ಅನುಭವಿಸಿದ್ರೋ ಅದೇ ರೀತಿ ಬದುಕಿನ ಕೊನೆ ಕ್ಷಣಗಳಲ್ಲೂ ಪದೇ ಕಾಡಿದ ಅನಾರೋಗ್ಯ ಅವರನ್ನು ಕಂಗೆಡಿಸಿದ್ದು ಮಾತ್ರ ಬಹಳ ನೋವಿನ ವಿಚಾರ. ಅವರ ಕೊನೆ ಕ್ಷಣದಲ್ಲಿ ಅವರನ್ನು ನನಗೆ ನೋಡಲಿಕ್ಕೆ ಆಗಲಿಲ್ಲಲ್ಲೋ ಅನ್ನೋ ಬೇಸರ ಮಾತ್ರ ಈಗಲೂ ಇದೆ. ಕಾರಣ ಕೊರೋನಾ ಆತಂಕದ ಸಂದರ್ಭ ಆಗಿತ್ತು. ಹಾಗೆ ಕೊನೆ ಕಂಡದ್ದು ಕಾಸರಗೋಡಿನಲ್ಲಿ ವಿಜಯನ ಮನೆಯಲ್ಲಿ. ಆದ ಕಾರಣ ದರ್ಶನ ಭಾಗ್ಯವು ಸಿಗದೆ ಹೋದ ಬೇಸರ ಇದೆ. ಆದರೂ ಬಂದ ಸಂಕಷ್ಟಗಳೆಲ್ಲವನ್ನು ಎದುರಿಸಿ ದೇವರು ನಡೆಸಿದ ಹಾಗೆ ನಡಿಬೇಕಲ್ವಾ, ಏನೇ ಬರಲಿ ಬಂದದನ್ನು ಎದುರಿಸ್ತೇನೆ ಅನ್ನೋ ಛಲ ಸಮಚಿತ್ತದಿಂದ ಅಮ್ಮ ಬದುಕಿ ತೋರಿದ ರೀತಿಯೇ ಎಲ್ಲರಿಗೊಂದು ಮಾದರಿ, ಆದರ್ಶ. ಮತ್ತು ನಾನು ಇನ್ನೊಂದು ಹೇಳಬೇಕು, ನಾನು ಇತ್ತೀಚೆಗೆ ನನ್ನ ಅಪ್ಪ ಅಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಪ್ರಾರಂಭಿಸಿದ್ದೆ, ಸಂಜೀವಿನಿ ಪ್ರಶಸ್ತಿ ಅಂತ. ಮಕ್ಕಳನ್ನು ಒಂದು ಕಷ್ಟಪಟ್ಟು ಸಾಕಿ ಒಂದು ಒಳ್ಳೆಯ ನೆಲೆಗೆ ತಂದ ತಾಯಂದಿರನ್ನು ಹುಡುಕಿ ಕೊಡುವಂಥದ್ದು. ಅದನ್ನು ನಮ್ಮ ವಿಜಯಲಕ್ಷ್ಮಿ ಶೆಟ್ಟಿ ಅವರ ಅಮ್ಮ 92 ವರ್ಷದ ಹಿರಿಯರು, ಸುಮತಿ ಹೆಗ್ಗಡ್ತಿಂತ ಶಿರುವ ಅವರು ಪಡ್ಕೊಂಡ್ರು. ಆ ಪ್ರಶಸ್ತಿಯನ್ನು ಪ್ರಾರಂಭ ಮಾಡುವಾಗ ನನ್ನ ಮನಸ್ಸಲ್ಲಿದ್ದದ್ದು ಪರಮೇಶ್ವರಿ ಅಮ್ಮ. ಯಾಕಂದರೆ ಆ ರೀತಿ ಒಂದು ಮಾಡಿದ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು, ಹೆಚ್ಚು ಸಮಂಜುಳ, ಯಶೋಧ, ಇವರ ಹತ್ರ ಎಲ್ಲ ನಾನು ಹಂಚಿಕೊಂಡಿದ್ದೇನೆ. ಯಾರನ್ನು ಎಂಥ ಪ್ರಶಸ್ತಿಯಿಂದ ಕೇಳಿದರೆ ಹೇಳಿದ್ರು, ನೋಡಿ ಪರಮೇಶ್ವರಿ ಅಮ್ಮ ಹೇಗೆ ಮಕ್ಕಳನ್ನು ಸಾಕಿ ಮೇಲೆ ಮಾಡಿದರು, ಎಷ್ಟು ಕಷ್ಟಪಟ್ಟು ಅಂಥವ್ರು. ಅವರಿದ್ದರೆ ಮೊದಲ ಪ್ರಶಸ್ತಿ ಅವರಿಗೆ ಹೋಗಬೇಕು ಅಂತ ಕೂಡ ನಾನು ಹೇಳಿದ್ದೆ, ಆದರೆ ಅವರು ಸಿಗಲಿಲ್ಲ ನಮಗೆ. ಆದರೆ ಹಿರಿಯರಾದ ಇವರು ಸಿಕ್ಕಿದ ನಮಗೆ ಒಳ್ಳೆಯ ಸಾಧಕಿಯನ್ನೇ ಹುಡುಕಿಸಿದ್ದೇವೆ. ಆದರೆ ಬಹುಶಃ ನಾನು ಪರಮೇಶ್ವರಿ ಅಮ್ಮ ಎಲ್ಲೇ ಇರಲಿ, ಅವರು ಹೇಳೋದು ನೀವಿದ್ದಿದ್ರೆ ಖಂಡಿತ ಆ ಪ್ರಶಸ್ತಿ, ಮೊದಲ ಪ್ರಶಸ್ತಿ ನಿಮಗೆ ಸಲ್ತಿತ್ತು. ಹಾಗೆ ಈಗ ಆಕೃತಿಯವರು ಹಾಡು ಹೇಳುವಾಗ ನಾನು ಮತ್ತು ಮಂಜುಳಾ ಸುಕುಮಾರ್ ಅವರು ಮಾತಾಡಿಕೊಂಡೆವು. ಅದರಲ್ಲಿ ಏನೋ ಬಾನಾಡಿ ಬಂತು. ಯಾಕಂದರೆ ನಿನ್ನೆ ಸಹ ಯಾರೋ ಫ್ರೆಂಡ್ ಹೇಳಿದರು ಪರಮೇಶ್ವರಿ ಅಮ್ಮ ಬಂದಾರ ಅಂತ. ಗೊತ್ತಿಲ್ಲ, ಈ ನಂಬಿಕೆಗಳಿಲ್ಲ. ಆದರೂ ಇವರು ಬಾನಾಡಿ ಹೇಳುವಾಗ ಅಲ್ಲೊಂದು ಹಕ್ಕಿ ಕೂಗಿತ್ತು ಜೋರು. ನಾವು ಹೇಳಿದೆವು ಪರಮೇಶ್ವರಿ ಅಮ್ಮ ಬಂದರು ಅಂತ. ಹಾಗೆ ಶ್ರೀಕಲಕ್ಕಸಲ್ಲಿ ತೋರಿಸಿದ್ರು ಪರಮೇಶ್ವರಿ ಅಮ್ಮ ಇದ್ದಾರೆ ಅಂತ. ನಾವು ಭಾವಿಸೋದು, ನನಗೆ ಎಷ್ಟೋ ಸಲ ಹಿಂದಿನಿಂದ ಸಹ ನಾವು ಭಾವಿಸೋದು, ನಾವು ಯಾರಾದರೂ ಒಂದು ಸಾಧಕಿಯರು ಅಥವಾ ಕಷ್ಟಪಟ್ಟು ಜೀವನದಲ್ಲಿ ಒಂದು ನಮಗೆ ಜೀವನಕ್ಕೆ ದಾರಿಯನ್ನು ತೋರಿಸಿದವರನ್ನು ನಾವು ಏನು ಮಾಡ್ತೇವೆ, ಅವರು ಹೋದ ಮೇಲೆ ನಾವು ಅವರ ಬಗ್ಗೆ ಮಾಡೋದು, ಅವರದ್ದು ಆಚರಿಸೋದು ಮಾಡ್ತೇವೆ. ಆದರೆ ಅವರ ಎದುರಲ್ಲಿ ನಾವು ಯಾಕೆ ಮಾಡೋದಿಲ್ಲ? ಈಗ ನೋಡಿ ಪರಮೇಶ್ವರಿ ಅಮ್ಮನಿಗೆ ಅವರಿಗೆ ಬಹಳ ಖುಷಿ, ಅವರ ಬಗ್ಗೆ ಯಾರೂ ಅಷ್ಟೇ ಅವರ ಬಗ್ಗೆ ಇನ್ನೊಬ್ರು ಹೇಳುವ ಖುಷಿಯಾಗುವಂಥದ್ದು. ಈಗ ಅವರು ಇರ್ತಿದ್ರೆ ಎಷ್ಟು ಸಂಭ್ರಮ ಪಡ್ತಿದ್ರು ಅಂತ. ಹಾಗೆ ನಾನು ಎಷ್ಟೇ ಭಾವಿಸೋದು, ಒಂದು ವಯಸ್ಸಿಗೆ ಬಂದ ನಂತರ ಅವರದ್ದು ಆಗಲೇ ಮಾಡಿ ಮುಗಿಸ್ಬೇಕು. ಮತ್ತೆ ನಾವು ಮಾಡೋದುಂಟು, ನೆನಪಿಸಿಕೊಳ್ಳೋದು ಅವ್ರು ಇರುವಾಗಲೇ ಮಾಡಬೇಕಿತ್ತು ಅಂತ. ಆದರೂ ನೀವತ್ತು ತುಂಬ ಖುಷಿಯಲ್ಲಿ ನೀವು ಮಾಡಿದ್ದೆ,
ಖುಷಿ, ಅವರ ಅಮ್ಮ ಬಂದಿರ್ಬೋದು, ನೋಡಿರ್ಬೋದು ಅಂತ ಭಾವಿಸಿಕೊಂಡು ನನಗೆ ನಮ್ಮ ಎಲ್ಲ ಒಳ್ಳೆಯ ನಡೆಗಳಿಗೆ ಅವರ ಆಶೀರ್ವಾದವಿರಲಿ ಎಂದು ಬೇಡುತ್ತಾ ಈ ಅವಕಾಶವನ್ನು ನೀಡಿದಂಥ ವಿಜಯಲಕ್ಷ್ಮಿ ಶಾನ್ಭೋಗ ಕುಟುಂಬದವರಿಗೆ, ಲೇಖಕಿಯರ ಸಂಘದ ಪದಾಧಿಕಾರಿಗಳಿಗೆ, ಇಲ್ಲಿ ಆಲಿಸಿದ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. 18 ವರ್ಷಗಳ ಸುದೀರ್ಘ ಒಡನಾಟದಿಂದ ಪರಮೇಶ್ವರಿ ಲೋಕೇಶ್ವರ್ ಅವರನ್ನು ಬಹಳ ಹತ್ತಿರದಿಂದ ಬಲ್ಲಂತಹ ಶ್ರೀಮತಿ ರೂಪಕಲಾ ಆಳ್ವ ಇವರು ತಮ್ಮ ನುಡಿಗಳಲ್ಲಿ ಆ ಒಂದು ಮೂರ್ತ ಚಿತ್ರಣವನ್ನು ನಮ್ಮ ಮುಂದೆ ತಂದುಕೊಟ್ಟಿದ್ದಾರೆ. ಬಹುಶಃ ಇವತ್ತು ಅವರಿಗೆ ಅವರ ಕೌಟುಂಬಿಕವಾದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅನಿವಾರ್ಯ ಇದ್ದರೂ ಕೂಡ ಇಲ್ಲಿ ಬಂದು ನಮ್ಮೊಂದಿಗೆ ಸಹಕರಿಸಿ ಮಾತನಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಬಂದಂತಹ ಯಾರಾದರೂ ನುಡಿ ನಮನಗಳನ್ನು ಸಲ್ಲಿಸುವವರಿದ್ದರೆ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಬಂಧುಗಳು ಅಥವಾ ಯಾರಾದರೂ ಆಸಕ್ತರು ಮಾತನಾಡುವ ಆಸಕ್ತಿ ಇದ್ದಲ್ಲಿ ನುಡಿ ನಮನಗಳನ್ನು ಸಲ್ಲಿಸ್ಬೋದು ಅಂತ ಕೇಳ್ತಾ ಇದ್ದೇನೆ. ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಭಾಗ್ಯವಶಾತ್ ನಾನು ಪರಮೇಶ್ವರಿಯವರ ಅಳಿಯನಾಗಿದ್ದೇನೆ ವಿಜಯಲಕ್ಷ್ಮಿ ಮುಖಾಂತರವಾಗಿ. ನಾನು ಜಾಸ್ತಿ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ನಾನು ಮಾತನಾಡೋದು ತುಂಬ ಕಮ್ಮಿ. ಬೀಯಿಂಗ್ ಎ ಸರ್ಜನ್ ನಮ್ಮದು ವರ್ಕ್ ಮಾತ್ರ. ನಾವು ಸೈಲೆಂಟಾಗಿ ಆಸ್ಪತ್ರೆ ಆಪರೇಷನ್ ಥಿಯೇಟ್ರ್ನೊಳಗೆ ಮಾತ್ರ ಮಾತಾಡ್ತಾ ಇರೋದು, ಹೊರಗೆ ಸ್ವಲ್ಪ ಕಮ್ಮಿ. ನನಗೆ ಭಾವನೆಯ ಪ್ರಕಾರ ಇಬ್ಬರು ತಾಯಂದಿರು. ಒಂದು ನನ್ನ ಸ್ವಂತ ತಾಯಿ, ಇನ್ನೊಬ್ಬರು ಪರಮೇಶ್ವರಿ. ನನ್ನ ತಾಯಿ ಭುವನೇಶ್ವರಿ, ಇನ್ನೊಬ್ಬರು ತಾಯಿ ಪರಮೇಶ್ವರಿ. ಭುವನೇಶ್ವರಿ ಮೌನಿ, ಪರಮೇಶ್ವರಿ ಮಾತುಗಾರ್ತಿ. ನನ್ನ ತಾಯಿ ಬಹಳ ಕಮ್ಮಿ ಮಾತಾಡ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು. ಆದರೆ ಪರಮೇಶ್ವರಿಯವರು, ಅತ್ತೆಯವರು ಮಾತು ಎಷ್ಟು ಅಂತ ಹೇಳಿದರೆ ಅವರು ನಮ್ಮನ್ನು ಮಾತಿನಲ್ಲಿ ಎಳೆದು ಬಿಡ್ತಾರೆ. ನಾನು ವಿಜಯಲಕ್ಷ್ಮಿಯನ್ನು ಪ್ರಥಮವಾಗಿ ಕುಂದಾಪುರದಲ್ಲಿ ನೋಡಿ ಮದುವೆಗೆ ಇಷ್ಟಪಟ್ಟ ನಂತರ ಗೊತ್ತುಂಟಲ್ಲ, ನಮಗೊಂದು 6 ತಿಂಗಳು ಗ್ಯಾಪ್ ಇರ್ತದೆ ಮದುವೆಗೆ ಮತ್ತು ಎಂಗೇಜ್ಮೆಂಟ್ ಅಲ್ಲ, ಎಂಗೇಜ್ಮೆಂಟ್ ಕೂಡ ಆಗಿರಲಿಲ್ಲ ಆಗ, ಜಸ್ಟ್ ಒಪ್ಪಿ ಆಯ್ತಷ್ಟೇ. ಆಮೇಲೆ ನಾನು ಕಾಸರಗೋಡಿನಲ್ಲಿ, ಇವಳು ಕುಂದಾಪುರದಲ್ಲಿ. ಆಗ ಬಸ್ಸಿನಲ್ಲಿ ಬರಬೇಕು ಅಲ್ಲಿಂದ ಇಲ್ಲಿಗೆ. ಮನಸ್ಸಿನ ತುಡಿತ ಬಿಡುವುದಿಲ್ಲ ನಮ್ಮನ್ನು. ಮದುವೆ ಆಗಲಿಲ್ಲದ್ರೂ ಕೂಡ ಹುಡುಗಿ ಒಟ್ಟಿಗೆ ಹೋಗಿ ಮಾತಾಡಬೇಕು ಅನ್ನೋಂಥ ಒಂದು ಭಾವನೆ ಆಗಲಿ ಇರ್ತಲ್ಲ. ಆಗಾಗ ಎಡೆಗೆ ಹೋಗ್ತಾ ಇದ್ದೆ, ರಜೆ ಸ್ಯಾಟರ್ಡೆ ಸಂಡೇ ಆಗಿಕೊಂಡು ಹೋಗಿ ಶುಕ್ರವಾರ ರಾತ್ರಿ ಶನಿವಾರದ ಹೋದರೆ ಆದಿತ್ಯವಾರ ಪುನಃ ಬರೋದು, ಯಾಕಂದರೆ ನನಗೆ ಕಾಲೇಜಿಗೆ ಹೋಗಬೇಕು, ಮಂಗಳೂರಿಗೆ ಬರ್ತಾಯಿದ್ದೆ. ಪರಮೇಶ್ವರಿಯವರು ಎಷ್ಟು ನಮ್ಮ ಮನಸ್ಸನ್ನು ತಿಳ್ಕೊಂಡಿದ್ದಾರೆ, ಇನ್ನೊಬ್ಬರ ಮನಸ್ಸನ್ನು ಅವರು ತಿಳ್ಕೊಂಡು ಅದಕ್ಕೆ ಅನುಸಾರವಾಗಿ ಅವರ ಭಾವನೆಗಳನ್ನು, ಅವರ ಆಶೆಯನ್ನು, ಅವರ ಆಕಾಂಕ್ಷೆಯನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾನು ಹೇಳ್ತಾ ಇರೋದು. ನಾನು ಹೊರಡಲಿಕ್ಕೆ ಆಗುವಾಗ ಆದಿತ್ಯವಾರ ಸಾಯಂಕಾಲ ಅಥವಾ ಸೋಮವಾರ ಬೆಳಿಗ್ಗೆ ಇವರು ವಿಜಯಲಕ್ಷ್ಮಿ ಅವರನ್ನು ಬೀಳ್ಕೊಡು ಅಂತೇಳಿ. ಎಂಥದಪ್ಪ ಇದು ಬೀಳ್ಕೊಡೋದು? ನಾನು ಹೊರಡ್ತಾ ಇದ್ದೇನೆ, ನನ್ನ ಹತ್ರ. ಆಮೇಲೆ ಪುನಃ ನನ್ನ ಹತ್ರ ಹೇಳ್ತು, ನೀವು ಬೀಳ್ಕೊಟ್ಟು ಹೋಗಿ ಅಂತೇಳಿ. ಇದು ಏನು ಬೀಳ್ಕೊಟ್ಟು ಹೋಗೋದು ನನಗೆ ಅರ್ಥ ಆಗಿಲ್ಲ. ಆಮೇಲೆ ಅಲ್ಲಿ ಹೋಗಿ ರೂಮಲ್ಲಿ ಕೂತ್ಕೊಂಡೆ. ಸ್ವಲ್ಪ ಹೊತ್ತಾಗುವಾಗ ಪುನಃ ಇವರು ಹೇಳಿದ್ರು, ವಿಜಯಲಕ್ಷ್ಮಿ ಹೋಗಿಯಾ ಅಳಿಯರನ್ನು ಬೀಳ್ಕೊಟ್ಟು ಬಾ ಅಂತೇಳಿ. ಹಾಗೆ ವಿಜಯಲಕ್ಷ್ಮಿ ಎಲ್ಲ ರೂಮಿನೊಳಗೆ ಬಂದ ನಂತರ ಮೆಲ್ಲ ಬಾಗಿಲು ಹಾಕಿದ್ಲು. ಆಮೇಲೆ ನಮ್ಮ ಬೀಳ್ಕೊಡುಗೆ ಶುರುವಾಯಿತು. ಅಂದರೆ ಗೊತ್ತಲ್ಲ, ಬಹುಶಃ ನೀವು ಅದನ್ನು ತಿಳ್ಕೊಂಡಿರ್ಬೋದು ಅಂತ ಕಾಣ್ತಿದೆ. ಅಂದರೆ ನಾವು ಚುಂಬನದ ಮುಖಾಂತರ ನಮ್ಮ ಬೀಳ್ಕೊಡುಗೆಯನ್ನು ಪ್ರಕಟಿಸ್ತಾ ಇರ್ತೇವೆ. ಅದನ್ನು ಅವರು ತಿಳ್ಕೊಂಡು ಅವರು ನಮಗೆ ಹೇಳ್ತಿದ್ರು, ಬೀಳ್ಕೊಡ್ಬೇಕು ಅಂತೇಳಿ. ಅಂದರೆ ಇದು ಯಾವ ರೀತಿಯಲ್ಲಿ ಅವರು ನಮ್ಮಲ್ಲಿ ಏನು ಭಾವನೆ, ನಮ್ಮಲ್ಲಿ ಅದು ಇರ್ತದೆ ಆಶೆ, ಆದರೆ ನಮಗೆ ಮಾಡುವಂಥ ಧೈರ್ಯ ಇರೋದಿಲ್ಲ ಅಲ್ವಾ. ಆದರೆ ಅದನ್ನು ಅವರು ತಿಳ್ಕೊಂಡು ಅದಕ್ಕೆ ಸಪೋರ್ಟಾಗಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯಾಗಿ ಇದು ನಾನು ಹೇಳ್ತಾ ಇರ್ತೇನೆ. ಹಾಗೆ ಹೇಳಿದ ಹಾಗೆ ಅವ್ರಿಗೂ ಕೆಲವು ನಾವು ಅತ್ತೆ ಅಳಿಯಾದರೂ ಕೂಡ ಕೆಲವೊಮ್ಮೆ ನಾವು ಸ್ನೇಹ ಮಾತ್ರ ಅಲ್ಲ, ಜಗಳ ಕೂಡ ಆಡ್ತಾ ಇದ್ದೆವು. ಯಾಕಂದರೆ ಕೆಲವೊಮ್ಮೆ ಅವರು ಸಹ ನೀವೆಲ್ಲ ಹೇಳಿದಾಗೆ ಅವರು ಸ್ವಲ್ಪ ತುಂಬ ಮಡಿ. ಆದರೆ ನಾವು ಗೊತ್ತುಂಟಲ್ಲ, ನಾವೊಬ್ಬ ಸರ್ಜನಾಗಿ ನಾನು ಹೆಣ ಕಟ್ ಮಾಡುವವನೇ. ಆದ್ದರಿಂದ ನಮಗೆ ಈ ಮಡಿ ಗಿಡಿ ಇದೆಲ್ಲ ಯಾವುದು ನಮಗೆ ಬರೋದಿಲ್ಲ. ಆದ್ದರಿಂದ ನಾವು ಕೆಲವೊಮ್ಮೆ ಅವರೊಟ್ಟಿಗೆ ಇದರಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ ಎಲ್ಲ ಆಗ್ತಾಯಿತ್ತು. ಆಗ ಅವ್ರಿಗೆ ಸಿಟ್ಟಲ್ಲಿ ಬರೋದುಂಟು. ಸಿಟ್ಟು ಬಂದವರು ಸಾಯಂಕಾಲದವರೆಗೆ ಮಾತಾಡೋದಲ್ಲಿ ಇರೋದುಂಟು. ಆಮೇಲೆ ಆಗ ಸಾಯಂಕಾಲವಾಗ ಬಾ ಊಟ ಮಾಡೋದಿಲ್ಲೋ ಇದೆಲ್ಲ ಕರೆದ ಕೂಡಲೇ ಇದೆಲ್ಲ ಕರಗಿ ಹೋಗ್ತದೆ. ಈ ರೀತಿಯಾಗಿ ಒಂದು ಮಗುವಿನ ಭಾವ, ಮಗುವಿನ ಮನಸ್ಸು ಅವರಲ್ಲಿತ್ತು. ಇದನ್ನು ನಾನು ಅನುಭವಿಸಿದ್ದೇನೆ ಹಾಗೂ ಅದನ್ನು ನೆನಪಿಟ್ಟುಕೊಂಡಿದ್ದೇನೆ. ಆದರೆ ಅವರನ್ನು ಕಳ್ಕೊಂಡದ್ದು ನಮಗೆ ತುಂಬ ದುಃಖ ಆಗ್ತಾಯಿದೆ. ಅವರು ಬಹುಶಃ ಸ್ವಲ್ಪ ಬೇಗ ನಮ್ಮನ್ನು ಆಗಲಿ ಹೋದರು ಅಂತ ಅನ್ನಿಸ್ತಾ ಇದೆ. ಏನಿದ್ರು ಅವರ ಈ ಸ್ಮರಣೆಯನ್ನು ನೀವು ಬಹಳ ಸುಂದರವಾಗಿ ನಡೆಸಿಕೊಟ್ಟಿದ್ದೀರಿ.
ಈ ಕರಾವಳಿ ಲೇಖಕಿ ವಾಚಕರ ಸಂಘ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅವು ಮಾತಾಡದೇ ಇರುತ್ತಿದ್ದರೆ ಈ ಕಾರ್ಯಕ್ರಮ ಅಪೂರ್ಣವಾಗಿ ಉಳಿಯುತ್ತಿತ್ತೋ ಏನೋ. ಕೊನೆಯವರೆಗೂ ಮೌನವಾಗಿದ್ದುಕೊಂಡು ಕೊನೆಗಳಿಗೆಯಲ್ಲಿ ಬಂದು ಬಹಳ ಚಂದ ತಮ್ಮ ಅನುಭವಗಳನ್ನು ನಿರೂಪಿಸಿದ್ದೀರಿ. ಮಾತೃ ಸ್ವರೂಪರಾದಂಥ ಇಬ್ಬರು ತಾಯಂದಿರ ಬಗ್ಗೆ ಕೂಡ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ಇಲ್ಲಿಗೆ ಔಪಚಾರಿಕವಾಗಿ ಕಾರ್ಯಕ್ರಮ ಮುಗೀತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡುವ ಒಂದು ಕಾರ್ಯಕ್ರಮವನ್ನು ವಿಜಯಲಕ್ಷ್ಮಿ ಶಾನ್ಭೋಗ್ ಇವರು ನಿರ್ವಹಿಸಿಕೊಡ್ತಾ ಇದ್ದಾರೆ. ಪ್ರಬಂಧ ಮಂಡನೆ ಮಾಡಿದಂತಹ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿಜಯಲಕ್ಷ್ಮಿ ಶಾನ್ಭೋಗ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸಾಹಿತ್ಯ ಅವಲೋಕನ ಕಾರ್ಯಕ್ರಮ ನಿರಂತರವಾಗಿ 1.5 ಗಂಟೆ ತನಕ ಇಲ್ಲಿ ನಡೀತಾ ಇದೆ. ತುಂಬ ತಲೆಗಳು ಬೇಕಾಗಿಲ್ಲ. ಒಂದು ಕಾರ್ಯಕ್ರಮ ಚೆನ್ನಾಗಿ ನಡಬೇಕಿದೆ. ಇದ್ದ ಕೆಲವೇ ತಲೆಗಳು ಸಾಕು ಎನ್ನುವುದಕ್ಕೆ BM ರೋಹಿಣಿ ಮೇಡಮ್ ಮತ್ತೆ ನೊಂದ್ಕೊಳ್ತಾ ಇದ್ದಾರೆ. ಈ ಮಾತನ್ನು ಹೇಳಿದರೆ ನೋಡೋ ಮುಂದಿನ ನಿಟ್ಟಿನಲ್ಲಾದರೂ ನೀವೆಲ್ಲರೂ ಆ ಒಂದು ಯುವ ಜನಾಂಗವನ್ನು ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೀರಿ ಅಂತ ಹೇಳುವಂಥ ವಿಶ್ವಾಸ ಇದೆ. ನಾವು ಕೂಡ ಭಾಗಿಯಾಗ್ತೇವೆ ಅಂತ ಭರವಸೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಬೆಳಗಿನಿಂದ ಇಲ್ಲಿವರೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೂ ಬಹಳ ಆಸಕ್ತಿಯಿಂದ ಇಲ್ಲಿವರೆಗೆ ತಾಳ್ಮೆಯಿಂದ ಕೇಳಿದಂಥ ಎಲ್ಲ ಹಿರಿಯ ಸಾಹಿತ್ಯ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆ ವಿಡಿಯೋ ಚಿತ್ರೀಕರಣವನ್ನು ಮಾಡಿದಂಥ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ